ಅಖಂಡ ಭೂಮಂಡಲ ಮಂಡನಾಯಮಾನವೆನಿಸಿದಂತಹ ಭರತಖಂಡದ ದಕ್ಷಿಣ ಭಾಗದ ಪ್ರಸಿದ್ಧ ಪ್ರಾಂತ್ಯಗಳಲ್ಲಿ ನಮ್ಮದ್ದು ಒಂದು ರತ್ನಾಕ್ಯ ಪಟ್ಟಣ. ಒಂದು ಕಾಲದಲ್ಲಿ ಉತ್ತರಕ್ಕೂ ದಕ್ಷಿಣಕ್ಕೂ ಸಂಬಂಧವೇ ಇಲ್ಲದೇ ಇರುವಂತಹ ಕಾಲವೇ ಇತ್ತು. ವಿಂಧ್ಯಾದ್ರಿ ಏರುತ್ತಾ 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 ಭೂಮಿಯನ್ನೇ ವಿಭಜನೆ ಮಾಡಿದನೋ ಎನ್ನುವಷ್ಟರ ಮಟ್ಟಿಗೆ ಒಂದು ಸಂಕೀರ್ಣತೆ, ಒಂದು ಸಂಕಷ್ಟ ಈ ಪ್ರಪಂಚವನ್ನು ಬಾಧಿಸಿತ್ತು. ಆದರೆ ಪುಣ್ಯಾತ್ಮರಾದಂಥ ಅಗಸ್ತ್ಯ ಮಹರ್ಷಿಗಳು ಉತ್ತರದಿಂದ ದಕ್ಷಿಣಕ್ಕೆ ಬಂದ ಮೇಲೆ ಎತ್ತರೆತ್ತರವಾಗಿ ಬೆಳೆಯುತ್ತಿರುವಂತಹ ವಿಂಧ್ಯನನ್ನು ತಗ್ಗಿಸಿ ಮಣಿದು ನಿಲ್ಲಬೇಕು, ತಾನು ಹಿಂತಿರುಗು ಬರುವಲ್ಲಿವರೆಗೆ ಅಂತ ಹೇಳಿದ್ದರಿಂದ ಅವ ಈಗಲೂ ಮಣಿದೇ ಇದ್ದಾನೆ. ಬಂದ ಅಗಸ್ತ್ಯರು ಮತ್ತೆ ಉತ್ತರಕ್ಕೆ ಹೋಗಲಿಲ್ಲ. ಹಾಗಾಗಿ ಉತ್ತರವು ದಕ್ಷಿಣವು ಒಂದು ರೀತಿಯದ್ದಾದಂತಹ ನೇರ ಸಂಪರ್ಕವನ್ನು ಹೊಂದುವುದಕ್ಕೆ ಕಾರಣವಾಯಿತು. ಮಹಾಮೇರುವಿನ ದಕ್ಷಿಣ ಭಾಗದಲ್ಲಿರಬಹುದಾದಂತಹ ವಿಶಿಷ್ಟವಾಗಿರುವಂತಹ ಸಂಪದ್ಭರಿತವಾಗಿರುವ 16 ರಾಜ್ಯಗಳಿದ್ದಾವೆ. ಹೆಚ್ಚಾಗಿ ಈ ದಕ್ಷಿಣದಲ್ಲಿ ಧ್ವಜನಾಮರು, ಒಂದು ಕಡೆಯಲ್ಲಿ ನೀಲಧ್ವಜ, ಮತ್ತೊಂದು ಕಡೆಯಲ್ಲಿ ಹಂಸಧ್ವಜ, ಮಗದೊಂದು ಕಡೆಯಲ್ಲಿ ನಮ್ಮಪ್ಪಯ್ಯನಾದಂತಹ ಮಯೂರಧ್ವಜ, ಅವರ ಮಗನಾದಂತಹ ನಾನು ತಾಮ್ರಧ್ವಜ, ಹೀಗೆ ಧ್ವಜನಾಮರು ಅಂತ ಖ್ಯಾತರಾದವರು. ಶ್ರೀಹರಿಯ ಭಕ್ತರೇ ನಾವು. ಭಗವಂತನಾದ ನಾರಾಯಣನನ್ನು ಯಾವಾಗಲೂ ಸ್ತುತಿಸುವವರೇ. ಆದರೆ ದ್ವಾಪರಾಯುಗದಲ್ಲಿ ಭಗವಂತನಾದ ನಾರಾಯಣನೇ ಶ್ರೀಕೃಷ್ಣಾಭಿಧಾನದಿಂದ ದ್ವಾರಕಾನಗರವರ್ತಿಯಾಗಿ ಕಾಣಿಸಿಕೊಂಡಿದ್ದಾನೆ ಅಂತ ಆಗುವಾಗ ನಮಗೊಂದು ಎಲ್ಲಿಲ್ಲದ ಸಂತೋಷ, ಉತ್ಸಾಹ, ಅದಮ್ಯವಾಗಿರುವಂತಹ ಒಂದು ಭಾವ. ಯಾಕಂದ್ರೆ ಸಾಯುಜ್ಯದ ಸ್ಥಾನಮಾನಗಳಲ್ಲಿ ನಾವು ಗುರುತಿಸ್ತೇವೆ. ಸಾಲೋಕ್ಯ, ಸಾಮಿಪ್ಯ, ಸಾರೂಪ್ಯ, ಸಾಯುಜ್ಯ. ವೈಕುಂಠದಲ್ಲಿರುವಂತಹ ನಾರಾಯಣ ಈಗ ನಮ್ಮ ಮಣ್ಣಲ್ಲಿ ದೇವಕೀ ದೇವಿಯ ಗರ್ಭವನ್ನೇ ವೈಕುಂಠ ಅಂತ ಮಾಡಿ ಕಾಣಿಸಿಕೊಂಡಿರುವಂತಹ ಪರತರ ಪಾವನ ಮೂರ್ತಿ ವೃಂದಾವನದಲ್ಲಿ ನಲಿದಾಡಿದಂತಹ ಚೆಲುವ ಕೃಷ್ಣ. ಅವನ ಲೋಕದಲ್ಲೇ ನಾವು ಹುಟ್ಟಿಕೊಂಡಿದ್ದೇವೆ, ಅಥವಾ ನಾವು ಬದುಕುತ್ತಿರುವಂತಹ ಲೋಕದಲ್ಲೇ ಅವ ಈಗ ಮನುಷ್ಯರ ಮಧ್ಯೆ ಒಬ್ಬ ಮಾನವನಂತೆ ಬದುಕುತ್ತಾ ಇದ್ದಾನೆ. ಮಾಧವನಾದರೂ ಮಾನವನಾಗಿ ಮೈದೋರಿದ್ದಾನೆ. ಇದನ್ನು ಕಾಣುವಾಗ, ಇದನ್ನು ಕೇಳುವಾಗ ಸಾಲೋಕ್ಯದಲ್ಲಿದ್ದೇವೆ, ನಾವು ಸಾಮೀಪ್ಯವನ್ನು ಹೊಂದಿದ್ರೆ ಏನು, ಆ ಮೂಲಕವಾಗಿ ಸಾಯುಜ್ಯವನ್ನು ಹೊಂದುವುದಕ್ಕೆ ಬಹಳ ಕಷ್ಟವಾಗಲಿಕ್ಕಿಲ್ವಲ್ಲ. ಇದು ನಮ್ಮ ಅಪ್ಪಯ್ಯನ ಆಶೆ. ಅದನ್ನು ಉತ್ಕಟವಾಗಿ ಇರಿಸಿಕೊಂಡಂತಹ ಅವರು ಯಜ್ಞಮುಖೇನವಾಗಿಯೇ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎನ್ನುವಂತಹ ಇಚ್ಛೆಯಲ್ಲಿ ಯಾಗಗಳಲ್ಲಿಯೇ ಸರ್ವಶ್ರೇಷ್ಠವಾಗಿರುವಂತಹ ಅಶ್ವಮೇಧವನ್ನು ತೊಡಗಿದ್ದು. ಎಲ್ಲ ಯಾಗಗಳ ಹಾಗೆ ಅಶ್ವಮೇಧ ಅಲ್ಲ. ಅಶ್ವಮೇಧದ ವಿದ್ಯೆ ಅತ್ಯಂತ ಗುರುತರವಾದದ್ದು. ಒಂದಲ್ಲ ಎರಡಲ್ಲ 7 ಅಧ್ವರಗಳನ್ನು ಮಾಡಿದರು. ಇಲ್ಲ, ಯಾವುದು ನಮಗೆ ಮನಸಂಕಲ್ಪ ಇತ್ತೋ, ಯಾವುದು ಕಾಮಿತವನ್ನು ಈಡೇರಿಸುವಂತಹ ಕಾಮಿತಾರ್ಥ ಫಲಪ್ರದಾಯನಾಗಿರುವಂತಹ ಭಗವಂತನನ್ನು ಕಾಣಬೇಕು ನಮ್ಮ ನೆಲದಲ್ಲಿ ಅಂತ ಇತ್ತೋ, ಅದು ಕೈಗೂಡಲಿಲ್ಲ. 7 ಯಜ್ಞಗಳನ್ನು ಮಾಡಿದಾಗಲೂ ಕೈಗೂಡಲಿಲ್ಲ ಅಂತಾಗುವಾಗ ನಮ್ಮಪ್ಪಯ್ಯ ಖಿನ್ನಮಾನಸರಾದರು. ಬಹಳಷ್ಟು ಬೇಸರ ಆಯಿತು ಅವರಿಗೆ. ಇನ್ನು ಬೇಡ, ನಮಗೆ ಫಲವೇ ಇಲ್ಲ, ದೈವವನ್ನು ಕಾಣುವುದಕ್ಕೆ ನಾವು ಅರ್ಹರಲ್ಲ. ವಿಷಯವನ್ನೇ ಕೈ ಬಿಡುವ ಹೊತ್ತಿನಲ್ಲಿ
ಕ್ರಾಂತದರ್ಶಿಗಳಾದ ಸರ್ವ ವೇದಾಂಗಗಳನ್ನು ಅರ್ಥ ಮಾಡಿ ವೇದದ ಸಾರವನ್ನೇ ಬಿತ್ತರಿಸಬಲ್ಲ ಮಹಾಮುನಿಪೋತ್ತಮನಾದ ನಾರದ ಮಹರ್ಷಿ ಆಗಮನವಾಯಿತು ನಮ್ಮಲ್ಲಿಗೆ. ಕೈ ಬಿಡಬೇಡ ಭೂಪ, ಇನ್ನೊಂದು ಯಜ್ಞವನ್ನು ಮಾಡು, ನೋಡೋಣ ದೇವರು ಬರ್ತಾರೋ ಇಲ್ವೋ. 8 ಅಂತಾಗುವಾಗ ನಮಗೆ ಪಕ್ಕ ನೆನಪಾದದ್ದು 8ರ ನಂಟಿನ ಗಂಟು, ಅದು ಅಂಟಾಗಿಯೇ ಕೃಷ್ಣನಲ್ಲಿ ಉಂಟು. ಹಾಗಾಗಿ ಆ ಭಗವಂತನನ್ನು ನಾವು ಕಾಣುವುದಕ್ಕೆ ಸಫಲರಿದ್ದರಬಹುದು. ಯಾಕಂದ್ರೆ ಭೂಗರ್ಭದಲ್ಲಿ ನಿಕ್ಷೇಪಿಸಲ್ಪಟ್ಟ ನಿಧಿಯನ್ನಾದರೂ ನಿತ್ತ ನೆಲೆಯಲ್ಲಿ ಕಾಣಬಹುದಾದ ನಾರದರು ನಮ್ಮಪ್ಪಯ್ಯನಿಗೆ ಹೀಗೊಂದು ಪ್ರೇರಣೆಯನ್ನು ಕೊಟ್ಟಾಗ ನಾವೆಲ್ಲ ಪುಳಕಿತಾನಂದ ಗಾತ್ರರಾದೆವು ಮೈ ಮನಗಳಿಂದ. ನಮಗದನ್ನು ಮಾಡಬೇಕು ಅಂತ ಉತ್ಕಟವಾದ ಆಶೆಯಾಯಿತು. ತೀರ್ಥರೂಪರು ನರ್ಮದಾ ನದಿಯ ತೀರದಲ್ಲಿ ಯಜ್ಞವಾಟಿಯನ್ನು ನಿರ್ಮಾಣ ಮಾಡಿ ದೀಕ್ಷಿತರಾಗಿದ್ದಾರೆ. ಇದಕ್ಕಿಂತ ಮೊದಲಿನ 7 ಸಲವೂ ನಾನೇ ದಿಗ್ವಿಜಯಕ್ಕೆ ಹೋದವ. ನನ್ನನ್ನು ಹತ್ತಿರ ಕರೆದು, ಮಗನೇ, ಪೂಜಿಸಿ ಬಿಡುವಂತ ಅಶ್ವದ ಗುರುತರವಾದ ಹೊಣೆಗಾರಿಕೆಯನ್ನು ಹೊತ್ತು ಅದರ ಬೆಂಗಾವಲಿಗೆ ಹೋಗು ಸೇನಾ ಸಮೇತನಾಗಿ ಅಂತ ಆಶೀರ್ವದಿಸಿದರು. ಪಿತೃಮಹಾಶಯನಾದಂತಹ ಮಯೂರ ಧ್ವಜನ ಹರಿಕೆ ಹಾರೈಕೆ ನನ್ನ ತಲೆಯ ಮೇಲೆ, ಪರಮ ಸಾಧ್ವಿಯಾದ ಪತಿವ್ರತಾ ಶಿರೋಮಣಿಯಾದಂತಹ ಅಮ್ಮ ಕುಮುದ್ವತಿ ದೇವಿಯ ಹರಕೆ ಆಶೀರ್ವಾದ ನನ್ನ ತಲೆಯ ಮೇಲೆ. ಬುಧವರೇಣ್ಯರೆಲ್ಲರೂ ಮಂತ್ರಾಕ್ಷತೆಯನ್ನಿತ್ತು ಸುಫಲನಾಗು ಸಫಲನಾಗು ಅಂತ ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ಎಲ್ಲರ ಹರಿಕೆಯನ್ನು ಮೈಯೆಲ್ಲ ಅಂತೂ ಹೊರಡುವ ಹೊತ್ತಿನಲ್ಲಿ ಸೇನೆ ಬೇಡುವೆ. ಎಂಥ ಸೇನೆ ನಮ್ಮದ್ದು! ಎಲ್ಲರಿಗೂ ಅಭ್ಯಾಸ ಇದ್ದದ್ದೇ. ಇದಕ್ಕಿಂತ ಮೊದಲು 7 ಸಲ ಹೋದ ಅನುಭವ. ಆ ಅನುಭವ ಉಳ್ಳವರು ನಮ್ಮೊಟ್ಟಿಗೆ ಇದ್ದಾರೆ. ಹೊಸ ಸೇರ್ಪಡೆಯೂ ಆಗಿದೆ. ಕೆಲವು ಸಲ ಒಂದೇ ವಿಷಯದಲ್ಲಿ ಎಲ್ಲ ಕಾಲದಲ್ಲಿಯೂ ಸೇರಿದವರನ್ನೇ ಸೇರಿಸಿಕೊಳ್ಳುವುದಲ್ಲ, ಒಂದೆರಡಾದರೂ ಹೊಸತು ಸೇರ್ಪಡೆ ಆಗಬೇಕು. ಯಾರಿಗೆಲ್ಲ ಮನಸ್ಸುಂಟು, ನಮ್ಮದು ಒತ್ತಾಯ ಇಲ್ಲ, ಬರತಕ್ಕದ್ದು ಅಂತ ಇಲ್ಲ, ಯಾರಿಗೆಲ್ಲ ಮನಸ್ಸುಂಟು ಅವರೆಲ್ಲ ಬರಬಹುದು. ಏಕ ಪ್ರಾಯ ಸಮರ್ಥರು, ಒಂದೇ ಪ್ರಾಯದವರಿದ್ದಾರೆ ಅಂತಲ್ಲ, ಏಕಾಭಿಪ್ರಾಯ ಸಮರ್ಥರು. ಮನಸ್ಸಿನಲ್ಲಿ ನಮ್ಮದಿದು, ನಮ್ಮ ನೆಲದಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು, ನಮಗಿರುವಂಥದ್ದು ನಾವು ಮಾಡಬೇಕು. ತಲೆ ಲೆಕ್ಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಎದೆ ಲೆಕ್ಕದಲ್ಲಿ ಎಷ್ಟು ಜನ ಇದ್ದಾರೆ ಎನ್ನುವುದು ಮುಖ್ಯ. ಆ ಮಟ್ಟದಲ್ಲಿ ಯೋಚನೆ ಮಾಡುವುದಿದ್ರೆ ನಮ್ಮದು ಸಣ್ಣ ಪ್ರಾಂತ್ಯ, ಬಹಳ ದೊಡ್ಡದಲ್ಲ, ಇದ್ದಷ್ಟರ ಮಟ್ಟಿಗೆ ಬಹಳ ಸೌಖ್ಯದಲ್ಲಿದ್ದೇವೆ ನಾವು. ಮತ್ತೊಬ್ಬರಲ್ಲಿ ಹೀಗೆ ಕೈ ಚಾಚಿ, ಇನ್ನೊಬ್ಬರಲ್ಲಿ ತಲೆಬಾಗಿ, ಜೀಹಸಾದ ಅಂತ ಹೇಳಿ ಬದುಕುವುದಕ್ಕೆ ದಾರಿ ಕೊಡಿ, ದಾರಿದ್ರ್ಯ ಉಂಟು ಅಂತ ಹೇಳುವ ಸ್ವಭಾವ ನಮ್ಮದ್ದಲ್ಲ. ನಮ್ಮಪ್ಪಯ್ಯ ಹೇಳಿದ್ದೇ ಅದನ್ನು, ವಿನಾ ದೈನ್ಯೇನ ಜೀವನ ಅನಾಯಾಸೇನ ಮರಣ. ನಮ್ಮ ತಲೆ ಬಾಗುವುದಿದ್ರೆ ಭಗವತ್ಪಾದಕ್ಕೆ ಮಾತ್ರ, ಇನ್ನೊಬ್ಬರಿಗಲ್ಲ. ಅಂತಹ ನಾಡಿನಿಂದ ಹೊರಟು ಈಪ್ಸಿತವನ್ನು ಕೈಗೂಡಿಸಿಕೊಳ್ಳುವುದಕ್ಕೆ ನಮ್ಮದ್ದಾದಂತಹ ಹೆಮ್ಮೆಯ ಸೇನೆ ನೋಡಿದಿರಾ? ಪಟಹನಿಸ್ತಾಳ ಭೇರಿ ತಮ್ಮಟೆಯ ಸಮತ್ಕಟನಾದ ಗಜಗಟೆಯ ಘಂಟಾರವ, ಚಟುಲವಾಜಿಯ ಕುರಪುಟದ ರಭಸ, ಹರಿವ ಸೂಟಿಯ ರಥಚಕ್ರದ ಧ್ವನಿ, ಲಟಕಟಿಪ ಸಮರ ಲಂಪಟರ ಭುಜ ಹೊಯ್ಲು, ಪಟುತರದ ಭಟರ ಭಬ್ಬೆಯಾರ್ ಭಟಗಳೊಂದಿಗೆ ಬ್ರಹ್ಮಾಂಡ ಘಟ ಘಟ ಬೆರೆಯುವ ಹಾಗೆ ಹೊರಟು ನಿಂತಿದೆ. ನಡೆಯಲಿ ನಡೆಯಲಿ ನಡೆಯಲಿ.
ಆವ ಬಲವಿದ್ದಡೆ ದೈವ ಬಲವಿಲ್ಲದೊಡೆ. ಕೌರವನಿಗೆ ಎಷ್ಟು ಬಲ ಇತ್ತು? 11 ಅಕ್ಷೋಹಿಣಿ ಸೇನೆ ಇತ್ತು. ಪಾಂಡವರಲ್ಲಿ ಇದ್ದದ್ದು 7 ಅಕ್ಷೋಹಿಣಿ ಸೇನೆ. ಆದರೆ ಕೃಷ್ಣಾನುಗ್ರಹ ಪರಿಪೂರ್ಣವಾಗಿತ್ತು. ಆದ್ದರಿಂದಲೇ ಕುರುಕ್ಷೇತ್ರದ ರಣದಾರುಣಿಯಲ್ಲಿ ಕೌರವಾದಿಗಳನ್ನು ಗೆದ್ದು ಮತ್ತೊಮ್ಮೆ ಧರ್ಮರಾಯನಂತಹ ಧರ್ಮಜ್ಞನೇ ಆ ಶುಂಡಾಲಪುರದ ಧರ್ಮಪೀಠವನ್ನಲಂಕರಿಸುವ ಯೋಗ ಪ್ರಾಪ್ತಿಯಾಯಿತು. ಆದ್ದರಿಂದಲೇ ಒಬ್ಬ ಮಹಾನಾಯಕನಾದವನಿಗೆ ಇರಬೇಕಾದದ್ದು ಆವ ಬಲಕ್ಕಿಂತಲೂ ಹೆಚ್ಚು ಧಾರ್ಮಿಕ ಬಲ. ಅದನ್ನೇ ಮಾರ್ಮಿಕವಾಗಿ ಶ್ರೀಕೃಷ್ಣ ಆಡಿದ್ದು. ಧರ್ಮದ ಸಂಸ್ಥಾಪನೆ ಮಾಡುವುದೇ ನನ್ನ ಸದುದ್ದೇಶ. ಆದ್ದರಿಂದ ಧರ್ಮಜ್ಞರಾಗಬೇಕು ಪ್ರಾಪಂಚಿಕರು ಎಂಬ ಹಾಗೆ ಈ ನಿಟ್ಟಿನಿಂದಲೇ ಕೌರವಾದಿಗಳನ್ನು ದಮನಿಸಿ ಆಸೇತು ಹಿಮಾಚಲ ವ್ಯಾಪ್ತವಾದ ಭರತ ಖಂಡವನ್ನು ಆಳಿ ತನ್ನದ್ದಾದಂತಹ ಬಾಳ್ವೆಯನ್ನು ಸಾರ್ಥಕಗೊಳಿಸಬೇಕೆನ್ನುವುದೇ ಧರ್ಮರಾಯನ ಉದ್ದೇಶ. ಅವನನ್ನನುಸರಿಸಿದ ಸೋದರರಾದ ನಮ್ಮ ಉದ್ದೇಶವೂ ಹೌದು. ಆವ ದೇವನಿದ್ದರೂ ಕೂಡ ನಾವು ಕರ್ಮಬಾಹಿರರಾಗಕೂಡದಲ್ಲ. ನಿತ್ಯ ಮನೆಯಲ್ಲಿ ಜಪತಪ ಮಾಡುತ್ತೇವೆ ಅಂತ ಹೇಳಿ ಹೋಮ ಹವನ ಮಾಡದೆ ನಿಲ್ಲುವುದಕ್ಕೆ ಯಾವ ಅರ್ಚಕನಿಂದಲೂ ಆಗೋದಿಲ್ಲ. ದೇವಸ್ಥಾನದಲ್ಲಿ ನಿತ್ಯ ದೇವರಿಗೆ ಪೂಜೆ ಮಾಡುವ ಪ್ರಧಾನ ಅರ್ಚಕನಾದರೂ ಅವನ ಮನೆಯಲ್ಲಿ ಹೋಮ ನೇಮ ಮಾಡಿಯೇ ಮಾಡ್ತಾನೆ. ಮಹಾಲಯದ ಪಿತೃತರ್ಪಣ ಕೊಟ್ಟೇ ಕೊಡ್ತಾನೆ. ಇಲ್ಲದಿದ್ದರೆ ಅವನಿಗೆ ಅಗತ್ಯ ಉಂಟೋ ದೇವಸ್ಥಾನದಲ್ಲಿ ಪೂಜೆ ಮಾಡುವವನಿಗೆ? ಅದು ಅವನ ಅಭ್ಯುತ್ಥಾನಕ್ಕೆ ಬೇಕಾಗಿ ಅವನವನು ಮಾಡಬೇಕಾದ ಕರ್ಮ. ಆದ್ದರಿಂದಲೇ ಕರ್ಮಣ್ಯೇವಾಧಿಕಾರಸ್ತೇಮ ಫಲೇಶು ಕದಾಚನ ಅಂತ ಭಗವಂತ ಆಡಿದ್ದು. ಕರ್ಮವನ್ನು ಮಾಡು, ಫಲ ಕೊಡುವವ ಭಗವಂತ. ಈ ನಿಟ್ಟಿನಿಂದಲೇ ಶ್ರೀಕೃಷ್ಣ ಒಟ್ಟಿಗೆ ಇದ್ದರೂ ಕೂಡ ಕರ್ಮದಿಂದ ನಾವು ಯಾವತ್ತೂ ವಿಚಲಿತರಾಗಕೂಡದು. ಕರ್ಮದಿಂದ ಮುಕ್ತರಲ್ಲ. ಈ ಸಿದ್ಧಾಂತವನ್ನನುಸರಿಸಿದವ ನಮ್ಮಣ್ಣ. ಕೌರವಾದಿಗಳು ಮಾಡಿದ ಅನ್ಯಾಯಕ್ಕೆ ಬೇಕಾಗಿವರ ಹನನವಾಯಿತೆ ವಿನಃ ಅದರಿಂದ ನಮಗೇನು ದೋಷ? ಬಂಧು ಹತ್ಯಾ ದೋಷ ಬರುತ್ತದೆ, ಇದು ನಮ್ಮಣ್ಣನ ಭ್ರಮೆ. ಆದರೂ ಅದನ್ನು ನಿವಾರಿಸುವುದಕ್ಕೆ ಏನು ದಾರಿ? ಅದಕ್ಕಿರುವ ಸಿದ್ಧಾಂತವೇ ಕರ್ಮ ಸಿದ್ಧಾಂತ. ಅದಕ್ಕಿರುವ ದಾರಿಯೇ ಯಾಗ ಮಾರ್ಗ, ಅದುವೇ ಯೋಗ ಮಾರ್ಗ. ಹೀಗೆ ಸೂಚನೆ ಕೊಟ್ಟರು ವೇದವ್ಯಾಸರು, ಮುಖ್ಯರಾದಂತಹ ಋಷಿಮನೀಷಿಗಳೆಲ್ಲ. ಆ ನಿಟ್ಟಿನಿಂದಲೇ ರಾಜಸೂಯದಂತಹ ಅದ್ಭುತವಾದಂತಹ ಯಾಗವನ್ನು ಮಾಡಿದ ನಮ್ಮಣ್ಣ ಈ ಅಶ್ವಮೇಧಿಕ ಯಜ್ಞವನ್ನು ಕೈಗೊಂಡವನಿದ್ದಾನೆ. ಅಶ್ವದ ಬೆಂಗಾವಲಿಗೆ ಹೋಗುವವರು ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಅವ ಯೋಚಿಸುವ ಕಾಲಘಟ್ಟದಲ್ಲಿ ಕೃಷ್ಣನ ಉಪದೇಶ, ಮಿಕ್ಕವರ ಒಪ್ಪಿಗೆ, ಅದನ್ನು ಸ್ವೀಕರಿಸಿಕೊಂಡವ ಪಾರ್ಥನಾಮಕ ನಾನು. ಪೃಥ್ವಿಯನ್ನು ಸಂಚರಿಸಿ ಪೃಥಾನಂದನಾಗಿ ಪಾರ್ಥಿವರ ಅಂತರಂಗವನ್ನರ್ಥ ಮಾಡಿಕೊಂಡು ಭರತಖಂಡವನ್ನು ನಿಜಾರ್ಥದಲ್ಲಿಯೂ ಧರ್ಮಭೂಮಿಯಾಗಿಸಬೇಕು, ಕರ್ಮಭೂಮಿಯಾಗಿಸಬೇಕು ಅಂತ ನಾವು ತೊಡಗಿಸಿಕೊಂಡವರು. ಮತ್ತೆ ಒಳಗೊಳಗೆಲ್ಲ ಏನು ನಡೆಯುತ್ತದೆ ಅಂತಲೇ ಗೊತ್ತಾಗೋದಿಲ್ಲ, ಮೇಲೆ ಕೂತ್ರೆ ಆಗೋದಿಲ್ಲ. ನಾವು ಸುತ್ತುವರಿದಾಗ ಮಾತ್ರ ಒಳಗೊಳಗೆ ಇದ್ದದ್ದೆಲ್ಲ ಹೊರಗೆ ಬರ್ತದೆ. ಎಲ್ಲೆಲ್ಲಿ ಏನೇನು ನಡೆಯುತ್ತದೆ, ಏನೇನು ಆಗುತ್ತದೆ ಅಂತ ಗೊತ್ತಾಗಬೇಕು. ನಾವು ಮೇಲಿಂದ ಕೆಳಗೆ ಇಳಿಯಲೇಬೇಕು. ಆವಾಗ ಅಲ್ಲಲ್ಲಿ ಏನೇನು ಉಂಟು ಅಂತ ನಮಗೆ ಗೊತ್ತಾಗುತ್ತದೆ. ಆದ್ದರಿಂದಲೇ ಒಂದು ರೀತಿಯಿಂದ ಅನ್ವೇಷಣೆ, ಮತ್ತೊಂದು ರೀತಿಯಿಂದ ಸಂಶೋಧನೆ, ಮಗದೊಂದು ರೀತಿಯಿಂದ ಧಾರ್ಮಿಕರನ್ನು ಹುಡುಕಿ ತೆಗೆಯುವುದು. ಕೆಲವು ಸಲ ಕಾನನದ ಸುಮಗಳಾಗಿ ಉಳಿಯುವುದು ಬಿಟ್ಟರೆ ಅವರನ್ನು ಗುರುತಿಸುವವರೇ ಇಲ್ಲ. ಆದ್ದರಿಂದಲೇ ಅಶ್ವಮೇಧ ಯಜ್ಞ ಎನ್ನುವುದು ಪಾರ್ಥಿವರ, ಧಾರ್ಮಿಕರ, ವೀರವೈಷ್ಣವರ ಅನ್ವೇಷಣೆಗೊಂದು ಪಥ ಅಂತ ನಾವು ತಿಳಿದವರಿದ್ದೇವೆ. ಆದ್ದರಿಂದಲೇ ಅಶ್ವಮೇಧದ ಯಜ್ಞದ ಬೆಂಗಾವಲಿಗಾಗಿ ಕರ್ಣಜಾತ ವೃಷಕೇತನ, ಕೃಷ್ಣಸುತನಾದ ಪ್ರದ್ಯುಮ್ನ, ಮುಖ್ಯರಾದ ವೀರ ಭಟರನ್ನೆಲ್ಲ ಸೇರಿಸಿಕೊಂಡು ಹೊರಟು ಬಂದಾಗ ಮೊದಲಾಗಿ ನಮಗೆ ಕಂಟಕ ಒದಗಿದ್ದೇ ಆ ದುಷ್ಟನಾದ ಘೋರ ಭೀಷಣ. ಅವನನ್ನು ದಮನಿಸಿದೆವು, ಅಶ್ವವನ್ನು ವಶ ಮಾಡಿಕೊಂಡೆವು. ಚಂಡಿಯ ಪ್ರಕರಣ ಒದಗಿ ಬಂತು. ಚಂಡಿ ಉದ್ದಾಲಕರ ಉದ್ಧಾರವಾಯಿತು.
ಮುಂದುವರಿದು ಬಂದಾಗ ಸಿಕ್ಕಿತ್ತು ನಮಗೆ ಮಾಹಿಷ್ಮತಿ ನಗರ. ಆ ವೇಳೆಯಲ್ಲಿ ಆ ವೀರವರರಾದಂತಹ ಪ್ರವೀರನನ್ನು ಕಳಕೊಳ್ಳುವ ದುರಂತ ಒದಗಿ ಬಂತು. ಏನು ಮಾಡೋಣ? ಅಲ್ಲಿಯೂ ಹೋರಾಟವನ್ನು ಮಾಡಿ ಅಲ್ಲಿಯ ಅರಸನನ್ನು ಒಡಗೂಡಿಕೊಂಡು ಮುಂದುವರಿದು ಬಂದಾಗ ಸಿಕ್ಕಿದ್ದು ಹಂಸಧ್ವಜ ಭೂವರನ ಭೂಮಿ. ಸುತನ್ವ ಕಾಳಗದಲ್ಲಿ ಸಾಯುಜ್ಯವನ್ನು ಹೊಂದಿದ ಹಂಸಧ್ವಜ ತನ್ನವರನ್ನು ಸೇರಿಸಿಕೊಂಡು ನಮ್ಮ ಜೊತೆಯಲ್ಲಿ ಸೇರಿಕೊಂಡ. ಕೆಲವು ಸಲ ಹಾಗೆ ನಮ್ಮನ್ನು ಸೇರಬೇಕಿದ್ರೆ ಅಷ್ಟು ಸುಲಭ ಇಲ್ಲ. ಕೆಲವರನ್ನು ಸೇರಿಸುವುದಕ್ಕೂ ಕಷ್ಟ, ಕೆಲವರು ಸೇರುವುದಕ್ಕೂ ಕಷ್ಟ. ಕೆಲವರು ಸೇರುವುದಿಲ್ಲ ಅಂತ ಹೇಳುವವರೆಲ್ಲ ನಿಧಾನಕ್ಕೆ ನಮ್ಮ ಜೊತೆ ಸೇರುತ್ತಾರೆ ಎನ್ನುವ ಆತ್ಮವಿಶ್ವಾಸ ನಮಗುಂಟು. ಅವರು ಸೇರಬೇಕು ಅಂತಿದ್ರೆ ಸೇರಿಸುವ ಹಾಗೆ ನಮ್ಮ ಕರ್ಮ ಬೇಕು, ಕರ್ತವ್ಯ ಬೇಕು. ಈ ನಿಟ್ಟಿನಿಂದ ಹಂಸಧ್ವಜನೂ ಸೇರಿದ್ದಾನೆ. ಮತ್ತೆ ಈ ಕಡೆಯವರನ್ನೆಲ್ಲ ನಮ್ಮದಕ್ಕೆ ಸೇರಿಸುವುದಕ್ಕೆ ಬಹಳ ಕಷ್ಟ ಉಂಟು. ಹಾಗಾದ ಕಾರಣ ಸೇರಿಸುವುದೆಂತೂ ಎನ್ನುವ ಪ್ರತೀಕ್ಷೆಯಿಂದಲೇ ಸೇರಿಸುತ್ತಾ ಮುಂದುವರಿದು ಬಂದಿದ್ದೇವೆ. ಇದೀಗ ನಮ್ಮದ್ದಾದಂತಹ ಕುದುರೆ ಬಂದು ಮುಟ್ಟಿದ ಜಾಗವಿದು. ವಿಶೇಷವಾಗಿ ಕಂಗೊಳಿಸುತ್ತಾ ಉಂಟು ಈ ಪುರ. ಶ್ವೇತಾದ್ರಿ ಶಿಖರದಲ್ಲಿ ಕಂಗೊಳಿಸುವ ಉಜ್ವಲ ಜ್ಯೋತಿರ್ಲತೆಯಂತೆ, ಮೇಣ್ ಸಲ್ಲಲಿತ ಜೀಮೂತ ದೊಡ್ಡಿನ ಮೇಲೆ ಪೊಳೆವ ಸೌಧಾಮಿನಿಯಂತೆ ಕಂಗೊಳಿಸುತ್ತಾ ಇರುವ ಈ ನಗರಿಯ ವೈಭವವನ್ನು ಕಾಣುವಾಗ ನಿಜಾರ್ಥದಲ್ಲಿಯೂ ಇದೊಂದು ಅದ್ಭುತವಾದಂತಹ ಧಾರ್ಮಿಕರ ನೆಲವೀಡು ಅಂತ ನಮಗೆ ಅರ್ಥವಾಗುತ್ತಾ ಉಂಟು. ಆದ್ದರಿಂದಲೇ ಇದನ್ನು ಅನ್ವೇಷಿಸಬೇಕು ಅಂತ ನಾವು ಬಂದಿದ್ದೇವೆ. ಮುಂದೆ ನೋಡಿದೆವು ಅಂತಾದರೆ ನಾವು ಬಿಡಬಹುದಾದ ಅಶ್ವಕ್ಕೆ ಮುಂದಾಗಿ ಯಾವುದೋ ಮತ್ತೊಂದು ಅಶ್ವ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣುತ್ತಾ ಉಂಟು. ಸ್ವಚ್ಛತರ ಧವಳಾಂಗ ದತಿ ಮನೋಹರ ಪೀತಪುಚ್ಚದ ಸುಗಮನದ ಒಂದೇ ಕಿವಿಯೊಳೆಸುವ ನೀಲಚ್ಛವಿಯ ಕೋಮಲ ತುರಗ. ನಮ್ಮ ತುರಗಕ್ಕೆ ಸಮತುಲ್ಯವಾದಂತಹ ತುರಗವದು ಅಂತಾದರೆ ಯಾರೋ ಈ ಕಡೆಯಿಂದಲೂ ಯಾವುದೋ ಒಂದು ಧರ್ಮಯಜ್ಞವನ್ನು ವಿರಚಿಸುತ್ತಿದ್ದಾನೆ ಎನ್ನುವುದು ನಿರ್ವಿವಾದ. ಆದ್ದರಿಂದಲೇ ಬಂದವರು ನಾವು ಸಮರ್ಥರು ಅಂತ ಗೊತ್ತಾಗಬೇಕು. ನೋಡಿದಿರ ಒಂದೇ ಪ್ರಾಯದವರ ಹಾಗೆ ಕಾಣ್ತಾ ಇದ್ದಾರೆ. ಇರಲಿ, ಪ್ರಾಯ ಏನು ಎನ್ನುವುದಕ್ಕಿಂತಲೂ ಅವರ ಬುದ್ಧಿಮತ್ತೆ ಏನು ಎನ್ನುವುದು ಪ್ರಧಾನ. ಅದನ್ನು ತಿಳಿಯುವುದಕ್ಕೆ ಬೇಕಾಗಿ ಸೂಚನೆ ಕೊಟ್ಟಿದ್ದೇನೆ ಪ್ರದ್ಯುಮ್ನನಿಗೆ. ತಡ ಮಾಡುವುದು ಸಲ್ಲದು. ನಮ್ಮತ್ತಾದಂತಹ ಅಶ್ವವನ್ನು ಆ ಯಜ್ಞಾಶ್ವದ ಸಮಕ್ಷಕ್ಕೆ ಬಿಟ್ಟು ಬಿಡು. ಮರುತ್ತತಿಯಳುತ್ತಮ ಹಿಮಾತ್ತರವಂ ಬಿತ್ತರಿಸಿತೋ ಎನ್ನುವ ಹಾಗೆ ಪ್ರವಾಹದಿಂದ ನುಗ್ಗುತ್ತಿರುವಂತಹ ನಮ್ಮ ಸೇನೆ ಮೋರಾಂತು ನಿತ್ತವರ ತಲೆಯನ್ನು ಬಗ್ಗಿಸಿ ಬೇಕಾದಂತಹ ಕಪ್ಪವನ್ನು ಸಂಗ್ರಹಿಸಿ ಮುಂದುವರಿಬೇಕು ಅಂತ ಆಲೋಚಿಸಿ ನಮ್ಮ ರತ್ನಾಕ್ಯ ಪಟ್ಟಣದ ಗಡಿಯಿಂದ ಹೊರಗೆ ಹೋಗುವುದಕ್ಕಿಂತ ಮೊದಲೇ ಒಂದು ವಿಶೇಷ ಆಯ್ತಲ್ಲ, ಒಂದು ತಡೆ ಹಿಡಿಯಲ್ಪಟ್ಟಂತಹ ಸ್ಥಿತಿ. ಪ್ರತಿಯೊಬ್ಬರು ಬೊಬ್ಬೆ ಹಾಕ್ತಾ ಇದ್ದಾರೆ. ಏನೋ ಒಂದು ನಮಗೆ ತಡೆಯಾಗಿ ಬಂದಿದೆ. ಮತ್ತೆ ನೋಡುವಾಗ ಭಾರಿ ಸೇನೆ ಕಾಣಿಸ್ತಾ ಉಂಟು. ಏನು ಅಂತ ನಮ್ಮವರಾದಂತಹ ದೂತರನ್ನು ಕಳಿಸಿದ್ರೆ ಏನಂತೆ ನಕುಲ ಧ್ವಜನ ಕರೆದಾಗ ನಮ್ಮ ದೂತರನ್ನು ನೋಡುವುದಕ್ಕೆ ಕಳುಹಿದೆ ಅಂತಾದ್ರೆ
ವರ್ತಮಾನವನ್ನು ಅವರು ಹೇಳ್ತಾ ಇದ್ದಾರೆ. ನಾವು ಪೂಜಿಸಿ ಬಿಟ್ಟಿರುವಂತಹ ಕುದುರೆಯ ಹಾಗೆ ಇನ್ನೊಂದು ಕುದುರೆ ನೋಡುವಾಗ ಎರಡು ಒಂದೇ ಅಲ್ಲ, ಒಂದೇ ಎರಡಾಯ್ತೋ. ಆಶ್ಚರ್ಯ ಕಾಣಿಸ್ತಾ ಉಂಟು. ಮಾತ್ರ ಅಲ್ಲ, ಕುದುರೆಗಳು ಒಂದನ್ನೊಂದು ನೋಡಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕಾಲಿನಿಂದ ಧೂಳೆಬ್ಬಿಸುವುದೋ, ಹೇಷಾರವನ್ನೆಬ್ಬಿಸುವುದೋ ಅಲ್ಲ, ಮುಂದೆ ಬಂದು ಒಂದನ್ನೊಂದು ಹಾಯ್ದು ತಿವಿದುಕೊಳ್ಳುವುದೋ. ಒಟ್ಟಿನಲ್ಲಿ ಮೈ ಮೇಲೆ ಹಾಕಿದಂತ ಆಭರಣಗಳೇ ಚಲಾಪಿಲ್ಲಿಯಾಗಿ ಹೋಗಿದ್ದಾವೆ. ಎಲ್ಲ ಕಥೆಯೇ ಇಂಥದ್ದೊಂದು ಉಂಟು ಅಂತಾದ್ರೆ ಇದ್ಯಾವುದು, ಎಲ್ಲೆದ್ದು? ನಾವು ಅದಕ್ಕೆ ಚಿಂತಿಸಬೇಕು ಅಂತ ಇಲ್ಲ, ಚಿಂತಿಸಲಿಕ್ಕೆ ಜನ ಇದ್ದಾರೆ ನಮ್ಮಲ್ಲಿ. ಮಂತ್ರಿ ಮಹಾಶಯನಾದಂತಹ ನಕುಲಧ್ವಜ ನಮ್ಮ ಸೇನೆಯನ್ನು ಹೊಂದಿಯೇ ಅಲ್ಲಿಂದ ಬಂದಿದ್ದಾನೆ. ಅಪ್ಪನ ಆಶಯವೂ ಹೌದು. ಎಲ್ಲ ಹುಡುಗರೇ ಹೋಗುವುದಲ್ಲ, ಹಿರಿಯ ತಲೆಯೂ ಒಂದೆರಡು ಬೇಕು ಅಂತ. ಮತ್ತೆ ಹಿರಿಯರಿಗೆ ಹೊಳೆದಷ್ಟು ಉಂಟಲ್ಲ, ಈ ಹೊಂತಕಾರಿಗಳಿಗೆಲ್ಲ ಹೊಳೆಯುವುದಿಲ್ಲ. ಹಾಗಾಗಿ ಇದ್ದಾನಲ್ಲ ನಕುಲಧ್ವಜ, ಮಂತ್ರಿ ಮಹಾನುಭಾವ, ನಮ್ಮದಾದಂತಹ ಸೇನೆಯ ವಾದವನ್ನು ಯಾವುದೋ ಒಂದು ಸೇನೆ ತಡೆ ಹಿಡಿದ ಹಾಗೆ ನಿರ್ಬಂಧ ಬಂದಿದೆ ಅಂತ ನಮಗೆ ದೂತರಿಂದ ಸುದ್ದಿ. ಯಾವುದೋ ಒಂದು ಕುದುರೆಯಂತೆ, ಭಾರಿ ಸೇನೆಯಂತೆ, ಬಹಳ ಬಹಳ ಬಿಲ್ಲಾಳುಗಳೆಲ್ಲ ಅದರಲ್ಲಿದ್ದಾರೆ ಅಂತ. ಆದದ್ದರಿಂದ ಕುಶಲಮತಿಯಾದ ನೀನು ಒಮ್ಮೆ ಅದನ್ನು ಪರೀಕ್ಷಿಸಿ ಪರಾಂಬರಿಸಿ ಸ್ವಲ್ಪ ಅದರ ಬಗ್ಗೆ ವಿವರ ಕೊಡಬೇಕು. ಓ ಮಂತ್ರೀಶಾ, 7 ಅಶ್ವಮೇಧಗಳು ಕಳೆದು 8ನೆಯದನ್ನು ಪ್ರಾರಂಭಿಸಿದ ಹೊತ್ತು ನರ್ಮದೆಯ ತಟದಿಂದ ಹೊರಟಂತಹ ನಮ್ಮ ಸೇನೆ ಮುಂದೊತ್ತಿ ಬರುತ್ತಿರುವಂತಹ ಇನ್ನೊಂದು ಸೇನೆಯನ್ನು ಕಂಡು ಜಿಯಾ ಭೀಯವಾಗಲೇಕೋ? ಅಲ್ಲ, ಸೇನೆ ಬಂದಿದೆ ಅನಾಕ್ಷಣ ಅದು ವಿರೋಧಿ ಸೇನೆ ಅಂತ ನಾವು ತಿಳಿಯಬೇಕಾದಿಲ್ಲ ಈ ಹೊತ್ತಿನಲ್ಲಿ. ಯಾಕೆಂದರೆ ನಮ್ಮ ಈ ರತ್ನಾಕ್ಯಪುರಕ್ಕೆ ಯಾರೂ ವಿರೋಧಿಗಳು ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ವಿರೋಧವನ್ನು ಬೆಳೆಸಿಕೊಂಡವರು ನಾವಲ್ಲ, ಅಥವಾ ನಮ್ಮ ಬೆಳವಣಿಗೆಯಲ್ಲಿ ವಿರೋಧಕ್ಕೆ ಅವಕಾಶವೂ ಇಲ್ಲ. ಹಾಗಾಗಿ ನಮ್ಮ ರತ್ನಾಕ್ಯಪುರದ ಗೌರವ ಅಷ್ಟು ಎತ್ತರಕ್ಕಿದೆ, ಮತ್ತೆ ಶ್ರೇಷ್ಠವಾದದ್ದು. ಯಾವ ಮರಗಳಿಗೆ ಅಡ್ಡಗೆಲ್ಲುಗಳಿರುತ್ತವೋ ಅವುಗಳಿಗೆ ವಿರೋಧ ಹೆಚ್ಚು. ಯಾಕೆಂದರೆ ಅವುಗಳಡಿಯಲ್ಲಿ ಇನ್ನೊಂದನ್ನು ಬೆಳೆಯುವುದಕ್ಕೆ ಬಿಡುವುದಿಲ್ಲ. ಯಾವ ಮರವು ನೇರವಾಗಿ ಹೋಗುತ್ತದೋ
ಆ ಮರಕ್ಕೆ ವಿರೋಧವಿರುವುದಿಲ್ಲ. ಅದಕ್ಕೆ ಹೇಳುವುದು ತಾನೇ ಕಲ್ಪವೃಕ್ಷ ಅಂತ. ಅದರಡಿಯಲ್ಲಿ ಎಲ್ಲವೂ ಬೆಳೆಯುತ್ತದೆ. ಹಾಗಾಗಿ ನಮ್ಮ ಮಾರ್ಗವು ನೇರವಾದದ್ದು. ನಿಮ್ಮ ಹಿನ್ನೆಲೆಯನ್ನು ಗಮನಿಸಿದ್ರೆ ಸತ್ಯ ಮಾರ್ಗದಲ್ಲಿ ನಡೆಯುವವರೂ ಹೌದು, ನಿಮ್ಮ ಪೌರುಷದ ಪತಾಕೆಯೂ ಎತ್ತರಕ್ಕಿದೆ. ಹಾಗಾಗಿ ನಿಮ್ಮನ್ನು ವಿರೋಧಿಸುವಂತಹವರು ಯಾರೂ ಈ ಲೋಕದಲ್ಲಿ ಇಲ್ಲ. ಹಾ 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 ಪ್ರಾಯಶಃ ಹೀಗಿರಬಹುದು. ಹೇಗೆ ಮಯೂರ ಧ್ವಜರಿಗೆ ಉಘೆ ಉಘೆ ಎಂದು ಕಪ್ಪ ಕಾಣಿಕೆಯನ್ನು ನೀಡುವುದಕ್ಕಾಗಿ ಬಂದಿರಬೇಕು. ಕುದುರೆ ಬರುವ ದಿಕ್ಕನ್ನು ಗಮನಿಸಿದ್ರೆ ಪ್ರಾಯಶಃ ಅದು ಮಣಿಪುರದ ಕಡೆಯಿಂದಲೇ ಬಂದಿರಬೇಕು. ಮಣಿಪುರ. ಹಾ ಹಾ ಇಲ್ಲಿ ನಡೆಯುತ್ತಿರುವಂತಹ ವಿಶೇಷವಾದ ಯಾಗದ ಬಗ್ಗೆ ತಿಳಿದು ಬಬ್ರುವಾಹನನೆಯಾಗಿ ಕಳುಹಿಸಿರಬಾರದು. ಸರ್ವಮಾನ್ಯರಾದ ಮಯೂರ ಧ್ವಜರ ಹಿರಿಮೆಯನ್ನು ತಿಳಿದು ಸಹಕಾರಿಯಾಗಿ ಈ ಸೇನೆಯನ್ನು ಕಳುಹಿಸಿರಬೇಕು ವಿನಃ ವಿರೋಧಕ್ಕಾಗಿ ಅಥವಾ ದಂಡಯಾತ್ರೆಗಾಗಿ ಕಳುಹಿಸಿದ್ದಲ್ಲ ಅಂತ ಹೇಳಿ ನನ್ನ ಅನ್ನಿಸಿಕೆ. ಮಂತ್ರೀಶಾ ಸ್ವಾಮಿ, ಪ್ರಬುದ್ಧನಾದ ಕುಶಲಮತಿಯಾದಂತಹ ನಿನ್ನ ಚಿಂತನೆಯಲ್ಲಿ ಬರುತ್ತಿರುವವರು ನಮ್ಮ ವಿರೋಧಿಗಳಲ್ಲ. ಆದ್ರೆ ಇದನ್ನು ಮನ್ನಿಸುವಷ್ಟರ ಮಟ್ಟಿಗೆ ಅಥವಾ ಇದನ್ನೇ ಒಪ್ಪಿಕೊಳ್ಳುವಷ್ಟರ ಮಟ್ಟಿಗೆ ನನ್ನ ಮನಸ್ಸು ಈ ಕಾಲಕ್ಕೆ ಸಿದ್ಧವಾಗಿಲ್ಲ. ಯಾಕೆ ಬಲ್ಲೆಯ? ಯಾಕೆ ನೀನ್ ಕೇಳಬೇಕು ಮಂತ್ರೀಶಾ. ಮಂತ್ರಿಶೇಖರ, ಯುವರಾಜ, ನಿನ್ನದ್ದಾದಂತಹ ಯೋಚನಾ ಲಹರಿ ತಪ್ಪಾಗಿದೆ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ಎಷ್ಟೋ ಕಾಲದಿಂದ ನಮ್ಮ ಅರಮನೆಯಲ್ಲಿ ಮಂತ್ರಿಯಾಗಿ ಹಿರಿಯ ಮುತ್ಸದ್ದಿಯಾದಂತಹ ನೀನು ಕೊಡುವ ಸಲಹೆಗಳೆಲ್ಲ ನಮಗೆ ಅನುಕೂಲವೇ ಆಗಿತ್ತು. ಆದ್ರೆ ಈ ಹೊತ್ತು ನೀನಾಡಿದಂತಹ ಮಾತುಗಳನ್ನು ತರ್ಕಕ್ಕೆ ತೆಕ್ಕೊಂಡಾಗ ನನ್ನ ಮನಸ್ಸಿನಲ್ಲಿ ಇದು ಮೊದಲೇ ಅಥವಾ ಈಗಾಗಲೇ ಒಂದು ವಿಚಾರ ಯಾವುದರ ಕಡೆಗೋ ಗಮನವನ್ನು ಹರಿಸ್ತಾ ಇದೆ. ಯಾವ ಕಡೆಗೆ? ಬೇರೇನೂ ಅಲ್ಲ, ಸುದೃಢನಾದಂತಹ ಒಬ್ಬ ವ್ಯಕ್ತಿ, ಆರೋಗ್ಯಪೂರ್ಣನಾದಂತಹ ಒಬ್ಬ ವ್ಯಕ್ತಿ ಮಲಗಿದ ಹೊತ್ತು, ಅದರಲ್ಲಿಯೂ ರಾತ್ರಿ ಕಾಲದಲ್ಲಿ 4ನೇ ಜಾವ ಬಂದ ಈ ಗಳಿಗೆಯಲ್ಲಿ ಏನಾದರೂ ಕನಸು ಬಿತ್ತು ಅಂತಾದ್ರೆ ಆ ಕನಸು ಜೀವನದಲ್ಲಿ ಬಹಳಷ್ಟು ಸತ್ಯವನ್ನು ತೋರಿಸ್ತದೆ ಎನ್ನುವುದು ನಾವು ತಿಳಿದ ಅನುಭವ. ನಿನ್ನೆ ರಾತ್ರಿ ಸುಖ ನಿದ್ರೆಯಲ್ಲಿರುತ್ತಾ 4ನೇ ಜಾವದ ಹೊತ್ತಿನಲ್ಲಿ ನಾನು ವಿಶೇಷವಾದ ಕನಸೊಂದನ್ನು ಕಂಡೆ.
ಕನಸೆ? ಹೌದು, ಕೇವಲ ಕನಸಲ್ಲ. ಮತ್ತೆ ಆ ಕನಸಿನಲ್ಲಿ ಒಬ್ಬಾತ ವ್ಯಕ್ತಿ ಅಲ್ಲ, ಒಬ್ಬಾತ ಶಕ್ತಿ ದೈವೀ ಪ್ರೇರಣೆಯಿಂದಲೇ ನನ್ನನ್ನು ಸಂಧಿಸಿದನೇನೋ ಎನ್ನುವಷ್ಟರ ಮಟ್ಟಿಗೆ ಔಚಿತ್ಯಪೂರ್ಣವಾದಂತಹ ವಿಚಾರ. ಹೌದೇ? ಸಂಭಾಷಣೆ ಸರಳವಾಗಿ ನೇರವಾಗಿ, ನಾ ಮಲಗಿಯೇ ಇದ್ದೇನೆ, ನಾನು ನಿದ್ರೆಯಲ್ಲೇ ಇದ್ದೇನೆ, ಆದರೆ ಪ್ರಕಟವಾಗಿ ನನ್ನ ಕಣ್ಣೆದುರಿಗೆ ಒಬ್ಬರು ನಿಂತಿದ್ದಾರೋ ಎನ್ನುವಷ್ಟರ ಮಟ್ಟಿಗೆ ಸ್ಪಷ್ಟ. ಓಹೋ, ಬೇರೆ ಯಾರೂ ಅಲ್ಲ, ಸುರಮುನಿಗಳಾದಂತಹ ನಾರದ ಮಹರ್ಷಿಗಳು. ನಾರದರೆ? ಈ ಯಾಗಕ್ಕೆ ಮೂಲ ಪ್ರೇರಣೆಯೇ ಅವರು. ಬಹುಶಃ ಅಲ್ಲಲ್ಲಿ ಇದಕ್ಕೇನಾದರೂ ಸಮಸ್ಯೆ ಬರಬಹುದೋ, ಇದು ನಿರಾತಂಕವಾಗಿ ಸಾಗುವಲ್ಲಿ ನನ್ನ ಕೊಡುಗೆ ಏನು ಬೇಕು, ಹುಡುಗ ಎಲ್ಲಿಯಾದರೂ ಸ್ವಲ್ಪ ಹಿಂದೆ ಬೀಳ್ತಾನೆ ಅಂತಾದರೆ ನಾನು ಎಷ್ಟರ ಮಟ್ಟಿಗೆ ಅವರನ್ನು ಎಚ್ಚರಿಸಬೇಕು ಇತ್ಯಾದಿಗಳನ್ನೆಲ್ಲ ಲೆಕ್ಕ ಮಾಡಿದಂತಹ ನಾರದರು ನನಗೆ ಕನಸಿನಲ್ಲಿ ಕಾಣಿಸಿಕೊಂಡು ವಿಶೇಷವಾದ ಕೆಲವು ವರದಿಗಳನ್ನು ಮಾಡಿದ್ದಾರೆ. ವರದಿ? ಹೌದು. ಈಗ ನೀ ಹೇಳಿದೆಯಲ್ಲ, ನಮ್ಮ ನೆರೆಹೊರೆಯವರು, ನಮ್ಮ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಇರುವವರು, ಅಜಾತ ಶತ್ರುವಿನಂತೆ ಬದುಕಿದಂತಹ ಒಬ್ಬಾತ ವ್ಯಕ್ತಿ, ಧಾರ್ಮಿಕನಾದಂತಹ ಮಯೂರ ಧ್ವಜನ ವೈದಿಕವಾದಂತಹ ಈ ಪ್ರಕ್ರಿಯೆಯಲ್ಲಿ ಈ ಅಧ್ವರದಲ್ಲಿ ಯಾರೂ ತಡೆಗೋಡೆಯಾಗಿ ನಿಲ್ಲಲಾರರು. ಆದರೆ ನಾರದರು ಹೇಳಿದಂತಹ ಮಾತನ್ನು ಇಲ್ಲಿಗೆ ಅನ್ವಯಿಸಿ ನಿನ್ನ ವಾಕ್ಯವನ್ನು ಜೊತೆ ಸೇರಿಸಿ ನಾವು ಚಿಂತನೆ ಮಾಡುವಾಗ ವಿಷಯ ಬೇರೆ ಉಂಟು. ಬೇರೆ ವಿಷಯ ಅಂದ್ರೆ ಆ ಸೇನೆ ಅದು ಯಾರದ್ದು ಅಂತ ಸೂಚಿಸುವ ಹಾಗೆ ನನಗೊಂದು ವಿಷಯ ಹೇಳಿದ್ದಾರೆ. ಯಾರದ್ದು? ಸುಂಡಾಲ ನಗರದವರು, ಚಂಡವಿಕ್ರಮಿಗಳು. ಓಹೋ, ಅಗಣಿತ ಸಂಖ್ಯೆಯಲ್ಲೆಲ್ಲ ನಮ್ಮಲ್ಲಿಗೆ ಬರುವವರು. ಅಂದ್ರೆ ವಿಷಯ ಇಷ್ಟೇ, ಎತ್ತರವಾಗಿರುವಂತಹ ಉತ್ತರದಲ್ಲಿ ಪ್ರಸಿದ್ಧವಾಗಿರುವಂತಹ ಹಸ್ತಿನಾವತಿ, ಆ ಹಸ್ತಿನಾವತಿ ಅರಸನಾಗಿರುವಂತಹ ಧರ್ಮರಾಯ ಕೈಗೊಂಡಿರುವಂತಹ ಯಜ್ಞಾಶ್ವ ನಮ್ಮನ್ನು ಇದಿರಾಗುವುದಕ್ಕಿದೆ. ಆ ಸೇನೆಯಲ್ಲಿರಬಹುದಾದಂತಹ ಪ್ರಕಂಡ ವಿಕ್ರಮಿಗಳು ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಮಂದಿಗಳು ಬರ್ತಾರೆ. ಅವರಲ್ಲಿ ಒಂದು ತೆರನಾದಂತಹ ಸಮರ ಏರ್ಪಡುವಂತಹ ಸಂದರ್ಭ ನಿನಗೆ ಬಂದರೂ ಬರಬಹುದು. ಆಗ ಬಗ್ಗೆ ನೀನು ಬಹಳ ಜಾಗೃತನಾಗಿರಬೇಕು ಅಂತ ನನಗೆ ಸೂಚಿಸಿದ್ದಾರೆ. ಆದದ್ದರಿಂದ ನಿನ್ನಲ್ಲಿ ಹೇಳುವುದು, ಈ ಬಗ್ಗೆ ನೀನು ಇನ್ನೂ ಕೂಲಂಕಷವಾಗಿ ಪರೀಕ್ಷಿಸಿ. ಆ ಕುದುರೆ ಯಾವುದು, ಅದರ ಹಣೆಯಲ್ಲಿ ಏನಾದರೂ ಉಂಟೋ, ಒಂದು ಸ್ವಲ್ಪ ತಿಳಿದು ಬರುವುದು ಉತ್ತಮ ಅಂತ ನನಗೆ ಅನಿಸ್ತದೆ. ಖಂಡಿತವಾಗಿ ಯುವರಾಜ, ಹೋಗಿ ನೋಡಿ ಬರುತ್ತೇನೆ. ಏನು ಏನು? ಕುದುರೆಯ ಹಣೆಯಲ್ಲಿ ಒಂದು ಪತ್ರವಿದೆ. ಪತ್ರ? ಹೌದು. ಯಾವ ಪತ್ರ? ಹೇಗುಂಟು ಪತ್ರ? ಸ್ವಲ್ಪ ವಾಚಿಸುವೆಯಾ? ವಾಚಿಸಲೇ? ಗಂಭೀರ ವಿಷ್ಣು ಯುವರಾಜ, ವಾಚಿಸುತ್ತೇನೆ. ಪತ್ರದ ಮೊದಲಿಗೆ ಸ್ವಸ್ತಿ ಶ್ರೀ ಅಂತ ಬರೆದಿದೆ. ಶುಭವಾದಂತಹ ಸಂಕೇತವನ್ನು ಸೂಚಿಸಬಹುದಾದಂತಹ ಒಂದು ವಿಷಯ ಅದು. ಹೌದು, ಯಾವುದೋ ಮಂಗಳ ಕಾರ್ಯವನ್ನು ಉದ್ದೇಶಿಸಿ ಹೊರಟದ್ದು ಅಂತ ಹೇಳಿ ಇದರಿಂದ ಸ್ಪಷ್ಟವಾಗುತ್ತಾ ಇದೆ. ಸರಿ. ತಾರಕೇಶ ಕುಲಾಂಬುದಿ ಚಂದ್ರಮ. ತಾರಕೇಶ ಅಂದರೆ ಚಂದ್ರ. ಚಂದ್ರ ಕುಲಕ್ಕೆ ಸಮುದ್ರದಂತೆ ಚಂದ್ರನೋಪಾದಿಯಾಗಿ ಬೆಳಗುತ್ತಾ ಇದ್ದಾನೆ. ಮಾತ್ರವಲ್ಲ, ನಾವು ಪೂಜಿಸುವಂತಹ ಶ್ರೀಹರಿಯ ಪರಮ ಭಕ್ತ, ಶ್ರೀಹರಿಯ ಪಾದದೊಲುಮೆಯನ್ನು ಹೊಂದಿದ್ದಾನೆ. ಅಂದರೆ ಶ್ರೀಹರಿಯನ್ನೇ ಅವನ ಬಳಿಯಲ್ಲಿ ನಿಂತು ಭಜಿಸುವ ಸೌಭಾಗ್ಯವನ್ನು ಪಡೆದಿದ್ದಾನೆ. ಕರುಣಾನಿಧಿ, ಸತ್ಯವಾಚಕ. ಹೌದು, ಯಾರಿದು? ಹಸ್ತಿನಾವತಿಪುರದ ಅರಸು ಧರ್ಮಜ.
ಬಂಧು ಹತ್ಯಾ ದೋಷ ನಿವಾರಣಾರ್ಥವಾಗಿ ಆ, ಪೂಜಿಸಿ ಬಿಟ್ಟಂತಹ ಈ ಯಜ್ಞಾಶ್ವ ಏನಿದೆ ಹ್ಮ್ ಅದರ ಬೆಂಗಾವಲಿಗೆ ಬಂದವನು ಹ್ಮ್ ನರ ಹ್ಮ್ ಅರ್ಜುನ. ಹ್ಮ್ ಆದರೆ ಹ್ಮ್ ಈ ಕುದುರೆಯು ಆ, ಯಾವ ಪ್ರದೇಶವನ್ನು ಪ್ರವೇಶಿಸುತ್ತದೋ ಹ್ಮ್ ಆಗ ನಾವು ಹ್ಮ್ ಧಿಟ್ಟರಾಗಿದ ಕಟ್ಟಿದವರೆ ಕ್ಷಣದಲ್ಲಿ ಬಿಡಿಸಿಕೊಳ್ಳುವುದಿಗೆ ಶ್ರೇಷ್ಠ ಬಲದೊಳಗೆ ಕರ್ಮವನ್ನು ಮಾಡುವ. ಯುವರಾಜ, ಹ್ಮ್ ದಿಟ್ಟತನ ಉಂಟು ಅಂತ ಆದ್ರೆ ಆ, ಈ ಕುದುರೆಯನ್ನು ಕಟ್ಟಬೇಕು. ಹ್ಮ್ ಕಟ್ಟಿದರೆ ಸಾಲದು, ಮತ್ತೆ ದುರವನ್ನು ಕೊಡಬೇಕಂತೆ. ಹ್ಮ್ ಆದರೆ ಆ, ಬೆಂಗಾವಲಿಗೆ ಬಂದಂತಹ ಈ ಅರ್ಜುನನು ಹ್ಮ್ ಸುಲಭದಲ್ಲಿ ಬಿಡಿಸಿಕೊಂಡು ಬಿಡುತ್ತಾನೆ. ಹ್ಮ್ ಅದಕ್ಕಾಗಿ ಹ್ಮ್ ಸಾಮರ್ಥ್ಯವಿದ್ದರೆ ಕಟ್ಟಬೇಕು, ಹ್ಮ್ ಇಲ್ಲದೆ ಹೋದರೆ ಶರಣಾಗಬೇಕು ಎಂದು ಈ ಪತ್ರದಲ್ಲಿ ಬರೆದಿದೆ ಜಿಯಾ. ಹೊಳೆರ ಮಂತ್ರೀಶ ಪತ್ರಿಕೆಯ ತಿಳಿದು ಬರೆದಿದೆ ಕೃಪಾಳು. ಇಳೆಗಳಿಗೆ ತಾಳಿರುವುದಲಿ ನನ್ನ ಹೆಗ್ಗಳಿಕೆ ನಾನಿರುವ ತಲ್ಲಿ. ಬಾಳಿರೆ ಬಾಳಿರೆ ಆಹಾ. ನೀನು ಅವ ಬರೆದಿರುವಂತಹ ಓಲೆಯ ಒಕ್ಕಣೆಯನ್ನು ಓದುತ್ತಾ ಇದ್ದಂತೆ ಹ. ನಖಶಿಕಾಂತವಾಗಿ ಏರುತ್ತಾ ಉಂಟು ಸಿಟ್ಟು. ಹ್ಮ್, ಹ್ಮ್, ವೈಭವೀಕರಿಸಿದಂತಹ ಒಂದು ಚಂದವೇ. ಹ್ಮ್. ಏನು ಧರ್ಮರಾಯನೊಬ್ಬನೇ ಪ್ರಸಿದ್ಧನೇ, ಈ ಲೋಕದಲ್ಲಿ ಅವನೊಬ್ಬನೇ ಮಾನನಿಧಿಯೇ, ಏನು ಬಿರುದುಗಳೆಲ್ಲ ಅವನನ್ನು ಮಾತ್ರವೇ ಅನುಸರಿಸಿದಿದ್ದದ್ದೇ. ನಮ್ಮಪ್ಪಯ್ಯನಾದಂತಹ ಮಯೂರ ಧ್ವಜ ಭೂಪತಿಗಳು ಧರ್ಮರಾಯನಿಗಿಂತ ಧಾರ್ಮಿಕತೆಯಲ್ಲಿ ಏನೇನೂ ಕಡಿಮೆಯವರಲ್ಲ. ತನ್ನ ಬೆನ್ನನ್ನು ತಾನು ತಟ್ಟಿಕೊಂಡ ಹಾಗೆ ಭಗವಂತನ ಪ್ರೀತ್ಯಾಧಾರಕ್ಕೆ ಪಾತ್ರನಾದ, ಭಗವಂತನ ಪದಕಮಲವೆನ್ನುವಂತಹ ಸಿಹಿಯನ್ನು ಹೀರುವುದಕ್ಕೆ ತಾನೊಬ್ಬ ಭೃಂಗ ಅಂತ ಹೇಳಿಕೊಳ್ಳುವ ಹಾಗೆ ತನ್ನನ್ನು ತಾನು ಉದ್ಘಾಟಿಸಿಕೊಂಡು ತನ್ನ ಹಿರಿಮೆ ಗರಿಮೆಗಳನ್ನು ಪತ್ರದಲ್ಲಿ ಒಕ್ಕಣೆಯಾಗಿ ಮತ್ತೊಬ್ಬರಿಗೆ ಬರೆದು ಒಂದು ರೀತಿಯದ್ದಾದಂತಹ ಭಯಾವಹವಾದ ವಾತಾವರಣವನ್ನು ಸೃಷ್ಟಿಸುವ ಹಾಗೆ ಹ. ಅನ್ಯಾದೃಶರಿದ್ದೇನೆ ನಾನು, ನನ್ನನ್ನು ಮುರಿಯುವುದಕ್ಕೋ ಮೆಟ್ಟುವುದಕ್ಕೋ ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ತನ್ನನ್ನು ತಾನು ಸ್ಥಾಪಿಸಿಕೊಂಡು ಬರೆದ ಹಾಗುಂಟು ಪತ್ರ. ಹೌದು. ಕಟ್ಟಿದ್ರು ಅಂತಾದ್ರೆ ಬಿಡಿಸಿಕೊಳ್ಳುವುದಕ್ಕೆ ತ್ರಿಲೋಕ ವಿಜಯಿಯಾದ ಪಾರ್ಥ, ಚಕ್ರವರ್ತಿ ಮನೆತನದಿಂದ ಬಂದಿರುವಂತಹ ಮಹಾಸೇನೆ. ಹಾಗಾದ್ರೆ ಒಂದು ತೆರನಾದಂತಹ ಭಯವನ್ನು ಹುಟ್ಟಿಸಬಲ್ಲ ವಾತಾವರಣವನ್ನು ಇಲ್ಲಿ ಕಲ್ಪಿಸಿದ್ದಾರೆ ಅಂತಾಯಿತು. ಶ್ರೀಹರಿಯ ಪದಭಕ್ತರು ಅಂತ ಪ್ರತ್ಯೇಕವಾಗಿ ಒಂದು ಉಲ್ಲೇಖವೂ ಇದೆ. ಹ್ಮ್. ಇದನ್ನು ಕೇಳುವಾಗ ನನಗೆ ಒಳಗಿನಿಂದ ಒಂದು ಸಾತ್ವಿಕ ಮಾತ್ಸರ್ಯ ಹೇಳುವುದು. ನಮ್ಮ ಪಯ್ಯ ಎಷ್ಟು ಯಾಗ ಮಾಡಿದರು, ಯಾಗಗಳನ್ನು ಪಿಂತೇಳು ಯಾಗಗಳನ್ನು ಮಾಡಿದರು ತಂತು ಪಿತರಂಗಿಗಳನ್ನು ಇಂತೇಳು ಯಾಗಗಳನ್ನು
ಪುರೇಶ, ಯುವರಾಜ. ಮತ್ಸರ ಎನ್ನುವುದು ಯಾರಲ್ಲಿಯೂ ಯಾರೂ ಮಾಡಕೂಡದು. ಹಾಗೆ ಅಂತ ಸಾತ್ವಿಕ ಮಾತ್ಸರ್ಯ ಇದ್ರೆ ಅಪರಾಧ ಅಲ್ಲ. ಓ, ಅವನೊಬ್ಬ ಇಷ್ಟು ಎತ್ತರಕ್ಕೆ ಏರಿದ್ದಾನೆ, ಅವನನ್ನು ಎಳೆದು ಹಾಕಿ ಅಲ್ಲಿ ನಾ ಕೂತುಕೊಳ್ಬೇಕು ಎನ್ನುವುದು ತಪ್ಪು. ಅಷ್ಟೇ ಎತ್ತರಕ್ಕೆ ನನ್ನ ಪ್ರಯತ್ನದಿಂದ ನಾ ಸಾಧಿಸಬೇಕು ಎನ್ನುವುದು ಮತ್ಸರವಾದರೂ ಸಾತ್ವಿಕ ಮತ್ಸರ್ಯ ಅಂತ ಎಣಿಸಲ್ಪಡ್ತದೆ. ನಮ್ಮ ತೀರ್ಥರೂಪರಾದಂತಹ ಮಯೂರಧ್ವಜ ಮಹಾನುಭಾವರು ಬದುಕಿನಲ್ಲಿ ಅಪ್ಪಟ ಬಂಗಾರ, ನನ್ನಪ್ಪ ಅಂತ ನಾನು ಹೊಗಳುವುದಲ್ಲ, ನಿರಭ್ರ ಶುಭ್ರ ನಿರ್ಮಲಾಕಾಶದಂತೆ ಬಾಳಿ ಬದುಕಿ ತನ್ನದ್ದಾಗಿರುವಂತಹ ಕೊನೆಯ ಸಂಜೆಗಳನ್ನು ಕಾಣುತ್ತಿರುವಂತಹ ಒಬ್ಬ ವೃದ್ಧ ಮಾತ್ರ ಅಲ್ಲ, ವೃದ್ಧಿಯನ್ನು ಹೊಂದಿದಂತಹ ಒಬ್ಬ ಪ್ರೌಢ. ಅಂತವರು ಮಾರಜನಕನನ್ನು ಕಾಣಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಫಲಪೂರ್ಣವಾದಂತಹ ಯೋಗ ಯೋಗ್ಯತೆಯನ್ನು ಕೊಡಬಹುದಾದ ಯಾಗವೇ ಪ್ರಧಾನ ಅಂತ ವೇದದಲ್ಲಿ ಸೂಚಿಸಿದ ಹಾಗೆ ಒಂದಲ್ಲ ಎರಡಲ್ಲ 7, 6 ಮತ್ತೊಂದು ಮಕ್ಕಳನ್ನು ಮಾಡಿದ್ರು. ಭಗವಂತನಾದ ಶ್ರೀಕೃಷ್ಣನ ದರ್ಶನ ನಮ್ಮಪ್ಪಯ್ಯನ ಪಾಲಿಗೆ ಆಗಲಿಲ್ಲ. ಅವರು ಕೊರಗುವುದನ್ನು ಕಂಡ್ರೆ, ಅವರು ಕರಗುವುದನ್ನು ಕಂಡ್ರೆ ಯಥಾರ್ಥಕ್ಕಾದರೂ ನಮ್ಮ ಅಂತಃಕರಣ ಕರಗುತ್ತದೆ. ಅಯ್ಯೋ, ನಾನು ಪಾಪಿಯಾಗಿ ಹೋದನೆ, ನನಗೆ ಭಗವಂತನನ್ನು ಕಾಣುವಂತಹ ಯೋಗ ಸಾಯುವಲ್ಲಿವರೆಗೂ ಇಲ್ಲವೇ? ನಾನು ಇದು ತನಕ ಮಾಡಿದ ಮಖಗಳೆಲ್ಲ ನೀರ ಮೇಲಿಟ್ಟಂತಹ ಹೋಮದ ತೆರನಾಗಿ ಹೋಯಿತೆ ಎನ್ನುವ ಭಾವಕ್ಕೆ ನಮ್ಮಪ್ಪಯ್ಯ ಬಂದಿದ್ದಾರೆ. ಈ ವೃದ್ಧಾಪ್ಯದ ಕಾಲಘಟ್ಟದಲ್ಲಿ ಅವರ ಮನಸ್ಸು ಸಂಕಟ ಪಡುವುದನ್ನು ಕಂಡ್ರೆ ಯಥಾರ್ಥಕ್ಕಾದರೂ ನಮಗೆ ಸಂಕಟ ಆಗ್ತದೆ. ಕೃಷ್ಣನ ಬಗ್ಗೆ ಆಲೋಚನೆ ಮಾಡುವಾಗ, ಅಯ್ಯೋ, ಧರ್ಮರಾಯ ನಡೆಯುತ್ತಿರುವಾಗ ಎಡವಿದ ಅಂತ ಇದ್ದರೂ ಅವನ ಕಾಲಲ್ಲಿ ಬರಬಹುದಾದ ರಕ್ತಕ್ಕೆ ಬಟ್ಟೆ ಸುತ್ತುವುದಕ್ಕೆ ಕೃಷ್ಣನೇ ಓಡಿ ಬರ್ತಾನಂತೆ. ಅವನ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಉಂಟು ಅಂತ ಇದ್ರೆ ಬ್ರಾಹ್ಮಣರು ಉಂಡು ಬಿಟ್ಟಿರುವ ಎಂಜಲನ್ನು ತೆಗೆಯುವುದಕ್ಕೆ ಕೃಷ್ಣನೇ ಬರ್ತಾನಂತೆ. ಕೃಷ್ಣ, ನನಗೆ ದಾರಿ ತೋರಿಸು ಅಂತ ಕರೆದಾಗ ಬಂದ ಕೃಷ್ಣನಿಗೆ ಮೊದಲಾಗಿ ಧರ್ಮರಾಯ ನಮಸ್ಕಾರ ಮಾಡಬೇಕಿತ್ತು, ಮಾಡುವುದಕ್ಕೆ ಬಿಡುವುದಿಲ್ಲವಂತೆ ಕೃಷ್ಣ. ಪ್ರಾಯದಲ್ಲಿ ನೀನು ಹಿರಿಯನಿದ್ದೀತ ಕೃಷ್ಣನೇ ಧರ್ಮರಾಯನ ಕಾಲಿಗೆ ಬೀಳ್ತಾನಂತೆ. ಅಯ್ಯೋ, ಅದನ್ನು ಎಣಿಸುವಾಗ ಯಾರಿಗಾದರೂ ಒಳಗಿಂದೊಳಗೆ ನಮಗೆ ಇಲ್ಲವಲ್ಲ ಎನ್ನುವುದು ಬರುವುದು ಸ್ವಾಭಾವಿಕವೇ. ಇದನ್ನು ರಾತ್ರಿ ಹಗಲು ಹಗಲು ರಾತ್ರಿಗಳೆನ್ನದೆ ಎಡೆಬಿಡದೆ ಚಿಂತಿಸುತ್ತಿರುವ ಜಪಿಸುತ್ತಿರುವ ನಮ್ಮಪ್ಪಯ್ಯ ಕೇವಲ ಮೋಕ್ಷಾಕಾಂಕ್ಷಿಗಳಾಗಿ ಭಗವಂತನನ್ನು ಕಣ್ಣಿನಿಂದ ಕಾಣಬೇಕು, ಅರ್ಥಿಗಳಾಗಿ ಅಲ್ಲ ಅರ್ಥಾರ್ಥಿಗಳಾಗಿ ನಮ್ಮಪ್ಪಯ್ಯ ಚಿಂತಿಸುವುದಲ್ಲ, ಕೇವಲ ನೋಡಿ ಕಣ್ಮನವನ್ನು ತಣಿಸಿಕೊಳ್ಳಬೇಕು, ನಮ್ಮ ನೆಲದಲ್ಲಿ ಕೃಷ್ಣ ಸಾಕ್ಷಾತ್ಕಾರವಾಗಿದೆ ಎನ್ನುವುದೊಂದು ನನ್ನ ಬದುಕಿನಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂಥ ಕೃತಿಯಾಗಬೇಕು ಅಂತ ಮಾತ್ರವೇ ಬಯಸಿದ್ದು ನಮ್ಮಪ್ಪಯ್ಯ. ಭಗವಂತರಿಗೆ ಕರುಣೆ ಎನ್ನುವುದೇ ಬಿಟ್ಟರೆ ಮತ್ತೊಂದಿಲ್ಲವಂತೆ. ಕರುಣೆಯೇ ತನ್ನ ಒಡಲಾಗಿ ಉಳ್ಳಬಲ್ಲ ಆ ಕಡಲ ಶಯನನ್ನು ಕಾಣುವುದಕ್ಕೆ ನಮ್ಮಪ್ಪಯ್ಯನಿಗೆ ಸಾಧ್ಯವಾಗಲಿಲ್ಲ. ಈಗ ಧರ್ಮರಾಯನ ಯಜ್ಞಾಶ್ವ ಇಲ್ಲಿಗೆ ಬಂದಿದೆ. ಪಾಂಡವರ ಅವನು ಮಾಡುತ್ತಿರುವಂತಹ ಅಶ್ವಮೇಧದ ತುರಗ ತನ್ನಿಂದ ತಾನಾಗಿಯೇ ನಮ್ಮ ನೆಲಕ್ಕೆ ಕಾಲೂರಿದೆ. 4 ಕಾಲಿನ ಹರಿಯನ್ನು ಕಟ್ಟುವುದರ ಮೂಲಕವಾಗಿ 4 ಕೈಯ ಹರಿಯನ್ನು ಕಾಣುವುದಕ್ಕೆ ಸಮರ್ಥವಾದಂತಹ ವಾತಾವರಣವನ್ನು, ರಂಗವೇದಿಯನ್ನು, ರಂಗನಾಯಕನಾದಂತಹ ಮಂಗಳಮೂರ್ತಿಯನ್ನು ನಮ್ಮ ನಾಡಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ನಮಗೊಂದು ಯೋಗ ತನ್ನಿಂದ ತಾನಾಗಿಯೇ ಲಭ್ಯವಾಗಿದೆ, ಸಿದ್ಧವಾಗಿದೆ ಎನ್ನುವುದರಲ್ಲಿ 2 ಮಾತಿಲ್ಲ. ಹೌದು, ಕಟ್ಟುತ್ತೇನೆ ಕುದುರೆಯನ್ನು, ಹೋರಾಟ ಮಾಡಿಯೇ ಮಾಡ್ತೇನೆ. ನಮ್ಮ ನೆಲದಲ್ಲಿ ಅರ್ಜುನನನ್ನು ಕಡ ಹಾಕಿದೆ ಅಂತಾದ್ರೆ
ಅರ್ಜುನನ ಸೋಲನ್ನು ತನ್ನ ಸೋಲು ಅಂತ ಮೈಗೆ ಒಪ್ಪಿಸಿಕೊಳ್ಳುವಂತಹ ಕೃಷ್ಣ ತಾನಾಗಿ ಬರ್ತಾನೆ. ಕರುವನ್ನು ಹಿಡಿದು ನಿಲ್ಲಿಸಿದಾಗ ಅಂಬಾ ಅಂತ ಓಡಿ ಬರುವ ತಾಯಿ ಕರುವಿನ ಹಾಗೆ, ತಾಯಿ ದನದ ಹಾಗೆ ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಮತ್ತೊಂದಲ್ಲ. ಹಾಗಾದ್ರೆ ಹೋರಾಟವೇ. ಹೇಗೆ ಹೋರಾಟ? ಹೇಗೆ? ಒಂದು ಸೇನೆಯ ಸಿದ್ಧತೆ ಬೇಕಲ್ಲ. ಹೌದು. ಮಂತ್ರೀಶ, ಜಿಯಾ, ನಿನ್ನಂತ ಹಿರಿಯ ಮುತ್ಸದ್ದಿಯಿಂದಲೇ ನಾವು ಪಾಠವಾಗಿ ಕಲಿತದ್ದು. ನಮ್ಮಲ್ಲಿ ಕಡಿಮೆ ಉಂಟು ಅಂತಾದ್ರೆ ಅದನ್ನು ಬುದ್ಧಿಯ ಪ್ರಗಲ್ಭತೆಯಿಂದ ಹೆಚ್ಚಾಗಿ ತೋರಿಸಿಕೊಳ್ಳುವುದಕ್ಕೆ ಕೆಲವೆಲ್ಲ ಬುದ್ಧಿ ಸಾಮರ್ಥ್ಯದ ವಿಕಸನಗಳು. ಒಂದು ವ್ಯೂಹವನ್ನು ಬಲಿಯುವಾಗ ಒಂದು ಸ್ವಲ್ಪ ಕಡಿಮೆ ಇದ್ರೂ ಎದುರಿನವರಿಗೆ ಕಾಣುವಾಗ ದೊಡ್ಡದುಂಟು ಅಂತ ಕಾಣಬೇಕು. ಅದಕ್ಕೆ ಅರ್ಧಚಂದ್ರಾಕೃತಿಯ ಸೇನೆ ಇದು ಬಹಳ ಪುಷ್ಟಿದಾಯಕ. ಹೀಗೆ ಅರ್ಧಚಂದ್ರದ ಹಾಗೆ ನಿತ್ರೆ ಹಿಂದೆ ಇಲ್ಲದೆ ಇದ್ದರೂ ಮುಂದಿನವರಿಗೆ ಕಾಣುವುದು ಅಷ್ಟು ಉಂಟು ಅಂತ. ಹಾಗೆ ನಮ್ಮ ಸೇನೆಯನ್ನು ಅರ್ಧಚಂದ್ರಾಕೃತಿಯಲ್ಲಿ ನಿಲ್ಲಿಸುವುದು, ಇದರಲ್ಲಿ ಬಹಳ ಅರ್ಥಗಳನ್ನು ಗುರುತಿಸಿಕೊಳ್ಳಬಹುದಾಗ್ತದೆ. ಒಂದು, ನಮ್ಮನ್ನು ಕೆಣಕುವುದಕ್ಕೆ ಬಂದವರಿಗೆ ಅರ್ಧಚಂದ್ರ ಪ್ರಯೋಗ. ಇನ್ನೊಂದು, ಬದುಕಿನಲ್ಲಿ ಯಾರು ಅರ್ಧ ಇರ್ತಾರೋ ಅವರನ್ನು ತನ್ನ ನೆತ್ತಿಯ ಮೇಲೆ ಧರಿಸಿದ ಚಂದ್ರಶೇಖರ. ಬಾಗಿ ಬಂದವರನ್ನು ಬಿಡದೆ ತನ್ನ ನೆತ್ತಿಯ ಮೇಲೆ ಏರಿಸಿಕೊಳ್ಳುವಂತಹ ಭಗವತ್ ತತ್ವ. ಮತ್ತೊಂದು, ಯಾರಲ್ಲಿ ಅರ್ಧ ಉಂಟು ಅದನ್ನು ಪೂರ್ಣ ಮಾಡುವುದಕ್ಕೆ ದೈವವೇ ಅನುಕೂಲ್ಯವನ್ನು ಒದಗಿಸುತ್ತದೆ. ಈ ಎಲ್ಲ ಕಾರಣಗಳನ್ನು ಒಟ್ಟು ಸೇರಿಸಿ ಅರ್ಧಚಂದ್ರಾಕೃತಿಯ ಸೇನೆಯಾಗಿ ನಮ್ಮ ಸೇನೆಯನ್ನು ರಚಿಸಿದ್ದೇನೆ, ನಿಲ್ಲಿಸಿದ್ದೇನೆ. ಈಗ ಇಲ್ಲಿಂದ ನಾವು ತಯಾರಾಗಿದ್ದೇವೆ ಅಂತ ಅವರಿಗೆ ಹೇಳಬೇಕೋ ಬೇಡವೋ? ಹೌದು. ಅವರಿಗೊಂದು ಸೂಚನೆ ಕೊಡುವ ವ್ಯವಸ್ಥೆ ಮಾಡು. ಆದೀತಲ್ಲ? ಆದೀತು. ನಡೆಯೋಣ. ಹಾಗೆ ಸ್ವಾಮಿ, ಯಾವನೇ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ತಿರುವುಗಳು ಎನ್ನುವುದು ಬಗೆ ಬಗೆಯಿಂದ ನಮಗೆ ಒದಗಿ ಬರ್ತದೆ. ಸತ್ಯ. ಹಲವರು ಬದುಕಿನಲ್ಲಿ ಆರಂಭದ ದಿನಗಳಲ್ಲಿ ಕಷ್ಟಗಳನ್ನೇ ಅನುಭವಿಸ್ತಾರೆ. ಅವರ ಜೀವನ ಎಷ್ಟು ಕಷ್ಟ ಇರ್ತದೆ ಅಂತ ಕೇಳಿದರೆ ಒಂದು ಹೊತ್ತಿನ ತುತ್ತಿಗೂ ಗತಿ ಇರುವುದಿಲ್ಲ. ಆದ್ದರಿಂದಲೇ ಜೀವನ ಎನ್ನುವ ಶಬ್ದಕ್ಕೆ ನದಿ ಅಂತ ಹೆಸರು ಕೊಟ್ಟದ್ದಲ್ವೇ? ಹಾಗಾಗಿ ಹಲವಾರು ಬಗೆಯ ತಿರುವುಗಳಲ್ಲಿ ಹರಿದು ಸಾಗರವನ್ನು ಸೇರುವ ನದಿಯ ಹಾಗೆ ಅಂತ ಅದರ ಅರ್ಥ. ಹಾಗಂತ ಕೆಲವರಿಗೆ ಅಂತಹ ಕಷ್ಟ ಅನುಭವಿಸಿದರೂ ಬದುಕಿನ ಕೊನೆಯಲ್ಲಿ ಕೆಲವು ಸುಖ ಅಂತ ಸಿಗುವುದುಂಟು. ಕೆಲವರದ್ದು ಹೋರಾಟವೇ ಜೀವನ ಅಂತ ಆಗ್ತದೆ. ಕೆಲವರದ್ದು ಆರಂಭದ ದಿನಗಳಲ್ಲಿ ಹೋರಾಟ, ಕೊನೆಗಾಗುವಾಗ ನೆಮ್ಮದಿ. ಕೆಲವರದ್ದು ಆರಂಭಕ್ಕೆ ನೆಮ್ಮದಿ, ಕೊನೆಗೆ
ಹೋರಾಟ. ನಿಮ್ಮ ಬದುಕಿನ ಬಗ್ಗೆ ನಾನು ಆಲೋಚಿಸುವುದು, ಹಾ, ಒಟ್ಟು ನಿಮ್ಮ ಬದುಕೇ ಒಂದು ಹೋರಾಟ ಆಗಿಬಿಟ್ಟಿದೆ ನೋಡು. ಹೋರಾಟ ಮಾತ್ರ ಅಲ್ಲ, ತಿರುಗಾಟ ಆಗಿದೆ. ಹೌದಲ್ಲ? ಹಾ, ಹಾಗಂತ ತಿರುಗಾಟದಲ್ಲಿ ನಮಗೆ ಲಾಭವೇ ಆಗಿದೆ. ಹೌದು. ಈಗ 70 ಕಳೆದ ಈ ಅವಸ್ಥೆಯಲ್ಲಿ ತಿರುಗಾಟವನ್ನು ಮುಗಿಯುವುದಿಲ್ಲ. ಮುಗಿಯಲೇ ಇಲ್ಲ. ಏಕಚಕ್ರ ನಗರದಲ್ಲಿ ತಿರುಗಾಟ, ರಾಜಸೂಯದಲ್ಲಿ ತಿರುಗಾಟ, ಅಶ್ವಮೇಧದಲ್ಲಿ ಈಗ ತಿರುಗಾಟ. ಹಾ, ಪಾರ್ಥ, ಹಾ, ನಾನು ನೆನಪಿಸುವುದು ಏನು ಗೊತ್ತೋ, ಹಾ, ಧರ್ಮ ಸಾಮ್ರಾಜ್ಯವನ್ನು ಧರ್ಮರಾಯನಿಗೆ ಸ್ಥಿರಗೊಳಿಸುವಂತಹ ನಮ್ಮ ಉದ್ಯಮ ಎನ್ನುವುದೇನುಂಟು, ಹಾ, ಇದರಲ್ಲಿ ನಾವು ಸಾರ್ಥಕತೆಯನ್ನು ಪಡೆದ ಹಾಗಾಯಿತು. ಹಾ, ಒಂದು ಕೆಟ್ಟ ಬೀಜವನ್ನು ನಾವು ಕಿತ್ತೊಗೆಯಬೇಕು ಅಂತ ಇದ್ರೆ ಎಷ್ಟು ಶ್ರಮ ಪಡಬೇಕು ನೋಡು. ಹಾ, ಹೇಗೆಲ್ಲ ಹುಟ್ಟಿ ಬರ್ತಾರೆ, ಎಷ್ಟು ಹೇಳಿದರೂ ಕೂಡ ದೇಶಕ್ಕೆ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುತ್ತಾರೆ ಅಂತ ಆದ್ರೆ ಹಾ, ಅಂಥವರನ್ನು ನಾವು ಸಮೂಲವಾಗಿ ನಿರ್ನಾಮ ಮಾಡಬೇಕಾದ ಅನಿವಾರ್ಯತೆ ಉಂಟು. ಖಂಡಿತ. ಹಾಗಾಗಿ ನಾವು ಸಾರಿ ಸಾರಿ ಹೇಳಿದರೂ ಕೇಳದೇ ಇದ್ದಂತಹ ಸಂದರ್ಭದಲ್ಲಿ ಹಾ, ಕೊನೆಗೂ ನಾವು ಕೌರವನಿಗೆ ಹಾ, ಒಂದು ಗತಿಯನ್ನು ಕಾಣಿಸಬೇಕಾದಂತಹ ಸ್ಥಿತಿ ಬಂತು. ಸತ್ಯ. ಈಗ ಸಮೂಲ ನಿರ್ನಾಮ ಆಗಿದೆ. ನಿಜ. ಒಂದು ಹೋದರೆ ಹಾ, ಅದರ ಒಟ್ಟಿಗೆ ಇದ್ದದ್ದು ಎಲ್ಲ ಹೋಗ್ತದೆ. ಏನು ಮಾಡೋಣ ದೇವರೇ, ನಮ್ಮಲ್ಲಿ ಇದ್ದವರೇ ಅಂತಹವರನ್ನು ಸೇರಿಸಿಕೊಳ್ಳುವುದಲ್ವೇ? ಹಾಗಾಗಿ ಹೇಳಿ, ಇಲ್ಲದಿದ್ರೆ ಆ ಕೌರವನಿಗೆ ಆ ತ್ರಿಗರ್ತರು ಬೇಕಿತ್ತ? ಎಲ್ಲಕ್ಕಿಂತ ಹೊರಗಿನವರನ್ನೇ ತಂದು ಸಾಕಿದ ಪಾಪಿ ಕೊನೆಗೆ ಅವರ ಒಟ್ಟಿಗೆ ಹೋದ. ಒಂದು ದೇಶ ಹಾಳಾಗುವುದು ಯಾವಾಗ ಅಂತ ಕೇಳಿದ್ರೆ, ಹಾ, ಆ ರಾಜಕಾರಣಕ್ಕೆ ಅನ್ಯರು ಬಂದು ಅನ್ಯ ದೇಶೀಯರು ಬಂದು ತಾವು ತೊಡಗಿಕೊಂಡಾಗ. ನಿಜ. ಹಸ್ತಿನಾವತಿಯಲ್ಲಿ ಆದದ್ದೇ. ಅದೇ. ಅಲ್ಲದೆ ಇದ್ರೆ ಹಾ, ಒಂದು ಕಾಲದಲ್ಲಿ ರಾಮಾಯಣದ ದಿಕ್ಕನ್ನೇ ಬದಲಿಸಿದ ಕೈಕೆ ಮತ್ತು ಮಂತರೆ ಹಾ, ಇಬ್ಬರು ಬಂದದ್ದು ಆ ವಾಯುವ್ಯ ಪ್ರದೇಶದಿಂದ. ನಿಜ. ಆ ಜಾಗದ ಒಂದು ಹಣೆ ಬರಹವೇ ಅದು. ನಿಜ. ಅಲ್ಲಿ ಇರುವವರೇ ಭಯೋತ್ಪಾದಕರು, ಹಾ, ಅಲ್ಲಿ ಇರುವವರೇ ಮನೆಹಳರು. ಹಾ, ಈ ಕಾಲಕ್ಕಾಗುವಾಗ ಬಂದ ಶಕುನಿಯೋ ಅಥವಾ ನಮ್ಮ ಈ ಕಾಲದಲ್ಲಿರುವ ಕಣಿಕನು, ಹಾ, ಅವರೂ ಬಂದದ್ದು ಆ ಜಾಗದಿಂದಲೇ. ಗಾಂಧಾರದಿಂದಲೇ. ಅವರು ನಮಗೆ ಅರಿವಿಲ್ಲದಂತೆ ಅಂಧಂಡ್ರಪನನ್ನು ಸೆರೆ ಹಿಡಿದರು. ಹಾ, ಪರಿಣಾಮ ಹಸ್ತಿನಾವತಿಯ ರಾಜಕಾರಣ ಹಾಳಾಯಿತು. ಹಾ, ಲೋಕ ವಿಪ್ಲವಕ್ಕೆ ಕಾರಣವಾಗುವ ಯುದ್ಧಕ್ಕೆ ನಾಂದಿ ಹಾಡ್ತಾನೆ ಅಂತ ಆದ್ರೆ ನಾನೇ ಸಂಧಾನ ಮಾಡುವ ಕಾಲದಲ್ಲಿ ಹೇಳಿದೆ, ಹಾ, ಖಡುಗವೇ ನೀತಿಯಾಗಬೇಕು ಎನ್ನುವ ಹಾಗೆ. ಯಾಕಂದ್ರೆ ನಾವು ಒಬ್ಬನನ್ನು ತೆಗೆಯುವಾಗ ಸಾರಿ ಸಾರಿ ಹೇಳಬೇಕಾದ ಅನಿವಾರ್ಯತೆ ಉಂಟು, ನಮ್ಮಿಂದ ದೋಷ ಆಗಬಾರದು ಎನ್ನುವ ಹಾಗೆ. ಸತ್ಯ. ಹಾಗಾಗಿ ಅಂತಹ ಮಹಾಯುದ್ಧದಲ್ಲಿ ಕೊನೆಗೂ ಧರ್ಮ ಸಾಮ್ರಾಜ್ಯ ಎನ್ನುವುದು ಧರ್ಮರಾಯನಿಗೆ ಸ್ಥಿರ ಆಯಿತು. ಸತ್ಯ. ಆದರೂ ಒಂದು ಮನಸ್ಸಿನಲ್ಲಿ ಶಂಕೆ ಮೂಡಿತು, ನಾನು ಬಂಧು ಹತ್ಯೆಯನ್ನು ಮಾಡಿಬಿಟ್ಟೆನಲ್ಲ. ಹಾ, ಈ ಕಾರಣಕ್ಕಾಗಿ ಅದರ ನಿವಾರಣೆಗೆ ಬೇಕಾಗಿ ತೊಡಗಿದ್ದು ಈ ಅಶ್ವಮೇಧ. ಸತ್ಯ. ತಿರುಗಾಟ ದೀರ್ಘವಾಗಿ ನಡಕೊಂಡು ಬಂದದ್ದಾಯಿತು. ಹ್ಮ್, ನಮ್ಮದ್ದಾದ ದೀರ್ಘವಾದ ಪ್ರಯಾಣ ಹ್ಮ್, ಈಗಾಗಲೇ ಬಬ್ರುವಾಹನನನ್ನು ಜಯಿಸಿ ಹ್ಮ್, ಆ ಆ ಒಂದು ಯಾವ ಪ್ರದೇಶ ಬಬ್ರುವಾಹನ ಇರುವಂತಹ ಪ್ರದೇಶ ಮಣಿಪುರ, ಹ್ಮ್, ಈ ಪ್ರದೇಶವನ್ನು ದಾಟಿ ಹಾ, ಬೇರೆ ಬೇರೆ ಜಾಗಗಳಿಂದ ಬಂದು ಸೇರಿದಂತಹ ಈ ಒಂದು ರತ್ನಾಕ್ಯ ಪಟ್ಟಣ ಹಾ, ಇಲ್ಲಿ ಬರುವಾಗ ಹಾ, ಈ ದಕ್ಷಿಣದಲ್ಲಿರುವಂತಹ ಈ ರಾಜರ ಒಂದು ವಿಶೇಷತೆಯನ್ನು ನಿಮ್ಮಲ್ಲಿ ಹೇಳುತ್ತಾ ಬಂದವನು ನಾನು. ಹಾ, ಮೊನ್ನೆ ನಮ್ಮ ಸುಧನ್ವನ ಕಾಳಗಾದ ಮೇಲೆ ಈ ರಥದಲ್ಲಿ ಮತ್ತೆ ಸ್ಥಾಯಿಯಾಗಿ ಕೂತವ. ಹಾ, ಅದಕ್ಕಿಂತ ಮೊದಲು ನೀನೊಬ್ಬನೇ ಹೊರಟದ್ದಲ್ವ? ಒಬ್ಬನೇ ಹೊರಟದ್ದು. ಬಬ್ರುವಾಹನನ ಪ್ರಕರಣ ನಡೆದ ನಂತರ ನಿಮಗೂ ಗೊತ್ತಾಯ್ತು ಈ ಸಲ ಒಟ್ಟಿಗೆ ಇಲ್ಲದಿದ್ರೆ ಆಗ್ಲಿಕ್ಕಿಲ್ಲ ಅಂತ. ಹೌದಲ್ಲ? ಹಾ, ಹಾಗಾಗಿ ಯಾವಾಗ ಅಪ್ಪ ಮಗನಿಗೆ ಕಾಳಗಾರಂಭ ಆಯಿತು ಅಲ್ಲಿಂದ ದೇವರು ಕೈ ಬಿಡ್ಲಿಲ್ಲ. ಹಾಗಂತ ಅಪ್ಪನಿಗೆ ಮಗ ಯಾರು ಅಂತ ಗೊತ್ತಿಲ್ಲ, ಈ ಸ್ಥಿತಿ ಉಂಟಾಗ್ತದೆ ಅಂತ ಆಗುವಾಗ ಅವಾಗ ದೇವರು ಬಾರದೇ ಇದ್ರೆ ಮತ್ತೆ ದಾರಿಯೇ ಇಲ್ಲ ಅಂತ ಆಯ್ತಲ್ಲ. ನಿಜ. ಅಂತೂ ಸುಧನ್ವನ ಕಾಳಗದಲ್ಲಿ ನೀನೇ ಭಿನ್ನಯ ಮಾಡಿದ್ದಿ, ಹಾ, ಇನ್ನು ಮುಂದೆ ರಥ ಬಿಟ್ಟು ಹೋಗಬಾರದು ಎನ್ನುವ ಹಾಗೆ. ಸತ್ಯ. ಹಾಗಾಗಿ ಅಲ್ಲಿಯವರೆಗೆ ಉಳಿದವರು ನಿನಗೆ ವಿವರ ಕೊಡ್ತಾ ಇದ್ರು, ಯಾರು ಏನು ಎಂಥವರು ಎನ್ನುವ ಹಾಗೆ. ಹಾ, ಈ ಕಾಲಕ್ಕೆ ನಾನೇ ವಿವರವನ್ನು ಕೊಡ್ತಾ ಇದ್ದೇನೆ. ಹಾ, ನಮ್ಮ ಅಶ್ವವನ್ನು ಕಟ್ಟಿ ಹಾಕಿದಂತಹ ಈ ನಗರಾಧಿಪ ಹಾ. ಅವ ಸಾಮಾನ್ಯ ಅಂತ ನೀನು ತಿಳ್ಕೊಳ್ಬೇಡ. ಏನು ಮಹಾ? ಅವ ಯಾರು ಗೊತ್ತೋ? ಈ ನಗರಾಧಿಪ ಬಲವಂತ
ಹೆಸರನ್ನೆಲ್ಲ ನೆನಪಿಡ್ಲಿಕ್ಕೆ ಬಹಳ ಸುಲಭ. ಹಾ, ಅವರ ಹೆಸರಿನ ಮುಂದೆ ಒಂದು ಧ್ವಜ ಹಾಕಿದ್ರೆ ಆಯ್ತು. ಇಲ್ಲಿ ಇದ್ದವರೆಲ್ಲ ಧ್ವಜಾಭಿಮಾನಿಗಳು ಅಂತ ಗೊತ್ತಾಯಿತು. ಹಾಗಂತ ಸಾಮಾನ್ಯ ಧ್ವಜರಲ್ಲ. ಅಲ್ಲ. ಹಂಸಧ್ವಜನನ್ನು ನಾವು ಕಂಡಿದ್ದೇವೆ, ನೀಲಧ್ವಜನನ್ನು ನಾವು ನೋಡಿದ್ದೇವೆ. ಈ ಪ್ರದೇಶಕ್ಕೆ ಬರುವಾಗ ರತ್ನಾಖ್ಯಪುರ ಎನ್ನುವಂತಹ ಹೆಸರನ್ನು ಹೊಂದಿದ ಈ ಜಾಗದಲ್ಲಿರುವ ಮಯೂರಧ್ವಜ ನಾಮಕನೂ ಕೂಡ ಈ ಹಿಂದೆ ಕಂಡವರ ಹಾಗೆ ವಿಶೇಷವಾದ ಯೋಗ್ಯತೆಯಿಂದ ಮೆರಗುವವ. ಮಯೂರಧ್ವಜ ನಾಮಕ ಈ ಊರಿನ ಅರಸ. ಅವನ ಮಗ ಯಾರು ಅಂತ ಕೇಳಿದರೆ ತಾಮ್ರಧ್ವಜ. ಅವನ ಒಬ್ಬ ಮಂತ್ರಿ ಯಾರು ಅಂತ ಕೇಳಿದರೆ ಅವನ ನಕುಲಧ್ವಜ. ಇವರ ವಿಶೇಷತೆ ಏನು ಅಂತ ಕೇಳಿದರೆ ಪರಮ ವೈಷ್ಣವರಾಗಿ ತಮ್ಮ ದಿನವನ್ನು ಕಳೆಯುತ್ತಾ ಇರುವವರು. ಅಷ್ಟು ಮಾತ್ರ ಅಲ್ಲ, ದೇಶಾಭಿಮಾನ ಎನ್ನುವುದು ಎಷ್ಟು ಉಂಟು ಅಂತ ಕೇಳಿದರೆ ಯಾವ ಕಾರಣಕ್ಕೂ ಯಾರಿಗೂ ಕೂಡ ತಲೆಬಾಗುವಂತಹ ಪ್ರವೃತ್ತಿ ಎನ್ನುವುದು ಇವರಿಗಿಲ್ಲ. ಈ ಕಾಲದಲ್ಲಿ ಇವರ ವಿಶೇಷತೆ ಏನು ಅಂತ ಕೇಳಿದರೆ ಶಂಕಲಿಖಿತರನ್ನೇ ಪುರೋಹಿತರನ್ನಾಗಿಸಿಕೊಂಡವರು. ಸೂತ್ರಕಾರರು. ಹೌದು, ಇಲ್ಲಿಗೆ ಪುರೋಹಿತರೆಲ್ಲ ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರು ಅಂತ ಇಲ್ಲ, ಎಲ್ಲ ಕಡೆ ಶಂಕಲಿಖಿತರೇ ಪುರೋಹಿತರು. ನಾವು ಸುಧನ್ವನ ಒಂದು ಎಲ್ಲಾ ವ್ಯವಸ್ಥೆಯು ಅವರ ಕೈಯೊಳಗೆ ಉಂಟು. ಹೌದೌದು. ಹಾಗಾಗಿ ಪೌರೋಹಿತ ಏನು ಅಂತ ಕೇಳಿದ್ರೆ ಎಲ್ಲ ಅವರದ್ದೇ. ಹಾಗಾಗಿ ಇಂತಹ ಆ ಅತುಳ ಪರಾಕ್ರಮಿಗಳು ಧರ್ಮಿಷ್ಠರೆನಿಸಿಕೊಂಡವರು ಈ ಕಾಲಕ್ಕಾಗುವಾಗ ಅಶ್ವವನ್ನು ಕಟ್ಟಿದ್ದಾರೆ ಅಂತ ಹೇಳುವುದು ನಿನ್ನ ಪ್ರಜ್ಞೆಯಲ್ಲಿರಲಿ ಅಂತ ನಾನು ಎಚ್ಚರಿಸುವುದು ನಿನ್ನನ್ನು. ನಮ್ಮ ಅಶ್ವವನ್ನವರು ಕಟ್ಟಿದ್ದಾರೆ. ಹೌದು. ಹಾಗಿದ್ರೆ ಅವರು ಯಜ್ಞದ ಸಂಕಲ್ಪವನ್ನೇ ಹೊತ್ತವರು. ಹೌದು. ಹೌದಲ್ಲ? ನಾವು ನೋಡಿದ್ದೇವಲ್ಲ, ಈಗ ಪರಸ್ಪರ ಕುದುರೆಗಳು ಒಂದಕ್ಕೊಂದು ಎದಿರಾಗಿದೆ ಅಂತ ಆಗುವಾಗ 7 ಅಶ್ವಮೇಧವನ್ನು ಮಾಡಿ ಈ ಕಾಲಕ್ಕೆ ಆಗುವಾಗ 8ನೇಯದ್ದನ್ನು ಮಾಡುವುದಕ್ಕೆ ತೊಡಗಿ ಪರಸ್ಪರವಾಗಿ ನಮ್ಮ ಕುದುರೆಗಳು ಕೆನೆತಕ್ಕೆ ಒಳಗಾದದ್ದು. ಅವನ ರಾಜ್ಯವನ್ನು ಇನ್ನೂ ಕೂಡ ಅವನ ಕುದುರೆ ಬಿಡ್ಲಿಲ್ಲ, ಅವನ ರಾಜ್ಯಕ್ಕೆ ನಮ್ಮ ಕುದುರೆ ಪ್ರವೇಶ ಮಾಡಿದೆ. ಹಾಗಾಗಿ ಇನ್ನೇನು ಮಾಡಬೇಕು, ಒಂದು ಕಪ್ಪವನ್ನು ಕೊಟ್ಟು ಒಪ್ಪಬೇಕಿತ್ತು. ಅದು ಒಪ್ಪದೇ ಹೊತ್ತು ಕಟ್ಟಿದ್ದಾನೆ ಅಂತ ಆದ್ರೆ ನಮಗೆ ನಮ್ಮ ಒಂದು ಧೋರಣೆ ಎನ್ನುವುದೇನುಂಟು ಅದಕ್ಕೆ ವಿರುದ್ಧವಾಗಿ ವೈಕಾಲಕ್ಕಾಗುವಾಗ ನಮ್ಮೊಡನೆ ಸಡ್ಡು ಹೊಡೆಯುವುದಕ್ಕೆ ಸಿದ್ಧನಾಗಿದ್ದಾನೆ ಎನ್ನುವುದು ಸ್ಪಷ್ಟ. ಸತ್ಯವೇ ಪ್ರಭು. ನಾವಾದರೂ ಬಿಟ್ಟದ್ದು ಅಶ್ವಮೇಧದ ಯಜ್ಞ ಅಶ್ವ. ಹೌದು. ಅವರು ಬಿಟ್ಟದ್ದು ಅಶ್ವಮೇಧದ ಅಶ್ವ. ಹೌದು. ಅಶ್ವಗಳು ಒಂದಾಗಿವೆ. ಹೌದು. ವಿಚಿತ್ರ ಏನು ಅಂತ ಕೇಳಿದರೆ ನಮ್ಮದ್ದು ದೇವತಾ ಸಂಕಲ್ಪದಂತೆ ಹೋಗುವ ಅಶ್ವ. ಹೌದು. ಅದೇ ದೇವತೆಗಳು ಆ ಅಶ್ವದ ಸಂಕಲ್ಪದಲ್ಲಿಯೂ ಇರಬೇಕಲ್ಲ. ಹೌದು. ಆಗಿದ್ರೆ ಈ ಸಲ ದೇವರೇ ತಾಗಿಕೊಂಡ್ರು ಅಂತ ಕಾಣ್ತದೆ ನನಗೆ. ಅದು ಹಾಗಲ್ಲ ಪಾರ್ಥ. ಯಾವನೋ ಒಬ್ಬ ಶಿಷ್ಯ ಗುರುಮಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತೆ. ಆವಾಗ ಗುರುಗಳು ಹೇಳಿದ್ರಂತೆ, ನೋಡು ಎಲ್ಲರಲ್ಲಿ ಕೂಡ ದೇವರಿದ್ದಾನೆ ಅಂತ. ಎಲ್ಲರಲ್ಲಿ ದೇವರಿದ್ದಾನೆ ಅಂತ ಹೇಳುವ ವಿಶ್ವಾಸ ಇದ್ದವನಿಗೆ ಏನು ಆಸ್ತಿಕತೆ ಅಂತ ಕೇಳುವಾಗ ನೀನು ಏನು ಕಷ್ಟ ಬಂದ್ರು ದೇವರಲ್ಲಿ ಕೇಳಿದ್ರೆ ಅದು ದೂರ ಆಗ್ತದೆ ಅಂತ ಗುರುಗಳೊಂದು ಮಾತು ಹೇಳಿದ್ರು. ಈ ಶಿಷ್ಯ ಗುರುಮಠ ಬಿಟ್ಟು ಹಿಂದೆ ಬಂದಾಗ ದಾರಿಯಲ್ಲಿ ಬರುವಾಗ ಒಂದು ಆನೆ ಸಿಕ್ಕಿತಂತೆ. ಗುರುಗಳು ಹೇಳಿದ್ದೆ ನೆನಪಾಯ್ತು, ಆನೆ ಏನು ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಆನೆಯಲ್ಲಿ ದೇವರುಂಟು. ಹಾಗಾಗಿ ಇವ ಕೈ ಮುಗಿದ ಆನೆ ಹತ್ರ ಹೇಳುವುದಂತೆ, ನಾನು ನಿನ್ನಲ್ಲಿ ದೇವರನ್ನು ಕಂಡಿದ್ದೇನೆ, ದಯವಿಟ್ಟು ನನಗೇನು ಮಾಡಬೇಡ, ನೀನು ನಿನ್ನ ದಾರಿ ಹಿಡ್ಕೊಂಡು ಆಚೆಯಿಂದ ಹೋಗುವಂತ ಈ ಅದಕ್ಕೆ ದಾರಿ ಕೊಡದೆ ಮಧ್ಯದಲ್ಲಿ ಹೋಗ್ತಾ ಇದ್ದಾನಂತೆ. ಆಗ ಅಲ್ಲಿ ಮೇಲೆ ಇದ್ದ ಮಾವುತ ಹೇಳಿದಂತೆ, ಓ ಮಾರಾಯ, ಆನೆ ಬರ್ತಾ ಉಂಟು, ಸ್ವಲ್ಪ ದಾರಿ ಬಿಟ್ಟು ಈ ಕಡೆಗೆ ಹೋಗುವಂತ. ಇವ ಹೋಗ್ಲಿಲ್ಲ, ಯಾಕಂದ್ರೆ ದೇವರ ಮೇಲೆ ವಿಶ್ವಾಸ ಉಂಟು, ದೇವರುಂಟಲ್ಲ ಎಲ್ಲದರಲ್ಲಿ. ಹಾಗಾಗಿ ಆನೆಯಲ್ಲಿ ದೇವರುಂಟು ಅಂತ ಇವ ಕೈ ಮುಗಿದದ್ದು. ಆನೆ ಬಂತು, ಇವನ್ನು ತುಳಿದು ಆಚೆ ದುಡಿತು. ಇವ ಮರು ದಿವಸ ಹೋಗಿ ಗುರುಗಳ ಹತ್ರ ಕೇಳಿದ್ದು, ನೀವು ದೇವರೇ, ಗುರುಗಳು ನೀವು ದೇವರಿದ್ದಾರೆ ಅಂತ ಹೇಳಿದ್ದೀರಿ, ಆನೆಯಲ್ಲಿ ದೇವರುಂಟು ಅಂತ ನಾನು ಪ್ರಾರ್ಥನೆ ಮಾಡಿದ್ರೆ ಆನೆ ದೂಡಿತು ಅಂತ. ಆವಾಗ ಗುರುಗಳೊಂದು ಮಾತು ಹೇಳಿದ್ರಂತೆ, ನಿನಗೆ ಎಲ್ಲರಲ್ಲಿಯೂ ದೇವರುಂಟು ಅಂತ ಹೇಳಿದ್ದಲ್ವ ನಾನು. ಆ ಆನೆಯಲ್ಲಿ ಕೂತ ಮಾವುತ ಅವ ಒಂದು ಮಾತು ಹೇಳಿದಲ್ಲ, ಆ ಮಾವುತನಲ್ಲಿಯೂ ದೇವರಿದ್ದಾನೆ, ಅವ ಹೇಳಿದ್ದನ್ನು ನೀನು ಕೇಳಲಿಲ್ಲಲ್ಲ. ಈಗ ದೇವರಲ್ಲಿಯೂ ಇದ್ದಾರೆ ಆ ಕುದುರೆಯಲ್ಲಿ, ಈ ಕುದುರೆಯಲ್ಲಿ. ದೇವರ ಸಂಘರ್ಷ ಅಲ್ಲ ಇದು, ಇದು ಜೀವಭಾವದ ಸಂಘರ್ಷ. ಗೊತ್ತಾಯಿತು ದೇವರೇ. ಆನೆಪುರದ ಮಾವುತ ನೀನು, ಆಸ್ತಿಕ ನಾನು. ಈಗ ನನಗೆ ಉತ್ತರ ರೂಪ. ಆದರೆ ಪರಶುರಾಮರು ಒಂದಾದ ಹಾಗೆ ಈ ಅಶ್ವಗಳು ಒಂದಾಗಿದ್ದಾವೆ ಅಂತ ಆದ್ರೆ ಅಂತಸ್ತತ್ವ ಬಯಲಾಗಬೇಕು. ಒಂದು ಅವರದ್ದು ನಮ್ಮ ಕಡೆ ಬರಬೇಕು, ಇಲ್ಲ ನಮ್ಮದ್ದು ಆಚೆ ಹೋಗಬೇಕು. ಎರಡರ ಇತ್ಯರ್ಥಕ್ಕಿರುವ ದಾರಿ ಇದು. ನಾ ಸುಲಭದಲ್ಲಿ ಬಿಡ್ತೇನೆ ಅಂತ ಭಾವಿಸಿದೆಯಾ? ಶೌರ್ಯ
ಪಾರ್ಥ ಹಿಮಾಲಯದ ತುತ್ತ ತುದಿಯಿಂದ ಹಾ ದಕ್ಷಿಣದ ಧನುಷ್ಕೋಟಿವರೆಗಿನ ಹ್ಮ್ ಚಪ್ಪನ್ನ ದೇಶಾವೃತವಾದ ಭರತ ಖಂಡಕ್ಕೆ ಹಾ ಚಕ್ರವರ್ತಿಗಳು ಅಂತ ಹೆಗ್ಗಳಿಕೆಗೆ ಪಾತ್ರರಾದವರು ನಾವು. ಹ್ಮ್ ಅಂತಹ ಧರ್ಮರಾಯನ ಅನುಜನಾಗಿ ಹ್ಮ್ ಶ್ರೀಕೃಷ್ಣನ ಪದಕಿಂಕರನಾಗಿ ಹ್ಮ್ ಇಷ್ಟರವರೆಗೆ ನನ್ನ ಕೀರ್ತಿಧ್ವಜಕ್ಕೆ ಚ್ಯುತಿ ಬಾರದಂತೆ ಹಾ ಅಚ್ಯುತಾನುಗ್ರಹದಿಂದ ಬೆಳೆದು ನಿಂತಿದ್ದೇನೆ. ಹ್ಮ್ ಇದೀಗ ನಮ್ಮ ಅಶ್ವವನ್ನು ಕಟ್ಟಿದ್ದಾನೆ ತಾಮ್ರಧ್ವಜ. ಹಾ ಕಟ್ಟಿದ ಅಂತಾದರೆ ಬಿಡಿಸಿಕೊಳ್ಳುವಲ್ಲಿ ಕಷ್ಟ. ಹಾ ನಾ ಯೋಚಿಸುವುದಕ್ಕುಂಟೆ ಪ್ರಭು. ಅಂದ್ರೆ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಹ್ಮ್ ಶಿವ ಸಮಾನರೆನಿಸಿದ ವಿಕ್ರಮಿಗಳ ವಿಕ್ರಮಕ್ಕೆ ಉತ್ತರವನ್ನು ಕೊಟ್ಟು ನನ್ನ ಶೌರ್ಯವನ್ನು ವಿಕ್ರಯಿಸಿಕೊಂಡವನಿಗೆ ಹ್ಮ್ ಯಾವತ್ತಿದ್ದರೂ ವಿಕ್ರಮಾರ್ಜುನ ಅಂತ ಹೆಸರು. ಹೌದು, ವಿಕ್ರಮಾರ್ಜುನ ಯಾವತ್ತು ವಿಜಯವೇ ಅಲ್ವೇ? ಹಾ. ಅಂತಹ ಒಬ್ಬ ವಿಜಯನ ಮುಂಭಾಗದಲ್ಲಿ ಹಾ. ಒಬ್ಬ ಯಕಶ್ಚಿತ್ ಯುವಕ ಹಾ. ಅರ್ಥಾತ್ ತಾಮ್ರಧ್ವಜ ಹಾ. ತನ್ನ ವಿಜಯ ಗಂಟೆ ಬಾರಿಸ್ತಾನೆ ಅಂತಾದ್ರೆ ಹಾ. ನಮ್ಮಲ್ಲಿ ಇದ್ದ ಗಂಟೆ ಎಲ್ಲ ಶೋಭೆಗೆ ಇರುವುದಲ್ಲವಲ್ಲ, ಅಂತರಂಗದಲ್ಲಿ ಸ್ಫುಟವಾಗಿರುವಂತಹ ವಿಜಯ ಧ್ವಜ ಏನುಂಟು ಅದನ್ನು ಹೊರತೆಗೆಯಬಲ್ಲ ಶಕ್ತರು ನಾವು. ಹಾ. ಇವರು ಇಲ್ಲಿ ಧ್ವಜ ಕಟ್ಟಬಹುದು, ಹಾ. ನಾವು ಮೇಲಿಂದಲೇ ಧ್ವಜವನ್ನು ಕಟ್ಟಿಕೊಂಡು ಬಂದವರು. ಹೌದು. ಆದ್ದರಿಂದ ಹಾ. ಈ ಕಾಲಕ್ಕಾಗುವಾಗ ಹಾ. ಕೀಶಧ್ವಜನಾಗಿ ಈಶಾನುಗ್ರಹಕ್ಕೆ ಪಾತ್ರನಾಗಿ ಈಶಸಕನ ಸಾರಥ್ಯವನ್ನು ಹೊಂದಿ ಹಾ. ಈ ಪೃಥ್ವಿಯಲ್ಲಿ ಹಾ. ಪೃಥ್ವಿ ಪರ ದರ್ಪ ಒಣಗಿಸಿದಂತಹ ಹಾ. ಧನಂಜಯ ಹೇಳ್ತಾ ಇದ್ದೇನೆ. ಹಾ. ಯೋಚಿಸುವ ಅಗತ್ಯ ಇಲ್ಲ. ಹಾ. ಬಾಗುವವರಲ್ಲ ನಾವು, ಬಾಗಿದವರನ್ನು ಬಾಗಿ ಕರೆಯುವವರು, ಹೌದು. ಬೀಗಿದವರಿಗೆ ಬೀಗಿ ಉತ್ತರ ಕೊಡುವವರು. ಹಾಗಾದ ಕಾರಣ ಹಾ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕ ಬರುವ ಸ್ಥಿತಿಯಲ್ಲಿ ಹಾ. ವ್ಯವಹರಿಸುವ ಪ್ರಶ್ನೆಯೇ ಇಲ್ಲ. ಹಾ. ಅವ ಕಟ್ಟಿದ ಅಶ್ವವನ್ನು ಯುದ್ಧ ಮುಖದಲ್ಲಿ ಸೋಲಿಸಿ ಹಾ. ನಾನೇ ಬಿಡಿಸಿಕೊಂಡು ಬರ್ತೇನೆ. ನೀ ಆಶೀರ್ವಾದ ಮಾಡಬೇಕು. ಒಬ್ಬನ ಮಾತಲ್ಲ ಇದು, ಎಲ್ಲರ ಮಾತು ಹೌದು ತಾನೆ. ಸತ್ಯ. ಪ್ರದ್ಯುಮ್ನ ಅನಿರುದ್ಧಾದಿಗಳು ಕೂಡ ಇದನ್ನೇ ಅನುಮೋದಿಸ್ತಾರೆ ಅಂತ ಆದರೆ ಹಾ. ಈ ಭೂಮಿಯಲ್ಲಿ ಚೈತನ್ಯರಾಯನು ಮಾಯಾದೇವಿಯನ್ನು ವಿವಾಹವಾಗುವಂತಹ ಕಾಲಕ್ಕೆ ಆ ದೊಡ್ಡದಾದಂತಹ ಉತ್ಸವಕ್ಕೆಂದು ಬ್ರಹ್ಮದೇವನು ಎತ್ತಿದ ಆಕಾಶ ಛತ್ರದ ಕಾವೋ ಎಂಬ ಹಾಗೆ ಮೆರೆಯುತ್ತಿರುವಂತಹ ಹಸ್ತಿನಾಮತಿಯ ಕೀರ್ತಿ ಧ್ವಜಕ್ಕೆ ಕುಂದಾಗಬಾರದು ಎನ್ನುವಂತಹ ತಮ್ಮ ಒಂದು ಧೋರಣೆಯನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಅಂತಾದ್ರೆ ಅಲ್ಲಿ ಆ ಕ್ರಿಯೆ ಆಗಿದೆ ಅಂತಾದ್ರೆ ನಾವು ಪ್ರತಿಕ್ರಿಯಿಸಬೇಕಾದದ್ದು ಅನಿವಾರ್ಯತೆ. ನಿಜ. ಅರ್ಧಚಂದ್ರಾಕೃತಿಯ ಸೇನೆಯನ್ನು ಅವ ನಿಲ್ಲಿಸಿದ್ದಾನೆ. ಸತ್ಯ. ಇದು ಸೇನೆ ಕಡಿಮೆ ಇದ್ದವರ ಬುದ್ಧಿವಂತಿಕೆ. ಸೇನೆ ಕಡಿಮೆ ಇದ್ದಾಗ ನಮ್ಮಲ್ಲಿ ಹೆಚ್ಚುಂಟು ಅಂತ ತೋರಿಸಲಿಕ್ಕೆ ಹೀಗೆ ಅರ್ಧಚಂದ್ರಾಕೃತಿಯಲ್ಲಿ ನಿಲ್ಲಿಸುವುದು. ಕಡಿಮೆ ಜಾಗದಲ್ಲಿ ಕಾರ್ಯಕ್ರಮ ಮಾಡಿದ ಹಾಗೆ ಅದು ಹಾಗೆ. ಮತ್ತೊಂದು ತುಂಬಾ ಜನ ಕಾಣ್ತದೆ ಹೀಗೆ ಅರ್ಧಚಂದ್ರಾಕೃತಿಯಲ್ಲಿ ನಿಲ್ಲಿಸಿದ್ರೆ ಇದವನ ಬುದ್ಧಿವಂತಿಕೆ. ಹಾಗಂತ ನಮಗೆ ಆ ದಾರಿದ್ರ್ಯ ಉಂಟು? ಇಲ್ಲ. ನಾವು ಸೇನೆಯನ್ನು ನಿರ್ಮಿಸಬೇಕು. ನಮ್ಮಲ್ಲಿ ಜಾಗಕ್ಕೆ ಕೊರತೆ ಉಂಟು ಅಲ್ವೋ? ಎಷ್ಟು ಬೇಕಿದ್ರು ಉಂಟು, ಎಲ್ಲಿ ಬೇಕಿದ್ರು ಉಂಟು. ಹಾಗಾದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ನಮ್ಮಿಂದ ಆಗಬೇಕು. ಏನು ಮಾಡಬೇಕು ನಾವು? ನಮಗೆ ಕಡಿಮೆ ಜಾಗದಲ್ಲಿಯೂ ಕಾರ್ಯಕ್ರಮ ಕೊಡ್ಲಿಕ್ಕೆ ಗೊತ್ತುಂಟು ಅಂತ ಕಾಣಿಸಬೇಕು. ಏನು ವ್ಯವಸ್ಥೆ? ಸ್ವಾಮಿ, ಯುದ್ಧೋದ್ಯಮದಲ್ಲಿ ತೊಡಗಿದಂತಹ ಯಾಮನೇ ಆದರೂ ಸೇನೆಯನ್ನು ಒಂದು ನಿರ್ದಿಷ್ಟವಾದ ವ್ಯೂಹದಲ್ಲಿ ತಾವು ನೆಲೆಗೊಳಿಸುವುದು ಯುದ್ಧದಲ್ಲಿದ್ದ ಪದ್ಧತಿಯೇ. ಸತ್ಯ. ಬೇಕಾದಷ್ಟು ವ್ಯೂಹಗಳನ್ನು ನಾವು ಈಗಾಗಲೇ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಮಾಡಿ ತೋರಿಸಿದವರಿದ್ದೇವೆ. ನಿಜ. ಹಾಗಂತ ಅಲ್ಲಿ ಆಗದೇ ಇದ್ದ ಅಥವಾ ಆದರೂ ಬಹಳ ಅಪರೂಪದಲ್ಲಿ ಆದದ್ದನ್ನು ಇಲ್ಲಿ ತೋರಿಸಬೇಕು ಅಂತ ಹೇಳುವುದು ನಮ್ಮ ಉದ್ದೇಶ. ಹಾಗಾಗಿ ನಾನು ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೇನೆ, ಹಂಸ ವ್ಯೂಹವನ್ನು ರಚಿಸಿದರೆ ಹೇಗೆ ಅಂತ. ಹಂಸ ವ್ಯೂಹವೇ ಯಾಕೆ ಅಂತ ಕೇಳಿದರೆ, ಹಂಸ ಎನ್ನುವುದು ಧವಳವರ್ಣದಿಂದ ಕೂಡಿದ್ದು ಎನ್ನುವುದು ಒಂದು. ಇನ್ನೊಂದು, ಪ್ರಪಂಚದಲ್ಲಿ ಹಂಸ ಕ್ಷೀರ ನ್ಯಾಯ ಅಂತ ಒಂದುಂಟು. ಹಾಲನ್ನು ಬೆರೆಸಿದ ನೀರನ್ನಿಟ್ಟರೂ ಕೂಡ ಯಾವುದೇ ಪಕ್ಷಿಗೂ ಅದನ್ನು
ಪ್ರತ್ಯೇಕಿಸಿ ಕುಡಿಯುವ ಸಾಮರ್ಥ್ಯ ಇಲ್ಲ. ಹಾ. ಆದ್ರೆ ರಾಜಹಂಸಕ್ಕೆ ಉಂಟು. ಉಂಟು. ಅದು ಕುಡಿಯುವಾಗ ಹಾ. ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಕುಡಿಯುತ್ತದೆ. ಹಾಲಿಗೆ ನೀರು ಹಾಕುವವರ ಮುಂದೆ ಅದನ್ನೇ ಇಡಬೇಕು. ನಾವು ಈ ಕಾಲಕ್ಕಾಗುವಾಗ ಹಾ. ಶುದ್ಧ ಹಾಲು ಎನ್ನುವುದನ್ನು ಹಾ. ಎತ್ತಿ ತೋರಿಸುವಂತಹ ವ್ಯಕ್ತಿತ್ವವುಳ್ಳವರು ಅಂತ ನಮ್ಮನ್ನು ಪ್ರಕಟಪಡಿಸಬೇಕಾದ ಅನಿವಾರ್ಯತೆ ನಮಗುಂಟಲ್ಲ. ಕ್ಷೀರೋಬ್ಧಿಶಯನನೇ ಬಂದ ಅಂತ ಅವರು ಕೊಂಡಾಡಬೇಕು ಅಲ್ವೋ? ಹಾ. ಹಾಗಾಗಿ ಹಂಸವ್ಯೂಹವನ್ನು ರಚನೆ ಮಾಡಬೇಕು. ಸರಿ. ನಾನು ಒಬ್ಬನೇ ಮಾಡುವುದಲ್ಲ, ಮತ್ತೆ ನನ್ನ ಏಕಪಕ್ಷೀಯ ತೀರ್ಮಾನ ಆಗಬಾರದು. ಅದಕ್ಕೆ ನೀನು ನಾನು ಜೊತೆ ಸೇರಿಯೇ ಇಂಥವರು ಇಲ್ಲಿ ಅಂತ ನಾವು ಅದನ್ನು ವ್ಯವಸ್ಥೆಗೊಳಿಸುವುದು ಒಳ್ಳೆಯದು. ಹೇಗೆ, ಯಾರನ್ನು ಎಲ್ಲಿ ಅಂತ. ಏನಿದ್ರು ಹಂಸದ ಕೊರಳು ಗಟ್ಟಿ ಅಲ್ವಾ? ಕೊರಳಲ್ಲಿ ಒಂದು ಗಟ್ಟಿಯಾದವರೇ ಇರಬೇಕು. ನಮ್ಮ ಅನುಸಾಲ್ವನನ್ನೇ ಅಲ್ಲಿ ನಿಯೋಜಿಸಿದ್ರೆ ಒಳ್ಳೆಯದು ಅಂತ ನನ್ನ ಮನಸ್ಸು. ಕೊರಳೋಲ್ ಅನುಸಾಲ್ವನಂ. ಹೌದು. ಕಂಗಳೋಲ್ ಹಂಸ ನೀಲ ಧ್ವಜರು, ಹಂಸಧ್ವಜ ನೀಲಧ್ವಜರು ಒಂದು- ಈ ಕ್ಷೇತ್ರದ ಬಹಳಷ್ಟು ಪರಿಚಯ ಇದ್ದವರು. ನಮಗೆ ಕಣ್ಣುಗಳವರೇ. ಇಬ್ಬರು ಮಾತ್ರ, ನೀಲಧ್ವಜ ಹಂಸಧ್ವಜರು. ಹಾ. ಅವರನ್ನೇ ಎದುರು ಕಣ್ಣ ಭಾಗದಲ್ಲಿ ನಿಲ್ಲಿಸುವುದು. ಹಾ. ಆಮೇಲೆ ಕೊರಳೋಲನು ಸಾಲ್ವನಂ ಕಂಗಳೋಲ್ ನೀಲ ಹಂಸಧ್ವಜರು. ಉಭಯ ಪಕ್ಷಕ್ಕೆ ಅದು ಏನಿದ್ರು ನಿನ್ನ ಮಕ್ಕಳು ಅಥವಾ ಮೊಮ್ಮಕ್ಕಳೇ ಆಗಬೇಕು ಕೃಷ್ಣ. ಈ ಬೀಸುವುದಕ್ಕೆಲ್ಲ ನೀವೇ ಆಗಬೇಕು. ಈ ಪಟ್ಟಿಯಲ್ಲಿ ನೀನು ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳುವಾಗ ಇರುವವರು ಈಗ ನಮ್ಮಲ್ಲಿ ಯಾರು ಅಂತ ಕೇಳಿದ್ರೆ ಒಬ್ಬ ಪ್ರದ್ಯುಮ್ನ, ಇನ್ನೊಬ್ಬ ಅನಿರುದ್ಧ. ಹಾಗಾಗಿ ಇಬ್ಬರನ್ನು ನಾವು ಈ ಪಕ್ಷಕ್ಕೆ ನಿಯೋಜನೆ ಮಾಡೋಣ. ಒಳ್ಳೆದು ಅಲ್ವಾ? ಕಂಗಳೋಲ್ ನೀಲ ಹಂಸಧ್ವಜರು. ಆಮೇಲೆ ಎಸೆವ ಹಿಂಗರಿಗೆ ಅದು ಸ್ವಲ್ಪ ಗಟ್ಟಿ ಸ್ವರದವರೇ ಆಗಬೇಕು. ಗಟ್ಟಿ ಸ್ವರದವರಾಗಬೇಕು, ಸ್ವಲ್ಪ ತಾಮಸ ಸ್ವಭಾವದವರು ಆಗಬೇಕು. ಹಾಗಾಗಿ ಆ. ಯವನಾಶ್ವ ಮತ್ತು ಮೇಘವರ್ಣ ಯವನಾಶ್ವರು. ಹೌದು. ಆದ್ರೆ ಎಲ್ಲಕ್ಕಿಂತಲೂ ಗಟ್ಟಿ ಪಾದ ಅಲ್ವಾ? ಪಂಚಾಂಗ ಗಟ್ಟಿ ಇಲ್ಲದಿದ್ರೆ ಯಾವುದೂ ಆಗುವುದಿಲ್ಲ ಸ್ವಾಮಿ. ಹಾಗಾಗಿ ಪಾದ ಗಟ್ಟಿಬೇಕು ಅಂತ ಇದ್ರೆ ಭೋಜ ಸಾತ್ಯಕಿಯರನ್ನು ನಾವು ಪಾದಕ್ಕೆ ನಿಯೋಜಿಸುವುದು ಒಳ್ಳೆಯದು. ಸಮರ್ಥರೇ ಇದ್ದಾರೆ ಅಲ್ವಾ? ಅನುಭವಿಗಳು. ಹಾಗಂತ ಇದು ವ್ಯೂಹ ರಚನೆ ಮಾಡುವುದಕ್ಕೆ ತೊಡಗಿದ ನಮಗೆ ಇಷ್ಟು ಇದ್ದರೆ ಸಾಕಾಗುವುದಿಲ್ಲ, ಪರಿಪೂರ್ಣತೆ ಆಗಬೇಕಲ್ಲ. ನಮ್ಮ ಆ ಕುಕ್ಕುವ ಜಾಗ ಉಂಟಲ್ಲ, ಚಂಚು ಸ್ಥಾನ. ಪಾರ್ಥ ಸ್ವಾಮಿ, ಹಂಸ ಎನ್ನುವುದನ್ನು ನಾವು ಕಲ್ಪಿಸಿಕೊಂಡಾವಾಗ ಅದರಲ್ಲಿರುವ ಕೊಕ್ಕನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ ತಾನೆ? ನಿಜ. ಹಾಗಾದರೆ ಈ ವ್ಯೂಹದ ಚಂಚುಸ್ಥಾನಕ್ಕೆ ಯಾರನ್ನು ನಿಯೋಜನೆ ಮಾಡುವುದು ಅಂತ ಆಲೋಚಿಸುವಾಗ ನಮ್ಮಲ್ಲಿ ಸ್ವಲ್ಪ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡುವ ಅಂತ ನಾನು ಮನಸ್ಸು ಮಾಡುವುದು. ಒಳ್ಳೆದು. ಹೊಸಬರನ್ನು ಪರಿಚಯಿಸಬೇಕು ಅಲ್ವೋ? ಮುಂದಕ್ಕೆ ನಮ್ಮ ಪರಂಪರೆ ಮುಂದುವರಿಯಬೇಕು ಅಂತ ಇದ್ರೆ ಇಲ್ಲಿಗೆ ನಿಲ್ಲಬಾರದು. ಹಾಗಾಗಿ ಕರ್ಣಜ, ವೃಷಕೇತು, ಸರಿ, ಮತ್ತೊಬ್ಬ ನಿನ್ನ ಮಗ ಬಬ್ರುವಾಹನ ಇವರನ್ನು ಈ ಕಾಲಕ್ಕಾಗುವಾಗ ಚಂಚುಸ್ಥಾನಕ್ಕೆ ಅಂತ ನಾನು ನಿಯೋಜಿಸಿದ್ದು. ವ್ಯೂಹ ಚಂಚುಸ್ಥಾನಕ್ಕೆ ನಿಲ್ಲಿಸಿ ಪಳುಗುಣಿ ಕರ್ಣಜರು. ಇಷ್ಟು ಸ್ವಾಮಿ, ಎಲ್ಲರಿಗೂ ಜಾಗ ಕೊಟ್ಟಿದ್ದೀವಿ. ನಾನೊಬ್ಬ ಇದ್ದೇನೆ ಅಂತ ನೆನಪುಂಟಲ್ಲ. ಕೆಲವು ಸಲ ಎಲ್ಲರಿಗೆ ಹೇಳಿಕೆ ಕೊಡ್ತೇವೆ, ಹತ್ತಿರದವರನ್ನು ಮರೆತೇ ಬಿಡ್ತೇವೆ. ಹಾಗೇನು ಆಗಲಿಲ್ಲಲ್ಲ. ಈಗ ನಿನ್ನನ್ನು ನೀನು ಉದ್ಘಾಟಿಸಿಕೊಳ್ಳುವಾಗ ನನ್ನನ್ನು ಬಿಟ್ಟು ಒಂದು ಪ್ರತ್ಯೇಕ ಮಾಡಿದ್ಯಾಕೆ? ಅಲ್ಲ, ಏನಿದ್ರು ನಾನು ನಿನ್ನ ತಲದಲ್ಲೇ ಇರುವವ. ಹಾಗಾಗಿ ನೀನು ಯಾವತ್ತಿದ್ದರೂ ಕೂಡ ಕತ್ತಲೆಯನ್ನು ದೂರ ಮಾಡುವ ದಿನೇಶನಾಗಿ ಇರಬೇಕು ಅಂತ ಇದ್ರೆ ನಾನು ಆಲೋಚನೆ ಮಾಡುವುದು ಅದನ್ನೇ. ನೀನಿರಬೇಕಾದ ಜಾಗ ಯಾವುದು ಗೊತ್ತೋ, ಅಥವಾ ನಾನು ಸಹಿತನಾಗಿ ನೀನಿರಬೇಕಾದದ್ದೆಲ್ಲಿ ಗೊತ್ತೋ, ಹೃದಯ ಭಾಗದಲ್ಲಿ ಎಲ್ಲರೂ ಕಾಣುವ ಹಾಗೆ ನಮ್ಮ ರಥ ನಿಯೋಜನೆ ಆಗಬೇಕು. ಹೃದಯ ಭಾಗದಲ್ಲಿ ಮೃತ್ಯುಂಜಯ ಸದೃಶನಾಗಿ ಧನಂಜಯ ನಿಲ್ಲಬೇಕು. ಹೌದು, ಇದು ನಿನ್ನ ವಾಂಚೆ. ಹೌದು. ನೀ ಹೇಳಿ ಮುಗಿಸುವುದರ ಒಳಗೆ ಹೃದಯ ಭಾಗದಲ್ಲೇ ಸ್ಥಿತನಾಗಿದ್ದೇನೆ. ವ್ಯೂಹ ತಯಾರಾಗಿದೆ ಅಂತಾಯಿತು. ನಮ್ಮ ಸಿದ್ಧತೆಯನ್ನು ಅವರಿಗೆ ಗೋಚರಿಸಬೇಕೋ ಬೇಡವೋ? ಹೇಗೆ ವ್ಯೂಹ
ವ್ಯೂಹದಲ್ಲಿ ನಾವು ಸನ್ನದ್ಧರಾಗಿದ್ದೇವೆ, ಯುದ್ಧಕ್ಕಾಗಿ ಯಾವತ್ತೂ ಕೂಡ ಹಾ, ಆಹ್ವಾನವನ್ನು ತಿರಸ್ಕರಿಸುವುದಿಲ್ಲ ಎನ್ನುವುದನ್ನು ಧ್ವನಿಸುವುದಕ್ಕೆ ಬೇಕಾಗಿ ಹಾ, ನಿನ್ನ ಕೈಯಲ್ಲಿರುವಂತಹ ದೇವದತ್ತ, ಹಾ. ನನ್ನ ಕೈಯಲ್ಲಿರುವಂತಹ ಪಾಂಚಜನ್ಯ ಹಾ. ಎರಡನ್ನೂ ಕೂಡ ಏಕಕಾಲದಲ್ಲಿ ಮೊಳಗಿಸುವ ಮೊಳಗಿಸುವ. ಪಾಂಚಜನ್ಯದ ಧ್ವನಿ. ಹಾ, ಪ್ರತಿಯೊಂದು ಕಡೆಯಲ್ಲಿಯೂ ಮೊಳಗುತ್ತಿರುವುದನ್ನು ಕಾಣುವಾಗ ಹಾ, ಹರ್ಷಾನಂದ ಮಾನಸರಾಗಿದ್ದೇವೆ ನಾವು. ಹಾ, ಆ ಮೊಳಗಿದವ ಯಾರು ಅಂತ ನೋಡುವುದು. ಹಾ, ಅರ್ಜುನನ ರಥದಲ್ಲಿ ಕುಳಿತಿರುವಂತಹ ಭಗವಾನ್ ಶ್ರೀಕೃಷ್ಣ ಸ್ವಾಮಿ ಹ್ಮ್, ಗೋಪಾಲ. ಹೌದು, ಆದರೂ ಭೂಪಾಲನ ಮಧ್ಯದಲ್ಲಿ ಅಗ್ರ ಪೂಜೆಯನ್ನು ಕೈಗೊಂಡವ. ಹ್ಮ್, ಸಾಮಾನ್ಯವಾಗಿ ಗೋಪಾಲಕರು ಅಂತ ಹೇಳಿದ್ರೆ ಹ್ಮ್, ಗೋವಿನ ಬಾಲ ಹಿಡಿಯುವಂತಹ ಬಾಲಕರು. ರೂಢಿಯ ಭಾಷೆ ಅದು. ಆದರೆ ಹ್ಮ್, ಗೋಕುಲದ ಬಾಲಕರಿಗೆ ಬಲಸ್ವರೂಪವಾಗಿಯೇ ಕಾಣಿಸಿಕೊಂಡವ. ಹ್ಮ್, ಬಲವೈರಿಯನ್ನಾದರೂ ತನ್ನ ಬಲಕ್ಕಿಂತ ಕೀಳುಬಲ ಅಂತ ಭಾವಿಸುವ ಹಾಗೆ ಆ, ನಿನ್ನ ಕಾಲಿಗೆ ಶರಣಾಗತನಾಗಿ ಹ್ಮ್, ಗೋವಿಂದರಾಜ ಪದವಿಯನ್ನೇ ಅವ ಕಟ್ಟಿ ಹ್ಮ್, ನಿನ್ನನ್ನು ಗವಾಲೋಕದ ಪತಿ ಅಂತ ಸ್ವೀಕರಿಸುವಷ್ಟರ ಮಟ್ಟಿಗೆ ಹ್ಮ್, ನಿನ್ನ ಭುಜಬಲವನ್ನು ಮೆರೆಸಿ ಎತ್ತರಿಸಿ ತೋರಿಸಿದವ ನೀನು. ಆ, ನಿನ್ನಷ್ಟಲ್ಲ ಸ್ವಾಮಿ, ಆ, ಸ್ವಲ್ಪ ಸ್ವಲ್ಪ ಗೊತ್ತುಂಟು ನಮಗೂ. ಆ, ಗೋ ಅಂದರೆ ವೇದ, ಹೌದು, ಗೋ ಅಂದರೆ ಭೂಮಿ, ಹ್ಮ್, ಗೋ ಅಂದರೆ ವಿಶಿಷ್ಟವಾದದ್ದು ಅಂತ ಲೆಕ್ಕ. ಹ್ಮ್, ಅಂತಹ ಗೋವಿಂದ ನೀನು ಹ್ಮ್, ಎಲ್ಲ ಹೇಳುವುದುಂಟು. ಹ್ಮ್, ನಿನ್ನ ನಾಮಸ್ಮರಣೆಯೇ ಯಾರಿಗೆ ಬೇಕಾದರೂ ಪೂಜೆ ಆಗಲಿ. ಗೋವಿಂದಾದಿ ಗೋವಿಂದ. ವೇದಾಕ್ಷರಾಣಿ ಪಠಿತಾನಿ ತಾವಂತಿ ನಾರಾಯಣೇತಿ ನಾಮಾಸ್ತಿ, ನಾಮದ ಪಠಣೆ ಆಗ್ತದೆ ಅಂತ. ಒಂದೊಂದು ವೇದದ ಅಕ್ಷರದಲ್ಲಿಯೂ ನಾರಾಯಣನ ನಾಮ ಉಂಟು ಅಂತ ಅರ್ಥ. ಆಕಾಶಾತ್ ಪತಿತಂ ತೋಯಂ ಯಥಾಗತ್ಯತಿ ಸಾಗರಂ ಸರ್ವದೇವ ನಮಸ್ಕಾರಾಯ ಕೇಶವಂ ಪ್ರತಿಗಚ್ಚತಿ. ಹೌದು, ಭಗವಂತನಾದ ನಿನಗೆ ಮಾತ್ರವೇ ಸಲ್ಲಲ್ಪಡುವಂತಹ ಒಂದು ನಾಮ, ಹ್ಮ್, ಒಂದು ವಾಕ್ಯ. ಹ್ಮ್, ಯಾರಿಗೆ ಪೂಜೆ ಸಲ್ಲುವುದಿದ್ರು ಅಂತ್ಯದಲ್ಲಿ ಹ್ಮ್, ಯಜ್ಞ ಭಾಗವನ್ನು ನೀನು ಸ್ವೀಕರಿಸುವ ಹಾಗೆ ಯಜ್ಞೋ ವೈ ವಿಷ್ಣು. ಅಲ್ಲಿಂದ ನೀನೇ ಆ, ಪೂರ್ಣ ಪ್ರಮಾಣದಲ್ಲಿ ಅವತಾರವನ್ನು ಮಾಡಿದ್ದಿ ಅಂತ ನಾವೆಲ್ಲ ಕೇಳಿದ ವಿಶ್ವಾಸ. ಹಾ, ನಮ್ಮ ಗುರುಮುಖೇನವಾಗಿ ನಮಗೆ ಪಾಠ ಹಾಗೆ. ಹಾ, ನಿನ್ನ ಅವತಾರಗಳು ಕೆಲವೆಲ್ಲ ಉಂಟು. ಹ್ಮ್, ಅಂಶಾವತಾರ, ಅಂಶಾಂಶಾವತಾರ, ಹ್ಮ್, ಆದರೆ ಪೂರ್ಣಾವತಾರ ಕೃಷ್ಣಾವತಾರ ಅಂತ ಕೇಳಿದ್ದೇವೆ. ಹ್ಮ್, ಅಂತಹ ನೀನೇ ಹ್ಮ್, ನಮ್ಮ ನೆಲದಲ್ಲಿ ನೆಲೆಯಾದ ಪರಿಯನ್ನು ಕಂಡಾಗ ಹ್ಮ್, ಸಂತೋಷವಾಯಿತು ಸ್ವಾಮಿ. ಹಾ, ಆದರೆ ಏನು? ನೀನು ಬಂದು ನಿಂತದ್ದು ನಮಗೆ ಕಾಣುವುದಕ್ಕಾಗಿ ಮಾತ್ರ ಅಲ್ಲ. ಹ್ಮ್, ಪಾಂಚಜನ್ಯದ ಧ್ವನಿಯನ್ನು ಮೊಳಗಿಸಿದಾಗ ಹ್ಮ್, ನಾವು ಮುಂದೇನು ಮಾಡಬೇಕು ಎನ್ನುವುದರ ಕಡೆಗೆ ಹಾ, ನೀನು ನಮಗೆ ಸೂಚನೆ ಕೊಡ್ತಾ ಇದ್ದಿ ಎನ್ನುವುದು ಸ್ಪಷ್ಟ ಆಯಿತು. ಹೌದು, ಆದದ್ದರಿಂದ ತುಂಬಾ ವಿಳಂಬಿಸುವುದಿಲ್ಲ. ಹಾ, ನಾನು ಹಾ, ಕುದುರೆಯನ್ನು ಕಟ್ಟಿದ್ದೇನೆ. ಹೌದು, ಹಾಗಾದ್ರೆ ಕಟ್ಟಿದ ಕುದುರೆಯನ್ನು ಬಿಡಿಸುವುದಕ್ಕಾಗಿಯೇ ಹಾ, ಒಬ್ಬ ಬಂದಿದ್ದಾನಲ್ಲ, ಹೌದು, ಒಬ್ಬ ಬಂದಿದ್ದಾನಲ್ಲ, ಬಂದಿದ್ದಾನೆ. ಇವನಲ್ಲಿ ಉಂಟು ಬಲ ಇಲ್ಲ ಅಂತ ಹೇಳ್ತೀಯ ನೀನು.
ಮೆರೆದಿರುವಂತಹ ಒಬ್ಬ ಮಹಾಮೇಧಾವಿ ಬಿಲ್ಗಾರ ಸಾಹಸಿ. ಹೌದು. ಎಷ್ಟರ ಮಟ್ಟಿಗೆ ಸಾಹಸಿ ಕೇಳಿದ್ರೆ, ಒಬ್ಬ ಬಿಲ್ಗಾರನಾಗಬೇಕು ಅಂತಾದ್ರೆ ಆದರ್ಶವಾಗಿ ಈ ಕಾಲದಲ್ಲಿ ಸಿಕ್ಕುವುದು ಅರ್ಜುನ. ಎಲ್ಲ ಪ್ರಚಲಿತವಾದ ಪ್ರಪಂಚದಲ್ಲಿ ಪ್ರಖ್ಯಾತವಾಗಿ ಪ್ರಚಾರಗೊಂಡಿರುವ ಒಂದು ಪ್ರಕೀರ್ತಿ ಇವನಿಗೆ ಉಂಟೇ ಉಂಟು. ಹೌದು. ಆದ್ರೆ ಇವನ ಜೀವನ ಗಾದೆಯನ್ನು ಅವಲೋಕನ ಮಾಡುತ್ತಾ 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 ಬಂದ್ರೆ ಇವ ತಗ್ಗಿ 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 ಬಗ್ಗಿ 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 ಇತ್ತೀಚೆಗೆ ಯಾರ್ಯಾರ ಸಹಕಾರ ಇಲ್ಲದೆ ಇದ್ರು ಏನೇನೂ ಮಾಡಲಾರೆ ಎನ್ನುವಷ್ಟರ ಮಟ್ಟಿಗೆ ಬಿಟ್ಟಿದ್ದಾರೆ. ಹೌದು. ಈಗ ಎಷ್ಟು ಕೇಳಿದ್ರೆ ಹುರುಳಿ ತಿಂದ ನೆನಪಿನಲ್ಲಿ ಹಲ್ಲು ಹೋಗಿರುವ ಪ್ರಾಣಿಯೊಂದು, ನಾನು ಕೋಣ ಅಂತ ಹೇಳುವುದಿಲ್ಲ, ಅರ್ಥ ಆಯ್ತು, ಆ ಹುರುಳಿಯ ಪಾತ್ರೆಯನ್ನು ನೆಕ್ಕುವುದು ಅಂತ ಉಂಟು. ಹೌದೌದು. ಯಥಾರ್ಥಕ್ಕಾದ್ರೂ ಇವ ಒಂದು ಉತ್ಸವ ಮೂರ್ತಿಯಾಗಿ ಈಗ ಬಂದದ್ದಷ್ಟೇ, ಮತ್ತೆಂತದ್ದು ಇಲ್ಲ. ಇದನ್ನು ಜಾತ್ರೆಗೆ ಮಾತ್ರ ತೆಗೆಯುವುದು, ಮತ್ತೆಂತದಕ್ಕೂ ಇಲ್ಲ. ಮತ್ತೆ ಬದಿಯಲ್ಲಿ ಇಡುವುದು. ಕೆಲವು ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೂ ನೈವೇದ್ಯ ಉಂಟು, ಹೌದು. ಕೆಲವು ದೇವಸ್ಥಾನದಲ್ಲಿ ಇಲ್ಲ. ಕೆಲವು ದೇವಸ್ಥಾನದಲ್ಲಿ ಕೊಂಡೋಗಿ ಅದನ್ನು ಎಲ್ಲಿಯಾದ್ರೂ ಬೀಗ ಮುದ್ರೆ ಹಾಕಿಡುವುದು. ಹೌದು. ಯಾಕಂದ್ರೆ ಯಾರಾದ್ರೂ ಕದ್ಕೊಂಡು ಹೋಗ್ತಾರೆ ಅಂತ. ಹೌದು. ಒಂದು ಕಾಲದಲ್ಲಿ ನೈವೇದ್ಯ ಇದ್ರು ಮತ್ತೆಂತದ್ದು ಇಲ್ಲ ಅದಕ್ಕೆ. ಇದು ಹಾಗೆ ಇದೆ. ಕೆಲವು ಸಲ ಮಾತ್ರ ಪೆಟ್ಟಿಗೆಯಿಂದ ತೆಗಿಲಿಕ್ಕಿರುವುದು. ಪ್ರಕರಣವನ್ನು ಸಾಧ್ಯಂತವಾಗಿ ವಿವರಿಸಬಲ್ಲೆ ನಾನು, ಸುಮ್ಮನೆ ಹೇಳಿದ್ದಲ್ಲ. ಅರ್ಥ ಆಯ್ತು. ಇವನ ಮೊದಲಿನ ಉತ್ಸವ ಎಲ್ಲ ನಿಂತಿದೆ ಅಂತ. ಇತ್ತೀಚೆಗೆ ಮತ್ತೊಬ್ಬರನ್ನು ಎದುರು ನಿಲ್ಲಿಸಿ ಹಿಂದಿನಿಂದ ಹೊಡೆಯುವುದು. ನೊಂದೆನ ಕಟ ಪಾರ್ಥನಸ್ತ್ರದಿ ಮುತ್ಸದ್ದಿಗಳಾದಂತ ಆಚಾರ್ಯ ಭೀಷ್ಮರು ಬಿದ್ದಾಗ ಎದುರಿಗೆ ಸಿಕ್ಕಿದ್ದು ಶಿಖಂಡಿ, ಹಿಂದಿನಿಂದ ಬಿಟ್ಟದ್ದಿವ. ಪಾಪ ಮೊಮ್ಮಗನ ಮೇಲಿನ ವ್ಯಾಮೋಹದಿಂದ ಬೇಡ ಸ್ವಾಮಿ, ಇದೇ ಪ್ರಕರಣದಲ್ಲಿ ನೀಲಧ್ವಜ ಕಾಳಗದಲ್ಲಿ ಎಂತದ್ದು ಮಾಡಿದ್ದೀವ? ಎಂತದಿಲ್ಲ, ಶರಣಾಗತನಾದದ್ದು. ಕೆಲವು ಕಡೆಯಲ್ಲೆಲ್ಲ ಸಿಕ್ಕಿ ಬಿದ್ದಾಗ ಕೃಷ್ಣ ಅಚ್ಯುತ ಗೋವಿಂದ ಇಷ್ಟೇ. ಇತ್ತೀಚೆಗೆ ಒಂದು ಹರಿಕೆ ಸಲ್ಲಿಸುವುದು ಅಂತ ಇಲ್ವಾ? ಈ ಬ್ರಹ್ಮರಥ ಎಳೆಯುವಾಗ ಒಂದು ಕತೆ ನೆನಪಾಗುವುದು. ಬ್ರಹ್ಮರಥ ಎಳೆಯುವಾಗ ಎಲ್ಲರೂ ಕೈ ಕೊಡ್ತಾರೆ ಅಂತ ಕೆಲವರು ಕೈ ಕೊಡುದು. ಯಥಾರ್ಥಕ್ಕೆ ಅವರಿಗೆ ಎಳಿಲಿಕ್ಕೆ ಗೊತ್ತಾಗುವುದಿಲ್ಲ. ಅವರು ಕೈ ಕೊಟ್ಟದ್ದರಿಂದ ಬಾಕಿದ್ದವರಿಗೆ ಕಷ್ಟ ಆಗುವುದು. ಕೆಲವರು ಬ್ರಹ್ಮರಥದ ಹಗ್ಗದಲ್ಲಿ ನೇತಾಡುವುದು, ಅವರನ್ನು ಹೇಳ್ಕೊಳ್ಳುವ. ಹೌದು. ಧ್ವಜಸ್ತಂಭ ತಂದ ಒಂದು ಘಟನೆ ಉಂಟು. ಹೌದಂತೆ. ದೇವಸ್ಥಾನಕ್ಕೆ ಧ್ವಜಸ್ತಂಭ ತರುವಾಗ ದೇವಸ್ಥಾನದ ಎದುರು ಗದ್ದೆಯಲ್ಲಿ ಕೆಸರು ಉಂಟು. ಹೌದು. ಆ ಕೆಸರಿನ ಗದ್ದೆಗೆ ಇಳಿಯುವಾಗ ಧ್ವಜಸ್ತಂಭ ಭಾರಾಗಿ ತಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನದಕ್ಕೆ? ಕಾರಣ ಏನು ಅಂತ ದೇವಸ್ಥಾನದ ಬಾಗಿಲಲ್ಲಿ ಇಳಿಸಿ ಒಬ್ಬ ಹಿರಿಯ ನೋಡಿದಂತೆ. ಕೆಲವರ ಕಾಲಲ್ಲಿ ಕೆಸರೇ ಇಲ್ಲ, ಕೆಸರಾಗ್ತದೆ ಅಂತ ಇವರು ನೇತಾಡಿದ್ದು. ಹಾಗಾಗಿ ಹಿಂದೆ ನಿಂತವರು ಮುಂದೆ ನಿಂತವರಿಗೆ ಭಾರ, ಮಧ್ಯದಲ್ಲಿದ್ದವರು ನೇತಾಡಿದ್ದು. ಹೌದು, ಅಷ್ಟೇ. ಇದು ನೇತಾಡೋದು ಮಾತ್ರ. ಹಾಗೆ ಸ್ವಾಮಿ, ಅಂತಹ ಅರ್ಜುನನಲ್ಲಿ ಬಲ ಉಂಟು ಅಂತ ಇದ್ರೆ ತಾಮ್ರಧ್ವಜ ಕಟ್ಟಿ ಸವಾಲಾಗಿ ನಿಲ್ಲಿಸಿದಂತಹ ಕುದುರೆಯನ್ನು ಸಾಧ್ಯ ಇದ್ರೆ ಬಿಡಿಸಿ ನೋಡು. ಈ ಕಾಲಕ್ಕೆ ನೀನಾಡುವಾಗ ಒಂದು ಕೋಣದ ಉದಾಹರಣೆಯನ್ನು ಕೊಟ್ಟೆ. ಹೌದು. ಹಳೆಯ ಕೋಣಕ್ಕೆ ಒಂದು ಹೊಸ ಕೋಣವನ್ನು ಜೊತೆ ಮಾಡಿದಾಗ ಒಂದು ಕತೆ ಉಂಟು. ಗದ್ದೆ ಉಳುವವರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಹೇಗೆ? ಈ ಹೊಸ ಕೋಣ ಅದರ ಜೊತೆ ಉಳುವಾಗ ಹೇಳಿತ್ತಂತೆ, ಆರಂಭದಲ್ಲಿ ಕಟ್ಟುವಾಗ ನಾನು ಸ್ವಲ್ಪ ವೇಗವಾಗಿ ಹೋಗುವ, ಇದನ್ನು ಬೇಗ ಉತ್ತು ಬಿತ್ತು ಉಳುವ ಹಾಗೆ ಮಾಡಿದರೆ ನಮ್ಮ ಕೆಲಸ ಬೇಕಾಗ್ತದಲ್ಲ. ಆಗ ಈ ಹಳೆ ಕೋಣ ಹೇಳಿತಂತೆ, ಅವಸರ ಮಾಡಬೇಡ, ನಿನ್ನಷ್ಟು ಯುವಕ ಅಲ್ಲ ನಾನು, ಸ್ವಲ್ಪ ಹೊತ್ತಾಗ್ಲಿ ಮತ್ತೆ ನೋಡುವ ಅಂತ. ಸಾಧಾರಣ ಮಧ್ಯಾಹ್ನ ಆಗುವಾಗ ಆಗ ಈ ಹಳೆ ಕೋಣ ಕೇಳಿತಂತೆ, ಹೇಗೆ ಈಗ ಓಡುವಣ ಅಂತ. ಇದಕ್ಕೆ ಕಾಲೆತ್ಲಿಕ್ಕೂ ಆಗುವುದಿಲ್ಲ, ಇವ ಸಾಮಾನ್ಯ ಅಂತ ತಿಳ್ಕೊಂಡು. ಈ ಹಳೆ ಕೋಣ ಇದು. ಕೆಲವರೆಲ್ಲ ರಂಗ ಪ್ರವೇಶ ಮಾಡುವಾಗ ಸುರುವಿನ ಸ್ವಲ್ಪ ಹೊತ್ತು ಸುತ್ತಿ ಇಲ್ಲ ಅವರು. ಹೌದು. ಮೈ ಬಿಸಿಯಾದ ಮೇಲೆ ಪ್ರಾರಂಭ ಆಗುದು. ಹೌದೌದು. ಕೆಲವರೆಲ್ಲ ಹಾಗಲ್ಲ, ಬರುವಾಗಲೇ 4ನೇ ಕಾಲದಲ್ಲಿ ಇರುವುದು, ಹೋಗುವಾಗ ಮತ್ತೆ ಎತ್ತಿಕೊಂಡು ಹೋಗ್ಬೇಕಂತೆ. ಹೌದು. ಒಮ್ಮೆ ಆರಂಭದ 4 ಸುತ್ತು ಒಳ್ಳೇದಿರ್ತದೆ, ಆಮೇಲೆ ಏನೂ ಇಲ್ಲ. ಆದ್ರೆ ಅನುಭವ ಇದ್ದವರು ಹಾಗಲ್ಲ. ಇವನಲ್ಲಿ ಸ್ವಂತ ಉಂಟಾ ಅಲ್ಲ ಬೇರೆ ಯಾರಾದ್ರೂ ಕೊಡ್ಬೇಕಾ? ಹಾಗಂತ ಇವನದ್ದು ಆರ್ಜಿತವಾದದ್ದು ಏನು ಕಡಿಮೆ ಆದದ್ದಲ್ಲ. ಹೌದು. ಮತ್ತೆ ಗೆಲ್ಲುವಂತಹ ಒಂದು ವಾಂಛ ಅಂತ ಹೇಳೋದು ಇವನಿಗೆ ಇಲ್ಲ ಅಂತ ಹೇಳೋದಲ್ಲ. ಹೌದು. ನಿನ್ನ ವಾಂಛ ಉಂಟು. ಬಿಡಿ ನಿಜ
ಅರ್ಜುನ. ಹಾ ಅವನ ಸೋಲನ್ನು ನೀನು ಯಾವ ಕಾಲಕ್ಕೂ ಸೋಲಾಗಿ ಹಾ ನೆಲೆ ನಿಲ್ಲುವ ಹಾಗೆ ಮಾಡುವವನಲ್ಲ. ಹ್ಮ್ ಹಾಗಾಗಿ ನಿನ್ನ ರಕ್ಷಾ ಕವಚ, ಹಾ. ನಿನ್ನ ವಾಂಛೆ, ಹಾ ಈ ಪ್ರಪಂಚದಲ್ಲಿ ನಿನ್ನ ವಾಂಛೆ ಯಾರಿಗೆಲ್ಲ ಉಂಟು ಹಾ ಅವರಾರೂ ನಿತ್ರಾಣಿಗಳಲ್ಲ, ಹ್ಮ್ ಸುತ್ರಾಣಿಗಳೇ. ಹೌದು. ಆದ್ರೆ ಒಂದು ಮಟ್ಟದಲ್ಲಿ ಯೋಚನೆ ಮಾಡುವುದಿದ್ರೆ ಹಾ ನಿನ್ನ ಆಗ್ರಹಕ್ಕೆ ಪಾತ್ರರು ನಾವಲ್ಲ. ಹಾ ಯಾಕಂದ್ರೆ ಏನೋ ಒಂದು ಬೇಡದ್ದನ್ನು ಮಾಡಿ ಹಾ ಅಧಾರ್ಮಿಕವಾದಂತಹ ಕ್ರಿಯೆಯಲ್ಲಿ ತೊಡಗಿಸಿಕೊಂಡ್ರೆ ಹಾ ದೈವದ ಕೃಪೆಗೆ ನಾವು ಅಪಾತ್ರರು ಅಂತ ಲೆಕ್ಕ. ಹೌದು. ಭಗವಂತನ ದರ್ಶನವನ್ನು ಮಾಡಬೇಕು ಎನ್ನುವ ಕಾಂಕ್ಷೆಯಿಂದ ಹಾ ನಾವು ಒಂದರ್ಥದಲ್ಲಿ ಹಾ. ಒಂದು ಅಶ್ವಮೇಧವನ್ನು ಕೈಗೊಂಡವರು. ಹಾ ಆದದ್ದರಿಂದ ದೇವತಾ ಪ್ರೀತ್ಯರ್ಥವಾಗಿ ಹ್ಮ್. ಧಾರ್ಮಿಕವಾದಂತಹ ಪ್ರಕ್ರಿಯೆಯಲ್ಲಿ ತೊಡಗಿದಂತಹ ನಮಗೆ ಹಾ ದೈವ ಮುನಿಯಲಾರದು ಎನ್ನುವಂತಹ ವಿಶ್ವಾಸದಲ್ಲಿ ಸರಿ. ಮತ್ತೆ ಅವರವರ ಕಾಯದ ಕಸುವಿಗೆ ಎಷ್ಟೆಷ್ಟು ಹಾ ಒಂದು ತಾಯಿಯ ಇಬ್ಬರು ಮಕ್ಕಳು ಹೋರಾಟವನ್ನು ಮಾಡುವಾಗ ತಾಯಿಯಾದವಳಿಗೆ ಯಾವ ಬದಿಗೂ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೌದು. ಅವಳು ಇಷ್ಟು ಹಾರೈಸಿಕೊಳ್ಳಬಾರಬಹುದು, ದೇವರೇ ನನ್ನ ಮಕ್ಕಳು ಹಾ ಇಬ್ಬರು ಸೋಲದೇ ಇರಲಿ, ಹ್ಮ್. ಇಬ್ಬರೂ ಗೆಲ್ಲದೇ ಇರಲಿ, ಹೌದು. ಒಂದು ಅರ್ಥದಲ್ಲಿ ಅವರು ರಾಜಸೂತ್ರವನ್ನು ಪಠಿಸಲಿ ಹಾ. ಎಂಬ ಹಾಗೆ ಅವಳಿಗೆ ಹಾರೈಕೆ ಮಾಡಲಿಕ್ಕೆ ಬರ್ತದೆ. ಹಾ ಹಾಗೆ ದೈವವನ್ನು ಹ್ಮ್. ನಮ್ಮ ತಾಯಿ ಹ್ಮ್ ಮಾತೆ ಬೇರೆಯಲ್ಲ, ಭಗವಂತ ಬೇರೆಯಲ್ಲ ಅಂತ ತಿಳಿದವರು. ಹಾ ಸ್ವಾಮಿ, ಒಂದು ಮಾತು, ಏನು? ಎಲ್ಲ ಮನೆಯಲ್ಲಿಯೂ ದೇವರಿಗೆ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಗುವುದಿಲ್ಲ. ಹಾಗಾಗಿಯೇ ಒಂದೊಂದು ಮನೆಯಲ್ಲಿಯೂ ಹಾ. ಮಾತೆ ಎನ್ನುವವಳನ್ನಿರಿಸಿ ಹಾ ಆ ಮಾತನ್ನು ನೀನು ಮಾತೆಯಲ್ಲಿ ಧರ್ಮವಾಗಿ ಕಾಣು ಎನ್ನುವುದಕ್ಕಾಗಿಯೇ ಭಗವಂತನ ಸೃಷ್ಟಿಯಂತೆ. ಹಾ ಮತ್ತೆ ಯಜಮಾನನಾದವ ಮನೆಯಲ್ಲಿ ತನ್ನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಹಾ ಮಗಳೋ, ಮಗನೋ, ಹೆಂಡತಿಯೋ, ಅತ್ತೆಯೋ, ಅಮ್ಮನೋ, ಅಕ್ಕನೋ, ಅಪ್ಪನೋ ಯಾರಾದ್ರೂ ಯಜಮಾನಲ್ಲಿ ದೂರ ಹೇಳಬಹುದು. ಹೌದು. ಯಜಮಾನ ಯಾರಲ್ಲಿ ಹೇಳುವುದು? ಹಾ. ಅದಕ್ಕಾಗಿ ಮನೆಯಲ್ಲಿ ಒಂದು ದೇವರ ಕೋಣೆ ಅಂತ ಇರುವುದು. ಹೌದು. ಆ ದೇವರ ಕೋಣೆಯಲ್ಲಿ ನಿಂತು ದೇವರಲ್ಲಿ ಪ್ರಾರ್ಥಿಸಬಹುದಷ್ಟೇ ಅವ. ಹೌದು. ಹಾಗೆ ನಮ್ಮ ದೇವರ ಕೋಣೆಯಲ್ಲಿಯೂ ನಿನ್ನ ವಿಗ್ರಹ ಉಂಟು ಸ್ವಾಮಿ. ಹಾ ನಮಗೆ ವಿಶ್ವಾಸ ಉಂಟು, ಹಾ ತಪ್ಪಲಿಲ್ಲ. ನಾವು ಹಾ ಸಂಗರ ಕ್ಷೇತ್ರದಲ್ಲಿ ಹಾ ಕ್ಷತ್ರಿಯರಾಗಿ ನಾವು ಮಾಡಬೇಕಾದದ್ದನ್ನು ಮಾಡ್ತೇವೆ. ಹಾ ಕುದುರೆ ಬಂದಿದೆ, ಹಾ ಪಂಥಾಹ್ವಾನಕ್ಕೆ ಅನುಗುಣವಾಗಿ ಕಟ್ಟಿದ್ದೇವೆ. ಹ್ಮ್. ಬಿಡಿಸುವ ಪಾರ್ಥನನ್ನು ವಿರೋಧಿಸುವ ಹೊತ್ತಿನಲ್ಲಿ ನಿನ್ನ ಮಹಾಪೂರ್ವವಾದಂತಹ ಕರುಣೆ ಅವನಿಗೆ ಹರಿದು ಬಂದರೂ ಹಾ ನಾವು ಅದರಿಂದ ಹಿಂದೇಟು ಹಾಕುವ ಹಾಗಿಲ್ಲ. ಸರಿ. ಆದದ್ದರಿಂದ ಏನು? ಬಲಹುಳ್ಳ ಬಟ ಇವ, ಹಾ ಅವನ ಬಲ ಸಾಕಾಗದಿದ್ರೆ ನಿನ್ನ ವಾಂಛೆಯೂ ಉಂಟು. ಉಂಟು. ಇಷ್ಟನ್ನೆಲ್ಲ ವಿರೋಧಿಸಿ ಹಾ ಮೂಡಿಗೆಯಿಂದ ತೆಗೆದಿರುವಂತಹ ಕಡೆಯನ್ನು ಹಾ. ಪುಂಖಾನುಪುಂಖವಾಗಿ ನಿಮ್ಮ ಹಂಸ ವ್ಯೂಹಕ್ಕೆ ಹೊಡೆದಿದ್ದೇನೆ ನೋಡು, ಹೊಡೆದಿದ್ದೇನೆ. ಗಳಿಗ ಮಲ ಬೆದರಲು ಕುಲ ಮಲ ಬೀಳುವುದು ಮಲದರೆ ಬೆದರಲು ಕಾಣುವುದಲ್ಲ ಅವಳಿಸುತ್ತಲಂದು ತಾಮ್ರಧ್ವಜ ಬಲಾಢ್ಯ ಎನ್ನುವುದು ನಿರ್ವಿವಾದ. ಬಲವಂತನೇ ಹೌದು ಅಂತಾದರೂ ಕೂಡ ಇದು ಉತ್ಸುಕತೆ ವಿನಃ ಅನುಭವವಲ್ಲ ಎನ್ನುವುದು ಸ್ಪಷ್ಟ. ಸ್ವಲ್ಪ ಹುಡುಗಾಟಿಕೆ ತೋರಿಸ್ತಾ ಇದ್ದಾನೆ. ಮಾತಾಡಿದ್ದು ಕೃಷ್ಣನಲ್ಲಾದರೂ ಕಲ್ಲು ಹೊಡೆದದ್ದು ನನಗೆ ಅವ. ಆದರೆ ಇವನ ಹೊಡೆತ ಏನು ಅರ್ಜುನನಿಗೆ ಹೊಸತಲ್ಲ. ಪೆಟ್ಟು ತಿಂದಷ್ಟು ಕಲ್ಲು ಮೂರ್ತಿಯಾಗುತ್ತದೆ, ವಿರೋಧ ಬಂದಷ್ಟು ನಾಯಕ ವಿಶ್ವನಾಯಕನಾಗುತ್ತಾನೆ. ಆದ್ದರಿಂದಲೇ ಬದುಕಿನಲ್ಲಿ ವಿರೋಧಕ್ಕೆ ಉತ್ತರವನ್ನೇ ಕೊಟ್ಟು ಈ ಮಟ್ಟಕ್ಕೇರಿದವನಿಗೆ ಅರ್ಜುನ ಅಂತ ಹೆಸರು. ನಮ್ಮವರಿಗೆಲ್ಲ ಉತ್ತರ ಕೊಡುತ್ತಾ ಅವರನ್ನೆಲ್ಲ ಉತ್ತರಿಸುತ್ತಾ ಇವತ್ತು ನನ್ನ ಸಮಕ್ಷಕ್ಕೆ ಬರ್ತಾ ಇದ್ದಾನೆ. ಕೆಲವೊಂದು ಸಲ ಪಾರ್ಥನ ವಯೋಮಿತಿಯ ಪ್ರಶ್ನೆ ಇವನಲ್ಲಿ ಉಂಟುಂತಾದರೆ ಹೋಗುವ ಬರದಲ್ಲೇ ಬಂದ ಅರ್ಜುನನ ಸಾಮರ್ಥ್ಯ ಎನ್ನುವುದು ಅಭಿವ್ಯಕ್ತಗೊಳ್ಳಬೇಕು. ಹಾಗಾದ ಕಾರಣವೇ ಗದಗದಿಸುತ್ತ ಪಾರ್ಥ, ಗದಗದಿಸುತ್ತಲೇ ಬಂದಿದ್ದೇನೆ, ಸಡಗರದಿಂದಲೇ ಎದ್ದಿದ್ದೇನೆ, ರಥಾರೂಢನಾಗಿದ್ದೇನೆ. ಅಲ್ಲಲ್ಲಿ ನಮ್ಮವರೆಲ್ಲ ಒಂದು ರೀತಿಯಿಂದ ತಾಮ್ರಧ್ವಜನ ಕುರಿತಾಗಿ
ಭಯವನ್ನು ಹೊಂದಿದ ಸ್ಥಿತಿ ನಿರ್ಮಾಣವಾಗಿದೆ. ಅಭಯ ಪ್ರದಾನವನ್ನು ಮಾಡುತ್ತಾ ಇದ್ದೇನೆ. ನಾಗಲೋಕದಿಂದ ಹಿಡಿದು ನಾಗಲೋಕದವರೆಗೆ ವ್ಯಾಪ್ತವಾದ ನಾಗವರೂತ ಜಾತನ ಕೀರ್ತಿಧ್ವಜ ಇವತ್ತು ಈ ಮಯೂರ ಧ್ವಜನ ನೆಲದಲ್ಲಿ ಸ್ಥಾಪಿತಗೊಳ್ಳಬೇಕು. ಹಾಗಾದ ಕಾರಣ ತಾಮ್ರಧ್ವಜನ ಸಮಕ್ಷಕ್ಕೆ ಪ್ರತ್ಯುತ್ತರವಾಗಿ ವಿಷಕದ ಮಳೆಯನ್ನು ಹರಿಸುತ್ತೇನೆ. ಏನು ಈ ಪ್ರಪಂಚದಲ್ಲಿ ತಮ್ಮನ್ನು ತಾವು ಉದ್ಘಾಟಿಸಿಕೊಳ್ಳುವುದಕ್ಕೆ ಬೇರೆ 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 ಆಯಾಮಗಳಿದ್ದಾವೆ. ನಿಜ. ಕೆಲವರೆಲ್ಲ ಬೇಕು ಅಂತಾದ್ರೆ ಸಂಪಾದನೆ ಮಾಡುವುದಕ್ಕೆ ಪ್ರೌಢ ಮಟ್ಟದಲ್ಲಿ ಆರಂಭ ಮಾಡ್ತಾರೆ. ನಮ್ಮದೊಂದು ಇಂಥ ಕ್ಷೇತ್ರ ಆಗ್ತಾ ಉಂಟು, ಏನಾದ್ರೂ ಒಂದು ದೇಣಿಗೆ ಕೊಡಿ, ಹೀಗೆ ಹೊರಡುವವರು ಇದ್ದಾರೆ. ಯಥಾರ್ಥಕ್ಕೂ ಅಲ್ಲಿ ಕ್ಷೇತ್ರವೂ ಇಲ್ಲ, ಇಂಥದ್ದು ಇಲ್ಲ. ಸುಮ್ಮನೆ ಇವನ ಹೊಟ್ಟೆ ತುಂಬಿಸಲಿಕ್ಕೆ. ಹಾಗೆಂದು ಆ ಆರೋಪ ಎಲ್ಲಾ ಕ್ಷೇತ್ರಾರ್ಥಿಗಳಿಗಲ್ಲ ಅಲ್ಲ, ಕೆಲವು ಕಡೆಯಲ್ಲಿ ಉಂಟು. ಸಂಪಾದನೆ ಮಾಡುವುದಕ್ಕೆ, ಸಂಪತ್ತನ್ನು ಕ್ರೋಢೀಕರಿಸುವುದಕ್ಕೆ ಒಂದು ದಾರಿ. ಅದರಲ್ಲಿ ಯಥಾರ್ಥವೂ ಇರ್ತದೆ, ಕೆಲವು ಪೊಳ್ಳು ಇರ್ತದೆ. ಅಯ್ಯೋ ನನ್ನ ಮಗ ಹೋದ, ಮತ್ತೊಬ್ಬ ಮಗ ಜೀವ ಸಂಕಟದಲ್ಲಿದ್ದಾನೆ, ಬದುಕುವುದಿಲ್ಲ, ಏನಾದ್ರೂ ಕೊಡಿ. ಪಾಪ ಮಕ್ಕಳ ಬಗ್ಗೆ ವ್ಯಾಮೋಹ ಇದ್ದವ ಯಾವನೋ ಒಬ್ಬ ಅಮಾಯಕ ನಮ್ಮಂತವರು ಸಿಗ್ತಾರೆ. ಎಂತದ್ದು ಅಂತ ಆಚೆ ಹೋಗೋಕೆ ಎಂತದ್ದು ಆಗ್ಲಿಲ್ಲ ಇಲ್ಲ. ಇದು ದುರ್ಬಳಕೆ. ಮೊದಲೊಬ್ಬ ಬಂಡಿಯಲ್ಲಿ ಹೋಗುವಾಗ ಎತ್ತರವಾದಂತಹ ಬೆಟ್ಟವನ್ನು ಹತ್ತುತ್ತಿರುವ ಬಂಡಿಯನ್ನು ಬೆಟ್ಟದ ಮಧ್ಯದಲ್ಲಿ ನಿಲ್ಲಿಸಿದರಂತೆ. ನನ್ನ ಅಪ್ಪ ಸತ್ತ ಅಂತ. ಅಪ್ಪ ಸತ್ತ ಅಂತ ಆಗುವಾಗ ಬಂಡಿ ನಿಲ್ಲಿಸದಾಗ್ತದ? ನಿಲ್ಲಿಸಿದ್ರು. ಇವ ಇಳಿದ. ಇಲ್ಲಿ ಅಪ್ಪ ಅವರು ಸತ್ತು ಕೆಲವು ವರ್ಷ ಆಯ್ತು, ನನ್ನ ಮನೆ ಇಲ್ಲೇ. ಹೀಗೆ ಒಂದೊಂದು ವೇಷ ಕಟ್ಟಿಕೊಂಡು ಉದರ ನಿಮಿತ್ತಂ ಬಹುಕೃತ ವೇಷಂ, ಹೊಟ್ಟೆ ತುಂಬಿಸುವುದಕ್ಕಾಗಿ. ನಿನ್ನದ್ದು ಒಂದು ವೇಷ, ನಿನ್ನದ್ದು ಅವತಾರ, ಅವನದ್ದು ಅವತಾರ, ನಿನ್ನದ್ದು ಅವತಾರ. ಈಗ ನಿಮ್ಮದ್ದು ಇದು ಯಾವ ವೇಷ? ನೀನು ಹೇಳು ಮತ್ತೆ. ನಿನಗೆಲ್ಲ ವೇಷ ನೀವು ಬಿಟ್ಟದ್ದೇ ಅಲ್ವಾ? ನಿನಗೆ ನಾವು ಬಿಟ್ಟದ್ದಾದ್ರೂ ನಿನ್ನ ಹಾಗಲ್ಲ. ನಾವು ಕೇಳಿದ್ದೇವೆ 7 ಸಲ ಅಶ್ವಮೇಧ ಮಾಡಿದ್ದೀರಿ ಅಂತ. ನೀವು ಕೆಲವು ವೇಷ ಮಾಡಿದ್ದೀರಿ. ವೇಷ ಮಾಡಲಿಲ್ಲ, ನಾವು ವೇಷ ಮಾಡಲಿಲ್ಲ. ನೀನು ಈಗ ಬಂದದ್ದಕ್ಕೆ ವೇಷ ಅಂತ ಹೇಳುದಲ್ಲ. ನಿನಗೆ ವೇಷ ಮಾಡಿ ಬೇಡಿ ಅಭ್ಯಾಸ ಉಂಟು. ಏಕಚಕ್ರ ನಗರದಲ್ಲಿ ಬ್ರಾಹ್ಮಣರ ವೇಷ ಕಟ್ಟಿ ಬೇಡಿದ್ದೆ ಅಲ್ವ ನೀವು? ಬೇಡಿದ್ದೆ. ಆಧಾರ ಇಲ್ಲದೆ ನಾವು ಮಾತಾಡುವುದೇ ಇಲ್ಲ. ಅಶ್ವಮೇಧ ಮಾಡಿ ಬೇಡುವುದು ಅಂತಲ್ಲ. ಆದ್ರೆ ಈಗ ನಿಮ್ಮ ಪರಿಸ್ಥಿತಿ ಏನಾಗಿದೆ? ಆ ಕೌರವ ದುರ್ಬುದ್ಧಿ ಇದ್ದದ್ದನ್ನೆಲ್ಲ ಮುಗಿಸಿ ಹೋಗಿದ್ದಾರೆ. ಈಗ ಎಂತದ್ದು ಇಲ್ಲ. ಹಾಗೆ ಎಂತದ್ದು ಆಲೋಚನೆ ಮಾಡುವಾಗ ಯಾರು ಹೇಳಿದ್ರಂತೆ, ಅಲ್ಲಿ ಉಂಟು ತನ್ನಿ ಮರುತರಾಯನ ಕಾಲದ್ದು ಅಂತ. ಸಂಪತ್ತಿಗೆ ಕೊರತೆ ಇಲ್ಲದೆ ಇದ್ರು ಒಮ್ಮೆ ನಿಮ್ಮ ರಾಜ್ಯಭಾರವನ್ನು ಸ್ಥಾಪಿಸುವುದಕ್ಕೆ, ಚಕ್ರವರ್ತಿ ಪೀಠವನ್ನು ಗಟ್ಟಿ ಮಾಡುವುದಕ್ಕೆ ಹೇಗಾಗುವುದು? ಕೆಲವು ಸಲ ಹೋಗಿ ಆಗಿದೆ, ಕೆಲವರಲ್ಲಿ ಕೇಳಿ ಆಗಿದೆ. ಇನ್ನು ಯಾವ ಜಾಗ ಉಂಟು ಅಂತ ಹೊಸ ಪ್ರದೇಶವನ್ನು ಹುಡುಕಿ ಅಲ್ಲಿ ನಿಮ್ಮದ್ದಾದಂತಹ ಯಾವುದೋ ಹುನ್ನಾರವನ್ನು ಬೆಳೆಸುವುದಕ್ಕೆ ಅದಕ್ಕೊಂದು ಹಣೆ ಪಟ್ಟಿ, ಒಂದು ಹತ್ಯಾದೋಷದ ನಿವಾರಣಾರ್ಥವಾಗಿ ಕೈಗೊಂಡಿರುವಂತಹ ಅಶ್ವಮೇಧ. ಎಂತದ ಬಂಧು ಹತ್ಯಾದೋಷ, ಕೆಲವ ಪಾತಕಿ ಬರಿದೆ ನೀ ಸಾಯದಿರು, ಕೊಲಿಸಲಾರೆನು ನಿನ್ನ ಸರ್ವತಾ ಕೊಳುಗುಳದಿ, ಪಾಂಡವರಿಗೆ ಒಲಿದು ನೆಲವನ್ನು ಕೊಡು ಅಂತ ಹೇಳಿದ ಕೃಷ್ಣ. ಕೆಲವು ಪಾತಕಿ ಅಂತ ಕೃಷ್ಣನೇ ಕೌರವನನ್ನು ಹೇಳಿದ್ದಾರೆ. ಪತನ ಹೇತುಭೂತವಾದ ಕಾಯಕವನ್ನು ಕೈಗೊಂಡಿರುವ ಪಾತಕಿ ಇಲ್ಲದೆ ಮತ್ತೇನು? ಅಂತಹ ಪಾತಕಿಯನ್ನು ಹೊಡೆದುಕೊಂಡದ್ದರಲ್ಲಿ ಏನೇನು ತಪ್ಪಿಲ್ಲ. ಧರ್ಮರಾಯನ ಕಡೆಯಿಂದ ಎಲ್ಲ ಮಟ್ಟದಲ್ಲಿಯೂ ಎಲ್ಲ ವಿಭಾಗದಲ್ಲಿಯೂ ಕೌರವನಿಗೆ ಕೊಡುಗೆಯಾಗಿ ಸಿಕ್ಕಿದೆ. ಧರ್ಮರಾಯ ಹೇಳಿದರಂತೆ, ದೊರೆತನ ಸುಡಲಿನ್ನೂ ಬಡತನ ಏನಗಕ್ಕು, ಕೌರವ ಸುಖಿ ಎಂದು ಕೇಳಿದರೆ ಸಾಕು. ತನ್ನ ಹೆಂಡತಿಯ ಸೀರೆಯ ಸೆರೆಗೆ ಕೈ ಹಾಕಿದವನನ್ನಾದರೂ ಇಷ್ಟು ಉದಾರತೆಯಿಂದ ಕಾಣ್ತಾನೆ ಅಂತಾದ್ರೆ ಅಂತಹ ಪಾಪಿಯನ್ನು ಹೊಡೆದುಕೊಂಡ್ರೆ ಪಾಪ ಉಂಟು? ಪಾಪ ಉಂಟು ಅಂತ ಹೇಳಿದವರಿಗೆ ಹೊಡಿಬೇಡುವ. ವಾಸುದೇವ
ವಾಸುದೇವ. ವಾಸುದೇವ ಎಂತದ್ದು ವಾಸುದೇವ ಅಂತ ಹೇಳಿದ್ರೆ? ವಾಸವಾಗಿರುವವ. ಹೌದಾ? ಅಂತಹ ವಾಸುದೇವ ಒಟ್ಟಿಗೆ ಇರುವಾಗಲೂ ಪಾಪ ಅಂತ ಹೇಳಿದರಲ್ಲ ಒಬ್ಬ, ಅವನನ್ನು ಪಾಪಿ ಅಂತ ಹೇಳಬೇಕಷ್ಟೇ, ಮತ್ತೆಂಥದ್ದು ದಾರಿ ಇಲ್ಲ. ನೀವೀಗ ಹೊರಟು ಬಂದಿದ್ದೀರಲ್ಲ, ಅದನ್ನು ನಾ ಹೇಳುವುದು. ನಿಮ್ಮ ಯಜ್ಞಕ್ಕೆ ಸಂಕಲ್ಪ ಏನು? ಏನು? ಪಾಪ. ಪಾಪದ ಶಂಕೆ. ಶಂಕೆಯಾದರೂ ಪಾಪದ್ದೇ ಶಂಕೆ. ನಮಗೆ ಅರ್ಥ ಆಗ್ತದೆ ಇದು ಏನೋ ಒಂದು ಹುನ್ನಾರ. ಇದಿಲ್ಲ, ಪಾಪ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀನೇ ಗೀತೆಯನ್ನು ಕೇಳಿದವ. ನಿಜ. ಆ ಗೀತೆಯಲ್ಲಿಲ್ವಾ ಉಂಟು ಪಾಪ ಯಾವುದು ಪುಣ್ಯ ಯಾವುದು ಅಂತ? ಉಂಟು. ಮೋಹ ನಷ್ಟವಾಯಿತು ಕೃಷ್ಣ, ನೀನು ಹೇಳಿದ ಹಾಗೆ ನಾ ಮಾಡ್ತೇನೆ ಅಂತ ತೊಡಗಿದವನಲ್ವಾ ನೀನು? ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಹೌದಲ್ಲ? ಮತ್ತೆ ಪಾಪ ಬರುವುದು ಹೇಗೆ? ಈ ಪಾಪ ಎನ್ನುವುದು ಎಂತದ್ದು? ಎಂತದ್ದು? ಹಾಗಾದ್ರೆ ವಾಸವ ಇರುವಾಗ, ಅಂತಹ ವಾಸವನ ಕ್ಷೇತ್ರದಲ್ಲಿ ಬದುಕುತ್ತಿರುವಾಗ ಇದು ಇಷ್ಟೇ. ಈ ತಾವರೆ ಉಂಟಲ್ಲ, ಅದರ ಅಡಿಯಲ್ಲಿ ಕೆಲವು ಕಪ್ಪೆಗಳಿರ್ತವೆ. ಆ ಕಪ್ಪೆಗೆ ಎಷ್ಟು ವರ್ಷ ಹೋದ್ರೂ ತಾವರೆ ಎಂತದ್ದು ಅಂತ ಗೊತ್ತೇ ಇರುವುದಿಲ್ಲ. ಇಲ್ಲ ಇಲ್ಲ. ಸೂರ್ಯನ ಉದಯದಿಂದ ಅರಳಿ ವಿಕಸನವನ್ನು ಹೊಂದಿ ಸೂರ್ಯನ ಅಸ್ತಮನ ಸಮಯದಲ್ಲಿ ತಾನು ಮುದುಡಿಕೊಂಡು ಜಗತ್ತಿಗೆ ಸಂದೇಶವನ್ನು ಕೊಡಬಹುದಾದಂತಹ ತಾವರೆಯ ಮಹತ್ವ ಏನು, ಅದರ ಪಾವಿತ್ರತೆ ಏನು ಎನ್ನುವುದು ಅದರ ಅಡಿಯಲ್ಲಿದ್ದ ಕಪ್ಪೆಗೆ ಗೊತ್ತಿಲ್ಲ. ಇಲ್ಲ. ಒಳ್ಳೊಳ್ಳೆ ತೀರ್ಥಕ್ಷೇತ್ರಗಳಿರ್ತವೆ. ಕೆಲವರು ಆ ತೀರ್ಥಕ್ಷೇತ್ರಕ್ಕೆ ಎಷ್ಟೋ ಖರ್ಚು ಮಾಡಿಕೊಂಡು ಮುಳುಗಿ ಪಾಪವನ್ನು ಪ್ರಕ್ಷಾಳನ ಮಾಡಿಕೊಳ್ಳುವುದಕ್ಕೆ ಹೋಗ್ತಾರೆ. ಕಾಗೆ ದಿನಾ ಮುಳುಗುತ್ತದೆ, ಅದಕ್ಕೆ ಗೊತ್ತಿಲ್ಲ ಅದು ಪಾಪ ಹೋಗಲಾಡಲು ಮಾಡುವುದು ಅಂತ. ಹಾಗಿದ್ರೆ ಒಂದು ಶುದ್ಧವಾದಂತಹ ಸಂಕಲ್ಪ ಬೇಕು. ಆ ಸಂಕಲ್ಪದ ಮಟ್ಟದಲ್ಲಿ ನಾವು ಆಲೋಚನೆ ಮಾಡುವುದಿದ್ರೆ ಸುಮ್ಮನೆ ಈ ಕೆಲವು ಸಲ ಏನಾಗ್ತದೆ ಗೊತ್ತುಂಟ? ದೇವರ ದರ್ಶನ, ದೇವರ ಬಲಿ ಉತ್ಸವ, ದೇವರ ಬಲಿಪೀಠ ತಲೆ ಮೇಲೆ ಉಂಟು. ಅದು ಹೋಗುವಾಗ ಎಲ್ಲರೂ ಭಕ್ತಿಯಿಂದ ಕೈ ಮುಗಿತಾರೆ. ಈ ಹೊತ್ತ ಅರ್ಥಕ ಏನ್ ಎಣಿಸ್ತಾನೆ, ಕೈ ಮುಗಿಯುವುದೆಲ್ಲರೂ ಅವನಿಗೆ ಅಂತ. ಯಥಾರ್ಥಕ್ಕೂ ಅವನಿಗೆ ಯಾರೂ ಕೈ ಮುಗಿಯುವುದಿಲ್ಲ. ದೇವರ ಕೈಯಲ್ಲೇ ಪ್ರಸಾದ ಆಗಬೇಕು ಅಂತ, ದೇವರನ್ನು ಹೊತ್ತವನ ಕೈಯಿಂದ ಪ್ರಸಾದ ಆಗಬೇಕು ಅಂತ ಹೋಗುದು. ಅವನ ಪಾವಿತ್ರತೆಯಿಂದ ಅಲ್ಲ, ತಲೆಯ ಮೇಲಿದ್ದ ದೇವರ ಪಾವಿತ್ರತೆಯನ್ನು ಅವರಲ್ಲಿ ನಾವು ತೋರಿಸುವುದು. ಇಷ್ಟೇ. ದೇವರ ಪೀಠವನ್ನು ಹೊತ್ತು ನಮಸ್ಕಾರವನ್ನು ಹೊಂದಿದ ನೀವು ಸ್ವತಃ ನಿಮಗೆ ನಮಸ್ಕಾರ ಅಂತ ಹೇಳಿ ನೀವು ಭಾವಿಸಿಕೊಂಡಿದ್ದೀರಿ. ಇಲ್ಲದೆ ಇದ್ರೆ ಕೃಷ್ಣನಂತವ ಇರುತ್ತಾ ಪಾಪ ಉಂಟು ಅಂತ ಹೇಳ್ತೀರಲ್ಲ, ನಿಮ್ಮ ತಲೆಗೆ ತಣ್ಣೀರು ಹಾಕಬೇಡುವ? ಇಲ್ಲದೆ ಇದ್ರೆ ನಿಮಗೆ ಹುಟ್ಟು ಅಂತ ಹೇಳ್ಬೇಕಾ? ಒಂದ ನೀನು ಬಂದದ್ದಕ್ಕೆ ಸಕಾರಣ ಕೊಡು, ಇಲ್ಲದೆ ಇದ್ರೆ ಪಾಪ ಎಂತದ್ದು ಅಂತ ನನ್ನಲ್ಲಿ ಹೇಳು. ದೇವರಿರುವಾಗಲೂ ಪಾಪ ಉಂಟು ಅಂತ ಇದ್ರೆ ಆ ಪಾಪವನ್ನು ತೊಳೆಯುವುದಕ್ಕೆ ಮತ್ತೆ ಎಲ್ಲಿಗೆ ಹೋಗುದು? ಬ್ರಹ್ಮನಿಂದ ದೊಡ್ಡವ, ಹರನಿಂದ ದೊಡ್ಡವ, ನಾರಾಯಣನಷ್ಟು ದೊಡ್ಡವ ಮತ್ತೊಬ್ಬರಿಲ್ಲ. ಅಂತಹ ನಾರಾಯಣ ಸ್ವಾಮಿಯ ನಿಮ್ಮೊಟ್ಟಿಗಿರುವಾಗಲೂ ಪಾಪ ಅಂತ ಹೇಳಿದ್ರೆ ಇನ್ನು ಆ ಪಾಪವನ್ನು ತೊಳೆಯುವುದು ಹೇಗೆ ನೀವು? ಹಾಗಾದ್ರೆ ಪಾಪ ಉಂಟು ಅಂತ ಹೊರಟಿರುವಂತಹ ನಿಮ್ಮನ್ನು ಪಾಪಿಗಳು ಅಂತ ಹೇಳದೆ ನಿರ್ವಾಹ ಉಂಟಾ ನಮಗೆ? ನಾನು ಹೇಳಿದ ಅಶ್ವಮೇಧ ಮಾಡಿದ್ದೀರಿ ಅಂತಲ್ಲ, ಅಶ್ವಮೇಧದಲ್ಲಿ ಸಂಕಲ್ಪ ಏನು? ನಮ್ಮ ಅಶ್ವಮೇಧದ ಸಂಕಲ್ಪ ಏನು? ಭಗವಂತನನ್ನು ಕಾಣಬೇಕು. ನೀವು ಹಾಗಲ್ಲ, ಭಗವಂತ ಒಟ್ಟಿಗೆ ಇದ್ದಾನೆ, ಇದ್ರು ಪಾಪ ಅಂತ ಹೇಳಿ ಹೊರಟಿದ್ದೀರಿ. ಈ ಸಂದೇಶ ಲೋಕದಲ್ಲಿ ಹೋದ್ರೆ ಸಂದೇಹ ಆಗ್ಲಿಕ್ಕಿಲ್ವ? ದೇವರೇ ಅವರೊಟ್ಟಿಗಿದ್ದಾರೆ, ಅವರೇ ಪಾಪ ಅಂತ ಹೇಳ್ತಾರೆ, ಮತ್ತೆ ನಾವು ಎಂತದ್ದು ಮಾಡುದು? ನಮಗೆಲ್ಲ ಸಾಧ್ಯ ಇಲ್ಲ ಅಂತ ಒಂದು ದುರ್ಬೋಧನೆ ನೀವು ಮಾಡಿದ ಹಾಗಾಗುದಿಲ್ವಾ? ಎಂತದ್ದು ಅರ್ಜುನ, ತಲೆ ಬೆಳ್ಳಗಾಯ್ತು, ಇನ್ನು ಭಾಷೆಯ ಸಂತಾನ ಇಲ್ವಾ ನಿಮಗೆ? ಅಲ್ಲ, ಇದು ಬೆಳ್ಳಗಾದ ತಲೆ ತಾಮ್ರಧ್ವಜ, ನಿನ್ನದ್ದು ಹುಡುಗಾಟಿಕೆಯ ತಲೆ. ಅನುಭವ ಬೇರೆ, ಉತ್ಸಾಹ ಬೇರೆ. ಈಗ ಹಳತಾದ ಬೇರಿನಲ್ಲಿ ಔಷಧೀಯ ಗುಣ ಹೆಚ್ಚು, ಹಳತಾದ ಕಲ್ಲಿನಲ್ಲೇ ಸಿಗುವುದು ವಜ್ರದ ಮಣಿ. ಹಾಗಾದ ಕಾರಣ ನೀ ಇನ್ನೂ ಮೆತ್ತಗೆ ಇದ್ದಿ. ಈಗ ನೀ ಕೇಳುವುದು ಈ ಪಾಪಶಂಕೆ ಯಾಕೆ? ಇದೇ ಅಲ್ವೋ? ಇದು ಸತ್ಯದ ಅನ್ವೇಷಣೆಗೆ ತೊಡಗಬೇಕು ಮಗು. ಯಾವ ಸತ್ಯ? ಸತ್ಯ ಶುಚಿತ್ವ, ಸದ್ಧರ್ಮಗಳಲ್ಲವೇ ತಾಮ್ರಧ್ವಜ, ವಾಸುದೇವನಿರುತ್ತಾ ಪಾಪ
ಪ್ರಶ್ನೆಗೆ ಯಾಕೆ? ಪ್ರಶ್ನೆ ಸಾಧುವೆ, ಆದರೆ ಭಗವಂತ ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯವೇ ಎನ್ನುವುದು ನೀ ತರ್ಕಿಸಬೇಕಾದದ್ದು. ಸುಯೋಧನನ ಜೊತೆಯಲ್ಲಿ ಭೀಷ್ಮರಂತಹವರಿದ್ರು. ಆಳೆತ್ತರದ ವಾಸುದೇವ ಮೂರ್ತಿ ಇದ್ದದ್ದು ಬಿಟ್ಟರೆ ಮೂರ್ತ ಸ್ವರೂಪನಾದ ವಾಸುದೇವಲ್ಲಿ ಇರಲಿಲ್ಲ. ಅನವರತ ಹೃತ್ಕಮಲ ಕರ್ಣಿಕೆಯಲ್ಲಿ ಆರಾಧಿಸುತ್ತಾ ಇದ್ದ ನಮ್ಮ ಜೊತೆಯಲ್ಲೇ ಯಾಕೆ ಇದ್ದ? ಎಲ್ಲಿ ಸತ್ಯ ಉಂಟು, ಎಲ್ಲಿ ಶುಚಿತ್ವ ಉಂಟು, ಎಲ್ಲಿ ದಯಾಪರತೆ ಉಂಟು, ಎಲ್ಲಿ ತಪಸ್ಸು ಉಂಟು, ಇದು ಧರ್ಮದೇವತೆಯ 4 ಪಾದಗಳು ಅಂತ ಹೇಳಲ್ಪಡ್ತವೆ. ಆದ್ದರಿಂದಲೇ ಧರ್ಮದೇವತೆಯ ಪ್ರತಿರೂಪ ಎನ್ನುವ ಕಾರಣಕ್ಕಾಗಿ ಧರ್ಮರಾಯನ ಜೊತೆಯಲ್ಲಿ ಶ್ರೀಕೃಷ್ಣನಿದ್ದಾನೆ. ಇದು ಒಂದು. ಇನ್ನೊಂದು, ಅವ ಇರುತ್ತಾ ಯಾಕೆ ದೋಷ? ಇದಕ್ಕೆ ನಿನಗೆ ಸುಲಭದ ಉಪಮೆಯೊಂದನ್ನು ಕೊಡ್ತೇನೆ. ದೇವಸ್ಥಾನವೊಂದರಲ್ಲಿ ಭಗವಂತನ ಮೂರ್ತಿ ಇರುತ್ತದೆ. 12 ವರ್ಷಕ್ಕೊಮ್ಮೆದಕ್ಕೆ ಅಭಿಷೇಚನ, ವಿಶೇಷವಾದ ಬ್ರಹ್ಮ ಕಳಶಾಭಿಷೇಕ ಅಂತ ಆಗುತ್ತದೆ. ದೇವರಿಗೆ ಯಾಕೆ ಕಳಶಾಭಿಷೇಕ ಅಗತ್ಯ ಉಂಟು? ಆದ್ದರಿಂದ ಅಲ್ಲಿ ಪಾಪ ಉಂಟು? ಯಾರು ಹೇಳಿದ್ದು ದೇವಸ್ಥಾನಕ್ಕೆ ಬ್ರಹ್ಮಕಲಶ? ಅಲ್ಲ, ದೇವಸ್ಥಾನದ ಮೂರ್ತಿಗೆ. ಅಂದ್ರೆ ದೇವಸ್ಥಾನಕ್ಕೆ ಏನದು ತಂತ್ರವಿದ್ಯೆ, ಅದರಲ್ಲಿರಬಹುದಾದಂತಹ ಮಂತ್ರವಿದ್ಯೆ, ಇದು ಯಾಕೆ ಅಗತ್ಯ ಉಂಟು? ಪ್ರಾಣ ಪ್ರತಿಷ್ಠೆ ಮಾಡುವ ಹೊತ್ತಿನಲ್ಲಿ ಪ್ರತಿಷ್ಠೆ ಮಾಡು. ನೀನು ಹೇಳುವ ಉಪಮಾಲಂಕಾರ ಇಲ್ಲಿಗೆ ಅನ್ವಯಿಸುವುದಿಲ್ಲ ಅಂತ ಪೂರ್ಣ ಮಾಡ್ತೇನೆ. ಯಾಕೆ ಗೊತ್ತಾ? ಈಗ ಒಮ್ಮೆ ಪ್ರಾಣ ಸತ್ವ ಕೊಟ್ಟ ನಂತರ ಭಗವಂತನ ಪ್ರಾಣ ಹೋಗ್ತದ? ಅಲ್ಲ ಅಲ್ಲ, ಪ್ರಾಣ ಸತ್ವವನ್ನು ಕೊಟ್ಟಿರುವಂತಹ ಮಂತ್ರ ಏನುಂಟೋ ಆ ಮಂತ್ರದ ಪಾವಿತ್ರ್ಯತೆ ಇಷ್ಟೇ ವರ್ಷ ಅಂತ ಇರ್ತದೆ. ಈಗ ಅಷ್ಟಬಂಧ ಬ್ರಹ್ಮ ಕಲಶ ಅಂತ ಹೇಳಿದ್ರೆ ಎಂತದ್ದು? ಪಾಣಿಪೀಠಕ್ಕೆ ಹಾಕುವಂತಹ ಒಂದು ವ್ಯವಸ್ಥೆ ಅದು. ಸರಿ. ಅದರ ಎಡೆಯಲ್ಲಿ ನೀರು ನಿಂತಿತ್ತು ಅಂತಾದ್ರೆ ಅದರಲ್ಲಿ ಆಗುವಂತಹ ಕ್ರಿಮಿಗಳು ಅಲ್ಲಿಯ ಶುದ್ಧವನ್ನು ಅಶುದ್ಧಗೊಳಿಸ್ತದೆ. ಅದಕ್ಕಾಗಿ 12 ವರ್ಷಕ್ಕೊಮ್ಮೆ ಆದ್ರೂ ಹಾಕಬೇಕು. ಉಪಮೆ ಯಾಕೆ ಬಲ್ಲೆಯ? ಅಂತದೀಗ ಬ್ರಹ್ಮ ಕಲಶದ ಉದ್ಧಾರಕ್ಕೆ ಹೊರಟದ. ಎಲ್ಲೂ ಕೇಳು, ಈಗ ಅಲ್ಲಿ ಪ್ರಾಣ ಪ್ರತಿಷ್ಠೆಗೆ ನಾವು ಅಷ್ಟು ಮಾಡ್ತೇವೆ. ಈಗ ದೇವರಿಗೆ ಅದರಿಂದ ತೊಂದರೆ ಇಲ್ಲಲ್ಲ? ದೇವರಿಗೆ ಇಲ್ಲ. ನಿಲ್ಲು, ದೇವರನ್ನು ಕಾಣುವ ಜಾಗದಲ್ಲಿ ಅಶುದ್ಧ ಇರಬಾರದು. ಪೃಥ್ವೀಪತೆ. ಆದ್ದರಿಂದಲೇ ಅರಸನಿಗೆ ಅಲ್ಲಿ ದೋಷ ಕಾಣುವುದಲ್ಲ, ಅರಸನ ವ್ಯವಸ್ಥೆಗೆ ಅಂಟಿಕೊಳ್ಳಬಹುದಾದ ಲೋಪ ಏನುಂಟೋ ಅದನ್ನು ಕಳೆಯುವುದಕ್ಕಿರುವ ಮಾಧ್ಯಮ ಯಾವುದು? ಯಾಗ, ಯಜನ ಇತ್ಯಾದಿ ಕರ್ಮಗಳು. ಈಗ ಧರ್ಮರಾಯನಿಗೆ ಯಾಕೆ ಪಾಪ ಶಂಕೆ? ಬಂಧು ಹತ್ಯಾ ದೋಷ. ಕೃಷ್ಣ ಒಟ್ಟಿಗೆ ಇದ್ದಾನೆ ಎನ್ನುವ ಕಾರಣದಿಂದ ಬಿಟ್ಟು ಹೋಗುವುದಿಲ್ಲ. ರಾಮ ಯಾಕೆ ಮಾಡಿದ ಅಶ್ವಮೇಧ? ಯಾರು ಹೇಳಿಲ್ಲ ಅವನಿಗೆ? ಅಗಸ್ತ್ಯರು ಹೇಳಿದ್ರು ನಿನಗೆ ದೋಷ ಇಲ್ಲ, ವಸಿಷ್ಠರು ಹೇಳಿದ್ರು ದೋಷ ಇಲ್ಲ, ಋಷಿ ಮುನಿಗಳೆಲ್ಲ ಹೇಳಿದ್ರು. ರಾಮ ಏನು ಹೇಳ್ತಾನೆ? ಒಂದು ಶಂಕೆ ಎನ್ನುವುದೇ ದೋಷ, ಆದ್ದರಿಂದ ಅದರಿಂದ ಮುಕ್ತರಾಗಬೇಕು. ಧರ್ಮರಾಯ ಯಾಕೆ ಮಾಡಿದ? ಅಂತರಂಗದಲ್ಲಿ ಇರಬಹುದಾದ ಶಂಕೆ ಏನುಂಟೋ ಅದು ಬಿಟ್ಟು ಹೋಯಿತು ಅಂತಾದ್ರೆ ಒಟ್ಟಿಗೆ ಇದ್ದ ವಾಸುದೇವನಿಗೂ ಭೂಷಣ, ಕುಳಿತುಕೊಳ್ಳುವ ಧರ್ಮರಾಯನಿಗೂ ಭೂಷಣ. ಈ ನಿಟ್ಟಿನಿಂದ ಮಾಡಿದ ಸಂಕಲ್ಪ ಅದು. ನನಗೆ ಅರ್ಥ ಆಗ್ತದೆ. ಏನು? ಈ ದೇವರಲ್ಲಿ ನಾವು ಯಾವಾಗ ಅಪವಿಶ್ವಾಸ ಕಾಣ್ತೇವೆ ಆಗ ದೇವರಿಗೂ ಆಗ್ತದೆ ಸ್ವಲ್ಪ ಇವರನ್ನು ಹುರಿದುಂಬಿಸಿ ಮುಂದೆ ಬಿಡುವ, 4 ಕೊಡ್ತಾರೆ ಯಾರಾದ್ರೂ ಸರಿ ಆಗ್ತಾರೇವ ಅಂತ. ಅಷ್ಟೇ ಆದದ್ದು. ನಿನ್ನ ಅಣ್ಣನಾದಂತಹ ಧರ್ಮರಾಯ ಅಶ್ವತ್ಥಾಮನ ಪ್ರಕರಣದಲ್ಲಿ ಅಶ್ವತ್ಥಾಮ ಹತೋ ಕುಂಜರ ಇದನ್ನು ಕೃಷ್ಣ ಹೇಳುವುದಕ್ಕೆ ಹೇಳಿದ್ದು. ಹೇಳಿದ್ದು ಅದನ್ನು ಹೇಳುವುದಕ್ಕಿಂತ ಮೊದಲು ಒಂದು ಪಾಪ ಸಂಕಲ್ಪ ಮಾಡಿದ್ದಾನೆ ಅವ. ಏನು? ನಾನು ಹೇಳಬಹುದಾ ದೇವರೇ? ದೇವರು ಹೇಳು ಅಂತ ಹೇಳಿದ ಮೇಲೆ ನಾ ಹೇಳಬಹುದಾ ದೇವರೇ ಅಂತ ಹೇಳುವುದೇ ಪಾಪ ಸಂಕಲ್ಪ. ಪಾಪ ಸಂಕಲ್ಪ. ಕೌರವ ನೀರಲ್ಲಿ ಮುಳುಗಿದ, ಅವನನ್ನು ಹೊಡೆದು ಕೊಲ್ಲುವ, ಆಗಲ್ಲ ಸ್ವಾಮಿ, ಅದೇ ಪಾಪ ಸಂಕಲ್ಪ. ಆ ದೇವರು ಹೇಳಿದ್ದನ್ನು ದೇವರು ಹೇಳಿದ್ದು ನಮಗೆ ದೇವರು ಎಲ್ಲ ತೊಂದರೆ ಇಲ್ಲ. ಶೀತ ಆಗುವುದಿದ್ರು ತೀರ್ಥ ತೆಕ್ಕೊಳ್ಳುವುದೇ ನಾವು. ಪ್ರಹ್ಲಾದ ವಿಷ ಕುಡಿದವರು ಬದುಕುತ್ತಾರಾ? ಬದುಕಲಾರರು. ಅವ ವಿಷ ಅಂತ ಕುಡಿಯಲೇ ಇಲ್ಲ. ಅವ ವಿಷ ಅಂತ ಕುಡ್ದದ್ದೇ ಅಲ್ಲ. ನಮ್ಮ ಅಣ್ಣ ಬದುಕಲಿಲ್ವಾ? ಅಲ್ಲ, ನಿನಗೆ ಅದೆಲ್ಲ ಉಪಮೆ ಸಿಗುವುದಿಲ್ಲ. ಅದು ಬೇರೆ. ಈಗ ನಿನ್ನ ಅಣ್ಣ ಕುಡ್ದದ್ದಲ್ಲ, ಮತ್ತೆ ನಿನ್ನ ಅಣ್ಣನಿಗೆ ಬಾಯಿ ಚಪಲ. ಯಾರು ಕೊಟ್ಟರು ತಿನ್ನುವುದೇ ಅವ. ಆ ತಿನ್ನುವ ವಸ್ತುವಿಗೆ ವಿಷ ಹಾಕಿದ್ರು, ಇವ ತಿಂದ. ಇವನ ಸ್ವಯ ಹೋಯ್ತು. ಎಂತದ್ದು? ಸ್ವಯ ಹೋಯ್ತು. ಮೂರ್ಛೆಗೆ ಹೋದ. ಅವನನ್ನು ಕಟ್ಟಿಕೊಂಡು ಗಟ್ಟಿ ಪ್ರಮಾಣ ಕೊಟ್ಟಿಗೆ ಹಾಕಿದ್ದು. ಈಗ ನಿನಗೆ ಸ್ವಯ ಇಲ್ಲ ಅಂತ ಹೇಳಬೇಕು. ಏನು? ಯಾಕೆ?
ಈ ಭೀಮಸೇನ ಯಾಕೆ ಉಳಿದ? ಯಾಕೆ? ಅಲ್ಲಿ ಬಾ ನೀನು. ಏನು? ಸತ್ಯ ಶುಚಿತ್ವದಯ ಪರವಸ್ತು. ಆದ್ದರಿಂದಲೇ ಅವನ ಸತ್ಯವೇ ಅವನನ್ನು ರಕ್ಷಿಸಿತು. ಈಗ ಸತ್ಯ ಶುಚಿತ್ವದಲ್ಲೇ ಇರುವ ಒಂದೊಂದೇ ವಿಷಯವನ್ನು ಈಗ ತೆಗೆದುಕೋ. ಭೀಮಸೇನ ಸತ್ಯ ಶುಚಿತ್ವ ಇದ್ದದ್ದರಿಂದ ಉಳಿದ. ಭೀಮನ ಮಗ ಘಟೋತ್ಕಚ ಯಾಕೆ ಸತ್ತ? ಅವನ ಎಲ್ಲವನ್ನು ಆಯ್ಕೆ ಮಾಡಿ. ಈಗ ಅದೇ ನಿಲ್ಲು. ಈಗ ಭೀಷ್ಮರು ಯಾಕೆ ಸತ್ರು? ಅಲ್ಲ, ಅವರಲ್ಲಿ ವಾಸುದೇವ ಕೌರವರೊಟ್ಟಿಗೆ ಇದ್ದದ್ದರಿಂದ ಭೀಷ್ಮರು ಹೋದ್ರು. ಈಗ ನಿಮ್ಮ ಧರ್ಮರಾಯನ ಧರ್ಮ ತತ್ವದ ಒಳಗೆ ಕೆಲಸ ಮಾಡುವಂತಹ ಘಟೋತ್ಕಚ ಯಾಕೆ ಸತ್ತ? ಈಗ ಧರ್ಮರಾಯನ ವ್ಯಾಪ್ತಿಯೇ ಬೇರೆ. ಅದೇ ನೆಲೆಯನ್ನು ನೋಡುವುದಿದ್ರೆ ನನ್ನ ಮಗ ಅಭಿಮನ್ಯು ಬರ್ತಾನೆ. ಆದ್ದರಿಂದ ಹೇಳಲಿಲ್ಲ. ಯಾಕೆ ಗೊತ್ತುಂಟ? ನಿನ್ನ ಎದುರು ನಿನ್ನ ಮಗ ಸತ್ತಿದ್ದಾನಂತ ಹೇಳುದು ಆಕ್ಷೇಪಿಸುವುದಿಲ್ಲ. ಆಯುಸ್ಸನ್ನು ಭಗವಂತನ ಲೀಲೆ ಅಂತಲೇ ನಾವು ಕಂಡುಕೊಳ್ಳುವವರು. ನಿಮ್ಮ ಹಾಗೆ ಎಲ್ಲವೂ ನಮ್ಮದ್ದು ಉಳಿಯಬೇಕು ಅಂತ ಭಾವಿಸುವವರಲ್ಲ. ನಿನ್ನದು ಹೀಗೆ. ಆಯುಷ ಎನ್ನುವುದು ದೈವದ ಸಂಕಲ್ಪ. ಇದು ಉಳಿದ್ರೆ ಸತ್ಯ. ಈಗ ನಿನ್ನ ತನ್ನೇ ಹಿಡಿದುಕೊಂಡು ಬಾ. ಈಗ ನಿಮಗೂ ಅಂತದ್ದು ಉಂಟು ಅಂತಾದ್ರೆ, ನಿಮಗೆ ಆತ್ಮವಿಶ್ವಾಸ ಉಂಟು ಅಂತಾದ್ರೆ, ನಿಮಗೆ ಯಾಕೆ 8ನೇ ಯಾಗ? ಒಂದರಲ್ಲಿ ಯಾಕೆ ಭಗವಂತ ಬರಲಿಲ್ಲ? ನಿಮಗೆ ಅವಿಶ್ವಾಸ ಉಂಟು ಅಂತ ಆಯ್ತಲ್ಲ. ಮತ್ತೆ ಅವಿಶ್ವಾಸದಲ್ಲಿ ಮಾಡಿದ್ದೇ ಅಲ್ಲ. ಮತ್ತೆ ಯಾಕೆ ಮಾಡಬೇಕು? ಇಲ್ಲವೇ ನೋಡು, ನಾವು ದೇವರನ್ನು ಕಾಣಬೇಕು ಅಂತ ಒಂದು ಮಾಡಿದೆವು, ದೇವರು ಕಾಣಲಿಲ್ಲ. ಎರಡನೇದ್ದು ಮಾಡಿದೆವು. ನಾವು ಪ್ರಯತ್ನದಲ್ಲೇ ಇದ್ದೇವೆ ಅಂತ ಅವಿಶ್ವಾಸ ಇದ್ರೆ ಒಂದು 3 ಮಾಡಿ ನಿಲ್ಲಿಸ್ತಿದ್ದೆವು. ಇಲ್ಲ, ಆಗುದಿಲ್ಲ. ನಮಗೂ ಪ್ರಕರಣ ಗೊತ್ತಿದೆ. ನನಗಿನ್ನು ಇಲ್ಲ ಅಂತ ನಿನ್ನಪ್ಪ ಕಣ್ಣೀರು ಹಾಕುವಾಗ ಸೂಚನೆ ಕೊಡುವವರು ಬಂದ್ರು ಅಂತ. ಯಾರು? ನಾರದರಂತ. ಗೊತ್ತುಂಟು. ಮತ್ತೆ ನಾರದರು ಯಾರು? ದೈವದ ಸ್ವರೂಪವೇ. ಹಾಗಿದ್ರೆ ನಮ್ಮ ಅಣ್ಣನಿಗೆ ಸೂಚನೆ ಕೊಟ್ಟ ನಾರದರು ಯಾರು? ಏನು ಅಂತ? ಯಾರು ಯಾಗ ಮಾಡುವಂತ ಸೂಚಿಸಿದವರು ನಾರದರು ಅಥವಾ ವೇದವ್ಯಾಸರು? ಯಾರು? ಎಂತದ್ದು? ದೇವಸ್ವರೂಪನೇ. ನನಗೆ ಹೇಳಿದ್ದೆಂತದ್ದು ಹೇಳು. ನಿನ್ನ ಅಣ್ಣನಿಗೆ ಏನು ಹೇಳಿದರೆ ಹೇಳು. ಬಂಧು ಹತ್ಯಾ ದೋಷ ನಿವಾರಣಾರ್ಥವಾಗಿ ಯತ್ನ ಮಾಡಬೇಕು. ಏನಿಲ್ಲ ಮಾಡಬೇಕು ಅಂತಿದ್ರೆ ವ್ಯಾಸ ನಿರೂಪಿತವಾದದ್ದು ಹೀಗೆ ಮಾಡುವುದಕ್ಕೆ ಉಂಟು. ಭಗವಂತನಾದ ಕೃಷ್ಣ ಇರುತ್ತಾ ನೀವು ಮಾಡಿದ್ದೀರಿ ಅಂತಾದ್ರೆ ದೈವದಲ್ಲೇ ನೀವು ಅಪವಿಶ್ವಾಸವನ್ನು ಕಂಡಿದ್ದೀರಿ ಎನ್ನುವುದರಲ್ಲಿ ಏನೇನೂ ಅನುಮಾನ ಇಲ್ಲ. ಅದು ನಿಮ್ಮ ಅಣ್ಣನಾದಂತಹ ಧರ್ಮರಾಯನಲ್ಲಿ ವ್ಯಾಸರೇ ಮೊದಲಾದವರು ಹೇಳುವಾಗ ಹೇಳಿದ್ದಾರೆ, ನಿಮಗೆ ಪಾಪ ಇಲ್ಲ ಮಾರಾಯ, ಸುಮ್ಮನೆ ನೀನು ಮಾಡಬೇಕು ಅಂತ ಇಲ್ಲ, ಎಂತದ್ದು ತಲೆಬಿಸಿ. ಅವನಿಗೆ ಒಂದೇ ತಲೆ ಉಂಟಲ್ಲ, ಬಿಸಿ ಆಗ್ತದೆ. ಈಗ ರಾಮನಿಗೂ ಅದೇ ಹೇಳ್ತೀಯ ನೀನು? ಯಾರು? ರಾಮನ ನಡೆಯೇ ಬೇರೆ. ರಾಮನಿಗೂ ಧರ್ಮರಾಯನಿಗೂ ಹೋಲಿಸಬೇಡ. ಅನುಕೂಲ ಶಾಸ್ತ್ರ ಬೇಡ. ಯಾಕೆ? ರಾಮ ದೇವರು. ಈಗ ರಾಮ ಇಳಿದು ಬಂದಂತಹ ಭಗವಂತನಿಗೆ ಅಗಸ್ತ್ಯರು ಸೂಚಿಸ್ತಾರೆ, ಹಾಗೆ ವ್ಯಾಸರು ಧರ್ಮರಾಯನಿಗೆ ಸೂಚಿಸ್ತಾರೆ. ಒಂದೊಂದು ಕಥೆಯನ್ನು ಒಂದೊಂದಕ್ಕೆ ಸಮೀಕರಿಸಬೇಡ. ರಾಮನ ತತ್ವವೇ ಬೇರೆ. ರಾಮ ಮನುಷ್ಯನಾಗಿ ಕಾಣಿಸಿಕೊಂಡು ಒಬ್ಬ ಮನುಷ್ಯನಾಗಿ ಬದುಕಿದ ಅಂತ ಇದ್ರೆ, ಮನುಷ್ಯನಾದವನಿಗೆ ಕರ್ಮ ಬಾಧಕಗಳು ಹೇಗೆಲ್ಲ ಬಾಧಕವನ್ನು ಕೊಡ್ತದೋ ಅದನ್ನು ಪರಿಹರಿಸುವುದಕ್ಕೆ ರಾಮ ಆದರ್ಶ ಪುರುಷನಾಗಿ ಮಾಡಿದಂತಹ ಘಟನೆ. ಇಲ್ಲಿ ಧರ್ಮರಾಯ ಕೊಂದದ್ದು ಕೌರವನನ್ನು ಯಾರೂ ಒಳ್ಳೆಯವ ಅಂತ ಹೇಳಿಲ್ಲ. ಕೃಷ್ಣ ಸ್ವಾಮಿಯೇ ಹೇಳಿದ್ದಾನೆ. ನಿನಗೆ ಗೀತೋಪದೇಶ ಮಾಡುವಾಗಲೂ ಅದನ್ನೇ ಹೇಳಿದ್ದಾನೆ. ನೀನು ಏನೂ ಅಲ್ಲ, ನನ್ನ ಕೈಯಾಯುಧ, ಎಲ್ಲದಕ್ಕೂ ನಾನೇ ಕರ್ತನಿದ್ದೇನೆ, ನಾನೇ ಕಾರಣಸ್ಥಾನದಲ್ಲಿದ್ದೇನೆ. ನೀವು ಕೇವಲ ವ್ಯಕ್ತಿಗತವಾಗಿ ಮಾಡುವುದಕ್ಕೆ ಒಂದು ನನ್ನ ಕೈಯ ಆಯುಧಗಳ ಹಾಗೆ ಅಂತ ಹೇಳಿದ್ದಾರೆ. ಅದೇ ಕೃಷ್ಣ ಹೇಳಿಲ್ವಾ? ಅದನ್ನು ಮಾಡಿದ ನೀವು ನಮಗೆ ಪಾಪ ಉಂಟು, ಎಂತದಕ್ಕೆ ಸುಮ್ಮನೆ ಕರ್ಮ ಮಾಡು, ಫಲಾಪೇಕ್ಷೆಯಾಗಬೇಡ. ಆ ತತ್ವವನ್ನಾಧರಿಸಿ ಕರ್ಮಕ್ಕೆ ತೊಡಗಿದ್ದೇವೆ. ತೊಡಗಿದ್ದುದರ ಫಲರೂಪವಾಗಿ ವಿಜಯಿಗಳಾಗುತ್ತೇವೆ ಎನ್ನುವ ವಿಶ್ವಾಸ ಉಂಟು. ನೋಡು, ನಿನ್ನ ವಾಕ್ಯದಲ್ಲೇ ಉತ್ತರ ಉಂಟು. ಏನು? ಕರ್ಮ ಮಾಡು, ಫಲದ ಅಪೇಕ್ಷೆ ಮಾಡಬೇಡ. ಕರ್ಮ ಮಾಡಿದ್ದೀರಿ, ಮತ್ತೆ ಎಂತದಕ್ಕೆ ಫಲದಲ್ಲಿ ಅಪೇಕ್ಷೆ? ಈ ಫಲದಲ್ಲಿ ಅಲ್ವಾ ಸುಕೃತ ವಿಕೃತ ಎನ್ನುವುದು ಬರುವುದು, ಫಲದಲ್ಲಿ ಅಲ್ವಾ? ಈಗ ನಮಗೆ ಸಿಕ್ಕಿದ ಫಲದಲ್ಲಿ ಅದು ದೋಷಪೂರಿತವಾಗಿ ಸಿಕ್ಕಿತೋ, ಅದು ನಾವು ಏನಾದ್ರೂ ಕಣ್ಕಟ್ಟು ಮಾಡಿದ ವಿದ್ಯೆಯಲ್ಲಿ ಬಂತೋ ಅಂತ ಅನುಮಾನ ಬರುವುದು ಫಲ ಸಿಕ್ಕಿದಿರಲ್ವಾ? ಈಗ ಫಲದ ಅಪೇಕ್ಷೆ ಬೇಡ ಅಂತ ಹೇಳಿದ್ರೆ ದೈವಕ್ಕೆ ಬಿಟ್ಟು ಬಿಡುವುದಪ್ಪ. ಕೌರವಾದಿಗಳನ್ನು ಕೊಲ್ಲುವುದಕ್ಕೆ ಭಗವತ್ ಪ್ರೇರಣೆ. ಸತ್ತಲ್ಲಿ ಸತ್ತೋಗ್ಲಿ ಕೌರವ, ಏನ್ ಬೇಕಾದ್ರೂ ಆಗ್ಲಿ, ಸುಮ್ಮನೆ ಕೂತ್ಕೊಳ್ಳುವುದು. ನಮ್ಮದ್ದು ಕರ್ಮ ಎನ್ನುವುದು ಬದುಕಿನಲ್ಲಿ ಒಮ್ಮೆಗೆ ಮುಗಿಯುವಂತಹದ್ದಲ್ಲ, ಉದ್ದಗಲಕ್ಕೂ ಇರುವಂತಹದ್ದು. ಇದನ್ನನುಸರಿಸಿಯೇ ನಾವು ಕೈಕೊಂಡ ಮತ್ತೊಂದು ಕರ್ಮ ಇದು. ಕರ್ಮ ಫಲದಾಯಕನಾದ ಕೃಷ್ಣ ಜೊತೆಯಲ್ಲೇ ಇದ್ದಾನೆ. ನೀವು ಮಾಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ತಾಮ್ರಧ್ವಜ ಅಲ್ಲ, ಒಟ್ಟಿಗೆ ಇದ್ದ ಕೃಷ್ಣ ಹೇಳಬೇಕು. ಅವನೇ ಮಾಡಿ ಅಂತ ಸೂಚಿಸ್ತಾನೆ ಅಂತ ಆದ್ರೆ ಬಹುಶಃ ನಿಮ್ಮಂತಹವರು ಇನ್ನೂ ಇದ್ದೀರಿ ಧರ್ಮರಾಯನ ಕುರಿತಾಗಿ ಧ್ವನಿ ಎತ್ತುವವರು. ಅಂತಹವರ ಧ್ವನಿ ಅಡಗಿಸಬೇಕು ಎನ್ನುವುದು ಕೃಷ್ಣ ಸಂಕಲ್ಪ. ಇದನ್ನೇ ಸ್ವೀಕರಿಸಿ ನಾವು ಹೊರಟು ಬಂದವರಿದ್ದೇವೆ.
ಮಾಡಿಕೊಂಡಿದ್ದೇವೆ. ತಾಮ್ರಧ್ವಜ, ನಿಮಗೂ ಈಗ ಕೃಷ್ಣ ಒಟ್ಟಿಗೆ ಯಾಕೆ ಇಲ್ಲ ಅಂತ ನಾ ಬಲ್ಲೆ. ನಿಮ್ಮಲ್ಲಿ ಅಂತ ಶೌಚ ಕಾಣಲಿಲ್ಲ, ನಿಮ್ಮಲ್ಲಿ ಅಂತ ಸತ್ಯ ಇಲ್ಲ, ದಯಾಪರತೆ ಇಲ್ಲ. 7 ಬಾರಿಯೂ ಕೃಷ್ಣ ದರ್ಶನದ ಸೌಭಾಗ್ಯ ನಿಮಗೆ ಒದಗಲಿಲ್ಲ ಅಂತಾದರೆ ಇವತ್ತು ಒಟ್ಟಿಗೆ ಇರುವ ಕೃಷ್ಣ ನಮ್ಮ ಜೊತೆಯಲ್ಲಿದ್ದಾನೆ. ಮತ್ತೆ ಸಂಪಾದನೆಗಾಗಿ ಕೈಕೊಂಡ ಯತ್ನ ಇದಲ್ಲ, ಒಂದು ಯತ್ನಕ್ಕೆ ವಿಧಿ ಅಂತ ಉಂಟು. ಈ ವಿಧಿಯನ್ವಯ ನಾವು ಲೇಖನ ಬರೆದಿದ್ದೇವೆ. ವಿಧಿಯನ್ವಯ ಮತ್ತಿನ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಧರ್ಮ ಕಾರ್ಯದಲ್ಲಿ ಭಾಗಿಗಳಾಗುವುದು, ಧರ್ಮ ಕಾರ್ಯಕ್ಕೆ ಭಾಗಿಯಾಗುವಲ್ಲಿ ಕೇವಲ ಒಬ್ಬ ಧರ್ಮರಾಯನಿಗೆ ಬಾಗುವುದಲ್ಲ, ಚಕ್ರವರ್ತಿ ಮನೆತನದ ಪರಂಪರೆಗೆ ಭಾಗಿಯಾಗುವುದು. ನೀವು ಕೃಷ್ಣನ ಆರಾಧಕರಿಗೆ ನೀವು ಶರಣಾಗುವುದು. ಆದ್ದರಿಂದ ಇಲ್ಲಿ ಹಿರಿತನ ಉಂಟು, ದೇವತನದ ಉಳುಮೆ ಉಂಟು. ಈ ನಿಟ್ಟಿನಿಂದ ನಾವಿಷ್ಟು ಮಾಡಿದ್ದೇವೆ. ಈಗಲೂ ಎಚ್ಚರಿಕೆ ಕೊಡ್ತೇನೆ, ನಿನ್ನಂತ ಯುವಕರನ್ನೆಲ್ಲ ಕಳಕೊಂಡು ದಾಟಿ ಬಂದವ ಈ ಅರ್ಜುನ ಇವತ್ತು ಒಬ್ಬ ಈ ಮಣ್ಣಿನಲ್ಲಿ ರತ್ನಾಖ್ಯಪುರದ ಯುವರತ್ನವಾಗಿ ನೀವು ಉಳಿಯಬೇಕು ಅಂತಾದ್ರೆ, ನಿನ್ನನ್ನು ಉಳಿಸಬೇಕು ಎನ್ನುವ ಕಾಂಕ್ಷೆಯಿಂದ ಹೇಳ್ತೇನೆ. ಅರ್ಜುನನಲ್ಲಿ ಸಟೆದು ನಿಂತವರೆಲ್ಲ ಇಷ್ಟರವರೆಗೆ ಬದುಕಲಿಲ್ಲ. ನೀ ನಂದಂತೆ ಇದು ಕೇವಲ ಮೊದಲೆಲ್ಲ ಬೇಕಾದಷ್ಟು ದುಡಿದು ತಣ್ಣಗಾದಂತಹ ಕೋಣ ಅಲ್ಲ, ಇದು ಭೀಷ್ಮರ ಮೊಮ್ಮಗ. ಕೊನೆವರೆಗೂ ಇದು ಬಾಗುವಂತಹದ್ದಲ್ಲ, ಇದು ತುಂಡಾಗಬೇಕು ಬಿಟ್ರೆ ಬಾಗುವುದಕ್ಕಿರುವಂತಹದ್ದಲ್ಲ. ಕೃಷ್ಣ ರಕ್ಷಾ ತತ್ವದಿಂದ ಪೂತನಾದ ಅರ್ಜುನ ಎದ್ದು ನಿಂತಿದ್ದೇನೆ. ನಾಗಲೋಕದಿಂದ ನಾಕದವರೆಗೆ ಕೃಷ್ಣನಿಲ್ಲದೆ ಕೀರ್ತಿ ಸಂಚಯನ ಮಾಡಿದವನಿಗೆ ಅರ್ಜುನ ಕಿರೀಟಿ ಅಂತ ಹೆಸರು. ಕಿರೀಟಿಯ ಕಿರೀಟ ಕಂಡದ್ದು ಮಗು, ಅಂತಸತ್ವ ನೀ ಕಾಣಲಿಲ್ಲ. ಹಾಗಾಗಿ ಎಚ್ಚರಿಸ್ತೇನೆ, ನೀನಾಗಿ ನಿನ್ನ ತಂದೆ ಜೊತೆ ಶರಣಾದ್ರೆ ಒಳಿತು, ಇಲ್ಲದಿದ್ರೆ ಅಶ್ವವನ್ನು ಬಿಡಿಸುವ ವ್ಯವಸ್ಥೆ ನಾ ಮಾಡಿಕೊಂಡೇನು. ನೀನು ಗೆದ್ದೆಯ ಗೆದ್ದೆ ಗೆದ್ದೆಯ ಗೆದ್ದೆ ಧರಣಿ ಬರಲ್ಲ ನೀ ಗೆದ್ದೆಯ ಎಷ್ಟು ಹುಳುಕು ಕೊಳಕು ಉಂಟು ಅಂತ ಆಲೋಚನೆ ಮಾಡಿದ್ರೆ ನೋಡುವವರ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಏನು ನೀನು ಜಾರಿದ್ದೆಷ್ಟು, ನೀನು ಪ್ರಪಾತವನ್ನು ಇಳಿದದ್ದೆಷ್ಟು. ಒಂದೊಂದು ಪ್ರಕರಣಗಳಲ್ಲ, ಕೆಲವು ಕಡೆಯಲ್ಲಿ ನೀನು ಸಾಯ್ಲಿಕ್ಕೆ ತಯಾರಾಗುವಾಗ ಕೃಷ್ಣಸ್ವಾಮಿ ಇಲ್ಲದೆ ಇರ್ತಿದ್ರೆ ನಿನ್ನ ಹೆಸರು ಇರ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ದೊಡ್ಡವರ ಮನೆಯಿಂದ ಹೆಣ್ಣು ಕೊಂಡೋದ್ರೆ ಎಂತದ್ದು ಮಾಡಿದ್ರು ಹೆಣ್ಣು ಕೊಟ್ಟವರು ಬದುಕಿಸ್ತಾರೆ ಅಂತ. ನೀನು ಅದನ್ನೇ ಮಾಡು, ಇನ್ನು ದೊಡ್ಡವರ ಮನೆ ಹೆಣ್ಣು ಹುಡುಕು, ಏನಾದ್ರೂ ಅನುಕೂಲ ಆಗುತ್ತದ ನೋಡು. ಹೆಣ್ಣಿನ ಮನೆಯಿಂದ ಬರುವ ಯಾವುದನ್ನು ನಾವು ಸ್ವೀಕರಿಸಿ ಬದುಕುವುದಲ್ಲ, ನಾವು ಗಂಡು ಮಕ್ಕಳಾಗೆ ಬದುಕುವುದು. ಹೆಣ್ಣಿಗೆ ಗಂಡನಾಗುವುದು ಬಿಟ್ರೆ ಆ ಹೆಣ್ಣಿಗೆ ಗಂಡ ಅಂತ ನಮ್ಮನ್ನು ನಾವು ಮಾರಿಕೊಳ್ಳುವವರು ನಾವಲ್ಲ. ಅದು ಏನಿದ್ರು ಉತ್ತರದವರಿಗೆ, ದಕ್ಷಿಣದವರು ಉಂಟಲ್ಲ ಅದು ದಕ್ಷಿಣದವರಿಗೆ. ಉತ್ತರದವರು ಪ್ರತಿಯೊಂದು ಉತ್ತರದಾಯಿತ್ವವನ್ನೇ ಹೊಂದುವ ಹಸುವಿನ ಗೊಬ್ಬರ ಅಂತ ನನಗೆ ಗೊತ್ತುಂಟು. ನಿನ್ನನ್ನು ಈ ನೆಲದಲ್ಲಿ ಮಲಗಿಸಲಿಲ್ಲ ನಾನು ಮಯೂರ ಧ್ವಜ ಸುತ್ತ ತಾಮ್ರಧ್ವಜನ ಕ್ಷಣ ನೆಲೆ ಜಲಜ ಕ್ಷಣ ನೆಲೆ ನೀನೇ ನಡೆದಿದೆ. ನಾ ಬಲ್ಲೆ ಅವನ ನೆಲೆಯನ್ನು, ಅವನ ಮುಂಭಾಗದಲ್ಲಿ ಬಾಗಿದ್ದೇನೆ, ಅವ ಕುಣಿಸಿದಂತೆ ಕುಣಿದಿದ್ದೇನೆ. ಒಬ್ಬ ಅರ್ಜುನ ಬೇಕು ಅಂತ ವೈರಿಸಿಕೊಂಡಿದ್ದೇನೆ, ಭಗವಂತನ ಕರದ ಸುಮವಾಗಿದ್ದೇನೆ.
ಬ್ರಹ್ಮರಥದ ಒಂದು ಪತಾಕೆಯಾದರೂ ಅದು ಯೋಗ, ಅರ್ಜುನ ಯೋಗ. ದೇವಸ್ಥಾನಕ್ಕೆ ಇರುವ ಒಂದು ಕಲ್ಲಾದರೂ ಅದು ಸೌಭಾಗ್ಯ. ಶ್ರೀಕೃಷ್ಣ ಸ್ವಾಮಿಯ ಕರದ ವಸ್ತುವಾಗಿ ಅಖಂಡ ಭರತ ಖಂಡದಲ್ಲಿ ದಿಗ್ವಿಜಯ ಸಾಧಿಸಿದ್ದೇನೆ. ದುಷ್ಟ ನಿಗ್ರಹ ಕಾಯಕದಲ್ಲಿ ಕೊಡು ಎನಗೆ ಭೀಮಾರ್ಜುನರ ಅಂತ ಕೇಳುವ ಮಟ್ಟಕ್ಕೆ ಏರಿದ್ದೇನೆ. ಆಯ್ಕೆಯಲ್ಲಿ ಆಯ್ಕೆಯಾಗಿದ್ದೇನೆ ಅಂತ ಹೇಳಿದ್ರೆ ಆಯ್ಕೆ ಮಾಡುವ ವಸ್ತುವಿಗೆ ಸತ್ವ ಉಂಟು, ಅದರಲ್ಲೊಂದು ಸತ್ಯ ಉಂಟು ಎನ್ನುವುದನ್ನು ನೀವು ತಿಳಿಯಬೇಕು. ಆದ್ದರಿಂದಲೇ ಕೃಷ್ಣನ ಆಯ್ಕೆಯ ವಸ್ತುವಾಗಿ ವಾಸ್ತವತೆಯನ್ನು ವಾಸುದೇವನಲ್ಲಿ ಇರಿಸಿಕೊಂಡಿದ್ದೇನೆ. ಅಂತ ಒಬ್ಬ ಅರ್ಜುನನ ಮುಂಭಾಗದಲ್ಲಿ ಮೊನ್ನೆ ಹುಟ್ಟಿದ ಹುಡುಗ ಇದ್ದು ಗುಡುಗಿದೆ ಅಂತಾದ್ರೆ ನೀನು ಏನಿದ್ರು ನಿನ್ನೆಯ ಗುಡುಗಿಗೆ ಇವತ್ತು ಹುಟ್ಟಿದ ಹಣಬೆ, ಇವತ್ತು ನಿನ್ನದು ದೊಡ್ಡ ಅಸ್ತಿಕೆ. ನೀನು ದೇವಸ್ಥಾನದ ಕಲ್ಲಲ್ಲ. ಹೌದು, ನೀನು ದೇವಸ್ಥಾನದ ಯಾವ ಜಾಗದ ಕಲ್ಲು ಹೇಳ್ತೇನೆ ನಾನು? ತೀರ್ಥ ಬಾವಿಯ ಎದುರು ಹಾಕಿದ ಕಲ್ಲು. ಅರ್ತಕರು ದಿನ ಕಾಲು ಒರೆಸಲಿಕ್ಕೆ ಇರುವ ಕಲ್ಲು ನೀನು, ದೇವಸ್ಥಾನದ ಕಲ್ಲು. ನೀನು ಬೇರೆ ಎಲ್ಲಿಯೋ ಕಲ್ಲು. ಇದು ದೇವಸ್ಥಾನದ ಅರ್ಚಕರು ಹಾಕುವ ಕಲ್ಲಲ್ಲ, ಇದು ದೇವಸ್ಥಾನದ ದೇವರ ಮುಂಭಾಗದಲ್ಲಿರುವ ಕಲ್ಲು. ಯೋಚನೆ ಮಾಡು, ಭಗವಂತನ ಹಿಂದೆ ಇರುವ ಪ್ರಭಾವಳಿಯ ಹಾಗೆ ಮುಂದೆ ಇರುವ ಕಲ್ಲು ಅಂತ ಹೇಳಿದ್ರೆ ಭಕ್ತರು ಹೋಗಿ ತಲೆ ತಾಗಿಸ್ಲಿಕ್ಕೆ. ಈ ಸಲ ನೀ ನನ್ನ ತಲೆಗೆ ಕಾಲಿಗೆ ತಲೆ ತಾಗಿಸಬೇಕು. ಆ ವ್ಯವಸ್ಥೆಗಾಗಿ ಬಂದಿದ್ದೇನೆ. ಭಗವಂತ ಮುಂದೆ ನಾ ಹಿಂದೆ ಅವನ ಪ್ರಭೆಯ ಪ್ರಭಾವಳಿಯಾಗಿ ಬದುಕಿದ್ದೇನೆ. ಸಾರಿ ಹೇಳ್ತೇನೆ, ಅರ್ಜುನನನ್ನು ಬಿಟ್ಟು ಕೃಷ್ಣ ದರ್ಶನ ದಕ್ಷಿಣಾವರ್ತದವರಿಗೆ ಇಷ್ಟರವರೆಗೂ ಆಗಲಿಲ್ಲ. ನಿನ್ನ ಅಪ್ಪನಿಗೆ ಆಗಬೇಕಿದ್ರು ಅರ್ಜುನನ ಮುಖೇನವೇ ಆಗಬೇಕಾದಿತ್ತು. ಎಚ್ಚರಿಕೆ ಇದು. ಆದ್ದರಿಂದ ನೆನಪಿಟ್ಟುಕೋ, ಪಾರ್ಥಸಾರಥಿ ಬರುವನೇ ಹೊರತು ಒಬ್ಬ ವಾಸುದೇವ ಮೂರ್ತಿಯ ಕಾಂಗಿಯಾಗಿ ಬಾರ. ಕೃಷ್ಣ ನಿರುತ್ತಾಯನ ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ ವಾಸುದೇವನ ಒಲುಮೆ ಸದಾ ಇಲ್ಲಿ ಉಂಟು. ಹಾಗಾಗಿ ನಿನಗೆ ಎಷ್ಟು ಹೆದರಿಕೆ ಉಂಟು ನಮ್ಮ ಊರಿಗೆ ಬರುವಾಗ. ನೀನು ಒಬ್ಬನೇ ಬರುದಿಲ್ಲ, ಕೃಷ್ಣನ ಹಿಡ್ಕೊಂಡು ಬರುದು. ಇಲ್ಲ, ನೀನು ಹೇಳಿದ್ಯಂತೆ ಒಂದು ಪ್ರಕರಣದಲ್ಲಿ, ಕೃಷ್ಣ ಇನ್ನು ಬಿಟ್ಟು ಹೋಗ್ಬೇಡ ಕೃಷ್ಣ, ಈ ತಿರುಗಾಟದಲ್ಲಿ ಒಂದು ಒಟ್ಟಿಗೆ ನಿಲ್ಲು ಅಂತ. ಅಷ್ಟೇ ಹೆದರಿಕೆ ಉಂಟು ಅಲ್ಲ. ನೀನು ಈ ಅಶ್ವಮೇಧಕ್ಕೆ ತೊಡಗುವಾಗ ಕೃಷ್ಣ ಇದ್ದ ನಿಲ್ಲು. ನಿನಗೆ ಪೆಟ್ಟು ಬೀಳುವಾಗ ಅಲ್ವ ಅರ್ಧದಿಂದ ಬಂದದ್ದು. ಒಮ್ಮೆ ಬಂದಿದ್ದಾನಂತೆ ಸುಧನ್ವ ಕಾಳಗದಲ್ಲಿ, ಮತ್ತೆ ಹೊರಟೋದ. ಮತ್ತೆ ನಮ್ಮ ಹುಡುಗ ಈ ಮಣಿಪುರದ ಯುದ್ಧದಲ್ಲಿ ಬಂದವ, ಮತ್ತೆ ಹೋಗ್ಲಿಕ್ಕೆ ತಯಾರ. ಇನ್ನು ಅಯ್ಯೋ ಭಯ ಅಲ್ಲವೋ? ಭಯ ಅಲ್ಲ, ಹೆದರಿಕೆ. ನಿಲ್ಲು. ವೀರ ವೈಷ್ಣವನಿವನು. ಈ ಕೆಲವರೆಲ್ಲ ಕದ್ದುಕೊಂಡು ಬಂದದ್ದಲ್ಲ, ಯಾರು ಜಾರಿಸಬೇಡ. ವೀರ ವೈಷ್ಣವನಿವನು, ನಿನಗಿಂತ ಎನಗೀತ ಸಾರಸತ್ಭಕ್ತನಾಗಿಹನು. ಇವನ ನಾ ಎತ್ತು ಬಿಡುವೆ. ಆದ್ದರಿಂದ ನೀ ಬಿಡದವರದ್ದು ಪರಿಚಯ ಎಲ್ಲ ನನಗೆ ಆಗುವುದಿಲ್ಲ. ನಿನಗೆ ಅರ್ಥ ಆಗ್ಲಿಲ್ಲ. ಇಲ್ಲು, ನೀ ಬಿಡದವರದ್ದು ನನಗೆಲ್ಲ ಪರಿಚಯ ಆಗುವುದಿಲ್ಲ. ನೀ ಎಲ್ಲೆಲ್ಲಿ ಯಾರ್ಯಾರನ್ನೆಲ್ಲ ಇಟ್ಟುಕೊಂಡಿದ್ದಿಂತ ಗೊತ್ತಾಗುವುದಿಲ್ಲ. ಅಂತವರ ಗುರುತು ಸಿಗಬೇಕಿದ್ರೆ ನೀವು ಒಟ್ಟಿಗೆ ಇರಬೇಕು ಅಂತ ಹೇಳಿದ್ದು. ಆದ್ದರಿಂದಲೇ ಹೇಳುವುದು, ಜಲಜಾಕ್ಷನೆಲ್ಲ ನೀನೇನು ಅರಿತಿಯೇ, ನಾ ಅರಿತಿಯೇ. ಆದ್ದರಿಂದಲೇ ಅವನನ್ನು ಒಟ್ಟಿಗೆ ಇರಿಸಿಕೊಂಡದ್ದು. ಆ ವಾಕ್ಯವನ್ನು ಸ್ವಲ್ಪ ತಿರುಗಿಸಬೇಕು. ಏನು? ಕೃಷ್ಣ ಯಾರನ್ನು ಎಲ್ಲೆಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಲ್ಲ, ಅರ್ಜುನ ಎಲ್ಲೆಲ್ಲಿ ತೊಟ್ಟಿಲು ಕಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ನಾವು ತಿರುಗಾಟದಲ್ಲೆಲ್ಲ ನಾನು ಹೇಳುವುದಿಲ್ಲ. ಅಲ್ಲ, ನಾ ತೊಟ್ಟಿಲು ಕಟ್ಟಿದಲ್ಲೆಲ್ಲ ಸ್ಥಾಪಿತನಾಗಿದ್ದೇನೆ. ನಾವು ತೊಟ್ಟಿಲು ಕಟ್ಟಿದಲ್ಲಿ ತೊಟ್ಟಿಲು ಬಿಟ್ಟು ಬರಲಿಲ್ಲ, ಒಟ್ಟಿಗೆ ಬಂದಿದ್ದೇವೆ. ನೀನು ತೊಟ್ಟಿಲು ಕಟ್ಟುದೆಂತ ಅವರದ್ದೇ ಅಲ್ವಾ? ಅವರ ಮನೆಯ ತೊಟ್ಟಿಲನ್ನೇ ನೀವು ಕಟ್ಟಿದ್ದ. ಅದೇ ಕಟ್ಟಿದ್ದೇನೆ. ಈ ಸಲ ನಿನ್ನಲ್ಲಿ ನಮ್ಮದಾದ ವಿಜಯದ ತೊಟ್ಟಿಲು ಕಟ್ಟುವುದಕ್ಕೆ ಬಂದಿದ್ದೇನೆ. ಹಾಗಾದ ಕಾರಣ ಎಚ್ಚರಿಸ್ತೇನೆ, ಹರಿದರ್ಶನದ ಅಪೇಕ್ಷೆಯೇ ಹೌದು ಅಂತಿದ್ರೆ ಹಯ ಬಿಡು, ಹರಿಗೊರಗು. ದೇವರು ಬಂದ್ರು ನಿಮಗೆ ದೇವರ ಮುಂದೆ ಬಾಗುವುದಕ್ಕೆ ಗೊತ್ತಿಲ್ಲ. ಆಡ್ತಿ ನೀ ಅವನ ಜೊತೆಯಲ್ಲಿರುವವ. ಆದ್ದರಿಂದ ಇವತ್ತು ನಿನ್ನನ್ನು ಸೋಲಿಸಿಯಾದರೂ ಅಶ್ವವನ್ನು ಪಡೆದುಕೊಂಡು ತಿರಿಯೇ ತೀರುತ್ತೇನೆ. ಸ್ವಲ್ಪ ಮಾತಾಡಬೇಕಿತ್ತು ನಿನ್ನಲ್ಲಿ. ಪ್ರಸಾದದ ಹೊತ್ತಾಯ್ತು, ನೋಡುವ ಬಾ. ನಿನಗೆ ಈ ಸಲ ಪ್ರಸಾದ ನಾ ಕೊಡಿಸ್ತೇನೆ, ಬಾ. ಕೇಳಯ್ಯ ಗುಣಶೀಲಗಿರಿ, ಕೇಳಯ್ಯ
ಕಳೆದಂತಹ ಕಾಲ ಒಂದು ಹೊಸತನಕ್ಕೆ ಹಳೆತನವನ್ನು ಕೊಡುತ್ತದೆ. ನಿಜ. ನಾವೆಲ್ಲ ಊಹಿಸಿದ್ದು ಹಾ, ನಮ್ಮ ಹಳೆಯದ್ದೇ ಈಗಲೂ ನಡೆಯುತ್ತದೆ ಅಂತ. ಈಗ ಹೊಸತ್ತೆಲ್ಲ ತಲೆ ಎತ್ತಿ ನಿಲ್ಲುತ್ತಾ ಇವೆ. ಕೆಲವೊಮ್ಮೆ ನಮ್ಮ ಹೊಸ ತಲೆಮಾರಿನ ಜೊತೆಯಲ್ಲಿ ಹಾ, ಸಂವಾದ ಎನ್ನುವುದು, ಹಾ, ಅವರ ಜೊತೆ ಸಂವಾದಿಯಾಗಿ ಸಾಗುವುದು ಹಾ, ಕಷ್ಟ ಸಾಧ್ಯ ಅಂತ ಹೇಳುವುದು ಇತ್ತೀಚೆಗೆ ನಮಗೆ ಅನುಭವಕ್ಕೆ ಬಂದಿದೆ. ಖಂಡಿತ. ಈ ಕಾಲಕ್ಕೆ ಆದರೂ ಅಭಿಮಾನ ಉಂಟು. ಹೊಸತ್ತೆಲ್ಲ ಧಾರ್ಮಿಕತೆಯಿಂದ ಅನುಭವ ವೇದ್ಯವಾಗಿ ಹುಟ್ಟಿ ಬರುತ್ತಾ ಇವೆ ಎಲ್ಲ. ಕೃಷ್ಣ, ಒಂದು ಬಗೆಯಿಂದ ದುರಂತ ಅಂತ ಹೇಳಬೇಕು. ಯುದ್ಧ ಮಾಡುವಾಗ ಕೆಟ್ಟವರ ಜೊತೆ ಯುದ್ಧ ಮಾಡುವಾಗ ಸಮಸ್ಯೆ ಆಗುವುದಿಲ್ಲ. ಹಾ, ಈ ಒಳ್ಳೆಯವರ ಜೊತೆ ಯುದ್ಧ ಮಾಡಬೇಕಲ್ಲ, ಅದು ಸಮಸ್ಯೆ ಆದದ್ದು. ಸತ್ಯ. ಈ ಕಾಲಕ್ಕೆ ಹಾ, ಧುರಪರಾಕ್ರಮ ಎನಿಸಿ ನಮ್ಮ ಜೊತೆ ಹೋರಾಟವನ್ನು ಮಾಡುತ್ತಾ ಇರುವಂತಹ ಹಾ, ಈ ತಾಮ್ರಧ್ವಜ ಹಾ, ಯಾವ ಕಾರಣಕ್ಕೂ ನಾವು ಹೀಗೆ ಯುದ್ಧ ಮಾಡಿದರೆ ಹಾ, ನಮ್ಮಿಂದ ಸೋಲನ್ನು ಪಡೆಯುವ ಖಂಡಿತ ಅಲ್ಲ. ಹಾಗಿದ್ರೆ ಇವನನ್ನು ಗೆಲ್ಲುವುದ ಸಾಧ್ಯ? ಗೆಲ್- ದಾರಿ ಬೇರೆ ಉಂಟು. ಒಂದು ದಾರಿ ಉಂಟು. ಯಾವುದು? ಬೇರೆ ಬೇರೆಯಾಗಿ ನಾವು ನಿಲ್ಲಬೇಕು. ಹೇಗೆ? ಬೇರೆ ಬೇರೆ ಇವರೊರಬದಿ ನವೇರಿಗೊಂಡ ಪ್ರಭವದಿ ಹೆಚ್ಚು ಯಾರು ಗೆಡಿತಲೀರೆ ನಡದಿ ನಮ್ಮ ಭಾರಿ ಕೈ ಜಳಗವ ತೋರಿದರೆ ಮುಂದೆ ಕಾಲಿಗೆ ಬರುವ ಕೈ ಸೇರು ಮುಗರಿಗೆನು ಗೆಳೆಯ ಕೇಳಯ್ಯ ಗುಣಶೀಲ ಕಿರೀಟಿ ಕೇಳಯ್ಯ ಯಾವ ಕಾರಣಕ್ಕೂ ನಾರಾಯಣರಾದ ನಮ್ಮ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಏನುಂಟು, ಹಾ, ಇದನ್ನು ವಿಭಜಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಹಾ, ಒಂದು ಕಾಲಕ್ಕೆ ಆಚಾರ್ಯ ಭೀಷ್ಮರು ಪ್ರತಿಜ್ಞೆ ಮಾಡಿದ್ದು ಉಂಟು. ಹಾ, ಪಿಡಿಯಂ ಚಕ್ರಮನೆಂಬ ಚಕ್ರಿಯ ಕೈಯೊಳು ಇಳಾ ಚಕ್ರಂ ಭಯಗೊಳ್ವೆನಂ ಪಿಡಿಯಿಪ್ಪೆಂ ಕರಚಕ್ರಮಂ ಹಾ, ನರನ ರಥಂ ತೊಳ್ದ ಕುರುಕ್ಷೇತ್ರದಿಂ ಪಡುವೆಣ ಗಾವುದ ಪೋಗೆ ಪೋಗಡಿಸುವೆಂ ಹಾ, ನಿಚ್ಚಂ ಧರಾಧೀಶರಂ ಪಡಲಿಟ್ಟಂ ತಿರೆ ಮಾಡ್ಬೆ ನೋಯದೆ ಪೈಂಚಾಸಿರುವರಂ ಯುದ್ಧದೊಳ್. ಹಾ, ಈ ಪೂಣ್ಕೆಯನ್ನು ಬಂದಂತಹ ಕಾಲದಲ್ಲಿಯೂ ಹಾ, ಪ್ರಯೋಗ ಮಾಡಿದಾಗ ಹಾ, ಆ ರಥ ಎನ್ನುವುದು ಹಿಂದೆ ಸರಿದಿದೆ ಬಿಟ್ರೆ ಬೇರೆ ಬೇರೆ ಅಂತ ಆಗ್ಲಿಲ್ಲ. ಇಲ್ಲ. ಈ ಕಾಲಕ್ಕಾಗುವಾಗ ಬೇರೆ ಬೇರೆಯಾಗಿ ಯುದ್ಧ ಮಾಡುವಷ್ಟರ ಮಟ್ಟಿಗೆ ಹಾ, ತನ್ನ ವರ್ಚಸ್ಸನ್ನವ ಉಳಿಸಿಕೊಂಡಿದ್ದಾನೆ ಅಂತ ನನಗನ್ನಿಸುವುದು. ಓಹ್, ಹಾಗಾಗಿ ಇವನನ್ನು ಸೋಲಿಸಬೇಕು ಅಂತ ಇದ್ರೆ ಹಾ, ನಾವು ಜೊತೆಯಾಗಿ ನಿಂತು ಹೋರಾಟ ಮಾಡಿದ್ರೆ ಆಗುವುದಿಲ್ಲ. ಹಾ, ಒಂದು ರಥಕ್ಕೆ ನೀನೇರು, ಹಾ, ಇನ್ನೊಂದು ರಥಕ್ಕೆ ನಾನೇ ಏರ್ತೇನೆ. ಹಾ, ಜೊತೆಯಾಗಿ ಯುದ್ಧ ಮಾಡಬೇಕು ಇವನ ಒಳ್ಳೆಯ ಜೊತೆ, ವಿಷಯ ಅಲ್ವಾ? ಬಳಿರೇ ಕೃಷ್ಣ, ಬಳಿರೆ. ಬಳಿರೆ ಕೃಷ್ಣ ಶಭಾತ್ಮ ಮಿಟ್ಟಿವೆ ಕೃಷ್ಣ ಆ ಆ ಬಳಿರೆ ಕೃಷ್ಣ ಶಭಾಸುಮಿತ್ತಿರೆ ಅಳುಕದೆ ನಗಿದಿ ಆದಿ ಸಮರದಿ ಅಳುಕದೆ ನಗಿದಿ ಆದಿ ಸಮರದಿ ತಳುವನೆ ಜಾತಗಳು ನೀ ಕೈ ಕೆಳಗದಿಂದ ಬಳಿರೆ ಕೃಷ್ಣ ಶಭಾಸುಮಿತ್ತಿರೆ ಮೆತ್ತಿರೆ ಬಳಿರೇ ಕೃಷ್ಣ, ಹಾ, ನಿನ್ನ ಬಗ್ಗೆ ಹಾಗೊಂದು ಉದ್ಗಾರವನ್ನು ಹೇಳುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಓಹೋ, ಆದರೂ ಮನಸ್ಸು ಹೇಳಿ ಬಿಟ್ಟಿತು ಪ್ರಭು. ಆಹಾ, ಛೇ 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 ಛೇ, ಏನು? ನಿನ್ನವನಾದ ಅರ್ಜುನನನ್ನು ಬಿಟ್ಟು ಕೊಡುವುದಕ್ಕೆ ಮನಸ್ಸಿಲ್ಲದೆ ಇರುವ ನೀನು ಹಾ, ಎಷ್ಟೆಲ್ಲ ಪ್ರಯತ್ನಗಳಿಂದ ನಿನ್ನನ್ನು ನೀನು ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಿ. ಹಾ, ಈ ಸಲ ಬೇರೆ ಬೇರೆ ರಥದಲ್ಲಿ ನಿಂತು ಯುದ್ಧವನ್ನು ಮಾಡಿ ಹೌದು. ನನ್ನನ್ನೊಂದು ದಿಕ್ಕು ತಪ್ಪಿಸಬೇಕು ಅಂತ ಹೇಳಿದೆಯಲ್ಲ, ಆಲೋಚಿಸಿದೆಯಲ್ಲ. ಹ್ಮ್. ಈ ಸುದಿನ ಸಾಕಿ ಸಲಹಿ ಸುಮ್ಮನೆ ಇವನ ಘಾಸಿ ಮಾಲ್ಪುದೆ. ಹಾ, ಗಿಡುಗನ ಕೈಗೆ ಈ ಕೋಗಿಲೆ ಮರಿಯನ್ನು ಕೊಡ್ತೀಯ ಪ್ರಭು. ಹಾ, ಹಾ, ನೀನಿಲ್ಲದೆ ಇದ್ರೆ, ನಿನ್ನ ಕಾವಿಲ್ಲದೆ ಇದ್ರೆ ಹಾ, ಇವ ಕಾವಳ ಕಟ್ಟೆಯಲ್ಲಿ ನಿಲ್ಲಲಾರ ಪ್ರಭು. ಓಹೋ,
ನಿನ್ನ ಕಾವು ಇಲ್ಲದೆ ಇದ್ರೆ ಇದಕ್ಕೆ ಎಂಥದ್ದು ಆಗುವುದಿಲ್ಲ. ಜಯದ ಪ್ರಕಾಶ ದೊರೆಯಲಿಕ್ಕಿಲ್ಲ ಅಂತ ಹೇಳುವುದಾ? ಇಲ್ಲ ಪ್ರಭು. ಹಾ, ಸದಾಶಿವನಲ್ಲಿ ಹೋರಾಡಿದ್ದೇನೆ. ಆ ಪ್ರಸಂಗ ಕೇಳಿದ್ರೆ ಅಯ್ಯೋ ದೇವರೇ, ಹರನೊಡನೆ ಹೋರಾಡಿ ಪಾಶುಪತಮಂ ಪಡೆದವ, ಪಶುಪತಿಯ ಪದಹತಿಗೆ ಬಾಯಿಯೊಳಗೆ ಬಿಸಿರಕುತವಕಾರಿ. ಹೌದು, ಆ ಪ್ರಸಂಗ ಎಲ್ಲ ಪಾಠ ಆಗ್ತದೆ ನಮ್ಗೆ. ನರರಥದ ನರನ ಬಳುಮೆಯ ಜುಂಜು ಹೊಳೆಯಲ್ಲಿ ಜಾಹ್ನವೀಧರ ಜಾರುವನೆ. ಹೌದೌದು, ಎಲ್ಲ ಹೇಳಿದ್ದಾರೆ. ಇವರದ್ದು ಹುಳುಕೆ ಇರುವುದರಲ್ಲಿ. ಆದದ್ದರಿಂದ ಹೇಳ್ತೇನೆ, ದಯಮಾಡಿ ನಿನಗೆ ಕೈ ಮುಗಿತೇನೆ ನಾನು. ಏನು? ನೀನು ಅವನ ರಥದಲ್ಲಿ ಕೂತ್ಕೋ ಸ್ವಾಮಿ. ನಮಗೆ ಪಾರ್ಥ ಸಾರಥಿಯಾಗಿ ಕಾಣಲಿಕ್ಕೆ ಮನಸ್ಸಿರುವುದು. ನಮ್ಮ ಪಾರ್ಥ ಸಾರಥಿ ಇದ್ದಾರಲ್ಲ, ಅದೊಂದು ನೋಡ್ಲಿಕ್ಕೆ ಇರುವುದು ಯಥಾರ್ಥ ಕಾದು. ಆದದ್ದರಿಂದ ನೀನು ಅವನನ್ನು ಬಿಟ್ಟು ಕೊಡಬೇಡ. ನೀನು ಬೇರೆ ರಥದಲ್ಲಿ ನಿಂತರೆ ಅವ ಸಾಯ್ತಾನೆ. ಅವನನ್ನು ಜೀವಂತ ಹಿಡ್ಕೊಂಡು ಹೋಗಬೇಕು ಅಂತ ನಿನಗೆ ಮನಸ್ಸಿದ್ರೆ ಅವನ ರಥದಲ್ಲಿ ಕೂತ್ಕೋ. ಭಕ್ತರ ಭಾವಕ್ಕೆ ಅನುಗುಣವಾಗಿ ದೇವರದ್ದಾದಂತಹ ಒಂದು ಸ್ವರೂಪ ಅಂತ ಹೇಳುವುದು. ಭಗವಂತ ಅವನಿಗೆ ಶಿವಲಿಂಗದಲ್ಲಿರುವಂತಹ ಒಂದು ಗಂಧದ ತುಂಡಿನ ಕತೆ ಕೇಳಬೇಕು. ಹೌದಲ್ಲ? ಅವನಿಗೆ ಗಂಧ ಹಚ್ಚಬೇಕು ಅಂತ ಇದ್ರೆ ಪ್ರಸಾದ ಕೊಡಬೇಕು ಅಂತ ಇದ್ರೆ ನಾವಿರುವರು ಏಕರಥದಲ್ಲಿ ಮತ್ತೆ ಸ್ಥಾಪಿತರಾಗಬೇಕು. ಆದಿಯೊಳು ತವ ಪುಣ್ಯವಾದ ಜಯಗಿತ್ತು ಎನ್ನೊಳು ಚಕ್ರವ ಕ್ರೋಧಗಳು ಹಣೆಗಿಟ್ಟು ಮರಿಗೈಯಾಗಿ ಸಾಧಿಸಿ ವೈರವ ಆದರಿಸುತ್ತೇನು ಎನ್ನುತ್ತ ಹಸ್ತವ ಮೂದು ತಿನ್ನಲಿ ಕಿಂದ ಮಾಧವ ಅಂಬನಾಗ ಅವಮರ ಕಿರಿತರಾಗ. ಯಾದವೇಂದ್ರನೇ, ನಿನ್ನ ಪುಣ್ಯಗಳನ್ನೆಲ್ಲ ಧಾರೆಯಾಗಿ ಕೊಟ್ಟೆ ನೀನು. ಈಗ ಒಂದು ಚಕ್ರ ಇತ್ತು ಕೈಯಲ್ಲಿ, ಅದನ್ನೂ ಬಿಟ್ಟೆ. ಉಪಾಯ ಇಲ್ಲ, ಬರಿಗೈಯವನಾದೆ ನೀನು. ಏನೇನು ನಿನ್ನ ಕೈಯಲ್ಲಿಲ್ಲ ಅಂತ ಮಾಡಿದೆ. ಈಗ ಏನು ಮಾಡ್ತೇನೆ ಗೊತ್ತಾ? ಏನು? ಒಂದು ತೆರನಾಗಿ ಬೆರಗು ಕಣ್ಣುಗಳಿಂದ ನೋಡುತ್ತಿರುವ ನಿನ್ನನ್ನು ಎರಡು ಕೈಗಳಿಂದ, ಒಂದು ಕೈ ಕೆಳಗೆ ಮತ್ತೊಂದು ಕೈ ಹಿಂದೆ, ಒಂದು ಮೂರ್ತಿ ಎತ್ತಿಕೊಂಡು ಹೋದ ಹಾಗೆ ನಿನ್ನನ್ನು ನಮ್ಮ ಊರಿಗೆ ಕೊಂಡೋಗಿ ಬಿಡ್ತೇನೆ. ಅರ್ಜುನ, ಮಾಡ್ತಾ ನಿಂತದ್ದ ನೀನು ಏನು ಮಾಡಬೇಕು? ತೊಡುಕಿರಿ ಬೇಳೆ ಮಾತವಿ ಕಡೆಯ ಸವಿಯ ರಥ ಎಂಬಂತಹ ದೇಗುಲದಲ್ಲಿ ಈ ಕಾಲಕ್ಕೆ ಉತ್ಸವ ಮೂರ್ತಿಯಾಗಿರುವವ ನಾನು. ಭಕ್ತ ಹೌದು ಅಂತಾದ್ರೆ ಕೊಂಡು ಹೋಗ್ತಾ ಇದ್ದಾನೆ, ತಡ ಮಾಡಬೇಡ. ಇವ ಬ್ರಹ್ಮರಥದ ಉತ್ಸವ ಮೂರ್ತಿ ಎತ್ತಲಿಕ್ಕೆ ಬಂದಿದ್ದ. ಹೌದು, ಪ್ರಯೋಗ ಮಾಡು. ಮೂವರು ನೊಂದು ಮೂರ್ಛೆಯು ಆರ್ಥ ಶೌರಿಗಳು ಬಳಿಕ ತಾಮ್ರ ಧ್ವಜ ಸತ್ವದಿಂದ ಗೆದ್ದೆರಡು ಕುದುರೆಯು ಒಟ್ಟುಳಿದ ಮಳೆ ತೆಗೆದ ತಿರುಗಿದ ಅಖಿಲ ಒಂದಾಗಿ ಕಾಳಗವನ್ನು ಮಾಡುತ್ತಿರುವಾಗ ನನ್ನ ಹಳ್ಳಿಗೆ ಯಾವನೋ ತುಳಿದ ಹಾಗಾಯಿತು. ಬೀಳುತ್ತಿರುವ ಭರದಲ್ಲಿಯೂ ಅವರು ಇರುವನನ್ನು ಹಿಡಿದು ನಾನು ನೆಲಕ್ಕೆ ಬಿದ್ದಿದ್ದೇನೆ ಅಂತ ಎದ್ದಾಗ ಗೊತ್ತಾದದ್ದು. ನಾನು ಎದ್ದು ನಿಂತಿದ್ದೇನೆ, ಇಬ್ಬರು ಬಿದ್ದೇ ಇದ್ದಾರೆ. ಕೃಷ್ಣನನ್ನು ಎತ್ತುವುದಕ್ಕೆ ನೋಡಿದೆ. ಆಗ ಎತ್ತಿಕೊಂಡೋಗುವಾಗ ಅರ್ಜುನ ಸರಿ ಇದ್ದದ್ದರಿಂದ ಅಲ್ವಾ ನನಗೆ ಹೊಡೆದದ್ದು. ಈಗ ಮೂರ್ಛಿತನಾಗಿದ್ದಾನೆ. ಕೃಷ್ಣನನ್ನು ಎತ್ತಿಕೊಂಡು ಹೋಗಬಹುದು ಅಂತ ಎತ್ತಿದ್ರೆ ಬ್ರಹ್ಮಾಂಡ ಭಾರ. ಆಗ ಹತ್ತಿಗಿಂತಲೂ ಹಗುರ ನನ್ನ ಕೈಗೆ ಸಿಕ್ಕಿದ್ದಾನೆ. ಸುಮ್ಮನೆ ಅಲ್ಲ, ತುಲಾಭಾರ ಪ್ರಸಂಗದಲ್ಲಿ ಇದು ಬೇಕು ಅಂತಲೇ ಮಾಡುದು. ಇವನನ್ನು ಎತ್ತಿಕೊಂಡು ಸಾಧ್ಯವೇ ಇಲ್ಲ. ಇವನನ್ನು ಯಾರು ಎತ್ತಿಕೊಂಡು ಹೋಗುವುದು?
ಇವನನ್ನು ಕಟ್ಟಲಿಕ್ಕೆ ಹಗ್ಗ ಸಿಕ್ಕಲಿಲ್ಲ ಅಂತೆ ಅಮ್ಮನಿಗೆ, ಹಾಗಾಗಿ ಇವನನ್ನು ದಾಮೋದರ ಅಂತ ಹೇಳುವುದಲ್ಲ. ಒಂದು ಉಪಾಯ ಮಾಡುವ, ನಮಗೆ ಇವನೂ ಬೇಡ ಅವನೂ ಬೇಡ, ಮತ್ತೆ ಅವರನ್ನು ಎತ್ತಿಕೊಂಡು ಹೋಗುದು ಯಾಕೆ ಸುಮ್ಮನೆ. ಅದರಲ್ಲಿ ನರ ಬಿಟ್ಟರೆ ಬೇರೆ ಏನು ನನಗೆ ಕಾಣುವುದು. ಕುದುರೆ ಉಂಟಲ್ಲ, ನಮ್ಮ ಕುದುರೆಯೊಟ್ಟಿಗೆ ಅವರ ಕುದುರೆಯನ್ನು ಕೊಂಡೋದ್ರೆ ಕುದುರೆಗಾದ್ರೂ ಬರ್ತಾರಲ್ಲ ನಮ್ಮ ಊರಿಗೆ. ಮೂಗನ್ನು ಹಿಡಿದು ಎಳೆಯುವಾಗ ಮುಖ ಬರುವಂತೆ, ಕೈಗೆ ಕೈ ಕೊಟ್ಟಾಗ ಶರೀರವನ್ನು ನಾವು ಎಳೆಯುವಂತೆ ಕುದುರೆಯನ್ನು ನಮ್ಮ ಅಪ್ಪಯ್ಯನ ಬಳಿಗೆ ಕೊಂಡೋಗ್ತೇವೆ. ಅರ್ಜುನ ಸ್ವಾಮಿ, ನಿನ್ನೊಳು ಬೇಡುವೆ ನಂಬಿಕ್ಯಾತ, ತೋಳಬಲದಿ ಭೂಪಾಲ ನೋಡೆ ಮನೋ, ತೋಳಬಲದಿ ಭೂಪಾಲ ನೋಡೆ ಮನು, ಬೀಳುಗಿಡಗಿ ಕೈಯ ಕೂಡಿರುವೋ ವೀರ ಬೈನವನವನೋ, ಯುದ್ಧದಿ ತೀರದು ನಮಗಿವನು ಚಾರು ಮಾಯದಿ ಕಾರಿಣಿ ಮನವನ ಗಾರು ಗಿಡಿದು ನೆಮ್ಮ ಕಾರಿನ ಲಾಲಿ ರಾಜಾ. ಪಾರ್ಥ, ಸ್ವಾಮಿ, ಎಚ್ಚರ ಆಯ್ತು. ಎಚ್ಚರ ಆಯಿತು. ಅಲ್ಲ, ನನಗೆ ಅನ್ನಿಸುವುದು, ಹಾ ಆಗ ಅವ ಒಂದು ಹೇಳಿದ್ದ, ಹಾ ದೇವರ ಉತ್ಸವ ಮೂರ್ತಿಯನ್ನು ಹೊತ್ತಾಗ ಹೊರುವ ಅರ್ಚಕರು ನನಗೆ ಕೈ ಮುಗಿಯುವುದು ಅಂತ ಭಾವಿಸಿದ್ದು ಅಂತ. ಹಾ ಎಂತ ಸ್ವಾರ್ಥಿ ಇವ. ಹಾ. ಬಹುಶಃ ನಿನ್ನನ್ನು ಹೊತ್ತರೆ ಈ ಸಲ ಎಲ್ಲರಿಂದಲೂ ಕೈ ಮುಗಿಸಿಕೊಳ್ಳಬಹುದು ಅಂತ ಯೋಚನೆ ಮಾಡಿದ. ಆದ್ರೆ ಇವನಿಗೆ ಹೊರುವ ಯೋಗ ಸಿಗಲಿಲ್ಲ. ಗರ್ಭಗುಡಿಯಲ್ಲಿರುವಂತಹ ಮೂರ್ತಿಯನ್ನು ಎತ್ತಿಕೊಂಡು ಹೋಗುವ ಪ್ರಯತ್ನ ಮಾಡಿದ ಯಾಮ ಕಳ್ಳಾದರು ಅವ ಅರ್ಧದಲ್ಲಿಯೇ ಬಿಟ್ಟು ಹೋಗಬೇಕು, ಬಿಟ್ರೆ ಅದು ಮತ್ತೆ ಆಚೆಗೆ ಹೋಗುವುದಿಲ್ಲ ಅಂತ ಹೇಳುವುದು ಸ್ಪಷ್ಟ. ಈಗ ಇವನಿಗೆ ಕಲ್ಲು ಸಿಕ್ಕಿತ್ತು ಬಿಟ್ರೆ ಅರ್ಚಕರು ಕಾಲ್ ತೊಳೆಯುವ ಕಲ್ಲೂ ಸಿಗಲಿಲ್ಲ. ಆದ್ರೆ ಏನು ಮಾಡುವ, ಆ. ನಮ್ಮ ಉತ್ಸವದ ರಥವನ್ನು ಮುಂದೆ ಹೋಗಬೇಕಲ್ಲ. ಹೋಗಬೇಕು ಅಂತಿದ್ರೆ ಏನು ಮಾಡುವುದು? ಕುದುರೆ ಕೊಂಡೋಗಿದ್ದಾನೆ ಅವನು. ಕುದುರೆ ಕೊಂಡು ಹೋದನ. ಹೌದು, ಈಗ ಕುದುರೆ ಇಲ್ಲ ನಮಗೆ. ಕುದುರೆ ಇಲ್ಲ ಅಂತ ಆದ್ರೆ ನಮ್ಮ ಯಜ್ಞ ಎನ್ನುವುದು ಮುಂದುವರಿಯುವುದಕ್ಕೆ ಅವಕಾಶ ಇಲ್ಲ. ಆ ಹರಿ ಇಲ್ಲದಿದ್ರೇನು, ಈ ಹರಿ ಇದ್ದಾನಲ್ಲ. ಹಾಗಂತ 2 ಕಾಲಿನ ಹರಿ ಇದ್ರೆ ಯಜ್ಞ ಪೂರ್ಣ ಆಗುವುದಿಲ್ಲ. ಅದಕ್ಕೆ 4 ಕಾಲಿನ ಹರಿಯೇ ಬೇಕು. ಭರಿಸುವುದಕ್ಕೊಂದು ಪ್ರಯತ್ನ ಮಾಡು ಕೃಷ್ಣ. ಹಾಗಂತ ಅಲ್ಲಿ ಕೂತವ 2 ಕಾಲಿನ ಹರಿಯನ್ನು ನಿರೀಕ್ಷಿಸ್ತಾ ಇದ್ದಾನೆ. ಇವ ಕೊಂಡು ಹೋದದ್ದು ಈಗ 4 ಕಾಲಿನ ಹರಿಯನ್ನು. ಏನಾಗುತ್ತದೆ ಎನ್ನುವಂತಹ ಊಹೆ ಭವಿತವ್ಯವನ್ನು ಬಗೆದು ನೋಡಬಲ್ಲಂತಹ ನನಗೆ ಗೊತ್ತುಂಟು. ಯಾವುದನ್ನೇ ಆದರೂ ಶಕ್ತಿಯಿಂದ ಆಗದೆ ಇರುವುದನ್ನು ಯುಕ್ತಿಯಿಂದ ಸಾಧಿಸುವುದಕ್ಕೆ ಸಾಧ್ಯ ಉಂಟು ಅಂತ. ಅದಕ್ಕೆ ಒಂದು ಉಪಾಯ ಮಾಡಬೇಕು. ಎಚ್ಚರಾಗಿದೆ, ನಿನಗೆ ನೋವಿಲ್ಲ ಅಂತ ಆದ್ರೆ ಈ ಬಾರಿ ಒಂದು ಕೆಲಸ ಮಾಡಬೇಕು. ನೀನು ಒಂದು ವೇಷ ಹಾಕಬೇಕು ಈಗ. ವೇಷ? ಹೌದೌದು. ಅವ ವೇಷಕ್ಕೆ ಬಹಳಷ್ಟು ಅಪಚಾರ ಹೇಳ್ತಾ ಇದ್ದ. ಹೌದಾ? ಒಂದು ಸರಿ ದೇವರೇ, ವೇಷದಲ್ಲಾದರೂ ಭಗವಂತನ ಆವೇಶ ಉಂಟು ಅಂತ ಕಾಣಿಸಬೇಕು ಅಲ್ವೋ? ಹಾಗಂತ ನಾವು ತೊಡಬೇಕಾದಂತಹ ವೇಷ ಯಾವುದು ಗೊತ್ತೋ? ಈ ಸಲ ಒಂದು ಸುಲಭದ್ದೆ ಸಾಕು ಸ್ವಾಮಿ. ಸುಲಭದ ವೇಷ ಯಾವುದು? ಯಾವುದು? ಬ್ರಾಹ್ಮಣರ ವೇಷ. ಒಂದು ಕಚ್ಚೆ. ಹೌದು. ಬಾಕಿದ್ದ ವೇಷಕ್ಕೆಲ್ಲ ಕಟ್ಟಿಕೊಳ್ಳಬೇಕು, ಆದ್ರೆ ಬ್ರಾಹ್ಮಣರ ವೇಷಕ್ಕೆ ಕಟ್ಟಿಕೊಳ್ಳಿಕ್ಕಿಲ್ಲ. ಇದನ್ನೆಲ್ಲ ಬಿಚ್ಚಿಡುವುದು. ಹಾಗಂತ ಒಂದುಂಟು, ಬ್ರಾಹ್ಮಣ ಹೌದೋ ಅಲ್ಲ ಅಂತ ಯಾರಾದ್ರೂ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರೆ ಸ್ವಲ್ಪ ಕಷ್ಟ ಉಂಟು. ಅದಕ್ಕೆ ಒಂದು ಕೈಯಲ್ಲಿ ಜಾಗಟ್ಟೆ ಕೊಟ್ರೆ ಇನ್ನೊಂದು ಕೈಯಲ್ಲಿ ಆರತಿ ತಟ್ಟೆ ಕೊಟ್ರೆ ಅನುಭವ ಇಲ್ಲದೆ ಇದ್ದಾವ ಅಂತ ಆದ್ರೆ ಒಟ್ಟಿಗೆ ಆಗ್ತದೆ. ಹೀಗೆ ಹೌದು, ಪರೀಕ್ಷೆ ಮಾಡಿದ್ರೆ ಸಿಕ್ಕಿ ಬೀಳುವುದು ಬೇಗ, ಜಾಗ್ರತೆ ಬೇಕಾಗ್ತದೆ. ಜಾಗ್ರತೆ ಬೇಕು. ಈ ಕಾಲಕ್ಕಾಗುವಾಗ ಸತ್ಯ ದರ್ಶನ ಆಗಬೇಕು. ಯಾವ ಉದ್ದೇಶಕ್ಕಾಗಿ ಅವರು ಈ ಕಾಲಕ್ಕೆ ಯಜ್ಞವನ್ನು ಮಾಡ್ತಾ ಇದ್ದಾರೋ ಅದು ಪರಿಪೂರ್ಣ ಆಗಬೇಕು. ನಿಜ. ನಮ್ಮ ಉದ್ದೇಶವೂ ಸಾಫಲ್ಯವನ್ನು ಹೊಂದಬೇಕು ಅಂತ ಇದ್ರೆ ನಾವು ಈ ವೇಷ ಮಾಡಬೇಕು. ಗುರುವಾಗಿ ನಾನು, ನನ್ನ ಶಿಷ್ಯನಾಗಿ ನೀನು, ನನ್ನ ಜೊತೆಯಲ್ಲಿ ನೀನು ಅವನು ಅಲ್ಲಿಗೆ ಬಂದೆ ಅಂತ ಆದ್ರೆ ಇವನ ತಂದೆಯ ಜೊತೆಯಲ್ಲಿ ನಾವು ಮಾತಾಡಿದ್ರೆ ನಮ್ಮ ಕೆಲಸ ಸಾಧ್ಯವಾಗುತ್ತದೆ. ಅದು ಹಾಗೆ ಹುಡುಗರಲ್ಲೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ, ಅವನ ಅಪ್ಪನಲ್ಲೇ ಮಾತಾಡಬೇಕು. ಹಾಗಂತ ಅಪ್ಪನಲ್ಲಿ ಮಾತಾಡ್ಲಿಕ್ಕೆ ಇನ್ನು ನೀನು ಮುಂದಾದ್ರೆ ಕೆಲಸ ಸಾಧುವಾಗುವುದಿಲ್ಲ. ಮತ್ತೆ ಇವ ಮಾತಾಡಿದ್ದನ್ನು ನೋಡಿದ್ಯಲ್ಲ? ಹೌದು, ಇವನೇ ಇಷ್ಟು ಮಾತಾಡ್ತಾನೆ. ಅವನ ಅಪ್ಪ ಎಷ್ಟು ಮಾತಾಡಿಯ, ಅವನಪ್ಪ ಎಷ್ಟು ಮಾತಾಡ್ತಾನೆ. ಹಾಗಾಗಿ ಗುರುವಾಗಿ ಒಂದುಂಟು, ಅವನ ಅಪ್ಪ ಮಾತಾಡಬೇಕಾದ್ದನ್ನೇ ಮಾತಾಡಿಯಾನ ಅಲ್ಲೋ, ಅದೊಂದು ಸತ್ಯ. ಹಾಗಾಗಿ ವಿಶ್ವಾಸ ಉಂಟು, ಕಾರ್ಯ ಸಾಧ್ಯವಾಗ್ತದೆ ಅಂತ ಹೇಳುವ ಆತ್ಮವಿಶ್ವಾಸದಲ್ಲಿ ಸರಿ ನನ್ನನ್ನು ಅನುಸರಿಸಿ ನೀನು ಬಾ ಸರಿ ಆ ಕಡೆಗೆ.
ಆ ಕಡೆಗೆ ಸಾಕು. ಪಟ್ಟಣದ ಕೊರವಲಯದು ಚಿತ್ರಮಯವಾಗಿ ಕಟ್ಟಿದ ಧ್ವರ ಮಂಟಪದ ನಡುವೆ ದೀಗೆಯೋ ನೆಟ್ಟನೆ ಪರಿಗ್ರಹಿಸಿ ಭೂಸುರರು ಎರಸಿಕೊಳ್ಳಿದ್ದ ಪಿತಂಗಿ ಬಂದು ಮುಟ್ಟಿ ಚರಣಗಳು ಶಾಸ್ತ್ರಾಂಗದಿಂದ ಒಡಬಟ್ಟು ತಾಮ್ರಧ್ವಜು ಕೈ ಮುಗಿದು ಗರಿಸಿ ಮುಟ್ಟಿಟ್ಟರೆರಡಗಳು ಬಳಿಕ ಶಿಖಿಕೇತು ನಂದನಗೆಂದೆಲ್ಲನೋ ಪಟ್ಟಣದ ಕೊರವಲಯದೊಳ್ ಚಿತ್ರಮಯವಾಗಿ ಕಟ್ಟಿದ ಧ್ವರ ಮಂಟಪದ ನಡುವೆ ನಗರದಿಂದ ಹೊರಬರಬೇಕು ದೈವ ದರ್ಶನಾಕಾಂಕ್ಷಿಗಳು ಅಂತ ಆಡುವುದು ಅದಕ್ಕೆ. ಪಟ್ಟಣದ ಒಳಗಿದ್ರೆ ಪಟ್ಟಣದ ಚಿತ್ರವೇ ಕಾಣಸಿಕ್ಕುವುದು, ದೇವರ ಚಿತ್ರ ಅಲ್ಲ. ಆರಣ್ಯಕ ಸಂಸ್ಕೃತಿಯನ್ನು ಹೊಂದಿದಂತಹ ಋಷಿಮುನಿಗಳು ನಾಡನ್ನು ಬಿಟ್ಟು ಕಾಡು ಸೇರುವುದು ಯಾಕೆ ಅಂದ್ರೆ ಏಕಾಗ್ರತೆ ಸಿದ್ಧಿಸಬೇಕು. ಆ ಏಕಾಗ್ರ ಚಿತ್ತದಲ್ಲಿ ಭಗವಂತನ ಚಿತ್ರ ತಾನಾಗಿ ಪಡಿಮೂಡಬೇಕು ಅಂತ. ಕಣ್ಮುಚ್ಚಿ ಕಾಣುವ ಚಿತ್ರದಲ್ಲಿ ದೇವರಿರ್ತಾನೆ. ಪಟ್ಟಣದ ಹೊರವಲಯದ ನರ್ಮದಾ ತೀರದಲ್ಲಿ 7 ದ್ವರಗಳನ್ನು ಮಾಡಿ 8ನೇ ದ್ವರದಲ್ಲಿ ದೀಕ್ಷಿತನಾದ ಮಯೂರಧ್ವಜ ನಾಮಕನಾದ ನಾನು ರತ್ನಪುರದ ಅಧಿಪತಿ ಎಂಬ ಅಹಂಭಾವವನ್ನು ಬದಿಗಿರಿಸಿ ಯಜ್ಞದಲ್ಲಿ ಮಾತ್ರ ಯಜಮಾನನಾಗಿ ದೇವರ ಸೇವೆಯನ್ನು ಮಾಡುವ ಸದವಕಾಶ ಈ 8ನೇ ಯಾಗದಲ್ಲಿ ಪ್ರಾಪ್ತವಾಗಿದೆ ಎಂಬ ಭಾವದಿಂದ ನಾರದೋಪದೇಶದಂತೆ 8ನೇ ಯಾಗದ ಪೂರ್ಣದಲ್ಲಿ ಆದರೂ ಪೂರ್ಣತೆಯಲ್ಲಾದರೂ ಹರಿಕಾರುಣ್ಯ ಲಭ್ಯವಾದೀತು ಅಂತ. ಯಾಗ ಮಾಡಿದವರಿಗೆಲ್ಲ ದೇವರು ಸಿಗ್ತಾನೆ ಅಂತಿಲ್ಲ. ಆದರೂ ಯಾಗ ಮಾಡ್ತಾ ಬಂದ ನನಗೆ ದೇವರನ್ನು ಕಾಣಬೇಕೆಂಬ ಬಯಕೆ ಮೊಳೆಯುವುದಕ್ಕೆ ಕಾರಣ ಈ ಕಾಲದಲ್ಲೇ ಮಹಿಯ ಮಾಂಗಲ್ಯ ಸ್ವರೂಪನಾದ ಮಾಧವ ಮೈ ತಳೆದು ನಿಂತಿದ್ದಾನೆ ಎಂಬ ವರ್ತಮಾನವನ್ನು ನಾ ಕೇಳಿ ತಿಳಿದವ. ಭುವಿಗಿಳಿದು ಬಂದವನು ಭೂಪತಿಯಾದ ನಮ್ಮ ಧರೆಯತ್ತ ನಡೆ ತಂದಾನು ಅಂತ ನಿರೀಕ್ಷೆ ಮಾಡಿದ್ದು ಸ್ವಧರ್ಮದಲ್ಲಿ ನಾ ಸ್ಥಿರನಾದ್ದರಿಂದ ಹೇಗೂ ಭೂಮಿಗೆ ಬಂದಿದ್ದಾನೆ, ಇದ್ದಲ್ಲಿ ಹೋಗಿ ಕಾಣುವ ಅಂತ ಹೊರಡಬಹುದಿತ್ತು. ಅದು ನಮ್ಮ ಶ್ರಮದಿಂದ ಸಿದ್ಧಿಸಿತು. ಕೃಷ್ಣನಿಗೆ ಸಮೀಪಗತರಾದವರಿಗೆಲ್ಲ ದೇವನಾಗಿ ಅವನು ದಕ್ಕಲಿಲ್ಲ. ಕೃಷ್ಣನಿಗೆ ದೂರವೇ ಉಳಿದಂತಹ ಪಾಂಚಾಲೆಯೇ ಮೊದಲಾದವರಿಗೆ ಇದ್ದ ನೆಲೆಯಲ್ಲೇ ಅನುಗ್ರಹಿಸಿದ ಮಹಾಮಹಿಮ ಅಂತ ಅರಿವಿಗೆ ಬಂದಾಗ ಸ್ವಕರ್ಮದಲ್ಲಿ ನಿರತನಾಗಿ ಧರ್ಮದಿಂದ ಚ್ಯುತನಾಗದಿದ್ರೆ ಅಚ್ಯುತ ತಾನಾಗಿ ಒಲಿದು ಬಂದಾನು. ಅವನಲ್ಲಿಗೆ ನಾವು ಹೋಗಬೇಕು ಅಂತ ಹಂಬಲಿಸುವಲ್ಲಿ ನಮಗೆ ಪರ್ಯಾಪ್ತತೆ ಇಲ್ಲ. ದೇವರು ನಮ್ಮಲ್ಲಿಗೆ ಬರಬೇಕು. ದೇವರು ನಮ್ಮಲ್ಲಿಗೆ ಬರಬೇಕು ಅಂದ್ರೆ ಅಹಂಕಾರ ಆಗುತ್ತದೆ, ಅದು ಆಗಕೂಡದು. ದೇವರು ಬರುವ ಮಾರ್ಗವನ್ನು ನಾವು ನೇರ್ಪುಗೊಳಿಸಬೇಕು. ಯಜ್ಞವೆಂದರೆ ಆ ಮಾರ್ಗ ನಿರ್ಮಾಣ, ದೈವಪಥ ನಿರ್ಮಾಣವನ್ನು ಯಜ್ಞ ಅಂತ ಪರಿಕಲ್ಪಿಸಿದರೆ ಈ ಯಜ್ಞಪಥದಲ್ಲಿ ನಡೆತಂದ ಯಜ್ಞೇಶ್ವರನಾದ ಶ್ರೀಕೃಷ್ಣನನ್ನು ಕಾಣುವ ಯೋಗ ಯಾವಾಗ ಪ್ರಾಪ್ತವಾದೀತು ಅಂತ ಹಂಬಲಿಸ್ತಾ 8ನೇ ಯಾಗದಲ್ಲಿ ತೊಡಗಿದ ಕಾಲದಲ್ಲಿ ಚಿತ್ರಮಯವಾಗಿ ಕೃಷ್ಣನನ್ನೇ ನಾ ಕಾಣ್ತಾ ಇದ್ದೇನೆ. ಈ ಯಾಗ ಮಂದಿರದಲ್ಲಿ ಅರ್ಪಿಸುವ ಆಜ್ಯದಲ್ಲಾಗಲಿ, ಎದ್ದ ಧೂಮದಲ್ಲಾಗಲಿ, ಉರಿಯುವ ಅಗ್ನಿಯಲ್ಲಾಗಲಿ, ವಿಪ್ರರ ವೇದಘೋಷದಲ್ಲಾಗಲಿ ಕೃಷ್ಣ ಚಿತ್ರಗಳೇ ಸುಳಿದಾಡುವಾಗ ಈಗ ಬಂದಾನು, ಇನ್ನೊಂದು ಕ್ಷಣದಲ್ಲಿ ಬಂದಾನು ಎಂಬ ನಿರೀಕ್ಷೆ ಗರಿಗೆದರಿ ಅಕ್ಷರಾರ್ಥದಲ್ಲಿ ಮಯೂರಧ್ವಜನೇ ಆದ ವೇಳೆ ಇದು. ಯಾರದು? ಅಪ್ಪಯ್ಯ, ಓನಪ್ಪ ತಾಮ್ರಧ್ವಜ, ಬಂದೇ ಬಿಟ್ಟಿಯ? ಹೌದು. ಏಳು 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 ನಮಸ್ಕಾರ ಮಾಡಿದೆ. ಅದೇನು ಹಿಂದಿನಿಂದ? ಕುದುರೆ ಕುದುರೆ 2 ಕುದುರೆ. ಮಗನೇ ಮಗನೇ, ಅಪ್ಪ ಏನು ಮಗನೇ ಕೇಳು ಮಗನೇ, ಈ ಚೋದ್ಯವೇನೇನು? ಆ
ಮಗನೇ ಚೋದ್ಯವಿದೇನು ಬೇಳು ಮನದಿರವೇ ನೀನು ವರುಷವಾಗದ ಮುನ್ನ ಬರುವಾಗಮವೇ ವರುಷವಾಗದ ಮುನ್ನ ಬರುವಾಗಮವೇ ಧರಣಿ ಪಾರೊಡನೀಗ ದೂರವಾದುದು ಮರೆಮಾರಿನ್ನ ತುರಗವಾದದು ಚಿನ್ನಾಭರಣ ಭೂಷಣದಿಂದ ಮೆರೆಯುತ್ತ ನಿಗುವುದು ಏಳು ಮಗನೇ ಈ ಯೋಧ್ಯವಿದೇನು ಮಗನೇ ಮಗನೇ ಅಪ್ಪಯ್ಯ ಯೌವನದ ಹುರುಪನ್ನು ಹೊತ್ತು 7 ಯಜ್ಞಗಳನ್ನು ಯಶಸ್ವಿಯಾಗಿ ಸಂಪನ್ನವಾಗಿಸಿದ ಕೀರ್ತಿಯನ್ನು ಗಮನಿಸ್ತಾ ಅಷ್ಟಮಾಧ್ವರದ ಸಂಪೂರ್ಣತೆಗಾಗಿ ಪೂಜಿಸಿ ಬಿಟ್ಟ ತುರಗದ ಬೆಂಗಾವಲಿಗೆ ನವೋತ್ಸಾಹದಿಂದ ಯುವಕರ ಪಡೆಯನ್ನು ಕಟ್ಟಿಕೊಂಡು ತೆರಳಿದವನು ನೀನು. ಸರಿಯಪ್ಪ. ಅನುಭವ ಸಂಪನ್ನನಾದದ್ದರಿಂದ ಕಾರ್ಯ ನಿರ್ವಿಘ್ನವಾಗುತ್ತದೆ ಅಂತ ನಿರೀಕ್ಷೆ ಇತ್ತು. 1 ವರ್ಷ ಭೂಸಂಚರಣೆಯನ್ನು ಮಾಡಿ ದೇವತಾ ಅಭಿಮತದಂತೆ ಎಲ್ಲೆಲ್ಲಿ ಕಾಲೂರಿ ನಿಲ್ಲುತ್ತದೋ ಅಲ್ಲಿಂದ ಒಂದೋ ಕಪ್ಪವನ್ನು, ಅದಲ್ಲದಿದ್ದರೆ ಅವರನ್ನು ಗೆದ್ದು ಆ ರಾಜ್ಯವನ್ನೇ ವಶೀಕರಿಸುವಂತಹ ಅವಕಾಶವನ್ನು ಹೊಂದಿ ಮರಳಬೇಕಾದ ಯುವಕನು ನೀನು. ವರುಷವಾಗಲಿಲ್ಲ, ಮಾಸವೊಂದು ಉರುಳಿದ್ದಷ್ಟೇ. ಈ ಕಾಲದಲ್ಲೇ ನೀ ಬಂದು ನಿಂತಾಗ ಅದೋ ಸುರುಚಿರಾಭರಣದಿಂದ ಅಲಂಕೃತವಾದ ಉಭಯ ಅಶ್ವಗಳು, ಉತ್ತಮ ಲಕ್ಷಣ ಸಮನ್ವಿತವಾದ ಒಂದಶ್ವವನ್ನು ಪೂಜಿಸಿ ಬಿಟ್ಟದ್ದು. ಸರ್ವದೇವತಾ ಸಾನ್ನಿಧ್ಯ ಉಂಟು ಅಂತ ನಮ್ಮ ಸಂಕಲ್ಪ. ಅದು ಸ್ವೇಚ್ಛೆಯಿಂದ ಸಂಕಲ್ಪಿಸಬೇಕಾದ್ದು, ಸಂಚರಿಸಬೇಕಾದದ್ದು. ನಾವು ಅನುಸರಿಸಬೇಕಾದವರು, ಅದನ್ನು ಮುನ್ನಡೆಸಬೇಕಾದವರಲ್ಲ. ಉಳಿದಂತೆ ಅಶ್ವಗಳು ನಾವು ಮುನ್ನಡೆಯುವುದಕ್ಕೆ ಹೇತುವಾಗುವುದು. ಅಶ್ವಮೇಧದಲ್ಲಿ ಅಶ್ವ ನಮ್ಮನ್ನು ಮುನ್ನಡೆಸುವುದು ಅಂತ ಶ್ರದ್ಧೆ. ಇಲ್ಲಿ ನೋಡಿದ್ರೆ ಹಾಗಿಲ್ಲ. ಚಿನ್ನದ ಆಭರಣಗಳಿಂದ ಅಲಂಕೃತವಾದದ್ದಕ್ಕೆ ಮೂಗುದಾರ ನಾವು ಹಾಕುವುದಕ್ಕಿಲ್ಲ. ಯಾಕೆ ಅಂದ್ರೆ ಮೂಗುದಾರ ಇರುವುದು ನಮ್ಮ ನಿಯಂತ್ರಣದಲ್ಲಿ, ಅದನ್ನು ತೆಗೆದುಕೊಳ್ಳುವುದಕ್ಕೆ. ಇಲ್ಲಿ ನೋಡಿದರೆ ಉಭಯ ಅಶ್ವಗಳಿಗೆ ಮೂಗುದಾರ ಬಿಗಿಯಲ್ಪಟ್ಟು ಕೈಯಿಂದ ಅದನ್ನು ಎಳೆತರ್ತಾ ಇದ್ದಿ, ಹಿಂಬಾಲಕರು ಅದನ್ನು ಬೆನ್ನಟ್ಟಿ ಮುಂದೊತ್ತಿ ತರಿಸ್ತಾ ಇದ್ದಾರೆ. ಅಂದರೆ ದಿವ್ಯಾಶ್ವ ತನ್ನ ಸಂಕಲ್ಪದಂತೆ ಸಂಚರಿಸದೆ ನಮ್ಮ ಸಂಕಲ್ಪಕ್ಕೆ ಒಳಗಾಗಿ ಬಲಾತ್ಕಾರದಿಂದ ಎಳೆ ತರಲ್ಪಡ್ತಾ ಉಂಟು ಅಂತ ನನಗೆ ಅರಿವಾಗ್ತಾ ಉಂಟು. ಸರಿಯಪ್ಪಯ್ಯ. ಏನು ಮಗನೇ, ಬದುಕಿನಲ್ಲಿ ಮೂಡಿದ ಪ್ರಶ್ನೆಗೆ ಉತ್ತರವಾಗಬಹುದಾದ ಮಗನನ್ನು ಹೊಂದಿದ್ದೇನೆ ಅಂತ ಹೆಮ್ಮೆ ಇತ್ತು. ಉತ್ತರೋತ್ತರವಾಗಲಿ ಅಂತ ಆ ಭಾವದಿಂದಲೇ ಹರಸುವುದಕ್ಕೆ ಔದಾರ್ಯವೂ ಇತ್ತು. ಈಗ ಪ್ರಶ್ನೆಯಾಗಿ ಚೋದ್ಯವಾಗಿ ಎದುರು ನಿಂತಿಯಲ್ಲ ಮಗ, ಏನಿದರ ಅರ್ಥ? ಯಾಕಿಷ್ಟು ಬೇಗ ಬಂದೆ ಅಪ್ಪಯ್ಯ? ಏನಾಯ್ತು? ಕಾರಣ ಇದೆ. ಜಿಯ ಬರ ಕುಮಿಲ್ಲಡಿಗೆರಲು ಎನ್ನ ಮಾತ ಕೇಳೋ ಜಿಯ ಪರಾಗು ನಿನ್ನಡಿಗೆ ರಘುವೆ ನನ್ನ ಮಾತ ಕೇಳು ಬೇಳ್ವೆ ಬಾಯಾರವನ್ನ ಭೂಪರುಳಾದ ಕಲಗವನ್ನಾತ ಕೇಳು ಗಜಪುರದರ ಧರ್ಮ ಜನತಿ ಬಲವಂತೆ ತಾತ ಕೇಳು ಮಗು ಭುಜವನ ಸೋದರನಂತೆ ತಾತ ಕೇಳು ಹಳದಿ ಮಗಳಗಿದ್ದು ಕೃಷ್ಣಾರ್ಜುನರ ಈಗ ತಾತ ಕೇಳು ಕಟ್ಟಿ ಕಣಗಳು ಕೆಡಕು ತನ್ನುವಗೊಂಡು ಬಂದೆನು ತಾತ ಕೇಳು ಈಯ ಪದ ನಡಿಗೆ
ಮಾತ ಕೇಳು ತಾತ, ಮಗನೇ, ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಹೋಗುತ್ತಾ ಹೋಗುತ್ತಾ ನಮ್ಮ ಗಡಿ ದಾಟುವುದಕ್ಕಿಂತ ಮೊದಲು ಒಂದು ಸೇನೆ ಎದುರಾಯಿತು. ಸೇನೆ ಯಾರದ್ದು ಏನು ಅಂತ ದೂತರ ಮೂಲಕವಾಗಿ ವಿಚಾರಿಸಿದಾಗ ಅಶ್ವಮೇಧದ ಕುದುರೆ ಒಂದು ಬಂದಿದೆ, ಅದರ ಸೇನೆಯು ಒಟ್ಟಿಗೆ ನಿಂತಿದೆ ಅಂತಾಯ್ತು. ಓಹೋ, ನಮ್ಮ ಮಂತ್ರಿಯಲ್ಲಿ ಅದರ ಲೇಖನವನ್ನು ವಾಚಿಸುವುದಕ್ಕೆ ಹೇಳಿದ್ರೆ ಅದು ಶುಂಡಾಲಪುರದವರದ್ದು, ಧರ್ಮರಾಯ ಮಾಡುತ್ತದ್ದು ಅಂತ ಅಶ್ವಮೇಧದ ಕುದುರೆ ಅಂತ ಗೊತ್ತಾಯ್ತು. ಹಸ್ತಿನಾವತಿಯ ಆ, ಹೋ 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 ಹಸ್ತಿನಾವತಿಯ ಕುದುರೆ ಧರ್ಮರಾಯ ಬಿಟ್ಟದ್ದು ಅಂತ ಆಗುವಾಗ ನನಗೆ ಯೋಚನೆ ಬಂದದ್ದು ಏನು? ಅವರ ಹಿಂದಿರುವ ಕೃಷ್ಣನ ಬಗ್ಗೆ. ಯೋಚಿಸಬೇಕಾದ್ರೆ ಅರ್ಧಚಂದ್ರಾಕೃತಿಯ ಸೇನೆಯನ್ನು ಮಾಡಿ ಪಂಥಾಹ್ವಾನವನ್ನು ಕೊಟ್ಟು ಹೋರಾಟವನ್ನು ಮುಂದುವರಿಸಿದೆ. ಹೋರಾಟ ಅರ್ಜುನನನ್ನು ನೆಲದಲ್ಲಿ ಕೆಡಹುವುದಕ್ಕಿಂತ ಮೊದಲು ಹಾ, ಕೃಷ್ಣನವನಿಗೆ ಸಹಕಾರಿಯಾಗಿ ಬಂದ. ಪರಿಣಾಮ ಯುದ್ಧಾಂಗಣದ ಮಧ್ಯದಲ್ಲಿ ಇಬ್ಬರನ್ನು ಕೆಡಹಿ ಹಾ, ಅವರಿಗೆ ಗುರುತರವಾದ ಹೊಣೆ ಏನುಂಟೋ ಈ ಕುದುರೆಯ ಬಗ್ಗೆ ಅದನ್ನೇ ನಾನು ಎಳೆದು ಇಲ್ಲಿವರೆಗೆ ತಂದಿದ್ದೇನಪ್ಪಯ್ಯ. ಮುಚ್ಚಾಬಾಯಿ ಮೂಲೋಕವಿರಾಜುನರದಗಿದಲೆ ತಾ ಕೆಳಗಿ ಅದ್ವರ ಭಯಗೊಂಡ ತಂದೆನೆ ಹೇಳ್ದು ಲೋಕನಾಯಕನನ್ನು ಕೆಡಹಾಕಿ ಲಕ್ಷ್ಮೀಪತಿಯನ್ನು ಧಿಕ್ಕರಿಸಿ ತ್ರಿಲೋಕ ವಿಕ್ರಮಿಯಾದ ಅರ್ಜುನನ ಪರಾಕ್ರಮವನ್ನು ಸದೆಬಡಿದೆ ಎಂಬ ಹುಮ್ಮಸ್ಸಿನಿಂದ ಎದೆಯುಪ್ಪಿಸಿ ನಿಂತೆಯ. ಇನ್ನೊಂದು ಅಕ್ಷರಗಳ ಕೂಡದು ನೀನು ಏನು ಮಾಡಿಬಿಟ್ಟೆ? ಛ, ಯಾವ ಕರ್ಮದಲ್ಲಿ ತೊಡಗಿಸಿಕೊಳ್ಳಬೇಕೋ ನಾವು ಆ ಕರ್ಮದಿಂದ ವಿಚಲಿತರಾದದ್ದು ಮಾತ್ರ ಅಲ್ಲ, ಅಕೃತ್ಯವನ್ನೆಸಗಿದ್ದನ್ನು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಿಕೊಳ್ತಾ ಇರುವವನು ನನ್ನ ಮಗ ಅಂತ ಹೇಳಿಕೊಳ್ಳುವುದಕ್ಕೆ ನಾಚುತ್ತೇನೆ, ತಲೆ ತಗ್ಗಿಸ್ತೇನೆ. ಮುಖ ತೋರಿಸಬೇಡ, ನಡೆಯತ್ತ. ಮಗನಿಗ ಕರುಣನಿಗೆ ಮಗನಿರುಗುತ್ತ ಕಮಲನಾಭನ ಪದಾರ್ಥವನೆದು ಬಿಸುಸೈದ ಇನ್ನೇನು ಪುರನಿಗೆ ನಿನ್ನಯ ಪುಣ್ಯದ ತನ್ನದೇ ಮುನ್ನೇಳ್ಮಕವೆಸಗಿದರ ಸಮುದ ಶ್ರೀಕರಿಯ ಕಣ್ಣಿಗೆ ಗೋಚರಿದ ಪ್ರಸನ್ನ ರಮಾಪತಿಯನ್ನುತ್ತ ತನ್ನೊಳಗೆ ನಂಬೆ ಸುಧನ್ಯನೋ ಧರ್ಮಜನೋ ಇನ್ನೇನು ಬರಲಿ ಎನ್ನಯ ಪುಣ್ಯದ ಫಲವಿನಿತಲ್ಲದೆ ಹೇಳುವುದಕ್ಕೂ ಏನೂ ಉಳಿದಿಲ್ಲ, ಮಾಡುವುದಕ್ಕೂ ಏನೂ ಉಳಿದಿಲ್ಲ. ನನ್ನ ಪುಣ್ಯದ ಫಲ ಇಷ್ಟು, ಇದು ಅರ್ಥ ಆದ ಕ್ಷಣ ಇದು. ಪುಣ್ಯೋದಯದ ದ್ಯೋತಕವಾಗಿ ಹುಟ್ಟಿದ ಮಗ ಅಂತ ಯಾರ ಕುರಿತಾಗಿ ನಾ ಸಂಭ್ರಮಿಸಿದನೋ ಅವನೇ ನನ್ನ ಮಾರ್ಗಕ್ಕೆ ಅಡ್ಡವಾಗಿ ತಡೆಯಾಗಿ ಒದಗಿದ ಅಂತಾದ ಮೇಲೆ ನಾ ಇನ್ಯಾರನ್ನು ದೂಷಿಸುವುದಕ್ಕೆ, ಯಾರನ್ನು ನಿಂದಿಸುವುದಕ್ಕೆ? ನಮ್ಮ ಪುಣ್ಯದ ಫಲ ಏನಿತ್ತು? ರಮಾಪತಿ ಅಂತ ನಾವು ಕೊಂಡಾಡುವಂತಹ ನಮ್ಮ ಒಡೆಯನಾದ ಶ್ರೀಕೃಷ್ಣ ನಮ್ಮ ಈ ರಾಜ್ಯಕ್ಕೆ ತನ್ನ ಕಾರುಣ್ಯವನ್ನು ಬೀರಿ ಇದನ್ನು ಸಂಪದ್ಭರಿತವಾಗಿಸಬೇಕು ಅಂತ ಸಂಭ್ರಮಿಸಿದವನು ನಾನು. ರತ್ನಪುರ ಅಂತ ಹೆಸರಿದಕ್ಕೆ. ರತ್ನಪುರ ರತ್ನವಿರವಾಗುವುದು ಯಾವಾಗ ಅಂತ ಕೇಳಿದರೆ ಮುತ್ತು ರತ್ನ ವಜ್ರ ವೈಡೂರ್ಯವಾದಿಗಳಿಂದ ಅಲಂಕೃತವಾಗಿ ಹೊಳೆದರೆ ಅಲ್ಲ. ರತ್ನ ಅಂತಂದರೆ ಆಭರಣ ಅಂತ ಒಂದರ್ಥವಾದರೆ ಈ ಭೂಮಿಯಲ್ಲಿದ್ದದರಲ್ಲಿ ಶ್ರೇಷ್ಠವಾದದ್ದಕ್ಕೂ ರತ್ನ ಅಂತ ಹೆಸರು. ಭೂಮಿಯಲ್ಲಿದ್ದ ಸರ್ವರಾಜ್ಯಗಳಲ್ಲಿ ನಮ್ಮದು ಶ್ರೇಷ್ಠ ಆಗಬೇಕು ಅಂತಾದರೆ ವಿಶಿಷ್ಟವಾದ ಕೃಷ್ಣಾನುಗ್ರಹ ಈ ರಾಜ್ಯದ ಮೇಲೆ ಆಗಬೇಕಿತ್ತು. ಪ್ರಸನ್ನನಾಗಿ ರಮಾಪತಿ ಬರುವಂತಾಗುವುದಕ್ಕೆ ಅಪ್ಪ ಇಲ್ಲಿ ಯಜ್ಞಕ್ಕೆ ದೀಕ್ಷಿತನಾಗುವುದು,
ಬರುವ ದಾರಿಯಲ್ಲಿ ದೇವರಿಗೆ ತಡೆಯೊಡ್ಡಿ ಹೊಡೆದು ಮಲಗಿಸಿ ಕುದುರೆ ಹಿಡ್ಕೊಂಡು ಬಂದ ಅಂತ ಹೇಳುವುದು ಮಗ. ಹರಿ ಎಂಬ ಹೆಸರು ಇಬ್ಬರಿಗೂ ಉಂಟು, ಮಹಾವಿಷ್ಣುವಿಗೂ ಉಂಟು, ಕುದುರೆಗೂ ಹರಿ ಅಂತ ಕರೆಯುವುದು. 4 ಕೈಯ ಹರಿಬೇಕು ಅಂತ ಅಪ್ಪ ಸಂಕಲ್ಪಿಸಿದ್ರೆ 4 ಕಾಲು ಉಂಟಪ್ಪ, ಒಟ್ಟಿಗೆ 8 ಆಯ್ತು, 2 ತಂದಿದ್ದೇನೆ ಅಂತ ಹೇಳ್ತಾರೆ. ಇದನ್ನಿಟ್ಟುಕೊಂಡು ನಾನೇನು ಮಾಡುವುದಕ್ಕೆ? ಯಜ್ಞವನ್ನು ಮಾಡುವ ಯಜಮಾನ ಅಪ್ಪ, ಯಜ್ಞಭಂಜಕನಾದ ಮಗ ತಡೆಯೊಡ್ಡುವುದಕ್ಕೆ. ಅಶ್ವಮೇಧ ನಾವು ಮಾಡಿದ್ದು ತಡೆಯೊಡ್ಡಲ್ಪಡಬಾರದು ಅಂತ ಅವನನ್ನು ಕಳಿಸಿದ್ದು. ಅಶ್ವವನ್ನು ಕಟ್ಟಿದವರನ್ನು ಸದೆಬಡಿದಾದರೂ ಯಜ್ಞವನ್ನು ಮುನ್ನಡೆಸು, ಪೂರ್ಣವಾಗಿಸುವಂತ. ನಮ್ಮ ಯಜ್ಞ ಪೂರ್ಣ ಆಗಬೇಕು, ಇನ್ನೊಬ್ಬರದ್ದಾಗಬಾರದು ಅಂತ ತಡೆಯುವುದಾದರೆ ಅದು ಧರ್ಮಜನದ್ದು. ಕಣ್ಣಿಗೆ ಕಾಣದ ರಮಾಪತಿಯ ಇಳಿದು ಬಂದ ಕಾಲದಲ್ಲಿ ಅವನನ್ನು ಪ್ರಕಟವಾಗಿಯೂ ಒಳಗೂ ಇಟ್ಟು ಆರಾಧಿಸ್ತಾ ಇದ್ದಂತಹ ಧನ್ಯನಾದ ಧರ್ಮಜನಲ್ಲಿ ಅವನಿದ್ದಲ್ಲಿಗೆ ಹುಡುಕಿಕೊಂಡು ಹೋಗಿದ್ದಾನೆ ಕೃಷ್ಣ. ಕೃಷ್ಣನ ಊರಿಗೆ ಅವನು ಹೋದದ್ದಲ್ಲ, ನನಗೆ ಪ್ರಚೋದನೆ ಗುರುಸ್ಥಾನದಲ್ಲಿ ನಿಂತು ಧರ್ಮಜನೇ ಕೊಟ್ಟದ್ದು. ತಾವು ಧರ್ಮದಲ್ಲಿದ್ದರೆ, ನ್ಯಾಯಯುತವಾಗಿ ಬದುಕಿದರೆ ದೇವರು ನಾವಿದ್ದಲ್ಲಿಗೆ ಬರ್ತಾರೆ ಎಂಬುದಕ್ಕೆ ಈ ಕಾಲದಲ್ಲಿ ಧರ್ಮಜನೇ ದೃಷ್ಟಾಂತ. ಧರ್ಮದಲ್ಲಿ ಚ್ಯುತರಾಗದೆ ಬೇಡಿ ಬದುಕಿದರೂ ಸರಿ, ತಪ್ಪಿ ನಡೆಯುವುದಿಲ್ಲ ಅಂತ ವ್ರತಬದ್ಧರಾದಂತಹ ಅವರು ಕುಲಾಲ ಭವನದಲ್ಲಿ ಬ್ರಾಹ್ಮಣರಾಗಿ ವೇಷ ಮರೆಸಿದ್ದ ಕಾಲದಲ್ಲಿ ಕೃಷ್ಣ ತಾನಾಗಿ ಹೋಗಿ ಅವರನ್ನು ಕೈಗೆತ್ತಿಕೊಂಡನಂತೆ, ತನ್ನ ಪಂಚಪ್ರಾಣಗಳಂತೆ ಒಳಗಿರಿಸಿಕೊಂಡು ಪಾಲಿಸಿದನಂತೆ, ಕೊಂಡಾಡಿದನಂತೆ. ಹಾಗಾದರೆ ಅವನೊಳಗೆ ಕೃಷ್ಣನನ್ನು ಕಾಣದಿರುವಾಗಲೂ ಕೃಷ್ಣನ ಕುರಿತಾದ ಪ್ರಜ್ಞೆ ಜಾಗೃತವಾಗಿದ್ದರಿಂದ ಒಳಗಿದ್ದ ಕೃಷ್ಣನೇ ಹೊರಗೆ ಕಾಣಿಸಿಕೊಂಡು ಅನುಗ್ರಹಿಸಿದ. ನಾವು ಒಳಗೆ ಕೃಷ್ಣ ವಿರೋಧವನ್ನಿಟ್ಟುಕೊಂಡು ಎಷ್ಟು ಯಜ್ಞ ಮಾಡಿದ್ರೇನು ಪ್ರಯೋಜನ ಇಲ್ಲವಲ್ಲ. ಮಾಡಿದ ಯಜ್ಞ ಸಾರ್ಥಕವಾಗ್ತಿತ್ತು, ನಮ್ಮ ದಾರಿಯಲ್ಲೇ ಇದ್ದಾವ. ಆದರೆ ದಾರಿಯ ಕಂಸಾರಿ ಕಿರೀಟಿಯ ಬಿಟ್ಟೋ ಸವಾರಿಯ ತಿರಿಸಿ ಕವೀರನೆ ಕಡು ಹೂಳ ವಾರಿಜ ತುಳಸಿಯ ಬಿಂಡಲಿ ಚಾರು ಸುಗಂಧವಿದೆನು ತಲೆ ವಾರಿಜ ತುಳಸಿಯ ಬಿಂಡಲಿ ಚಾರು ಸುಗಂಧವಿದೆನು ತಲೆ ಕಾರಿಯ ತುಗಗದ ಕುಮಗಳ ಮಾರೈಸಿದರಿವನು ಇನ್ನೇನೆಲ್ಲಯ ಪುಣ್ಯದ ಫಲವಿನಿ ತನ್ನದೇ ಕೃಷ್ಣ. ಕಂಸಾರಿಯಾದ ಅಚ್ಯುತನ ದಾರಿಯನ್ನೇ ತಡೆದ, ಕೃಷ್ಣಾನುಗ್ರಹದಿಂದ ಧರಿಸಿದ ಕಿರೀಟವನ್ನು ಹೊಂದಿದ ಕಿರೀಟಿಯಾದ ಅರ್ಜುನನನ್ನು ಸೋಲಿಸಿದ. ಕೇಳಿದರೆ ಕ್ಷಾತ್ರ ಅನ್ನುತ್ತಾನೆ, ಹೋರಾಟ ಅನ್ನುತ್ತಾನೆ. ದೇವರನ್ನು ಕಾಣುವುದಕ್ಕೆ ಜೀವರು ಹೋರಾಡಬೇಕು, ಬಿಟ್ಟರೆ ದೇವರಲ್ಲಿ ಜೀವರು ಹೋರಾಡಬಾರದು. ಇವರಿಗೆಲ್ಲ ಗೆಲ್ಲುವುದು ಯಾಕೆ ಅಂತಲೇ ಗೊತ್ತಿಲ್ಲ. ಹುಡುಗರ ಹುಚ್ಚು ಇಲ್ಲಿಯ ತನಕ ಹೋದರೆ ಏನು ಮಾಡುವುದಕ್ಕೆ ಸಾಧ್ಯ? ಬದುಕಿನಲ್ಲಿ ನಾವು ಸೋಲದೆ ನಡೆಯಬೇಕಾದ ಯಾಕೆ ಅಂದರೆ ನಾವು ಸೋಲುವುದು ಒಬ್ಬನಿಗೆ ಮಾತ್ರ ಆಗಬೇಕು ಎಂಬುದಕ್ಕೆ. ದೇವರಿಗೆ ಮಾತ್ರ ಸೋಲುವವರು ಬೇರೆಯವರಿಗೆ ಸೋಲುವುದಿಲ್ಲ. ನಮಗೆ ಗೆದ್ದ ಹುಚ್ಚು ತಲೆಗಡರಿದೆ, ದೇವರೇ ಎದುರು ಬಂದರೂ ಸೋಲುವುದಿಲ್ಲ ಅಂತ ನಾವು ಎದೆಬ್ಬಿಸ್ತೇವೆ. ದೇವರಿಗೆ ಸೋಲದವ ಬದುಕಿನಲ್ಲಿ ಸೋತ ಅಂತ ಅರ್ಥ. ಬದುಕಲ್ಲಿ ಗೆಲ್ಲುವುದಕ್ಕಾಗಿ ಉಳಿದವರನ್ನು ಗೆಲ್ಲುತ್ತಾ ದೇವರಿಗೆ ಸೋಲಬೇಕು, ಆಗ ಬದುಕು ಗೆಲ್ತದೆ. ಇದು ಅರ್ಥ ಆಗದೆ ಗೆಲ್ಲಿಸುವುದಕ್ಕೆ ಬಂದ ದೇವರನ್ನೂ ಸೋಲಿಸಿದ. ದೇವರು ಗೆಲ್ಲಿಸಿದ್ದಕ್ಕೆ ನಿದರ್ಶನವಾಗಿ ಉದಾಹರಣೆಯಾಗಿರುವ ಅರ್ಜುನನನ್ನು ಸೋಲಿಸಿದ. ಇನ್ನು ನಮಗೆ ಗೆಲುವಿಲ್ಲಿಯದ್ದು ಭ್ರಮೆ ಅನ್ನುವುದಿದಕ್ಕೆ. ಹೋಗುವ ನಡೆದಾಡುವ ದಾರಿಯಲ್ಲೇ ಬದಿಯಲ್ಲಿರ್ತದೆ ತುಳಸಿ ದಳ. ಮನೆ ಅಂಗಳದ ಸನಿಹದ ಪ್ರದೇಶದಲ್ಲೇ ಹರಡಿರ್ತದೆ ವಿಶಾಲವಾದ ಕೊಳ, ಅದರಲ್ಲೇ ವಾರಿಜ ಪದ್ಮ ಇರ್ತದೆ, ತಾವರೆ ಹೂವಿರ್ತದೆ. ಆದರೆ ಕೆಲವರಿಗೆ ವಾಸನೆಯ ಹುಚ್ಚು, ಕೆಲವರಿಗೆ ಸೌಂದರ್ಯದ ಭ್ರಮೆ. ತುಳಸಿಯ ವಾಸನೆ ಸಾಕಾಗುವುದಿಲ್ಲ ಅಂತ ಕಾಡಿಗೆ ಹೋಗಿ ಒಳ್ಳೆ ವಾಸನೆ ಬರುವ ಬೇರೆ ಯಾವುದೋ ಎಲೆಯನ್ನು ಹೆಕ್ಕಿ ತಂದರೆ ದೇವರಿಗೆ ಸಲ್ಲುತ್ತದೋ ಅದು. ಪದ್ಮದ ಸೌಂದರ್ಯ ಸಾಕಾಗುವುದಿಲ್ಲ ಅಂತ
ಚಾರು ಸುಗಂಧ ಇದೆ ಅಂತ ಯಾವುದಾದ್ರೂ ವನ್ಯ ಪುಷ್ಪ ನಿಂದ್ಯ ಪುಷ್ಪವನ್ನು ತಂದರೆ ದೇವರಿಗೆ ಅದು ಸಮರ್ಪಣೆ ಆಗ್ತದ. ತುಳಸಿಯ ಯೋಗ್ಯತೆ ತಿಳಿದಿರಬೇಕು. ಅದಕ್ಕೆ ತುಲನೆ ಇಲ್ಲದ್ದರಿಂದ ಉಳಿದ ಯಾವುದನ್ನು ಸದೃಶವಾಗಿ ಹೊಂದಿಲ್ಲದ್ದು ಎಂಬುದರಿಂದ ಅದಕ್ಕೆ ತುಳಸಿ ಅಂತ ಹೆಸರು. ಯಾವುದರ ಜೊತೆಯಲ್ಲಿ ಅದನ್ನು ಹೋಲಿಸುವುದಕ್ಕಾಗುವುದಿಲ್ಲ. ಆ ತುಳಸಿಯನ್ನೇ ಕಾಲಡಿಗೆ ಹಾಕಿ ನಾವು ಯಾವುದನ್ನು ತಂದರೇನು, ಯಾವ ಭಕ್ತಿಯನ್ನು ಪ್ರದರ್ಶಿಸಿದರೇನು? ಇವರಿಗೆ ಭಕ್ತಿಯಿಂದ ಶಕ್ತಿ ಮುಖ್ಯವಾಗಿದೆ, ದೇವರ ದರ್ಶನಕ್ಕಿಂತ ಪ್ರದರ್ಶನ ಮುಖ್ಯವಾಗಿದೆ. ಆ ಕಾರಣದಿಂದಲೇ ತನ್ನ ಪರಾಕ್ರಮ, ತನ್ನ ಟಿವಿ ಅಂತ ಮಗನಾದವನು ಹುಚ್ಚು ಹಂಬಲವನ್ನು ಮೆರೆಸಿದ್ದಾನೆ. ಮಗ ಹುಟ್ಟಿದರೆ ಇಹದಲ್ಲೂ ಪರದಲ್ಲೂ ಅವನಿಂದಾಗಿ ಸದ್ಗತಿ ಎನ್ನುತ್ತಾನೆ. ಪ್ರತ್ಯಕ್ಷ ಖಳನಾಗಿ ಗೋಚರನಾಗುವ ಇವ ನನಗೆ ಮಗನೇ, ಇವ ಜನ್ಮದ ಹಗೆ ಅಂತ ನಾ ಹೇಳಬೇಕಷ್ಟೆ. ಇಷ್ಟಾದ ಮೇಲೆ ಇನ್ನೇನಾಗಿ ಏನು ಪ್ರಯೋಜನ? ಸಾಗಿನ್ನೇ ಸಾಗಿನ್ನಿ ಮಖದುರಗವೋ ಸಾಗಿ ಬಬಿಸುಗವ ಕಮಲಾಚನೋ ಆ ಗಡಿಯೊಳಗಿದ ತೋರ್ದಳನೆ ಕಮಲದ ಪ್ರಾಪ್ತಿಯೇ ಆ ಗಡಿಯೊಳಗಿದ ತೋರ್ದಳನೆ ಫಲ ಪ್ರಾಪ್ತಿಯೇ ನೀ ಗಾಳಿ ಕೃಷ್ಣನ ಮದನಾಗಂತೆನು ಎನ್ನುತ್ತಾ ನೀ ಗಾಳಿಸು ಕೃಷ್ಣನ ಮದನಾಗಂತೆನು ಎನ್ನುತ್ತಾ ಇನ್ನೇ ಸುರನಿ ಎನ್ನಯ ಪುಣ್ಯದ ಫಲವಿನಿದಲ್ಲದೆ ಕೃಷ್ಣ ಮಂತ್ರ ಇಲ್ಲದಿದ್ರೂ ನಡೀತದೆ, ತಂತ್ರ ಇಲ್ಲದಿದ್ರೂ ನಡೀತದೆ ದೇವರ ಪೂಜೆ. ಭಕ್ತಿ ಇಲ್ಲದಿದ್ದರೆ, ಭಕ್ತಿ ವಿನಾ ನಾವು ಮಾಡಿದ ಯಾವ ಕರ್ಮವೂ ನಿಷ್ಫಲವಾಗುತ್ತದೆ ಅಂತ ದೇವರು ಸಾರಿ ಸಾರಿ ಅನೇಕ ಪ್ರಕರಣದಲ್ಲಿ ಹೇಳಿರುವಾಗ, ಭಕ್ತರಾದ ನಾವು ಅಧಟರಾದ ಮೇಲೆ ಇನ್ನು ಯಾವ ಯಾಗದಿಂದ ಏನು ಯಜ್ಞ ಮಾಡಿ ಏನು? ಸಾಕಿ ಯಜ್ಞ, ಮಖ ದೀಕ್ಷೆಯೇ ನನಗೆ ಸಾಕು, ಇನ್ನು ದೇವರ ಅನುಗ್ರಹ ಸಂಪಾದಿಸ್ತೇನೆ ಅಂತಲ್ಲ, ದೇವರ ಪ್ರಕೋಪಕ್ಕೆ ಕಾರಣವಾಗುವಂತೆ ದೈವ ರಕ್ಷಿಸಿದ ಪಾಂಡವರನ್ನು ಸದೆಬಡಿದ ಮಗನ ಕೃತ್ಯಕ್ಕೆ ಆ ಕೃಷ್ಣನ ಪಾದ ಮೂಲಕ್ಕೆ ಶರಣಾಗಿ ಕ್ಷಮೆ ಕೇಳದ ಹೊರತಾಗಿ ಬದುಕಿನ ಉದ್ಧಾರದ ಹಾದಿ ತೆರೆದುಕೊಳ್ಳುವುದಿಲ್ಲ. ಈ ಪಾಪವನ್ನು ಹೀಗೆ ಉಳಿಯುವುದಕ್ಕೆ ಬಿಟ್ಟರೆ, ದೇವರನ್ನು ಧಿಕ್ಕರಿಸಿದ ಮಗನಿಗೆ ಅಪ್ಪನಾಗಿ ಉಳಿದು ಬಿಟ್ರೆ ಇನ್ನೆಷ್ಟು ಜನ್ಮಗಳನ್ನು ಯಾವ ಯಾವ ಹೀನಯೋನಿಗಳಲ್ಲಿ ಹೊಂದಿ ನಾ ಬವಣೆ ಅನುಭವಿಸಬೇಕಾಗ್ತದೋ ಅರಿತವರಾರು. ಬೇಡ, ಪರಾಕ್ರಮದಿಂದ ಗೆಲುವು ಬಂದಂತಹ ಹೊಳಪು 1000 ನಕ್ಷತ್ರಗಳಂತೆಯೇ ಹೊಳೆದರೇನು? ನಕ್ಷತ್ರಗಳು ಮಾತ್ರ ವಿರಾಜಿತವಾದಂತಹ ಅಂಬರ ಪಥದಲ್ಲಿ ಚಂದ್ರಮನೇ ಕಾಣುವುದಿಲ್ಲ ಅಂತಾದರೆ ಆ ಆಕಾಶಕ್ಕೆ ಹೇಗೆ ಶೋಭೆ ಇಲ್ಲವೋ? ಕ್ಷತ್ರಿಯ ಸಹಜವಾದ ಗೆಲುವುಗಳೇ ತುಂಬಿದಂತಹ ಕ್ಷತ್ರಿಯರ ನಾಡಲ್ಲಿ ದೈವಾನುಗ್ರಹ ಇಲ್ಲದಿದ್ದರೂ ಹಾಗೆ ಅದಕ್ಕೆ ಯಾವ ಶೋಭೆಯೂ ಇಲ್ಲ. ಆಗಾಗ ಮಿನುಗುವ ಗೆಲುವು ಮಾತ್ರ ಭ್ರಮೆ ಹುಟ್ಟಿಸ್ತದೆ. ಬೆಳಕುಂಟು ಉಂಟು ಅಂತ, ಕತ್ತಲು ನಿವಾರಣೆ ಆಗುವುದೂ ಇಲ್ಲ, ಬೆಳಕು ಸಿಕ್ಕುವುದೂ ಇಲ್ಲ. ಆದ್ದರಿಂದಲೇ ಶಶಿವದನನಾದಂತಹ ಯದುಕುಲೋದ್ಭವನಾದಂತಹ ಪರಮಕೃಷ್ಣ ಶ್ರೀಕೃಷ್ಣ ಆ ಪರಮಕಾರುಣಿಕ ಮೂರ್ತಿಯ ಪಾದಮೂಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮ್ಯತಾಂ ಎಂಬುದಾಗಿ ಕೇಳದೆ, ಹನಿ ನೀರೂ ಬೇಡ, ತುತ್ತು ಅನ್ನವೂ ಬೇಡ, ನನಗೆ ಸಾಕಿ ಮಖ ದೀಕ್ಷೆ. ಮಂತ್ರಿಗಳು, ಪರಿವಾರದವರು ಅವನನ್ನು ಹೊರಡಲಿಕ್ಕೆ ಹೇಳಿ ಮಗನನ್ನು. ಅವ ಇನ್ನೂ ಮರಳಲಿಲ್ಲ ಅಂತಾದರೆ ಅವನ ದಾರಿಗೆ ಅಡ್ಡಗಟ್ಟಿ, ಇಲ್ಲ ಕ್ಷಮಿಸದ ಹೊರತಾಗಿ ಮುಂದಡಿ ಇಡುವುದಕ್ಕೆ ಬಿರುವುದಿಲ್ಲ ಅಂತ ಕ್ಷಮೆ ಕೇಳದೆ ನನಗೆ ನಿಟ್ಟುಸಿರು ಬಿಡುವುದಕ್ಕಿಲ್ಲ. ಹೇಳಿ ಹೇಳಿ ಹೊರಡೋಣ ಹೊರಡೋಣ. ಆ ಸಮಯವೇ ಪರಮಾತ್ಮ ಕೃಷ್ಣರು ಉಸುರರೋ ಲಕ್ಷ್ಮೀ ಗಣಪರಿಸುತ್ತ ಗೋಜದೊಳಾದರ ನೀಜನಿತೆಡೆಗೆ ಆದೀಪಾದದಿ ಕರಪಿಸಿದರು. ಆ ಸಮಯವೇ ಪರಮಾತ್ಮ ಕೃಷ್ಣರು ಉಸುರರೋ ಲಕ್ಷ್ಮೀ ಮರಿದುದಾ
ಆತುರಾತುರವಾದಂತಹ ಚಿಂತನೆಯಲ್ಲಿ ಈ ಕಾಲಕ್ಕೆ ಮಯೂರಧ್ವಜನ ಆಸ್ಥಾನ ಎನ್ನುವುದು ಉಂಟು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಜೊತೆಯಾಗಿ ಸೇರಿಸಿಕೊಂಡು ಅರ್ಜುನನನ್ನು ಈ ಕಾಲಕ್ಕಾಗುವಾಗ ರಾಜದ್ವಾರವನ್ನು ಪ್ರವೇಶಿಸಿ ಮುಂದೆ ಬಂದ ಹಾಗಾಯಿತು. ಅವಸರದಲ್ಲಿರುವಂತಹ ಅರಸನನ್ನೇ ಕಂಡು ಆಗಬೇಕಾದ ಯುಕ್ತ ಕಾರ್ಯವನ್ನು ಸಾಧಿಸಬೇಕಾದದ್ದು ಲಕ್ಷ್ಯವಾದದ್ದರಿಂದ ಆಪತ್ತಿನ ಸೂಚನೆಯನ್ನು ಮುಖದಲ್ಲಿ ಕಾಣಿಸಿಕೊಳ್ಳುತ್ತಾ ಅವನ ಮುಂದೆ ನನ್ನ ಶಿಷ್ಯ ಸ್ವರೂಪಿಯಾದಂತಹ ಅರ್ಜುನನನ್ನೂ ಜೊತೆ ಸೇರಿಸಿ ಮುಂದುವರಿಯುತ್ತೇನೆ. ಹೇಳಿ ಹೇಳಿ ಅರಸ, ಅರಸ, ಒಳ್ಳೆಯದಾಗಲಿ, ಶ್ರೇಯಸ್ಸಾಗಲಿ, ದೀರ್ಘಾಯುಷ್ಯವಂತನಾಗು. ಚಂದವೇ ಮೊದಲೇ ಬಂದಿದ್ದ ಕಂತ್ರಿಯಂಗೆ ಬಂದು ವಿಪ್ರರು ಬರದೆ ಹೋವರ ನೀವು ಬಂದ ಕಾರ್ಯ ಬೇಡಿರೆ ನನಗೆಂದ ಭೂಸುರೇಂದ್ರನವನೋಳು ಚಂದವೇ ಮೊದಲೇ ವಂದಿಸದ ಕ್ಷತ್ರಿಯಂಗೆ ಪರತೆ ವಿಪ್ರರು ಭೂವರ ಚಂದವೇ ಸ್ವಾಮಿ ಭೂಸುರೋತ್ತಮರೇ, ರಾಜನ್, ಇದು ಮಯೂರಧ್ವಜ ರತ್ನಪುರದ ರಸ ಪಾದ ಮೂಲಕ ಸ್ವಾಮಿ. ಏನು ಸ್ವಾಮಿ, ನೀನು ವಂದಿಸುವುದಕ್ಕಿಂತ ಮೊದಲೇ 4 ಕೈಗಳಿಂದ ಆಶೀರ್ವಾದ ಮಾಡಿ ಆಗಿದೆ. ನಾವು ವಯೋವೃದ್ಧರಾದ ನೀವು ಮುಂದಿನಿಂದ ಹಿಂದಿರುವ ಹುಡುಗ ಅವನು ಆತುರವನ್ನು ತೋರಿ ನಾ ನಮಸ್ಕಾರ ಮಾಡುವ ಮೊದಲು ಅರ್ಘ್ಯಪಾದ್ಯಾದಿಗಳನ್ನು ಕೊಡುವ ಮೊದಲು ಆಶೀರ್ವಾದ ಮಾಡ್ತೀರಿ. ನೀವು ಆಶೀರ್ವಾದ ಮಾಡಬೇಕು ಅಂತಲೇ ನಮಸ್ಕಾರಕ್ಕೆ ಹೊರಟದ್ದು. ಆದರೆ ಯಾವ ವಿಪ್ರ ಅವನನ್ನು ಎದುರುಗೊಳ್ಳುವವನು ನಮಿಸುವ ಮೊದಲೇ ಆಶೀರ್ವಾದ ಮಾಡ್ತಾನೋ ಅವನ ಆಶೀರ್ವಾದ ಪಡೆದ ಮೇಲೆ ಬೇರೆ ಮಾಟ ಬೇಡುವಂತೆ. ಹೌದು, ನಮಸ್ಕಾರ ಮಾಡದೆ ಮಾಡಿದ ಆಶೀರ್ವಾದವೇ ಇವನ ಕುಲ ತೆಗೀತದೆ ಅಂತ ಮಾತು. ಹೌದು. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಭೂಸುರರಿಗೆ ತಪ್ಪಿ ನಡೆದವನಲ್ಲ, ದಾನ ಧರ್ಮಗಳಿಂದ ಹಿಂದುಳಿದವನಲ್ಲ ನಾನು. ಯಾವ ಅಪೇಕ್ಷೆ ಇದ್ದರೂ ಈಡೇರಿಸುವಲ್ಲಿ ಬದ್ಧ ಸಂಕಲ್ಪನಾದ ನಾ ವಿಪ್ರ ಪ್ರೀತಿಯಿಂದಲೇ ಮುಂದೊತ್ತಿ ಬರುವಾಗ ಅಷ್ಟ ಆತುರ ತಮಗೇನಿತ್ತೋ ಗೊತ್ತಿಲ್ಲ. ನಮ್ಮ ದೇಶಾಚಾರದಲ್ಲಿ ನಿಷಿದ್ಧ ಕರ್ಮ. ಹೌದು, ಯಾವುದೋ ಅನ್ಯ ದೇಶದಿಂದ ಬಂದ ನಿಮಗೆ ಸಮ್ಮತವೋ ಹೇಗೆ? ಬಹುಶಃ ನಿಮ್ಮ ಆಶೀರ್ವಾದ ಒಂದು ರೂಪಕದ ಹಾಗೆ ಉಂಟು ಸ್ವಾಮಿ. ದೇವರು ಮುನಿದವರಿಗೆ ಮತ್ತೆ ಭೂಸುರರು ಒಲಿಯುವುದಕ್ಕುಂಟೆ. ಆ ಮುನಿಸನ್ನೇ ದೇವರ ಪರವಾಗಿ ನೀವು ತೋರಿಸಿರ್ಬೇಕು. ಅಂತೂ ನನ್ನ ಗ್ರಹಚಾರ ನೆಟ್ಟಗಿಲ್ಲ ಅಂತ ತಾತ್ಪರ್ಯ. ಅದು ಹೇಗೂ ಇರ್ಲಿ, ಎಲ್ಲೋ ದೂರದಿಂದ ಬಂದ ಹಾಗುಂಟು. ಹೌದು. ಏನು ಸ್ವಾಮಿ, ಯಾಕೆ ಹೀಗೆ ಮಾಡಿದ್ರಿ? ನನ್ನಿಂದ ಏನಾಗಬೇಕು? ರಾಜನ್, ಕೆಲವೊಮ್ಮೆ ಶಾಸ್ತ್ರದ ತಲೆಮೆಟ್ಟಿ ರೂಢಿ ಎನ್ನುವುದು ನಿಂತು ಬಿಡ್ತದೆ. ಯಾಕೆ ಸ್ವಾಮಿ ಹಾಗೆ ಮೆಟ್ಟಬೇಕಾಗಿ? ಹಾಗಾಗಿ ನೀನಾಡಿದ ಮಾತಿನಲ್ಲಿ ಸಂಶಯದ ಕುರುಹು ಬಂದದ್ದು. ಹಾಗಂತ ವೇದದ ನಿಷ್ಠರಾಗಿ ಆಚಾರ ಸಂಪನ್ನರಾದಂತಹ ಬ್ರಾಹ್ಮಣರು ನಾವು ವಿಚಾರ ಗೊತ್ತಿಲ್ಲದೆ ಆಶೀರ್ವಾದ ಮಾಡಿದ್ದಲ್ಲ. ಮತ್ತೆ ಇದು ಗೊತ್ತುಂಟು. ಹಾಗಂತ ಇದು ನಿರ್ವಾಹ ಇಲ್ಲ, ಮಾಡಬಹುದು ಅಂತ ಹೇಳುವ ಶಾಸ್ತ್ರವೂ ಉಂಟು. ಯಾವತ್ತು ಬಂದಿದೆ ಬಿಡಿಸಿ ಕಾವಲಿಗೆ ಮುನ್ನ ಪಡೆಯದ ದೀಪದ ಕೈಯೋ ಒಡನೆ ದೋಷವಿಲ್ಲ ಕೇಳಿದೊಡನೆ ನೀವೆಯವು ನಾನು ನೆಂಡಿಗೆ ಬಂದೆ ನುಡಿದನು ಅರಸಿದ ಭಕ್ತಿನಲ್ಲಿ ಬಿಡಿಸಿ ಕಾವಲಿಗೆ ಮುನ್ನಾದ
ರಾಜನ್, ವಿಪ್ರವರೇಣ್ಯ. ರೂಢಿಯಲ್ಲಾದರೂ ಒಬ್ಬ ವಿಪ್ರನಿಗೆ ಸಾಮಾನ್ಯನಾದವನು ಎರಗುವುದರ ಉದ್ದೇಶ ಏನು ಅಂತ ಕೇಳಿದರೆ ಬ್ರಾಹ್ಮಣ್ಯವನ್ನು ಅಲ್ಲಿ ದೇವರ ಪ್ರತೀಕವನ್ನು ಕಂಡದರ ಪರಿಣಾಮವಾಗಿ ಅಲ್ವಾ? ಭೂ ದಿವಿಜರು ಅಂತ ಕರೆಯುವುದು ಅದಕ್ಕೆ ಅಲ್ವೋ? ಹಾಗಾದರೆ ಹೇಗೆ ಒಂದು ಗೋವಿನಲ್ಲಿ ತಾವು ಒಂದು ದೇವತಾ ಸ್ವರೂಪವನ್ನು ಕಾಣುತ್ತೇವೆಯೋ ಹಾಗೆಯೇ ಬ್ರಾಹ್ಮಣನಲ್ಲಿಯೂ ಕೂಡ ದೈವತ್ವದ ಪ್ರತೀಕವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅಂತ ಅರ್ಥ. ಕಂಡ ಆಕಾರಕ್ಕಿಂತ ಒಳಗಿರುವ ತತ್ವ ನಮಗೆ ಮುಖ್ಯವಾಗ್ತದೆ. ಹಾಗಾಗಿ ಬ್ರಹ್ಮಣೆ ಅನ್ಯತೆ ಜ್ಞಾಯತೆ ಅನೇನ ಇತಿ ಬ್ರಾಹ್ಮಣ. ಈ ತತ್ವ ಪ್ರಕಾರವಾಗಿ ಬ್ರಹ್ಮಜ್ಞಾನವನ್ನು ಹೊಂದಿದಂತಹ ಬ್ರಾಹ್ಮಣನಲ್ಲಿ ದೇವತ್ವವನ್ನು ಕಂಡು ಅವನಿಗೆ ಎರಗಿದಾಗ ಶಿಷ್ಟನಾದಂತಹ ಒಬ್ಬ ಬ್ರಾಹ್ಮಣ ಯಾವುದೇ ಕಾರಣಕ್ಕೂ ಮೊದಲಾಗಿ ಆಶೀರ್ವಾದವನ್ನು ಮಾಡಬಾರದು. ಈ ತತ್ವ ನನಗೆ ಗೊತ್ತುಂಟಪ್ಪ. ಅದು ಗೊತ್ತಿದ್ದ ಮೇಲೆ ಯಾಕೆ ಮಾಡಿದ್ರಿ ಸ್ವಾಮಿ? ನನ್ನ ಮೇಲೆ ಹಾಗೆ ಉಂಟೆ, ನಾನೇನು ಅಪಚಾರ ಮಾಡಿ? ಯಾವುದೇ ಆಗ್ರಹವನ್ನು ಹೊಂದಿ ನಿನ್ನ ಮೇಲೆ ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡಿ ನಿನಗೆ ಯಾವುದೇ ಅಪಚಾರ ಬಗೆಯಬೇಕು ಅಂತ ನಾನು ಮಾಡಿದ್ದಲ್ಲವಪ್ಪ. ಮತ್ತೆ ಇದಕ್ಕೇನರ್ಥ? ಶಾಸ್ತ್ರದ ಒಂದು ಮಾತುಂಟು, ರೂಢಿಯಲ್ಲಿ ಒಂದು ನಡೆ ಉಂಟು. ಹಡಸಿದೆ ಆಪತ್ತು ಅಂತ ಆದರೆ ನಿರ್ವಾಹ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಪೂರ್ವಾಶೀರ್ವಾದವನ್ನು ಒಬ್ಬ ವಿಪ್ರ ಮಾಡಿದ ಅಂತ ಆದ್ರೆ ಯಾವ ಕಾರಣಕ್ಕೂ ಅದು ಅಪರಾಧ ಆಗುವುದಿಲ್ವಪ್ಪ. ಹೌದು, ಬ್ರಾಹ್ಮಣ ತಾನು ಆಪತ್ತಿನಲ್ಲಿ ಇದ್ದೇನೆ ಅಂತಲೇ ಆಶೀರ್ವಾದದ ಮೂಲಕ ತೋರಿಸುವುದು. ಹೌದು, ಉಳಿದವರು ಯಾಚನೆಯಿಂದ ಯಾರಾದ್ರೂ ನನಗೆ ಸಹಾಯ ಮಾಡಿ ಅಂತ ಹೇಳುವುದು. ಹೌದು, ಬ್ರಾಹ್ಮಣ ಆಶೀರ್ವಾದದಿಂದಲೇ ಸಹಾಯ ಅಪೇಕ್ಷೆಯನ್ನು ತೋರಿಸುವ ಕ್ರಮ. ಹಾಗಾಗಿ ಇನ್ನೊಬ್ಬರಿಗೆ ಲೋಕ ಸಮಸ್ತ ಸುಖಿನೋ ಭವಂತು ಅನೋಭದ್ರಾಹ ಕೃತವೋ ಎಂತು ವಿಶ್ವತಃ ಇತ್ಯಾದಿಯಾದಂತಹ ಸದ್ಭಾವನೆಗಳನ್ನು ಹೊಂದಿರುವ ಬ್ರಾಹ್ಮಣನಲ್ಲಿ ಯಾವತ್ತಿದ್ದರೂ ಯಾಚನೆ ಎನ್ನುವುದು ಹೀಗೆ ಬರಬೇಕು ಅಂತ ಇದ್ರು ಇನ್ನೊಬ್ಬರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳುವ ಮನಸ್ಸುಂಟು ಅಂತ ಹೇಳುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಈ ರೀತಿಯ ಸ್ವಭಾವ ಅಷ್ಟೇ. ಅನ್ಯರಿಗೆ ಒಳಿತನ್ನು ಮಾಡುವವರನ್ನು ಸದಾ ಹಾರೈಸುವ, ಹೌದು, ಅಥವಾ ಅವರಿಗೆ ಒಳಿತನ್ನು ಹಂಬಲಿಸುವ. ಹೌದು. ನನ್ನ ಊರಿನಲ್ಲಿ ಬ್ರಾಹ್ಮಣರಿಗೆ ಆಪತ್ತು ಬರುವುದಕ್ಕಿಲ್ಲ, ನೀವ್ ಯಾಕೆ ಮಾಡಿದ್ರಿ ಸ್ವಾಮಿ? ಅಯ್ಯೋ ನನ್ನ ಅವಸ್ಥೆ ಏನು ಅಂತ ಹೇಳಿ. ಏನಾಯ್ತು? ಲಾಲಿಸಬೇಕಯ್ಯ, ಲಾಲಿಸೀಯ ಭೂಪ ಎನ್ನ ಬಾಲ ಕೃಷ್ಣ ಸಮ್ಮನೆಂಬ ಶಿಲಗೆ ಲಾಲಿಸಯ್ಯ ಭೂಪ ಎನ್ನ ಬಾಲ ಕೃಷ್ಣ ಸಮ್ಮನೆಂಬೀನಗಿ ವಿವಾದೋ ಆಲೋಚಿಸಿದೌಯದ ಅನುಕೂಲ ನಿನ್ನ ಬಳಿಗೆ ಕೃಪಾಳು ನಿನ್ನ ಬಳಿಗೆ ಬಹುದೇನೋ ದ್ರವ್ಯದನು ಮೂಲದೊಳು ಕೇಳು ಕೃಪಾಳು ನಿನ್ನ ಬಳಿಗೆ ಬಂದೆನೋ ಲಾಲಿಸಯ್ಯ ಭೋಪ ಎನ್ನ ಬಾಲ ಕೃಷ್ಣ ಶರ್ಮನೆಂಬ ನೀನಗೆ ಇವಾಗ ತೋಕಗ ರಾಜನ್, ವಿಪ್ರರೇ, ನಾಮಧೇಯದಲ್ಲಿ ನಾರಾಯಣ ಶರ್ಮ ಎನ್ನುವಂತಹ ಹೆಸರನ್ನು ಹೊಂದಿರುವಂತಹ ಒಬ್ಬ ಬ್ರಾಹ್ಮಣನಪ್ಪ ನಾನು. ಆಗಲೇ ನಿಮ್ಮ ಹೆಸರು ಹೇಳುವಾಗಲೂ ನಾರಾಯಣ ಸ್ಮರಣೆ ಆಗುತ್ತದೆ ಎಂಬುದೇ ಸಮಾಧಾನ. ಅಯ್ಯ, ಓ, ಬ್ರಾಹ್ಮಣನಾದವನು ಯಾವುದೇ ಕಾರಣಕ್ಕೂ ದ್ರವ್ಯ ಸಂಗ್ರಹವನ್ನು ಮಾಡಿ ಇಡಬಾರದು ಎನ್ನುವುದು ಶಾಸ್ತ್ರ ಅಲ್ವೋ? ಅವರು ಸಂಗ್ರಹಿಸುವ ದ್ರವ್ಯವೇ ಬೇರೆ ಅಲ್ವೋ? ಜ್ಞಾನ ದ್ರವ್ಯ. ಹಾಗಾದರೆ ಬ್ರಾಹ್ಮಣನಾದವನು ಕುಂಭೀಧಾನ್ಯ ಎಂಬ ನ್ಯಾಯೇನ ತನ್ನ ಬದುಕನ್ನು ಸಾಗಿಸಬೇಕು ಅಂತ ಹೇಳುವುದು ಶಾಸ್ತ್ರ. ನಾಳೆಗೆ ಎಷ್ಟು ಬೇಕು ಅಷ್ಟಿರ್ಬೇಕಂತೆ ಮನೆಯಲ್ಲಿ. ಹೌದು, ಅದಕ್ಕಿಂತ ಹೆಚ್ಚಿಗೆ ಇಟ್ಟುಕೊಳ್ಳಬಾರದು. ಯಾಕೆ ಅಂದರೆ ನಾಳೆಯನ್ನು ನಿರೀಕ್ಷಿಸುವ ಅಧಿಕಾರ ಇದ್ದರೂ ನಾಳೆಯ ಕುರಿತಾಗಿ ಬದುಕಿನಲ್ಲಿ ಖಚಿತತೆ ಇಲ್ಲ ಅಂತ ಸರಿಯಾಗಿ ತಿಳಿದವರು ಬ್ರಾಹ್ಮಣರು. ಹಾಗಾಗಿ ಜ್ಞಾನಪೂರ್ಣನಾಗಿ ಇಂತಹ ವ್ಯವಹಾರವನ್ನು ಮಾಡಬಲ್ಲಂತಹ ಒಬ್ಬ ಬ್ರಾಹ್ಮಣನಾಗಿ ಆಚಾರ ಸಂಪನ್ನನಾಗಿ ದಿನ ಕಳೆಯುತ್ತಿರುವ ನಾನು
ಈ ಕರ್ಮಗಳನ್ನು ಮಾಡುತ್ತಾ ಬ್ರಾಹ್ಮಣನಾಗಿ ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಅದಕ್ಕೆ ಅನುಗುಣವಾಗಿ ದಿನವನ್ನು ಸಾಗಿಸ್ತಾ ಇದ್ದವ. ಆದರೆ ಒಬ್ಬ ಗೃಹಸ್ಥನಪ್ಪ ನಾನು. ನನ್ನ ಬದುಕಿನಲ್ಲಿ ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ನನಗೆ ಬಾಲನಾಗಿ ಈ ಬಾಲ ಕೃಷ್ಣ ಶರ್ಮ ಎನ್ನುವಂತಹ ಬಾಲನಾದ ಕೃಷ್ಣ ಶರ್ಮ ಅಂತ ಹೇಳುವಂತಹ ಮಗನನ್ನು ಹೊಂದಿದ್ದೆ. ಇವನೆಯ ಇವ ಮಗ ಅಲ್ಲ, ಇವ ಶಿಷ್ಯ. ಓ ಇವ ಮಗ ಅಲ್ಲ ಅಲ್ಲ, ಓ ಮಗ ಬೇರೆ. ಓ ನಾರಾಯಣ ಶರ್ಮರಿಗೆ ಕೃಷ್ಣ ಶರ್ಮ ಅಂತ ಮಗ. ಹೌದು, ಇದು ಶಿಷ್ಯ. ಇದು ಶಿಷ್ಯ. ಮಗ ಬರ್ಲಿಲ್ವಾ? ಮಗ ಬರಲಿಲ್ಲ, ಬಂದ್ರೆ ಬರುವಂತಹ ಸ್ಥಿತಿಯಲ್ಲಿಲ್ಲ. ಏನಾಯ್ತು ಸ್ವಾಮಿ? ಹೊರಟೆವು. ಅದು ಹೇಳುವಾಗ ಅಷ್ಟು ದುಃಖ ಯಾಕೆ? ಪರಿಸ್ಥಿತಿ ಹಾಗುಂಟಪ್ಪ. ಏನು ಪರಿಸ್ಥಿತಿ? ಮಗನಿಗೆ ವಿವಾಹ ಕಾರ್ಯವನ್ನು ನೆರವೇರಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಮನೆಯವರೆಲ್ಲ ಒಂದು ವಿವಾಹದ ಸಡಗರದಲ್ಲಿದ್ದೆವು. ಅನೇಕ ಮನೆಗಳಲ್ಲಿ ಮಾಂಗಲ್ಯೋತ್ಸವವನ್ನು ನಡೆಸಿದ ನಿಮ್ಮ ಮನೆಯಲ್ಲಿ ಶುಭ ಶೋಭನ ಕರ್ಮಗಳಾಗಬೇಕಾದ್ದೇ ಸಕಾಲದಲ್ಲಿ ಮಗನಿಗಲ್ವೋ? ನಾನು ಆಗಲೇ ಹೇಳಿದ್ದ ಹಾಗೆ ದ್ರವ್ಯ ಸಂಗ್ರಹವನ್ನು ಮಾಡದೇ ಇದ್ದ ಬ್ರಾಹ್ಮಣನಾದರೂ ವಿವಾಹ ಕಾಲದಲ್ಲಿ ಮಗನಿಗಾದರೂ ವಿವಾಹ ಕಾರ್ಯವನ್ನು ಮಾಡಬೇಕು ಅಂತ ಇದ್ರೆ ಯಾಚನೆ ಎನ್ನುವುದು ಬ್ರಾಹ್ಮಣನಿಗೆ ಅಪರಾಧ ಅಲ್ವಲ್ಲ? ಖಂಡಿತವಾಗಿ ಕೊಡುವುದಕ್ಕೂ ಪಡೆಯುವುದಕ್ಕೂ ಅಧಿಕಾರ ಇದ್ದವರಲ್ವೋ? ಇದ್ದವರಿಂದ ಪಡೆದರೆ ಧಾರ್ಮಿಕರಾದವರು ಕೊಡ್ತಾರೆ. ದಾನವ ಪರಿಗ್ರಹವ ಎರಡು ನಮಗಿರುವ ಕರ್ಮವೇ ತಾನೆ. ಹೌದೇ ಹೌದು. ಆ ಉದ್ದೇಶದಿಂದ ಉಳ್ಳವರಲ್ಲಿ ಕೇಳಬೇಕು ಎನ್ನುವ ದೃಷ್ಟಿಯಿಂದ ಈ ರಾಜ್ಯದ ನೆನಪಾಯಿತು. ಓ, ಉಳ್ಳವರದ್ದು ಅಂತಾದಾಗ ಈ ರಾಜ್ಯದ್ದೇ ನೆನಪಾಯ್ತಾ? ಹೌದು, ನಮ್ಮ ಪುಣ್ಯ. ಆಗ್ಲಿ ಆಗ್ಲಿ. ಪರಮ ಧಾರ್ಮಿಕನೆನಿಸಿಕೊಂಡಂತಹ ಸದ್ಧರ್ಮದಿಂದ ಈ ಕಾಲಕ್ಕಾಗುವಾಗ ಧರೆಯಲ್ಲಿ ವಿಶೇಷ ನೆಗಳತೆಯನ್ನು ಹೊಂದಿರುವ ರತ್ನಾಕ್ಯಪುರದ ಅರಸನಾದಂತಹ ಮಯೂರ ಧ್ವಜನಲ್ಲಿ ನಾವು ಹೋದದ್ದು ಹೌದು ಅಂತ ಆದರೆ ನನ್ನ ಬಡತನ ನೆಗೆಯಿತು. ನನ್ನ ಮಗನ ಮದುವೆ ಮಾಡುವುದಕ್ಕೆ ಒಂದು ನೀವು ಅಳುವುದು ಯಾಕೆ ಸ್ವಾಮಿ? ಕೊಡೋಣ, ಮಗನಿಗೆ ಬೇಕಾದ್ದು ಕೊಡೋಣ. ನಿಮ್ಮಂತಹ ಬ್ರಾಹ್ಮಣರಿಗಾಗಿ ಕೊಡುವುದಕ್ಕೆ ಅಲ್ವೋ ನಾವು ದ್ರವ್ಯ ಸಂಚಯ ಮಾಡುವುದು. ರಾಜನ್, ಆಶೆಯಿಂದ ದಾರಿಯಲ್ಲಿ ಬರ್ತಾ ಇದ್ದೆವು. ರಾಜದಾರಿಯಲ್ಲಿ ಬರಬೇಕು ಅಂತ ಇದ್ರೆ ಒಂದು ಘಟನೆ ನಡೆದು ಹೋಯ್ತು. ಕೆಲವು ಜನರು ಸಿಕ್ಕಿದ್ರು, ನಮ್ಮನ್ನು ತಡೆದ್ರು. ಹೇಳಿದ್ರು, ಈ ದಾರಿಯಲ್ಲಿ ನೀವು ಹೋಗಬೇಡಿ ಅಪ್ಪ, ಅಲ್ಲಿ ಜೋರು ಯುದ್ಧ ಆಗ್ತಾ ಉಂಟು. ದಾರಿ ತಡೆದ್ರ? ಹೌದು, ಯುದ್ಧದ ದಾರಿ ಅಂದ್ರೆ ಯುದ್ಧದ ದಾರಿ. ಹಾಗಾಗಿ ಇಲ್ಲಿಗೆ ಹೋಗಿ ನಿಂತಾದ್ರೆ ಇಲ್ಲಿ ಏನೋ ಒಂದು ಬಹಳ ದೊಡ್ಡ ಘನಘೋರ ಯುದ್ಧ ಆಗ್ತದೆ, ನಿಮ್ಮ ಜೀವಕ್ಕೆ ಆಪತ್ತು ಬರ್ತದೆ. ಹಾಗೊಂದು ಅನಪೇಕ್ಷಿತ ಅನಾಹುತ ಆದದ್ದು ಹೌದು ಸ್ವಾಮಿ. ಅದು ನಿಮ್ಮ ಮಾರ್ಗವನ್ನು ತಡೆಯಿತಲ್ಲ. ದೇವರ ಮಾರ್ಗ, ದೇವರನ್ನು ಒಳಗಿರಿಸಿದ ಬ್ರಾಹ್ಮಣರ ಮಾರ್ಗ ಎಲ್ಲ ತಡೆಯಲ್ಪಟ್ಟಿತ್ತು. ನನ್ನ ಕರ್ಮ. ಅಯ್ಯೋ, ಹಾಗಂತ ಈ ರಾಜ್ಯಕ್ಕೆ ಪ್ರವೇಶವೇ ಇಲ್ವಾ ಅಂತ ಕೇಳುವಾಗ ಕೆಲವರು ಹೇಳಿದ್ರು ಮಾರ್ಗ ಹಲವು ಉಂಟಲ್ಲ. ಹೌದು, ಒಂದು ಊರಿಗೆ ಒಂದೇ ದಾರಿ ಅಲ್ವಲ್ಲ, ಕಷ್ಟವಾದ್ರೂ ಒಂದು ಬಳಸು ದಾರಿ ಉಂಟು. ಕಾಡು ದಾರಿಯ ಮೂಲಕವಾಗಿ ನೀವು ಹೋದ್ರೆ ಇಲ್ಲಿಗೆ ಹೋಗ್ತದೆ ರತ್ನಾಕ್ಯಪುರಕ್ಕೆ ಅಂತ ದಾರಿ ತೋರಿಸಿದ್ರಪ್ಪ. ನನ್ನಂತವನಿಗೆ ಪತಿತನಾಗಿರುವಾಗ ಹೋಗುವುದಕ್ಕೊಂದು ಮಾರ್ಗ ಕಂಡು ಹೊರಟು ನಿಂತವ ನಾನು. ನಿಮಗೆ ದಾರಿ ಸಿಕ್ಕದಿರ್ತದ? ದಾರಿ ಯಾವುದಯ್ಯ ಅಂತ ಕೇಳುವಾಗ ಹೇಳಿದರು ಹತ್ತಿರದಲ್ಲೇ ಉಂಟು ಅಂತ. ಎಲ್ಲರಿಗೂ ದಾರಿ ತೋರಿಸಿ ವೈಕುಂಠಕ್ಕೆ ಮಾರ್ಗದರ್ಶನ ಮಾಡುವ ನೀವೇ ಕೇಳಿದ್ರ ದಾರಿ ಯಾವುದರಯ್ಯ ಅಂತ? ಹಾಗಂತ ವೈಕುಂಠ ಅಂತ ಹೇಳ್ತಾರೆ. ಇಲ್ಲಿಂದ ಎಷ್ಟು ದೂರ ಅಂತ ಕೇಳಿದ್ರೆ ಯಾವನಿಗೂ ಹೇಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಅಂತ ನೀವು ಉತ್ತರ ಹೇಳಿದ ಮೇಲೆ ದೂರ ಎಷ್ಟು ಅಂತ ಕೇಳುವುದಕ್ಕೆ ಅವರಲ್ಲೂ ಧೈರ್ಯ ಉಳಿಯುವುದಿಲ್ಲ. ಹಾಗಂತ ಹೇಳಿದ ಕ್ರಮದಲ್ಲಿ ಹೋದ್ರೆ ಸಾಕು, ಸಿಗ್ತದೆ ಅಂತ ಭರವಸೆ ಬರ್ತದೆ. ಏನು ಮಾಡೋಣ, ಬ್ರಾಹ್ಮಣ್ಯದ ಆಚರಣೆಯಲ್ಲಿ ವಿಧಾನದಿಂದ ನನ್ನ ಜೀವನ ಸಾರ್ಥಕ್ಯ ಮಾಡಿಕೊಳ್ಳುವ ಅಂತ ಹೇಳಿ ಹೊರಟಂತಹ ನನಗೆ ಹರಿದರ್ಶನ ಆಯ್ತಪ್ಪ. ಅಯ್ಯೋ ದೇವರೇ. ಸ್ವಾಮಿ, ಇಷ್ಟು ಪ್ರಾಜ್ಞರಿದ್ದೀರಿ, ಬುಧಕುಲೋತ್ತಮರಿದ್ದೀರಿ, ನಿಮ್ಗೆ ಏನಾಯ್ತು ಇಷ್ಟು? ಅಯ್ಯೋ, ನನ್ನ ಮಗ ಇವತ್ತು ಇಲ್ಲ, ಹರಿಯ ಬಾಯಿಗೆ ಸಿಕ್ಕಿ ಬಿದ್ದಿದ್ದಾನೆ. ನೀವ್ ಯಾಕೆ ಅದಕ್ಕೆ ಇಷ್ಟ ಅಳುವುದು? ಒಳ್ಳೇದಾಗ್ಲಿಲ್ವೋ? ಯಾಕೆ ಅದು ಹೇಗೆ ಹೇಳ್ತೀವಿ? ಮದನ ಪಿತ ಕರಿಯೊಬ್ಬನಲ್ಲದೆ ಬುಧಕುಲೋತ್ತಮ ಎನ್ನ ರಾಜದಿ ಮದನ ಪಿತ ಹರಿಯೊಬ್ಬನಲ್ಲದೆ ಬದನು ಹರಿ ನಿನ್ನಾತ್ಮಜಂಗಿನೊದಗಿ ತಿನ್ನಿನಲಿ ಅದ್ಭುತವಿದಾಶ್ಚರ್ಯ ಕೇಳಿದೆ, ಅದ್ಭುತವಿದಾಶ್ಚರ್ಯ ಕೇಳಿದೆ. ಸದಮಲನಿಗಿಂದಲಗುದೇನದನು ವಿಸ್ತರಿಸೆನನು ಕಪಟದ ವೃತ್ತಿಪನು ಗುರಿದನು ಬುಧಕುಲೋತ್ತಮ ಎನ್ನ ರಾಜ್ಯದಿ ಮದನ ಪಿತಕರಿಯೊಬ್ಬನಲ್ಲದೆ ಬದನು ಹರಿ ನಿನ್ನಾತ್ಮಜಂಗಲೊದಗಿ ತಿಂದಿನಲಿ
ಆತಂಕದಿಂದ, ಆಕ್ರೋಶದಿಂದ, ದುಃಖದಿಂದ ಜರ್ಜರಿತರಾಗಿ ಮಗನನ್ನು ಹರಿ ಹಿಡಿಯಿತು ಅಂತ ಹೇಳಿದ್ದು ಯಾಕೆ ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ಏನು ಮಾಡುವ ನೀವು ಹೇಳಿದ ಕ್ಷಣದಲ್ಲಿ ನನಗೆ ರೋಮಾಂಚನ ಆಯ್ತು. ಯಾಕಪ್ಪ? ಯಾವಾಗ ನನ್ನನ್ನು ಹರಿ ಹಿಡಿಯುತ್ತದೆ ಅಂತ ನಾ ಕಾಯ್ತಾ ಇದ್ದ. ನನ್ನ ಮೈ ಬೆವರ್ತಾ ಉಂಟು. ನನ್ನ ಊರಿನಲ್ಲಿ ನನ್ನನ್ನು ಹಿಡಿಯಬೇಕಾದ ಹರಿ ನನ್ನನ್ನು ಮುಟ್ಟದೆ ನಿಮ್ಮ ಮಗನನ್ನು ಹಿಡಿಯಿತು ಅಂತ ನೀವು ಹೇಳುವಾಗ ಕಾಯ್ತಾ ಇದ್ದವನಿಗೆ ಹಿಡಿಯಲಿಲ್ಲ ಅಂತ ಆತಂಕ ಆದ್ರೆ ಹಿಡಿದವರಿಗೆ ಹಿಡಿಯಿತಲ್ಲ ಅಂತ ಆಶಂಕೆ ಬಂತು. ಇದು ಆಶ್ಚರ್ಯ ಆಗುತ್ತದೆ. ಹರಿ ಹಿಡಿಯುವುದಕ್ಕೆ ಕಾಯಬೇಕಾದವರಲ್ವ ನಾವು ಹರಿ ಹಿಡಿಯುವುದಕ್ಕೆ ಕಾಯಬೇಕಾ? ಎಲ್ಲ ರಾಜ್ಯದಲ್ಲಿ ಮದನ ಪಿತನಾದ ಹರಿಯಿಂದ ಹಿಡಿಸಿಕೊಳ್ಳುವುದಕ್ಕೆ ಕಾಯುವವರೇ ಇರುವುದು. ಎಲ್ಲಿಯಾದ್ರೂ ಕಂಡ್ರೆ ಆ ಹರಿ ಮಾತ್ರ. ಅವ ಕಂಡ್ರೆ ನಿಮ್ಮ ಮಗನನ್ನು ಹಿಡಿದ್ರೆ ದೈವಾನುಗ್ರಹ ಆಯ್ತು ಅಂತ ಸಂಭ್ರಮಿಸಬೇಡ ರಾಜನ್. ನೀನು ಯಾರನ್ನು ಹೇಳ್ತಾ ಇರುವುದು? ಹರಿಯನ್ನು, ಶ್ರೀಹರಿಯನ್ನು. ಚತುರ್ಬಾಹುವಾದ ಹರಿ. ನಾನು ಅದನ್ನು ಹೇಳಿದ್ದಲ್ಲ, ಮತ್ತೆ 4 ಕಾಲಿನ ಹರಿ. ಸಿಂಹವನ್ನು ಹೇಳಿದ್ದು ಪುಣ್ಯಾತ್ಮ. ನನ್ನ ಮಗ ಸಿಂಹದ ಬಾಯಿಯಲ್ಲಿದ್ದಾನೆ. ಅಯ್ಯೋ ಸ್ವಾಮಿ, ಹೌದು, ನಾನು ಹೇಳಿದ 4 ಕೈಯ ಹರಿಯು ಸಿಂಹವಾಗಬಲ್ಲ ಹರಿಯೇ. ಅದು ನರಹರಿ ಇರುವ ನರಹರಿ ಆಗಬಲ್ಲ. ಹೌದು. ಆದ್ರೆ ಈಗ ನಿಮ್ಮ ಮಗನನ್ನು ಹಿಡಿದದ್ದು ಸಿಂಹ. ಅದ್ಭುತ, ಅದ್ಭುತ, ಆಶ್ಚರ್ಯ. ಯಾಕೆ ಅಂದ್ರೆ ಒಂದು ತಪೋವನದಂತೆ ಈ ರಾಜ್ಯವನ್ನು ಬೆಳೆಸಿದ ರಾಜರ್ಷಿ ಅಂತ ಇದು ತನಕ ಸಮಾಧಾನ ಇತ್ತು. ಕ್ರೌರ್ಯ ಇದ್ದಂತಹ ಸ್ವಭಾವನಿಷ್ಠರಾದ ಖಗಮೃಗಗಳಾದರು ಅತಿಕ್ರಮಣ ಮಾಡದ ನೆಮ್ಮದಿ ಇತ್ತು. ಹೌದು. ಆ ನನ್ನ ರಾಜ್ಯದಲ್ಲಿ ಒಬ್ಬ ವಿಪ್ರಬಾಲನನ್ನು ಹರಿಯೊಂದು ಸಿಂಹ ಹೌದು ಆಕ್ರಮಿಸಿ ಹಿಡಿಯಿತು ಅಂದರೆ ಹೌದು ಹೌದು. ಊರಿನೊಳಗಿದ್ದವರು ಕ್ರೌರ್ಯವನ್ನು ಮೇರೆ ಮೀರಿ ಹರಿಸಿದ್ರು ಅಂತ ಆದ್ರೆ ಕ್ರೂರವಾದದ್ದು ಊರಿನೊಳಗೆ ಬಂದು ತೋರಿಸ್ತದೆ ತನ್ನನ್ನು. ಅದರ ನೆಲೆಗೇನಾದರೂ ತೊಂದರೆ ಆಯ್ತು ಅಂತ ಆದ್ರೆ ಅಂಥದ್ದು ಬರುವುದುಂಟು. ಆದ್ರೆ ಈ ಕಾಲಕ್ಕಾಗುವಾಗ ಯೋಗ್ಯನಾದ ಮಗನನ್ನ ಜೊತೆಯಲ್ಲಿಲ್ಲ ಅಂತಾದ್ರೆ ಕ್ಷಮಿಸಿ ಕ್ಷಮಿಸಿ ಆಗುವುದಿಲ್ಲಪ್ಪ. ಇದಕ್ಕೆ ಕರ್ತೃತ್ವ ನನ್ನದೇ ಇರಬೇಕು. ನಾ ಬೆಳೆಸಿದ ನನ್ನ ಮಕ್ಕಳಂತಿದ್ದವರು ತಪ್ಪಬಾರದೆಂಬ ಕಾಳಜಿ ಸೋತು ಹೋಗಿ ನನ್ನ ಮಗನೇ ತಪ್ಪಿ ನಡೆದದ್ದರ ಪರಿಣಾಮ ಅವರ ಕ್ರೌರ್ಯವೇ ಕಾರಣವಾಗಿ ಕ್ರೂರ ಮೃಗ ನಿಮ್ಮ ಮಗನನ್ನು ಹಿಡಿದದ್ದು ಹೌದಾದ್ರೆ ಸ್ವಾಮಿ ಸ್ವಾಮಿ, ನಾನು ಇನ್ನು ಏನು ಮಾಡ್ಲಿ? ಈ ಪಾತಕಕ್ಕೆ ಈಗ ನಾ ಹಿಡಿದಾಗಿದೆ ಅಂತ ನೀವು ಹೇಳ್ತೀರಿ. ಏನು ಮಾಡುವುದಕ್ಕೆ ಸಾಧ್ಯ? ಏನು ಮಾಡ್ಲಿ ಅಂತ ಹೇಳಿಕೊಂಡು ಸಿಂಹದ ಬಾಯಿಯಲ್ಲಿದ್ದಂತಹ ನನ್ನ ಮಗನನ್ನು ನೋಡಿ ಅಯ್ಯೋ ಅಂತ ನಾನು ಅಲ್ಲ ಬಿಡಿಸುವುದಕ್ಕೆ ಯತ್ನಿಸಬೇಕಾಗಿ ನಾನು ಕೈ ಮುಗಿದು ಕೇಳಿಕೊಂಡೆ. ನಾವು ನಂಬಿದ ಭಗವಂತ ಅಂತ ಹೇಳುವ ಒಬ್ಬ ಇದ್ದಾದ್ರೆ ನೀವೇನು ಮಾತಾಡ್ತೀರಿ ಸ್ವಾಮಿ? ಕೈ ಮುಗಿದೆಲ್ಲ ಕೇಳಿಕೊಂಡ್ರೆ ಅದು ಮಾತಾಡ್ತದೋ? ಅಲ್ಲ ಪಾಪ, ನೀವು ಆ ಮಗುವಿನ ಅಪ್ಪನಾಗಿ, ಆ ಮಗನ ಅಪ್ಪನಾಗಿ ಆಗ ಕಂಡದ್ದು ಮಾಡಿದ್ರಿ. ಇಲ್ಲದಿದ್ರೆ ಸಿಂಹದಲ್ಲಿ ಕೈ ಮುಗಿದು ಹೇಳಿದ್ರೆ ಮಾತಾಡ್ತದೋ? ಅದನ್ನು ಬಿಡಿಸುವುದಕ್ಕೆ ಬೇರೆ ಏನಾದ್ರೂ ತಂತ್ರ ಅಲ್ವೋ ಮಾಡಬೇಕು. ಏನು ಮಾಡೋಣ, ನನಗೆ ಬೇರೆ ದಾರಿ ಕಾಣದೆ ಅದಾದ್ರೂ ಒಂದು ಫಲಿಸ್ತದ ಅಂತ ಹೇಳುವ ಆ ಕೊನೆಯ ಹತಾಶೆಯ ಭಾವದ ಪ್ರಯತ್ನ ಅದು. ನಿಮ್ಮ ವಿಶ್ವಾಸ? ಆದರೆ ಒಂದು ಆ ಸಿಂಹ ಮಾತಾಡ್ಲಿಕ್ಕೆ ಪುಣ್ಯಾತ್ಮ. ಸಿಂಹ ಮಾತಾಡಿದೆ. ಯಾರಾಗಿ? ಅದು ಬಾಯಲ್ಲಿ ಹಿಡ್ಕೊಂಡದ್ದು ಮಾತ್ರ, ರಕ್ತ ಬರಲಿಲ್ಲ. ಸಿಂಹವಾಗಿ ಮಾತಾಡುವುದು ನಮ್ಗೆ ಗೊತ್ತಿಲ್ಲ. ಮಾತಾಡುವ ಸಿಂಹವನ್ನು ನಾವು ಗ್ರಹಿಸುವುದು ನರಹರಿ ಅಂತ ಮಾತ್ರ. ನಾನು ಆಗ ಹೇಳಿದಲ್ಲಿಗೆ ಬಂತು. ಹೌದು, ಅದು ಮಾತಾಡುವ ಸಿಂಹವೇ. ಈಗ ಸಿಂಹಕ್ಕೆ ಸಿಂಹದ ಭಾಷೆ ಅರ್ಥ ಆದೀತು ಅಂತ ನಾವೆಲ್ಲ ತರ್ಕಿಸಿಕೊಳ್ಳುವುದು. ಆದ್ರೆ ನಾನು ಮಾತಾಡುವಾಗ ಅದು ಮನುಷ್ಯರ ಭಾಷೆಯಲ್ಲಿ ಮಾತಾಡುವುದಕ್ಕೆ ತೊಡಗಿತ್ತು. ನನಗೆ ಸಿಂಹದ ಭಾಷೆ ಬರುವುದಿಲ್ಲ. ಇದು ಅದ್ಭುತದ ಮೇಲೆ ಅದ್ಭುತ, ಆಶ್ಚರ್ಯದ ಮೇಲೆ ಆಶ್ಚರ್ಯ, ಆಘಾತದ ಮೇಲೆ ಆಘಾತ. ಏನು ಮಾತಾಡಿತ್ತು ಸ್ವಾಮಿ? ನಾನು ಕೇಳಿದೆ, ನೋಡು, ಮದುವೆ ಆಗುವ ಮಗು, ನಿನಗೆ ಮಾಂಸ ಬೇಕು ಅಂತ ಇದ್ರೆ ನನ್ನನ್ನು ತಿನ್ನು ಮಾರಾಯ. ಅಲ್ಲ, ನೀವು ಹೇಳಬೇಕಾದ್ದೆ. ಮಗನನ್ನು ಉಳಿಸುವುದಕ್ಕೆ ಯಾವ ಅಪ್ಪ ಹೀಗೆ ಹೇಳುವುದಿಲ್ಲ? ಹೇಳಬೇಕಾದ್ದೆ. ನಾಳೆಯ ದಿವಸ ತಿಲೋದಕವನ್ನು ಕೊಡುವುದಕ್ಕೆ, ಪಿಂಡ ಪ್ರದಾನವನ್ನು ಮಾಡುವುದಕ್ಕೆ ನನ್ನ ವಂಶದಲ್ಲಿ ಒಬ್ಬ ಮಗ ಉಳಿದ ಅಂತ ಆದ್ರೆ ನಾನಿವತ್ತಲ್ಲ ನಾಳೆ ಆದ್ರೂ ಬಿದ್ದು ಹೋಗುವ ಮರ ಅಲ್ವ? ಇಹದಲ್ಲಿ ದುರ್ಗತಿ ಆದ್ರೂ ಪರದಲ್ಲಿ ಆದ್ರೂ ಸದ್ಗತಿ ಆಗ್ತದೆ, ಸತ್ಯವೇ. ಹಾಗಾಗಿ ಪರಿಪರಿಯಾಗಿ ಕೇಳಿಕೊಂಡೆ. ಆದ್ರೆ ಏನು ಯೇಸು ಹೇಳಿದರು, ಬಿಡುವನಲ್ಲ ಅಣುಗನಾಶೆಯುಳ್ಳಡಿ ದಾನ ಧರ್ಮ ಕ್ರತುಗಳು ನಡೆಸಿ ತಾ ಸುಶೀಲ ತ್ವರಿ ಮೆರೆವ ಶಿಖಿತ್ವ ಜನ ಬೇಗ ಭಾಗದೊಳರ್ಧವ ಶಿಖಿತ್ವ ಜನ ಬೇಗ ಭಾಗದೊಳರ್ಧವ ಅರ್ಧ ಭಾಗವತ ಸುತನ ಬಿಡುವೆ ನೀ ಬರುವನ ಗಮೀತನ ಸಿಗುವುದಲ್ಲಿರುತ್ತ ಸೂತ
ತನ ಬಿಡುವೆ ನೀ ಬರುವ ತನಕ ಗೀತನೋ ಗಾಸಿವನಲ್ಲ. ಹೌದು, ಎನ್ನುತ್ತಲಾರು ಗೀತನಿ ತನಗೆ ಭಾಟಿಯೊಂದುಂಡು ಕಡುಗಿದಲರ್ಭಗನ ಭ್ರಮೆಯುಳೈ ತಂದೆ ನಿನ್ನ ಬಳಿಗೆ. ಅರ್ಭಕನ ಭ್ರಮೆಯುಳೈ ತಂದೆ ನಿನ್ನ ಬಳಿಗೆ. ಏಸು ದುಃಖಿಸಿದರಿವನ ಬಿಡುವನಲ್ಲ. ಅಣುಗಣಾಶೆಯುಳ್ಳಡಿ ದಾನ ಧರ್ಮ ಕ್ರತುಗಳು ನಡೆಸಿ ತಾಶುಶೀಲತ್ವದಿಂದಿರುವ ಶಿಖಿ ಧ್ವಜನ ದೇಗದ ಭಾಗದೊಳು ಅರ್ಧನುತ ರಾಜನ್ ಬಹುಪರಿಯಾಗಿ ದುಃಖಿಸಿದೆ. ನನ್ನ ಕಣ್ಣೀರನ್ನು ನೋಡಿ ಆದರೂ ಕ್ರೂರಿಯಾದ ಸಿಂಹಕ್ಕೆ ಏನಾದರೂ ಕನಿಕರ ಬರ್ತದೆ ಎನ್ನುವ ಆಶೆಯಿಂದ ಅದರ ಮುಖವನ್ನೇ ನೋಡಿದೆ. ಮನುಷ್ಯರ ಭಾಷೆ ಉಂಟು ಅಂತ ಆದ ಮೇಲೆ ಎಲ್ಲಿಯಾದ್ರೂ ನೀವು ನಮ್ಮ ಪುಣ್ಯಕ್ಕೆ ಮನುಷ್ಯರ ಮನುಷ್ಯರ ಭಾವವು ಇದ್ರೆ ಅದೇ ಆಶೆಯಿಂದ ನಾ ಕೇಳಿದ್ದು. ಏನೆಂದಿತ್ತು? ಬಿಟ್ಟು ಬಿಡು ಬಿಟ್ಟು ಬಿಡು ಅಂತ ಪರಿಪರಿಯಾಗಿ ಕೇಳಿದರು. ನನ್ನನ್ನು ತಿನ್ನು ಅಂತ ಕೇಳಿದರೆ ಅದಕ್ಕೆ ಒಪ್ಪುವುದೇ ಇಲ್ಲ. ಅದು ಏನು ಮಾಡ್ಲಿಪ್ಪ, ಏನಾದರೂ ಮಾಡಿ ನನ್ನ ಮಗನನ್ನು ಬದುಕಿಸುವುದಕ್ಕೆ ಒಂದು ದಾರಿಯೇ ಇಲ್ವ ಅಂತ ಕೇಳಿ ಕೂಗಿದಾಗ ಕೊನೆಗೆ ಒಂದು ಮಾತು ಹೇಳಿತು. ಏನ್ ಹೇಳಿತ್ತು ಸ್ವಾಮಿ? ಒಂದು ವೇಳೆ ನಿನ್ನ ಮಗನನ್ನು ನಾನು ಬಿಟ್ಟು ಕೊಡಬೇಕು ಅಂತ ಇದ್ರೆ ಅಂತಿಂತವರದ್ದಾದಂತಹ ಮಾಂಸ ಎನ್ನುವುದು ನನಗೆ ರುಚಿಸುವುದಿಲ್ಲ. ಮತ್ತೆ ಯಾರ ನನಗೆ ಅದು ಪಥ್ಯ ಆಗುವುದಿಲ್ಲ. ಮತ್ತೇನು ಬೇಕಂತೆ? ಅನವರತ ಹರಿಭಕ್ತನಾಗಿ ಸತ್ಕರ್ಮಾಚರಣೆಗಳನ್ನು ಮಾಡುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಕತ್ತಲಿಗೆ ಚಂದ್ರಮನಾಗಿ ಮಬ್ಬಿಂಗೆ ಹೊಳೆರವಿಯಾಗಿ ನೊಂದರಿಗೆ ಅಮೃತದ ಉಣಿಸಾಗಿ ಇಂದು ಜಗತ್ತಿನಲ್ಲಿ ತಾನು ಬೆಳಗುತ್ತಿರುವಂತಹ ವಿಶೇಷ ಯೋಗ್ಯತೆಯಿಂದ ಪ್ರಭೆಯಿಂದ ಕಂಗೊಳಿಸುತ್ತಿರುವ ಶಿಖಿಧ್ವಜನ ದೇಹದ ಅರ್ಧ ಭಾಗದ ಮಾಂಸವನ್ನು ನೀನು ತಂದು ಕೊಟ್ರೆ ನನ್ನ ಮಗನನ್ನು ಬಿಡ್ತದಂತೆ. ಆಗುವ ಹೋಗುವ ವಿಷಯ ಅಲ್ಲ ಅಂತ ನನಗೆ ಗೊತ್ತುಂಟು. ಆದರೆ ಮಗನ ಮೇಲಿನ ಆಶೆಯಿಂದ ನಿನ್ನ ಬಳಿಗೆ ಬಂದು ಬೇಡ್ತಾ ಇದ್ದೆ. ಈಗ ಸಿಂಹ ಕೇಳಿದ್ದು ಅಲ್ಲ, ನಾನು ಕೊಡ್ತೇನೋ ಇಲ್ವೋ, ನೀವು ಹಾಗೆ ಹೇಳಿದ್ದು ಕೇಳಿ ಬಿಟ್ಟು ಬಂದ್ರೆ ಅಲ್ಲಿ ಏನು ಅಪಾಯ ಆಗ್ಲಿಕ್ಕಿಲ್ವಲ್ಲ? ಅಲ್ಲಿಯವರೆಗೆ ಏನು ಮಾಡುವುದಿಲ್ಲ. ಕೇಳಿ ಬರುವುದಕ್ಕೆ ಅವಕಾಶ ಉಂಟು ಅಂತ ಕೇಳುವುದಕ್ಕೆ ಅಷ್ಟು ಹೇಳಿದ್ದೆ. ಹೌದು, ಅಷ್ಟು ಭರವಸೆ ಅಷ್ಟು ಕೊಟ್ಟು. ನೀವು ಚಿಂತಿಸಬೇಡಿ ಸ್ವಾಮಿ, ಚಿಂತಿಸಬೇಡಿ. ವಿಪ್ರರ ನುಡಿಗೆ ಜನಪದಿ ಮನದಿ ಗ್ರಹಿಸಿದ ವಿಪ್ರದ ನುಡಿಗೆ ಜನಪದಿ ಮನದಿ ಗ್ರಹಿಸಿದ ಎಂದಿಗಾದರೂ ತರುವ ಶಾಶ್ವತ ಈ ತನು ಅಶಾಶ್ವತ ತನು ಶಾಶ್ವತ ಬುಧನಿಗೀಗಲು ಕೀರ್ತಿ ಧರಣಿಯಲಿ ಇನ ಶಶಿಗಳಿಬ್ಬರ ಕವಿಗುದಿರುವುದರಾದ ಕೂಡಿ ತನ್ನಯ ತನುವ ನಿಂದ ಬೆನೆನಲು ಮರುಗಿರುವುದ ಖಿಳ ಜನನಿವಗ ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದನೆಂದಿಗಾದರೂ ತನುವ ಶಾಶ್ವತ ಬುಧನಿಗೀಯನೋ ಕೀರ್ತಿ ಧರಣಿಯಲಿ ಸ್ವಾಮಿ 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 ತಡೀರಿ ತಡೀರಿ, ನೀವು ಇನ್ನು ದುಃಖಿಸಬೇಕಾಗಿಲ್ಲ. ಆಗು ಹೋಗುವ ವಿಷಯ ಎಲ್ಲ ಅಂತ ಯಾಕಾಗುವುದಿಲ್ಲ ಹೇಳಿ? ಶಾಶ್ವತವಾದಂತಹ ಸುಫಲವೊಂದು ನಮ್ಮ ಕೃತ್ಯದಿಂದ ಸಿಗುತ್ತದೆ ಅಂತ ಆದರೆ ಅಲ್ಪಕಾಲಿಕವಾದಂತಹ ಮಿಶ್ರ ಫಲವನ್ನು ಹೊಂದಿದ ಫಲಕ್ಕಾಗಿ ನಾವು ಆ ಶಾಶ್ವತವಾದ ಫಲವನ್ನು ಬಿಟ್ಟು ಕೊಡ್ತೇವೆ ಹೇಳಿ? ಹಾಗೆಂದು ಇರುವಂತಹ ಶರೀರವನ್ನು ಇದು ಹುಟ್ಟಿದೆ, ಇದು ಬೆಳೆದಿದೆ ಎಂಬುದರಿಂದ ಶಾಶ್ವತ ಅಂತ ಭ್ರಮಿಸುವುದಕ್ಕಿಲ್ವಲ್ಲ. ಅದಿಲ್ಲ.
ಅದು ಜೀರ್ಣವಾಗುತ್ತದೆ, ಶೀರ್ಣವಾಗುತ್ತದೆ, ನಾಶ ಹೊಂದುತ್ತದೆ. ಅದೇ ಅದಕ್ಕೆ ಗತಿ. ಹೌದು. ಹಾಗಾದರೆ ಶರೀರ ಇರುವುದು ಯಾಕೆ ಅಂತ ಕೇಳಿದ್ರೆ, ಇರುವಷ್ಟು ಕಾಲ ಅದರಿಂದ ಎಷ್ಟು ಧರ್ಮಾಚರಣೆ ಮಾಡುವುದಕ್ಕಾಗುತ್ತದೆ, ಅದಕ್ಕಾಗಿ ಅದನ್ನು ಧರಿಸು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶಾಸ್ತ್ರ ಗೊತ್ತಿದ್ದ ನಿಮಗೆ ಅಷ್ಟು ಹೇಳಿದ್ರೆ ಗೊತ್ತಾಗ್ತದೆ. ಹೌದು. ಆ ಕಾರಣದಿಂದಲೇ ಧರ್ಮ ಸಾಧನವಾಗಿ ಒದಗಬೇಕಾದ ಶರೀರವನ್ನು ಧರ್ಮಕ್ಕಾಗಿ ಹೇಗೆಲ್ಲ ಸಾಧ್ಯವೋ ಹಾಗೆಲ್ಲ ಬಳಸು. ಅಧಾರ್ಮಿಕವಾಗಿ ಅದನ್ನು ಬಳಸದೆ ನೋಡು ಅಂತ ಗುರುಪದೇಶ. ನೀವು ಬರುವಲ್ಲಿಯ ತನಕ ವ್ಯಥೆಯಲ್ಲಿದ್ದೆ ಸ್ವಾಮಿ. ವ್ಯಥೆ ಅಂದ್ರೆ ಅಂತಿದ್ದದ್ದಲ್ಲ, ಶೋಕದ ಸಾಗರದಲ್ಲಿ ಮುಳುಗೇಳ್ತಾ ಇದ್ದೆ. ಭಗವದ್ ಅಪಚಾರ ನನ್ನ ಪರಿವಾರದಿಂದ ಆಗಿ ಹೋದದ್ದಕ್ಕೆ ಆಚಂದ್ರಾರ್ಕವಾಗಿ ಕಳಂಕವನ್ನು ಮೆತ್ತಿಸಿಕೊಳ್ಳುವಂತಹ ದುರ್ಗತಿ ಬಂದೊದಗಿತಲ್ಲ ಅಂತ. ಅಯ್ಯೋ ದೇವರೇ. ಆದರೆ ಭಗವಂತ ಪರಮ ಕಾರುಣಿಕನಾದದ್ದರಿಂದಲೇ ಅದು ನಿಮ್ಮೊಳಗಿದ್ದುಕೊಂಡು ನಿಮ್ಮ ಮಗನಿಗಾಗಿ ನನ್ನ ಶರೀರವನ್ನು ಬೇಡ್ತಾ ಅಶಾಶ್ವತವಾದದ್ದನ್ನು ಶಾಶ್ವತವಾದ ಕೀರ್ತಿಗಾಗಿ ತ್ಯಾಗ ಮಾಡುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ. ಇಲ್ಲ ಇಲ್ಲ, ಒಳ್ಳೆಯದೇ. ದೇವರ ಅನುಗ್ರಹಕ್ಕೆ ಭಾಜನನಾಗದ ಶರೀರ ಎಷ್ಟಿದ್ದರೇನು, ಹೇಗೆ ಬೆಳೆಸಿದರೇನು, ಅದರ ಮೇಲೆ ಎಷ್ಟು ಅಭಿಮಾನ ಹೊಂದಿದರೇನು, ನಿರರ್ಥಕ ಎಂಬ ಭಾವದಲ್ಲಿ ನಾನಿರುವಾಗ ದೈವವೇ ಇನ್ನೊಂದು ವಿಧದಿಂದ ಈ ಶರೀರವನ್ನೇ ಅಪೇಕ್ಷಿಸಿತು ಅಂತಾದರೆ, ಮಗ ತಪ್ಪಿ ನಡೆದದ್ದರಿಂದ ತಂದೆಯಾದ ನಾನು ಇನ್ನು ಹೆಚ್ಚು ಬದುಕಿ ಅರ್ಥವೂ ಇಲ್ಲ. ಆದ್ದರಿಂದಲೇ ಹೇಗಾದರೂ ತ್ಯಾಗ ಮಾಡಬೇಕಾಗಿತ್ತು. ಆದರೆ ಈ ಶರೀರಕ್ಕೂ ಕೆಲವೊಮ್ಮೆ ಆತ್ಮ ಅಂತ ವ್ಯವಹಾರ ಮಾಡುವುದುಂಟು. ಹೌದು. ಆ ಅರ್ಥದಲ್ಲಿ ಆತ್ಮಹತ್ಯೆ ಅನ್ನುವುದು. ಹೌದು. ಶರೀರವನ್ನು ಆತ್ಮ ಅಂತ ಹಲವು ಸನ್ನಿವೇಶದಲ್ಲಿ ಕರೆಯುವುದು. ದೇಹದಲ್ಲಿ ದೇಹಿಯಾಗಿರುವವನಾದದ್ದರಿಂದ ಅವನ ಆತ್ಮನಲ್ವೇ? ಆದ್ದರಿಂದಲೇ ಅದನ್ನು ಮಾಡಕೂಡದು. ಹೇಗೆ ಬದುಕುವುದು ಅಂತ ಚಿಂತೆ ಇರುವಾಗ ವಿಪ್ರಕಾರ್ಯಾರ್ಥವಾಗಿ ಶರೀರವನ್ನು ದಾನ ಮಾಡುವ ಒಂದು ಅವಕಾಶ ಪ್ರಾಪ್ತ ಆಗಿದೆ ಅಂತಾದ್ರೆ, ಇದು ನಿಮಗೆ ನಾಲ್ಕು ಕಾಲಿನ ಹರಿಯ ಮಾತಾಗಿ ನರಧ್ವನಿಯಾಗಿ ಕೇಳಿರಬಹುದು. ನನಗೆ ಇಲ್ಲ, ಶ್ರೀಹರಿಯ ಮಾತಾಗಿ ನರಸಿಂಹಧ್ವನಿಯಾಗಿಯೇ ಕೇಳ್ತಾ ಉಂಟು. ಸಿದ್ಧನಾಗುತ್ತೇನೆ, ಸಿದ್ಧನಾಗುತ್ತೇನೆ, ಕೊಟ್ಟು ಕಳೆದುಕೊಳ್ತೇನೆ ಅಲ್ಲ, ಕೊಟ್ಟು ಆಚಂದ್ರಾರ್ಕವಾದ ಕೀರ್ತಿಯನ್ನು ಕೊಂಡುಕೊಳ್ತೇನೆ. ಅರಸನಾದಂತಹ ನಿನಗೆ ಪ್ರಜೆಗಳದ್ದಾದಂತಹ ಕ್ಷೇಮಾಭ್ಯುದಯವನ್ನು ಕಾಣಿಸಿಕೊಳ್ಳುವ ನೋಡಿಕೊಳ್ಳುವಂತಹ ಬದ್ಧತೆ ಉಂಟು ಎನ್ನುವುದನ್ನು ನಾನು ಬಲ್ಲೆ. ಪರೋಪಕಾರಾರ್ಥಮಿದಂ ಶರೀರಂ ಎನ್ನುವ ಮಾತುಂಟು. ಇನ್ನೊಬ್ಬರಿಗೆ ಉಪಕಾರ ಆಗುವುದಕ್ಕಾಗಿ ನಮ್ಮ ಶರೀರವನ್ನು ನಾವು ತೊಡಗಿಸಿಕೊಳ್ಳಬೇಕು ಎನ್ನುವುದು ಶಾಸ್ತ್ರ. ಆದರೆ ಒಬ್ಬ ಮನುಷ್ಯನಾಗಿ ಪ್ರಪಂಚಕ್ಕೆ ಕಾಣಿಸಿಕೊಂಡವನು ಕೇವಲ ತಾನು ತನಗಾಗಿ ಬದುಕುವುದಲ್ವಲ್ಲ. ಒಬ್ಬ ಗೃಹಸ್ಥ ನೀನು ಹೌದು ಅಂತ ಆದರೆ ಹೆಂಡತಿಗೆ ನೀನು ಗಂಡ ಹೌದಲ್ಲ, ನಿನ್ನ ಮಗನಿಗೆ ನೀನು ತಂದೆ ಹೌದಲ್ಲ. ಹಾಗಿದ್ರೆ ಉಳಿದವರ ಈ ಬದ್ಧತೆಗಳನ್ನೆಲ್ಲ ಅನುಸರಿಸಿಕೊಂಡು ನಿನ್ನ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಉಂಟು ಅಂತ ಆದ್ರೆ ಅವರ ಮಾತನ್ನು ಕೇಳಬೇಕಾದ ಅನಿವಾರ್ಯತೆ. ಸಭಾ ಮಧ್ಯದಲ್ಲೇ ಶರೀರವನ್ನು ಬಿಟ್ಟುಕೊಡ್ತೇನೆ ಅಂದಾಗ ಎದ್ದ ಹಾಹಾಕಾರಕ್ಕೆ ನೀವು ಆತಂಕಕ್ಕೊಳಗಾದಂತುಂಟು. ಹೌದು. ಊರ ಮಂದಿಯೇ ಹೀಗೆ ಸ್ವರ ಎಬ್ಬಿಸ್ತಾರಾದ್ರೆ ಮನೆ ಮಂದಿ ಹೇಗೆ ಅಂತ ಆತಂಕ ಆದ್ರೆ ಅವರು ಏನು ಹೇಳುವುದಕ್ಕೆ ಹೊರಟು. ಸ್ವಾಮಿ ಅವ್ರು ಏನ್ ಹೇಳ್ತಾರೆ, ಕ್ಷಿತಿಪತನು ದಂಡಿಸದೆ ತನಗೀಯದಿಗೆನಲೋ ಸದಿ ಪುರುಷನ ಧಾಗಿಯಾಗಿರಿ. ಕ್ಷಿತಿಪತನು ದಂಡಿಸದೆ ತನಗೀಯದಿಗೆನಲೋ ಪರಿವಾರ ಮೆಚ್ಚಿತು ರಮಣಿಯುತ್ತರಗೆ. ಪತಿವ್ರತೆಯ ನುಡಿಗುಂದರವ ಭೂಪತಿಯದೆ ಸುಮ್ಮನಿರುತ್ತಿರಿ. ಕೃತಗಯತಿಯಾಲಿಗುತ ಕರಸನೊಳೆಂದನ ಸುನಜುತ ಸತಿ ಪುರುಷನ ಭಾಗಿಯಾಗಿದೆ. ಚಿಂತಿಪತಿಯಾದ ನನ್ನ ಮೇಲೆ ಅಮಿತ ಪ್ರೇಮವನ್ನಿರಿಸಿದ ಜನಪದದ ಧ್ವನಿಯಾಗಿ ಅದೋ ಸತಿಯಾದ ಕುಮುದ್ವತಿ ನಾಮಕಳು ಧರ್ಮಪತ್ನಿಯಾಗಿ ಧರ್ಮಕರ್ಮಗಳಲ್ಲಿ ಬದುಕಿನಲ್ಲಿ ಸಹಯೋಗ ಕೊಡ್ತಾ ಬಂದವಳು. ಹೌದು. ಅವಳು ಹೇಳುತ್ತಾಳೆ, ಲೋಕಕ್ಕೆ ನಿಮ್ಮ ಅನಿವಾರ್ಯತೆ ಉಂಟು ಜನಪತಿಯಾಗಿ. ಹಾಗೆ ಅಂತ ಕುಟುಂಬ ವತ್ಸಲರಾದ ನಮಗೂ ನೀವು ಬೇಕು. ನಿಮಗಿಲ್ಲದ ಈ ಶರೀರ ಇದ್ದೇನು. ಹೌದು. ಮುತ್ತೈದೆಯಾಗಿ ಸಾವನ್ನು ಬಯಸುವುದು ನನಗೆ ಸತಿ ಧರ್ಮವೂ ಆಗುತ್ತದೆ. ಸತಿಯಾದವಳು ಪತಿಯ ಅರ್ಧ ಶರೀರೆಯಾದದ್ದರಿಂದ ಬಂದ ಸಿಂಹವು ನಿಮ್ಮ ಮಗನಿಗೆ ಬದಲಾಗಿ ಕೇಳಿದ್ದು ನನ್ನ ದೇಹಾರ್ಧವನ್ನ ಆದದ್ದರಿಂದ
ಯಾವ ಪ್ರಾಣಿಯು ಅರ್ಧ ಬಯಸುವುದಿಲ್ಲ, ತಿಂದು ಸಾಕಾದಾಗ ಅರ್ಧ ಬಿಟ್ಟು ಹೋಗಬಹುದು. ಹೌದು. ಹೊಂದುವಾಗ ಇಡೀ ಜೀವವನ್ನೇ ಹೊಂದುವುದು. ಹೌದು. ಆ ಸಿಂಹವು ಕೇಳಿದ್ದು ನಿಮ್ಮ ಅರ್ಧ ಶರೀರವನ್ನು ಅಂತಂದ್ರೆ ಈ ದೇಹದ ಅರ್ಧವನ್ನು ಅಂತಲ್ಲ. ಮಾತಾಡುವ ಬುದ್ಧಿವಂತ ಮೃಗವಾದ ಅದು ಅರ್ಧ ಶರೀರೆಯಾದ ತನ್ನನ್ನೇ ಕೇಳಿರಬೇಕು. ಆದ್ದರಿಂದಲೇ ತಾನು ಹೋಗಲು ಅಂತ ಕೇಳುವಾಗ ಪಶ್ಚಾತ್ತಾಪದಿಂದ ದಗ್ಧನಾದ ನನ್ನ ಮಗ ಮುಂದೊತ್ತಿ ಹೇಳ್ತಾನೆ, ಹೌದು ಅಪ್ಪ, ಆತ್ಮಾವೈ ಪುತ್ರನಾಮಾಸಿ ಅಂತ ಶಾಸ್ತ್ರ ಉಂಟು. ನಾನು ಹೋದ್ರೆ ನನ್ನ ಯಾವ ಭಾಗವನ್ನು ಪಡೆದರು ನಿಮ್ಮದ್ದೇ ದೇಹ ಆಗುತ್ತದೆ. ಆ ಕಾರಣದಿಂದ ನಾನು ಹೋಗಲು ಅಂತ ಅವ ಕೇಳ್ತಾನೆ. ಅವ ಮಾಡಿದ ಕೆಡುಕಿಗಾಗಿ ನಿಂದಿಸಿ ಮುಖ ತೋರದೆ ಹಿಂದುಳಿದವನು ಈಗ ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಅವಕಾಶ ಅಂತ ಮುಂದೊತ್ತಿ ಬಂದು ಕೇಳ್ತಾ ಇದ್ದಾನೆ. ಅವರಿಬ್ಬರು ಹೇಳುವುದು ಧರ್ಮಯುಕ್ತವಾದದ್ದರಿಂದ ಅದು ತಪ್ಪು ಅಂತ ಹೇಳುವುದಕ್ಕೆ ನನಗೆ ಧ್ವನಿ ಇಲ್ಲ. ಈಗ ನಾ ಏನು ಮಾಡಬೇಕು ಸ್ವಾಮಿ? ರಾಜನ್, ನೀನು ಹೇಳುವ ಮಾತು ನನಗೆ ಅರ್ಥ ಆಗ್ತದೆ. ಪತಿಯರ್ಥ ಸತಿಯು ಸಾಮತಿಯು ಎನ್ನುವ ಹಾಗೆ ನಿನ್ನ ಹೆಂಡತಿ ಹೇಳಿ ಸಮಾಧಾನ ಮಾಡಿದ್ದಾಳೆ. ಈ ಕಡೆಯಿಂದ ಮಗನೂ ಹೇಳ್ತಾ ಇದ್ದಾನೆ. ಹೌದು. ಈಗ ನಾವಿಬ್ಬರು ನಮ್ಮೊಳಗೆ ಮಾತಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಸಿಂಹ ಏನು ಹೇಳ್ತದೆ ಅದನ್ನು ಕೇಳಬೇಕಾದ ಅನಿವಾರ್ಯತೆ. ಈಗ ಇದರ ಬಗ್ಗೆ ಸಿಂಹ ಏನು ಹೇಳುವುದಕ್ಕೆ? ನನ್ನ ದೇಹ ನಿನ್ನ ದೇಹದ ಅರ್ಧ ಭಾಗ ಬೇಕು ಅಂತ ಹೇಳಿದ್ದು. ಯಾವ ಕಾರಣಕ್ಕೂ ಹೆಂಡತಿಯ ದೇಹದ ಮಾಂಸ ನನಗೆ ಆಗುವುದಿಲ್ಲ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಮಗ ಬೇಕು, ಮಗನನ್ನು ಕೊಡುವ ಅಂತ ಕೇಳಿದ್ರೆ ಅದು ಆಗುವುದಿಲ್ಲ. ಅದರ ನಿರ್ಬಂಧ ಇನ್ನೂ ಉಂಟು. ಏನು ನಿರ್ಬಂಧ? ಅವರನ್ನು ತಗೊಳ್ಳುವ ಹಾಗಿಲ್ಲ ನನಗೆ. ಹೌದು. ತನ್ನ ಸತಿಸುತ್ತ ಖಿನ್ನರಾಗದೆ ಸೀಡಬೇಕು ನೃಪರಕ್ಷೆಯುಳು ಮುನ್ನುದಗಮೋ ಸರಿಸದಂತೆ ದಕ್ಷಿಣ ಭಾಗಗಳು ನಿನ್ನಣೊಗನ ಎನ್ನು ಬಿಡುವೆ ಅಲ್ಲದೆಡೆ ಹೋಗು ಸುಮ್ಮನೆ ನೀನು ಬನ್ನಬಡವೇನೆನು ನೃಗೇಸರಿ ಕೋಪದಿ ನುಡಿದುದಿಲೆ ಭೂಮನೆಗೆ ವಿಪ್ರಗಾಕ್ಷಿದಿಬಮನಿದುದನೆಂದೆಂದನೋ ಅನ್ಯರು ಕೊಯ್ಸಲಾಗದು ನೃಪತಿ ಭೂಪತಿ. ಸ್ವಾಮಿ, ಆ ಸಿಂಹದ ಯಾತನೆಯನ್ನು ಕೇಳಿದರೆ ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪದ ಫಲದಿಂದ ಈ ರೀತಿಯಾಗಿ ಎಲ್ಲ ಆಗ್ತದೋ ಅಂತ ನನ್ನೊಳಗೆ ನಾನು ಖೇದ ಪಡುವ ಹಾಗಾಗಿದೆ. ದೇಹಾರ್ಧವನ್ನು ಬಯಸಿದೆ, ಅದು ಅರಸನದ್ದು. ಹೌದು. ಹಾಗಂತ ಯಾವುದೇ ಕಾರಣಕ್ಕೂ ಇದಕ್ಕೆ ಪ್ರತಿಯಾಗಿ ಮಗನಾಗಲಿ ಅಥವಾ ಹೆಂಡತಿ ಆಗಲಿ ಇವರೆಲ್ಲ ಕೊಡುವುದಕ್ಕೆ ಮುಂದಾಗ್ತಾರೆ ಅಂತಾದ್ರೆ ಅದರ ನಿರ್ಬಂಧ ಕೇಳಿದರೆ ನನಗೆ ಈಗ ಎದೆ ಝಲ್ಲೆನಿಸ್ತಾ ಉಂಟು. ಬೇರೆ ಯಾರೂ ಕೊಯ್ದು ಕೊಡುವುದಲ್ಲವಂತೆ, ಅಂದ್ರೆ ನಿನ್ನ ದೇಹದ ಬಲಭಾಗವೇ ಆಗಬೇಕಂತೆ. ಅದನ್ನು ಹೆಂಡತಿ ಮತ್ತು ಮಗ ಇಬ್ಬರು ಜೊತೆಯಾಗಿ ಸೇರಿ ಅವರೇ ಸೀಳಿ ಕೊಡಬೇಕಂತೆ. ಅದರ ಜೊತೆಯಲ್ಲಿ ದೇಹವನ್ನು ಈ ರೀತಿಯಾಗಿ ದಾನವಾಗಿ ಕೊಡುವಂತಹ ಸಂದರ್ಭದಲ್ಲಿ ಬಾಷ್ಪ ಜಲ ಎನ್ನುವುದು ಕಣ್ಣಿನಲ್ಲಿ ಉದುರಬಾರದಂತೆ. ಯಾರಿಗಾದರೂ ಸಾಧ್ಯ ಉಂಟು? ಇದೆಲ್ಲ ಆಗುವ ಹೋಗುವ ವಿಚಾರವೋ? ಸ್ವಾಮಿ ಸ್ವಾಮಿ, ಹರಿಯೇ ನನ್ನ ಯೋಗವೇ, ಹರಿಯೇ ನನ್ನ ಯೋಗವೇ. ಯಾಕೆ ಹೇಳ್ತೇನೆ? ನನ್ನ ದುರ್ಗತಿಯೇ. ಇಲ್ಲ ಸ್ವಾಮಿ, ಇದು ಸದ್ಗತಿಗೆ ಪ್ರೇರಣೆ. ನಾನೇನು ಶರೀರದ ಬಗ್ಗೆ ವ್ಯಾಮೋಹದಿಂದ ಅವರನ್ನು ಕೊಡ್ಲು ಅಂತ ಕೇಳಿದ್ದಲ್ಲ. ಈಗ ನಮಗೆ ಇಷ್ಟವಾದರೂ ಅಲ್ಲದಿದ್ರೂ ಧಾರ್ಮಿಕವಾದ ಮಾತನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ಲ ಎಂಬುದರಿಂದ ಅವರು ಹೇಳಿದ ಎರಡೂ ಮಾತುಗಳಲ್ಲೂ, ಇಬ್ಬರ ಮಾತಲ್ಲೂ ಧರ್ಮಯುಕ್ತತೆ ಇದ್ದದ್ರಿಂದ ಯಾವುದು ಸರಿ ಅಂತ ಧರ್ಮಜ್ಞರಾದ ನಿಮ್ಮಲ್ಲಿ ಕೇಳಿದರೆ ನಮ್ಮ ಸಮಸ್ಯೆಯನ್ನು ಮೊದಲಾಗಿ ಊಹಿಸಿದಂತೆ ಬಯಸಿದ ಹರಿಯೇ ಉತ್ತರ ಕೊಟ್ಟಿದೆ. ಹೌದು, ಸತಿಸುತರಿಂದಲೇ ಕೊಯಿಸಬೇಕು ದೇಹಾರ್ಧವನ್ನು. ಹೌದು, ವ್ಯಾಮೋಹ ಇಲ್ಲದೆ ಬಿಟ್ಟು ಕೊಡಬೇಕು. ಹೌದು, ಎರಡೂ ಒಂದಕ್ಕೊಂದು ಪೂರಕವೇ. ನನಗೆ ನನ್ನಲ್ಲಿ ವ್ಯಾಮೋಹ ಉಳಿಯಬಾರದು, ಕೊಡಲ್ಪಡುವ ನನ್ನ ಮೇಲೆ ನನ್ನ ಸಂಸಾರಕ್ಕೂ ವ್ಯಾಮೋಹ ಉಳಿಯಬಾರದು. ಅಂದರೆ ಸತಿಸುತರು ಕೊಡುವುದು ಯಾವುದರ ದ್ಯೋತಕ? ಬಿಟ್ಟು ಕೊಡುವ ಯಜಮಾನನ ಕುರಿತಾಗಿ ವ್ಯಾಮೋಹ ಇಲ್ಲದರ ದ್ಯೋತಕ. ಹೌದು. ತನ್ನ ಕಣ್ಣಲ್ಲಿ ನೀರು ಬಾರದ್ದು ಯಾವುದರ ದ್ಯೋತಕ? ದೇಹಕ್ಕೆ ಯಜಮಾನನಾದಂತಹ ನನಗೆ ನನ್ನಲ್ಲಿ ನನ್ನ ದೇಹದಲ್ಲಿ ವ್ಯಾಮೋಹ ಇಲ್ಲ ಎಂಬುದಕ್ಕೆ ದ್ಯೋತಕ. ಪೂರ್ಣ ವ್ಯಾಮೋಹ ವಿರಹಿತನಾಗಿ ಕೊಡಬೇಕು ಅಂತಲ್ವೋ? ನಿಜವಾಗಿ ಇಷ್ಟು ದಾನ ಕೊಟ್ಟರು, ಇಷ್ಟು ಸೂಕ್ಷ್ಮಜ್ಞತೆಯಿಂದ ಆಳವಾಗಿ ಬಗೆದು ನೋಡಿ ಬಹುಶಃ ಯಾವ ದಾನವನ್ನಾದ್ರೂ ನಾ ಕೊಟ್ಟಿದ್ದೇನೋ ಇಲ್ವೋ
ಹರಿಯೇ ಈ ಅವಕಾಶವನ್ನು ಈ ಹರಿಯ ಮೂಲಕ ಅಂದ್ರೆ ಸಿಂಹದ ಮೂಲಕ ಕಲ್ಪಿಸಿದ. ಒಳ್ಳೇದಾಯ್ತು ಸ್ವಾಮಿ. ನೀವು ಅಲ್ಪ ಕಾಲ ತಡೆದುಳಿದ್ರೆ ಏನು ಸ್ವಾಮಿ? ನನಗೆ ಅನ್ನಿಸುವುದು ನಿನಗೆ ದುಃಖವೇ ಆಗುವುದಿಲ್ವಾ? ಆಗ ಕೂಡದು. ಹೆಂಡತಿ ಮಕ್ಕಳು ಮಾತಾಡುವಾಗ ಸ್ವಾಮಿ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ನಾನು ಹೆಂಡತಿಗೆ ಗಂಡ, ಒಬ್ಬ ಮಗನಿಗೆ ಅಪ್ಪ. ಸ್ವಾಮಿ ಸತಿಗೂ ನಾ ಹೇಳಿದ್ದೇನೆ, ಪುತ್ರನಿಗೂ ಹೇಳಿದ್ದೇನೆ. ಈಗ ಅವರು ಕೊಯ್ಯುತ್ತಾರೆ ಅಂತ ಅವರು ನೋಯಬೇಕಾಗಿಲ್ಲ. ಯಾಕೆ ಅಂದ್ರೆ ಮಗ ಮಾಡಿದ ನೋವನ್ನೆಲ್ಲ ನೋವ ಅಂತ ತಿಳಿದ್ರೆ ಅಪ್ಪನಿಗೆ ಪಿತೃತ್ವ ಸಿದ್ಧಿಸುವುದಕ್ಕುಂಟ. ತಲೆಗೆ ಕೆನ್ನೆಗೆ ಮೈಗೆ ಒದಿಯುವ ಮಗನ ಒದೆತವನ್ನು ತಾನು ಸುಖಾವಹವಾದದ್ದು ಅಂತ ಸಹಿಸಿದ ಅಪ್ಪ ಹೌದು ಅಂತ ಆ ಮಗನಿಗೆ ಗೊತ್ತಿದ್ದರೆ ಈಗ ಅಪ್ಪನಿಗೆ ಬೇಕಾದ್ದು ಮಾಡುವಾಗ ಯಾಕೆ ದುಃಖಿಸಬೇಕು? ಹೌದು. ಕಾಮಚೇಷ್ಟೆಯಲ್ಲಿ ದಂತಕ್ಷತ ನಖಕ್ಷತ ಆದರೂ ಕೂಡ ನಮಗೆ ಸುಖ ಅಂತ ಸಂತೋಷ ಪಡುವುದಕ್ಕಾಗ್ತದೆ ಸತಿಯ ಜೊತೆಯಲ್ಲಿ. ಹೌದು. ಈಗ ಅಂತಹ ಸತಿ ನನ್ನ ತಲೆ ಕೊಯ್ಯುವಾಗ ಯಾಕೆ ನೋಯಬೇಕು? ಅವಳು ಮಾಡಿದ ಉಳಿದ ನೋವನ್ನು ನೋವು ಅಂತ ತಿಳಿಯಲಿಲ್ವಂತೆ, ಇದರಲ್ಲಿ ಯಾಕೆ ತಿಳಿಯಬೇಕು? ಇದು ಧರ್ಮ ಕಾರ್ಯ, ಅದು ಭೋಗ ಕಾರ್ಯ. ಭೋಗದಲ್ಲಿ ನೋವಾಗದ್ದು ಯೋಗದಲ್ಲಿ ನೋವಾಗುವುದಕ್ಕಿಲ್ಲ ಸ್ವಾಮಿ. ಅವರಿಗೂ ದುಃಖ ಆಗದಂತೆ ಸಮಾಧಾನ ಹೇಳಿದ್ದೇನೆ. ಪನ್ನೀರಿನಿಂದ ಮೈಯನ್ನು ಮಡಿ ಮಾಡಿದ್ದೇನೆ. ಇದು ಉತ್ತಮವಾದಂತಹ ಆಭೂಷಣಗಳನ್ನೆಲ್ಲ ಕಳಚಿ ವಸನವನ್ನು ಮಾತ್ರ ಧರಿಸಿ ಇದು ತುಳಸಿ ತೀರ್ಥವನ್ನು ಹರಿಪಾದೋದಕವಾಗಿ ಸ್ವೀಕರಿಸಿದ್ದೆ. ಸ್ಥಾಪಿಸಿದಂತಹ ಉಭಯ ಯೂಪಸ್ತಂಭಗಳ ಮಧ್ಯದಲ್ಲಿ ಸ್ವರ್ಣ ಶೃಂಖಲೆಯಿಂದಲೇ ನನ್ನನ್ನು ಬಿಗಿದು ಕಟ್ಟುವಂತೆ ಹೇಳಿದ್ದೇನೆ. ಸ್ವರ್ಣ ಶೃಂಖಲೆ ದೇಹಾಭಿಮಾನಕ್ಕಾಗಿ ಅಲ್ಲ, ಕೊಡುವ ವಸ್ತು, ದಾನ ಮಾಡುವ ವಸ್ತು ನಮ್ಮಲ್ಲಿ ಇದ್ದದ್ದರಲ್ಲಿ ಉತ್ಕೃಷ್ಟ ಮಾತ್ರ ಅಲ್ಲ, ಪವಿತ್ರೀಕೃತವಾದದ್ದಾಗಬೇಕು. ಮೈಯನ್ನು ತೊಳೆದದ್ದಾಗಲಿ ಸ್ವರ್ಣದಿಂದ ಬಂಧಿಸಿದ್ದಾಗಲಿ ಕೊಡುವುದಕ್ಕಿದ್ದ ಮಹತ್ವವನ್ನು ಸಾರುವುದಕ್ಕೆ ಬಿಟ್ರೆ ನನಗಿಷ್ಟು ಯೋಗ್ಯತೆ ಉಂಟು ಅಂತ ಅಲ್ಲ. ಅದೋ ಏನು ಕೊಯ್ಯುವುದಕ್ಕಿದ್ದ ಗರಗಸವನ್ನು ಹಿಡಿದವರು ಸನ್ನದ್ಧರಾದ ಕಾಲದಲ್ಲಿ ಕೊಯ್ಸಲ್ಪಡುವ ವೇಳೆಯಲ್ಲಿ ನಿಮ್ಮಲ್ಲಿ ಒಂದೇ ಪ್ರಾರ್ಥನೆ, ಏನು? ನಿಮ್ಮಲ್ಲಿ ಕೇಳಿದ ಹರಿಗೆ ನೀವು ನನ್ನ ದೇಹಾರ್ಥವನ್ನು ಒಪ್ಪಿಸುವಾಗ ಪ್ರಾರ್ಥನೆಯನ್ನು ನಿವೇದಿಸುವುದಕ್ಕೆ ನನ್ನ ನಾಲಗೆ ಅಲ್ಲಾಡುವುದಿಲ್ಲವಾದ್ದರಿಂದ ನನ್ನ ಸಂಕಲ್ಪವನ್ನು ನೀವು ನನ್ನ ಮಾತಾಗಿ ಆಡಬೇಕು. ಒಪ್ಪಿಸಲ್ಪಡುವುದು ನಿಮಗಾದರೂ ನೃಸಿಂಹಾರ್ಪಿತವಾಗಲಿ, ವಾಸುದೇವ ಮೂರ್ತಿ ಪ್ರೀತನಾಗಲಿ, ಇದನ್ನು ಹೇಳಿಕೊಡಿ. ಅಚ್ಯುತ ಅನಂತ ಕೇಶವ ಸಾಕು, ಬೇಡ ಬೇಡ. ಬಂದರೆ ಕರ್ಮ ಬದುಕುವುದಾದ ಮೇಲೆ ಭೂಮಿಗಳ ಬೀಳದ ಮೇಲೆ ನೀ ನಿರ್ಮಲದಿ ಬಾಳಿರುವುದಿನ್ನು ಧರ್ಮಕ್ಕೂ ನಿನ್ನ ದುಃಖ ಸಾಕು. ರಾಜನ್ ನಿಲ್ಲಿಸಿ, ಸಾಕು, ನನಗೆ ಬೇಡ, ಈ ದಾನ ಬೇಡ ನನಗೆ. ಧರ್ಮ ಎನ್ನುವುದು ಧಾರಣ ಯೋಗ್ಯವಾಗಿರಬೇಕು. ದಾನವನ್ನು ಕೊಡುವಂತಹ ಕಾಲದಲ್ಲಿ ಯಾವುದೇ ವಿಧವಾದಂತಹ ಮಮಕಾರದ ಭಾವ ಎನ್ನುವುದು ಇರಬಾರದು. ನಾನು ಕೊಡುತ್ತೇನೆ ಅಂತ ಹೇಳುವಾಗ ಅಲ್ಲಿ ಅಂತರ್ಯದಲ್ಲಿ ಯಾವುದೇ ಸ್ವಾರ್ಥ ಎನ್ನುವುದೂ ಇರಬಾರದು. ಇಂತಹ ನಿರ್ಬಂಧವನ್ನು ಹೊತ್ತು ಆ ಸಿಂಹದ ಮಾತನ್ನು ಕೇಳಿ ನಾನು ಈ ಕಾಲಕ್ಕಾಗುವಾಗ ಯಾಚನೆಗೆ ಬಂದೆ ಅಂತಾದರೆ ಈ ರೀತಿಯಾದಂತಹ ಅಪಾತ್ರವಾದಂತಹ ಪ್ರಾಪಿಸಿಕೊಳ್ಳುವುದಕ್ಕೆ ಯೋಗ್ಯವಿಲ್ಲದೆ ಇದ್ದಂತಹ ಈ ದಾನವನ್ನು ಹಿಡ್ಕೊಂಡು ನಾನು ಹೋಗಬೇಕಾ? ಈ ದಾನ ಹಿಡ್ಕೊಳ್ಬೇಕಾ? ಕಣ್ಣೀರ ಧಾರೆಯನ್ನು ಸುರಿಸಿಕೊಂಡು ಕೊಡುವಂತಹ ಈ ದಾನ ಅದು ನನಗೆ ಯೋಗ್ಯ ಅಲ್ಲ, ನನಗೆ ಬೇಡ. ಮಗು, ನಾವು ಬಂದದ್ದು ಯಾವ ಪ್ರಯೋಜನಕ್ಕೂ ಪ್ರಾಪ್ತಿ ಆಗಲಿಲ್ಲ. ಆಚೆಗೆ ಅವರಿಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ಹೋಗುವ ತಲೆಯನ್ನು ಜೋಡಿಸಿ ಇಡಿ ಮಗನೇ, ಹೋಗಿ ಅವರನ್ನು ಕರ್ಕೊಂಡು ಬಾ, ಕಾಲಿಗೆ ನನಗೆ ಬೇಡ. ಕರ್ಕೊಂಡು ಬಾ. ಮುನಿಪತಿ ಮುನಿವರೇನಯ್ಯ, ಮುನಿಬಾರಯ್ಯ, ಮುನಿವರೇನಯ್ಯ ಎನ್ನುವೆಯನ್ನಯ ಮನದ ಚಿಂತೆಯ ತನುವಿನಾದಿಗೆ ತಾನು ಹೋಗಿದೆ ಎನ್ನುತ್ತ ಯೋಚನೆ ನೀನು ಮಾಡಲಿ. ಹತ್ತುದಲ್ಲಿರೋ ದಕ್ಷಿಣಾಗಮ ಇತ್ತು ನನ್ನ ಸಫಲವಾಯಿತು. ಮುನಿಬಾರಯ್ಯ, ಮುನಿವರೇನಯ್ಯ, ಮುನಿಬಾರಯ್ಯ.
ಕೋಪಿಸಿಕೊಳ್ಳಕೂಡದು. ಕಣ್ಣೀರ ಧಾರೆಯನ್ನು ಸುರಿಸಿಕೊಂಡು ಅಯ್ಯೋ ಕೊಡಬೇಕಲ್ಲ ಅಂತ ಹೇಳುವ ದಾನ ಹಿಡ್ಕೊಂಡು ನಾನು ಯಾವ ಪ್ರಯೋಜನಕ್ಕೆ, ಯಾವ ನರಕಕ್ಕೆ ಹೋಗಬೇಕು ನಾನು? ಸ್ವಾಮಿ ಬೇಸರಿಸಕೂಡದು, ಮುನಿಯಕೂಡದು. ಶಿರೋಭಾಗದಿಂದಲೇ ಸೀಳುವುದಕ್ಕೆ ತೊಡಗಿ ಮುನ್ನಡೆಯುತ್ತಾ ಇರುವಾಗ ಸಾಕು ತಡೆ ಅಂತ ಹೇಳ್ತಾ ತಿರಸ್ಕರಿಸಿ ಧಿಕ್ಕರಿಸಿ ಸಭಾ ಮಧ್ಯದಿಂದ ಇಳಿದು ಹೊರಟ್ರಿ. ಮಗ ಕಾಲು ಹಿಡಿದು ಕರೆ ತಂದದ್ದಕ್ಕೆ ಬಂದದ್ದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಸ್ವಾಮಿ, ತಮಗೆ ಯಾಕೆ ಕೋಪ? ಏನು ಅಪಚಾರ ಆಯ್ತು ಅಂತ ಈ ಆಕ್ರೋಶ? ಕೂಗುತ್ತಾ ಕೊಡುವ ದಾನ ಬೇಕು ನನಗೆ. ಕಣ್ಣೀರ ಧಾರೆ ಕಾಣಿಸ್ತಾ ಉಂಟು. ಕೂಗಿದನೋ? ಓ, ಮತ್ತೆ ಎಂತದ್ದು? ಹೌದಲ್ಲ, ಕಣ್ಣೀರು ಬಂದು ಬಿಟ್ಟಿತ್ತಲ್ವೇ? ಬಂದು ಬಿಟ್ಟದ್ದು ಸ್ವಾಮಿ. ಓ, ಕಣ್ಣೀರು ಕಂಡ್ರ? ಕಾಣ್ತದಲ್ಲ ನನಗೆ. ಎಲ್ಲಿ ಕಂಡ್ರಿ? ನಿನ್ನ ದೇಹದಲ್ಲಿ, ಕಣ್ಣಿನಲ್ಲಿ, ಬಲಭಾಗದ ಕಣ್ಣಿನಲ್ಲಿ ನೀರು. ಎಡಭಾಗದಲ್ಲಿ? ಎಡಭಾಗದಲ್ಲಿ ಕಾಣಿಸಿಕೊಳ್ಳುವುದಿಲ್ಲಲ್ಲ ಸ್ವಾಮಿ. ಒಂದು ಕಣ್ಣಲ್ಲಿ ನೀರು, ಒಂದು ಕಣ್ಣಲ್ಲಿ ಬರಲಿಲ್ಲ ಅಂತ ಆದರೆ ಅದಕ್ಕೆ ಏನು ಅರ್ಥ ಸ್ವಾಮಿ? ನನಗೆ ಅರ್ಥ ಆಗುವುದಿಲ್ಲ. ಏನೋ ಒಂದು ಚೋದ್ಯ ಉಂಟು. ಆದರೆ ನೀರು ಬಂದದ್ದು ಹೌದಲ್ಲ ಒಂದು ಕಣ್ಣಿನಲ್ಲಿ? ಒಂದೇ ಕಣ್ಣಲ್ಲಿ ಬಂದದ್ದು ಹೌದು ಸ್ವಾಮಿ. ಕೊಡಲ್ಪಡುವ ಭಾಗದ ಕಣ್ಣಲ್ಲಿ ಅಲ್ಲ ಬಂದದ್ದು. ಕೊಡದಿರುವ ಭಾಗ ಯಾವುದುಂಟೋ ಅದರ ಕಣ್ಣಲ್ಲಿ ಬಂದದ್ದು. ದಕ್ಷಿಣಾಂಗವು ವ್ಯರ್ಥವಾದ ಕಾರಣದಿಂದ ಅದು ಸುರಿಸಿದ ಕಣ್ಣೀರು ಉತ್ತಮ ಅಂಗವಾಗಿ ಈ ಭಾಗ, ಒಂದು ಭಾಗ ಆ ಹರಿಗೆ ಸಮರ್ಪಿತವಾಗುತ್ತಾ ಉಂಟು. ಆ ಶರೀರಕ್ಕೊಂದು ಸಾರ್ಥಕ್ಯ ಸಿದ್ಧಿಸ್ತಾ ಉಂಟು. ಹೇಗೂ ಹಸಿದ ಹುಲಿಗೆ ಮಾಂಸ ಬೇಕು ಅಂತಾದರೆ ಇಡಿಯಾಗಿ ತಿನ್ನುವಷ್ಟು ಹಸಿವು ಬಂದಿದ್ದರೆ ನನಗೂ ಬದುಕಿನಲ್ಲಿ ಸಾರ್ಥಕ್ಯ ಬರ್ತಿತ್ತಲ್ಲ, ನನ್ನನ್ನು ಕೊಡಬಹುದಾಗಿತ್ತಲ್ಲ. ಅರ್ಧವನ್ನು ಮಾತ್ರ ಪಡೆಯುವಷ್ಟು ಹಸಿವು ಬಂದಿದೆ ಅಂದರೆ ನನ್ನ ಯೋಗವೇ ಇಷ್ಟು ಅಂತ ಭಾವಿಸಿದರೆ ತಪ್ಪಾಗ್ತದೋ ಸ್ವಾಮಿ? ನೀವು ಪಡೆಯುವ ಭಾಗದಲ್ಲಿ ಕಣ್ಣೀರು ಬಾರದ್ರಿಂದ ಅದನ್ನು ಕೊಂಡು ಹೋಗಿ ಇದರ ಪ್ರಾಪ್ತಿಯೇ ಇಷ್ಟು, ಅದನ್ನು ಬಿಟ್ಟು ಬಿಡಿ. ನಿಮಗೆ ಯೋಗ್ಯವಾದದನ್ನು ಬಿಟ್ಟು ಕಳೆಯಬೇಡಿ. ಸ್ವೀಕರಿಸಿ, ಸ್ವೀಕರಿಸಿ ಉದ್ಧರಿಸಿ. ಹತ್ತಿರದ ರಾಯನ ಕಡೆ ಬರದ ಬೋಳ್ಗಳು ಬೆಚ್ಚು ಕಾರುಣ್ಯದೇವು ಮೈದಳವಿ ಅಕ್ಕೈರಿ ನಿನ್ನವು ಪರೀಕಿದಿನೆನೋ ಮೆಚ್ಚಿದ ನೃಪನಿಂದ ಮಾತಿಗೆ ರಾಜನ್. ಯಾರದು? ದೇಹಾಭಿಮಾನ ಎನ್ನುವುದು ಯಾವನಿಗಾದರೂ ಇಲ್ಲದೆ ಹೋದರೆ ಅದು ಅಪರಾಧ ಆಗುತ್ತದೆ. ಹಾಗಂತ ಶಾಸ್ತ್ರಗಳೆಲ್ಲ ಹೇಳುವುದುಂಟು, ದೇಹಾಭಿಮಾನ ಎನ್ನುವುದು ಇರಬಾರದು ಎನ್ನುವ ಹಾಗೆ. ಸಾಧನೆಗೆ ಪೂರಕವಾದಂತಹ ಈ ದೇಹ ಎನ್ನುವುದು ಸತ್ಕರ್ಮಕ್ಕೆ ವಿನಿಯೋಗ ಆಗಲಿ. ಭದ್ರಂ ಕರ್ಣೇಭಿ ಶೃಣುಯಾಮದೇವ ಭದ್ರಂ ಪಕ್ಷೇಮಾಕ್ಷಭಿರಿಯ ಜತ್ರ ಸ್ಥಿರೈರಂಗೈಸ್ತುಷ್ಟು ಮಾಸಾಂಸ್ತನೋಭಿ ವ್ಯಷೇಮ ದೇವಹಿತಂ ಯುಧಾಯು. ನನ್ನ ಎಲ್ಲ ಇಂದ್ರಿಯಗಳು ಸಮರ್ಪಣೆಗೊಳ್ಳಲಿ, ಒಳ್ಳೆಯ ಕಾರ್ಯಕ್ಕಾಗಿ ವಿನಿಯೋಗ ಆಗಲಿ. ಈ ಉದ್ದೇಶವನ್ನ ಅಂತೂ ಸಮರ್ಪಣಾ ಭಾವದಿಂದ ಈ ಕಾಲಕ್ಕಾಗುವಾಗ ನಿನ್ನ ದೇಹಾರ್ಪಣೆಗೆ ಸಿದ್ಧನಾದಂತಹ ನಿನ್ನ ಅಂತಃಕರಣದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಅಂತರ್ದೃಷ್ಟಿಯಿಂದ ನೀನು ಕಾಣಬೇಕಾಗಿದೆ. ಇದೋ ನೋಡು ನಾನು ಯಾರು ಎನ್ನುವ ಹಾಗೆ. ಮನದಡಿ ಮೋಕ್ಷ ಸಾಧಕನ ಈಗಿಸಿದ ಮನದಡಿ ಮೋಕ್ಷ ಸಾಧಕನ ಪಕ್ಷಿವಾದನ ಚಿಲ್ವ ಲಕ್ಷ್ಮೀ ವಲ್ಲಭನ ಪಕ್ಷಿವಾಗನ ಚಿಲ್ವ ಲಕ್ಷ್ಮೀ ವಲ್ಲಭನ ಸುರನರೋರಗರಿಂದ ನಿರತ ಪೂಜೆಯ ಕುಂಭ ವರದ್ರಿ ವಿಕ್ರಮ ವಿಶ್ವಲೋಕೀಶನ ಶರದಿತನು ಜಯಲೋಲ ವರಮೌನಿ ಜಗಪಾಲ ಶರದಿತನು ಜಯಲೋಲ ವರಮೌನಿ ಜನಪಾಲ ಕರುಣನಿಧಿ ಪಾಂಡುರಂಗನ ಮೂರ್ತಿಯ
ಶ್ವೇತಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ಕೃಷ್ಣಂ ವಂದೇ ಸರ್ವಲೋಕೈಕನಾಥಂ. ತಡವರಿಸಿದ ಮಾತ್ರದಲ್ಲಿಯೇ ಮತ್ತೆ ಉಚ್ಚರಿಸುವುದಕ್ಕಾಗಿ ನಿನ್ನ ದೇಹ ಸಿದ್ಧವಾಗಿ ನಿಂತಿದೆಯಲ್ಲ. ಬಿಡುಗಡೆಯನ್ನು ಹಂಬಲಿಸುವವರಿಗೆ ಮುಮುಕ್ಷುಗಳಿಗೆ ಮೋಕ್ಷಪ್ರದಾಯಕನಾದ ಜನಾರ್ದನನಾದಂತಹ ನೀನು ಲೋಕದಲ್ಲಿದ್ದ ರಾಕ್ಷಸರನ್ನು ಕೊಂದದ್ದರಿಂದ ಮಾತ್ರ ಜನಾರ್ದನನಲ್ಲ, ರಾಕ್ಷಸತ್ವ ಒಳಗಿದ್ದವರಲ್ಲಿ ಅದನ್ನು ನಾಶ ಮಾಡುತ್ತಾ ಅವರನ್ನು ಪುಣ್ಯತೀರ್ಥರನ್ನಾಗಿಸಿ ಉದ್ಧರಿಸುವವನಾದದ್ದರಿಂದ ಜನಾರ್ದನ. ಪ್ರತಿಯೊಬ್ಬರಲ್ಲಿಯೂ ಉಂಟು ಅಸುರತ್ವ ಎನ್ನುವುದು, ದೇವತ್ವ ಎನ್ನುವುದು ಉಂಟು. ಕೊಯ್ಯಿಸಿದ್ದೀಗ ನೀನು ಅದನ್ನು. ನನ್ನ ದೇಹವನ್ನು ಕೊಯ್ಯುವುದೇ ಉದ್ದೇಶ ಆದ್ರೆ ಅರ್ಧದಲ್ಲಿ ತಡೆಯುತ್ತಿರಲಿಲ್ಲ. ಹೌದು, ಉಳಿದಿರಬಹುದಾದ ಆಸುರಿ ಶೇಷವನ್ನು ಕತ್ತರಿಸಿ ಅದನ್ನು ಒಳಗಿನಿಂದ ಹೊರ ಹೋಗುವಂತೆ ಮಾಡಿ ಶುದ್ಧೀಕೃತವಾದದ್ದನ್ನು ಒಟ್ಟುಗೂಡಿಸಿ ಕೊಟ್ಟಿದ್ದಿ ಪ್ರಭು. ಮುನಿಜನ ಬಾಲಕನಾದಂತಹ ನೀನು ಪಕ್ಷಿವಾಹನನೂ ಹೌದು. ದೇವರು ಬರಲಿಲ್ಲ ಅಂತ ನಾವು ಹಂಬಲಿಸುವುದಷ್ಟೇ. ಯಾವ ಕಾಲದಲ್ಲಿ ಎಲ್ಲಿ ದೈವ ಹೇಗೆ ಪ್ರಕಟವಾಗಬೇಕು ಅಂತ ಆ ದೈವಕ್ಕೆ ಸ್ಪಷ್ಟವಾಗಿದ್ದರಿಂದ ಸಕಾಲದಲ್ಲಿ ಪ್ರಕಟವಾಗುವಂತೆ ಸಂಚಾರ ಸಾಧ್ಯವಾಗುವ ಪಕ್ಷಿಯನ್ನೇ ವಾಹನವಾಗಿ ಹೊಂದಿದವನು. ಬರಬೇಕು ಅಂತ 8 ಯಾಗ ಮಾಡಿದರೇನು, ಶರೀರವನ್ನು ಯಜ್ಞಕುಂಡವಾಗಿಸಿಕೊಂಡು ಆತ್ಮಕಾಮವನ್ನು ಅದರಲ್ಲಿ ಹೋಮಿಸದ ಹೊರತಾಗಿ ಯಜ್ಞ ಪೂರ್ಣವಾಗುವುದಿಲ್ಲ ಎಂಬ ಅಂಶ ಅರ್ಥ ಆದದ್ದು ಈಗ. 8ನೇ ಯಜ್ಞ ಇದು. ಮಯೂರಧ್ವಜನ ದೇಹವೇ ಯಜ್ಞಕುಂಡ, ಆತ್ಮೋದ್ಧಾರದ ಕಾಮವೇ ಹೋಮಿಸಲ್ಪಡಬೇಕಾದದ್ದು. ಅದಕ್ಕೆ ಬೇಕಾದದ್ದು ನಿರ್ಮಮತೆ ಮಾತ್ರ. ಇದನ್ನು ಮಾಡಿದ ಕಾಲದಲ್ಲಿ ಪಕ್ಷಿವಾಹನನಾದ ನೀನು ಗರಗಸದ ಅಲಗಿನಲ್ಲಿ ಪ್ರಕಟವಾಗಿ ಮೈಮಡಿದು ನಿಂತೆಯಲ್ಲ ಪ್ರಭು. ಮುನಿಜನ ಪಾಲಕನಾದವನಿಗೆ ಧ್ಯಾನಗಮ್ಯನಾದಂತಹ ಸುಯೋಗ್ಯನಾದ ನೀನು ಕಡಲ ಸುತ್ತಿಗೆ ಅಧಿಪತಿ ಎನಿಸಿದವನು. ನಮ್ಮನ್ನು ಹೊಂದಬಾರದು ಅಂತ ನಾವು ಹಂಬಲಿಸ್ತೇವೆ. ನಿನ್ನನ್ನೇ ಹೊಂದುವುದಕ್ಕೆ ಯೋಗ್ಯವಾದದ್ದರ ಮುಂಭಾಗದಲ್ಲಿ ಕೋಟಿ ಕೋಟಿ ಅನ್ಯ ವ್ಯಕ್ತಿ ವಿಷಯಗಳಿದ್ದರು, ಅದು ನಿನ್ನನ್ನೇ ಹೊಂದುತ್ತದೆ ಎಂಬುದಕ್ಕೆ ಶರದಿ ಸಮುದ್ಭೂತೆಯಾದ ಲಕ್ಷ್ಮೀದೇವಿ ಧಾವಿಸಿ ಬಂದು ನಿನ್ನ ವಕ್ಷಸ್ಥಳವನ್ನು ಆಶ್ರಯವಾಗಿಸಿದ್ದು ನಿದರ್ಶನ. ನಿನ್ನನ್ನು ಹೊಂದಬೇಕಾದದ್ದು ನಿನ್ನಲ್ಲಿಗೆ ತಲುಪುತ್ತದೆ ಅಂತ ಆದ ಮೇಲೆ ನಾವು ಆತಂಕಗೊಳ್ಳುವುದಲ್ಲ, ಮಾನುಷ ಭ್ರಮೆ ಅಷ್ಟೇ. ಹೊಂದಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿ ಕರುಣೆ ತೋರಿ ಮೈಮಡೆದು ನಿಂತ ನಿನ್ನ ಪಾದ ಮೂಲಗಳಲ್ಲಿ ಹೌದು ವಾರಿಜ ತುಳಸಿಯ ಬಿಟ್ಟು ಚಾರು ಸುಗಂಧ ಅಂತ ವನ್ಯವಾದಂತಹ ಎಲೆಯನ್ನು ಪುಷ್ಪವನ್ನು ನನ್ನ ಪರಿವಾರ ಹಂಬಲಿಸ್ತದೆ ಅಂತ ಭಾವಿಸಿದೆ. ಆದರೆ ಸರ್ವಾರ್ಪಣೆ ಮಾಡುವ ಕಾಲದಲ್ಲಿ ನಿನಗೆ ಒಪ್ಪಿಸುವುದಕ್ಕೆ ಯೋಗ್ಯವಾದ ವಾರಿಜ ತಾನು ಅಂತ ನನ್ನ ಸತಿ ನಿರೂಪಿಸಿದಳು. ನಿನಗೆ ಒಪ್ಪಿಸುವುದಕ್ಕೆ ಯೋಗ್ಯವಾದ ತುಳಸಿದಳ ತಾನು ಅಂತ ನನ್ನ ಮಗ ತಾಮ್ರಧ್ವಜ ನಿರೂಪಿಸಿದ. ಆ ವಾರಿಜ ತುಳಸಿಗಳನ್ನೇ ಪಾದ ಮೂಲದಲ್ಲಿಟ್ಟು ಪೊಡಮಡ್ತಾ ಇದ್ದೇನೆ, ಅನುಗ್ರಹಿಸು. ಪೊಡವಿ ಬಾಲಕ ಕೀಳು ಅವ ದೃಢಗೇನೆ ನೀನು ನುಡಿಗೆಡರಿಲ್ಲೊಡನೀದೀಗ ನಡೆಯದೆ ತೀರಿಸಿಕೊಳ್ಳುವವರಾರೆ ಪೊಡವಿ ಬಾಲಕ ಕೀಳು ಅವ ದೃಢಗೆ ಮೆಚ್ಚಿದೇನೋ ಕೇಳು. ಮಯೂರಧ್ವಜ ಪ್ರಭು, ಕಾಲದಾದಿಯಿಂದ ಯೋಗಿಗಳು, ಋಷಿಮುನಿಗಳು, ಸಾಧು ಸಂತರು ಒಂದು ಮುಹೂರ್ತ ಕಾಲವಾದರೂ ಕೂಡ ಭಗವಂತನ ದರ್ಶನಾಪೇಕ್ಷಿಗಳಾಗಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಬಂದು ಧ್ಯಾನಮಗ್ನರಾಗ್ತಾರೆ ಅಂತಾದ್ರೆ ಅಂತಹ ಭಗವದ್ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿಯೇ ದಿವ್ಯವಾದಂತಹ ಪರಂಧಾಮದಿಂದ ಕೆಳಗಿಳಿದು ಬಂದು ಅವತರಣ ಎನ್ನುವಂತಹ ಲೀಲೆಯಿಂದ ಜಗತ್ತನ್ನು ಕಾಪಿಡುವವನು ನಾನು. ದಿಕ್ಕು, ದೇಶ, ಕಾಲ, ಕರ್ಮ ಈ 4ರ ಬಂಧುತ್ವ ಎನ್ನುವುದು ಯಾವನಿಗಿಲ್ಲವೋ ಅವನನ್ನು ಪ್ರಪಂಚ ಗುರುತಿಸಿತ್ತು ಭಗವಂತ ಎನ್ನುವ ಹಾಗೆ. ಹಾಗಾಗಿ ಜಗತ್ತಿನಲ್ಲಿ ಉಳಿದವರು ಮಾಡಿದ್ದಕ್ಕೆ ಮತ್ತು ನಾನು ಮಾಡುವುದಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದರೆ ನನ್ನ ಕ್ರಿಯೆಗಳೆಲ್ಲ ಜಗತ್ತಿನಲ್ಲಿ ಲೀಲೆ ಅಂತ ಅನ್ನಿಸಲ್ಪಡ್ತದೆ. ನಿಜ. ಮುಖ ನೋಡುವವರೆಲ್ಲ ಮನುಷ್ಯರು, ಮನಸ್ಸು ನೋಡುವವ ದೇವರು. ಹಾಗಂತ ದೇವರಿಗೆ ಕಾಣುವುದಕ್ಕೆ ಕಣ್ಣು ಬೇಕು ಅಂತ ಕೇಳಿದರೆ ಬೇಡ. ಹಾಗಾಗಿ ದೃಷ್ಟಿಗೆ ದೃಷ್ಟಿ ಅವನು ದೇವ. ಈ ಕಾರಣಕ್ಕಾಗಿ ಬಗೆಗಣ್ಣಿನಿಂದ ನಾನು ನಿನ್ನನ್ನು ಕಂಡ ಪರಿಣಾಮದಲ್ಲಿ ನಿನ್ನ ಜೀವಯೋಗ್ಯತೆಯನ್ನು ಗುರುತಿಸಿದೆ. ಒಂದು ಮಾತಾಡಿದೆ, 8 ಅಶ್ವಮೇಧಗಳನ್ನು ಕೈಗೊಂಡ ಕಾಲಕ್ಕೆ ಅದು ಸಾರ್ಥಕ ಆಯಿತು. 8ರ ನಂಟನ್ನು ಹೊಂದಿಯೇ ಈ ಕಾಲಕ್ಕೆ ಪ್ರಪಂಚಕ್ಕೆ ಇಳಿದು ಬಂದಂತಹ ನಾನು ನಿನ್ನದ್ದಾದಂತಹ ಕರ್ಮದ ಗಂಟೆನ್ನುವುದೇನುಂಟು ಇದನ್ನು ಈ ಕಾಲಕ್ಕೆ ಅಳೆದು ತೂಗಿ
ಜೀವಯೋಗ್ಯತೆಯಿಂದ ನಿನ್ನನ್ನು ಎತ್ತರಿಸುವುದಕ್ಕೆ, ನೀನು ಸತ್ಪಾತ್ರ ಎನ್ನುವುದನ್ನು ಅನುಗ್ರಹಿಸುವುದಕ್ಕಾಗಿಯೇ ಬಂದವನಾಗಿದ್ದೇನೆ. ಭಗವಂತನ ಅನುಗ್ರಹ ಎನ್ನುವುದು ಜೀವನಾದವನಿಗೆ ಯಾವಾಗ ಆಗ್ತದೆ ಅಂತ ಕೇಳಿದರೆ, ನಾವು ಯಾಚಿಸಿದ ಮಾತ್ರಕ್ಕೆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ ಅಲ್ವಲ್ಲ. ಹಾಗೆಲ್ಲ ಕೇಳಿದವರಿಗೆಲ್ಲ ಕೊಡುವ ದೇವರು ಅಂತಾದರೆ ಅವನಿಗೆ ದೇವರು ಅಂತ ಹೇಳುವಂತಹ ಹೆಸರಿಗೆ ಮೌಲ್ಯ ಉಂಟು ಅಂತ ಅರ್ಥವ ಅಲ್ವಲ್ಲ. ಹಾಗಿದ್ರೆ ಕೇಳುವವನು ಯಾವ ಯಾಚನೆಯನ್ನು ಮಾಡುವಲ್ಲಿ ಅವನಲ್ಲಿರುವ ಭಾವ ಎನ್ನುವುದೇನುಂಟು, ಇದನ್ನು ಭಾವಗಮ್ಯನಾದ ಭಗವಂತ ಅರಿತು ಜೀವಯೋಗ್ಯತೆಯಿಂದ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ನಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋದು. ಪರಸ್ಪರ ನಿರಾಕರಣೆ ಎನ್ನುವುದು ಇಲ್ಲದೆ ಇರಲಿ ನಮ್ಮೊಳಗೆ. ಇದಲ್ವ ಶಾಂತಿ ಮಂತ್ರ ನಮಗೆ ಕೊಡುತ್ತಿರುವ ಪಾಠ. ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂತಹ ನೀನು ಈ ಕಾಲಕ್ಕೆ ನನ್ನನ್ನು ನಿರಾಕರಿಸಬೇಡ ಸ್ವಾಮಿ ಎನ್ನುವ ಹಾಗೆ ನೀನು ಕೇಳಿಕೊಂಡಿದ್ದಿ ಅಂತಾದರೆ, ಜೀವನ್ಮುಕ್ತವಾದಂತಹ ಸ್ಥಿತಿಯಲ್ಲಿ ನಾನು ಮಾಡುವ ಅಧ್ವರ ಎನ್ನುವುದು ಅಶ್ವಮೇಧ ಹೌದು ಅಂತಾದರೆ, ಇಂದ್ರಿಯಗಳಿಗೂ ಅಶ್ವ ಅಂತ ಹೇಳ್ತಾರೆ. ಹೌದೇ ಹೌದು, ಹುಚ್ಚು ಕುದುರೆ ಅಂತ. ಹಾಗಾದರೆ ಇಂದ್ರಿಯಗಳನ್ನು ನಿಯಂತ್ರಿಸಿ ನೀನು ಹೇಳಿದ ಹಾಗೆ ಯಜ್ಞ. ಯಾವುದು ಯಜ್ಞ? ಜ್ಞಾನ ಜ್ಞೇಯ ಜ್ಞಾತೃ, ಈ ತ್ರಿಪುಟಿ ಒಂದಾಗಬೇಕು. ಹಾಗಾಗಿ ನಿರ್ಮಮ ಭಾವದಿಂದ ನನ್ನನ್ನು ಸೇರಿಕೊಳ್ಳುವುದಕ್ಕಾಗಿ ನೀನು ಮಾಡಿದಂತಹ ಯಜ್ಞ ಅದು ಸಾರ್ಥಕ ಆಯಿತು ಎನ್ನುವ ಹಾಗೆ ಯಜ್ಞೇಶ್ವರನಾಗಿ ನಿನಗೆ ಅನುಗ್ರಹವನ್ನು ಮಾಡ್ತಾ ಇದ್ದೇನೆ. ಮಾತ್ರ ಅಲ್ಲ, ಯಜ್ಞದ ಕಾರ್ಯದಲ್ಲಿ ಸಫಲತೆಯನ್ನು ಹೊಂದಿದಂತಹ ನೀನು ಈ ಕಾಲಕ್ಕಾಗುವಾಗ ಈ ಕುದುರೆ ಇದನ್ನು ಹೊಂದಿಕೊಂಡು ಯಜ್ಞದ ಸಮಾಪ್ತಿಯನ್ನು ಮಾಡಬೇಕು. ಯಜ್ಞದ ಪರಿಪೂರ್ಣತೆ ಎನ್ನುವುದು ಸಿದ್ಧಿಯಾಗಬೇಕು ಅಂತ ಇದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ಉಪಾಧಿ ಎನ್ನುವುದುಂಟಲ್ಲ, ಯಜ್ಞದ ಪೂರ್ಣಾಹುತಿ ಎನ್ನುವುದುಂಟಲ್ಲ, ಅದನ್ನು ಮಾಡು. ಅನುಗ್ರಹ ಆಗ್ತದೆ, ಒಳ್ಳೆಯದಾಗ್ತದೆ. ತಮ್ಮ ನಂಬಿಹನಿಗೆ ತನ್ನ ನಂಬಿಹನಿಗೆ ತನ್ನ ತಾ ತೆತ್ತುಕೊಂಡವನೆಂಬ ಬಿರುದು ಮುನ್ನವೇ ನೀ ಧರಿಸಿದ್ದು. ನಿನ್ನ ಅಶ್ವಮೇಧ ನೀ ಕೈಗೊಂಡ, ನಿನ್ನ ಸೂಚನೆ ಅಂತ ಕೈಗೊಂಡ ಅಶ್ವಮೇಧವನ್ನಾದ್ರೂ ಬಿಟ್ಟು ಮಯೂರಧ್ವಜ ನಿನ್ನ ಕ್ರಿಯಾಕಲಾಪ ಪೂರ್ಣ ಆಗಲಿ. ಹೌದೌದು ದೇವರೇ, ಓ ಗಂಗಾಜನಕನ ಪಾದ ಕಂಡ ಮೇಲೆ, ಅದಕ್ಕೆ ಮಣಿದ ಮೇಲೆ ಮತ್ತೆ ತೀರ್ಥದ ಕುರಿತು ಭ್ರಮೆ ಇಲ್ಲ ಸ್ವಾಮಿ. ಅಂದರೆ ಸುರನದಿಯ ತೋಯವಿರೇ, ಸುರನದಿಯ ತೋಯವಿರೇ, ನೀರಡಸಿ ಹಿಮಜಲಕ್ಕೆ ಪರಿವಂತೆ ನಿನ್ನ ದರ್ಶನವಿದ್ದು ಈ ಮಗಾಧ್ವರ ಕೆಣಕುವನಲ್ಲ, ಈ ಮಗಾಧ್ವರ ಕೆಣಕುವವನಲ್ಲ. ಆದ್ದರಿಂದ ತನ್ನನು ತನ್ನ ಸತಿಸುತನೋ ತನ್ನೊಳಿದ ತುರಗಗಳು ತನ್ನ ಯಜ್ಞವು ಯಜ್ಞೋಪಕರಣಗಳು ತನ್ನ ರಾಜ್ಯವು ತನ್ನ ಮಂದಿರದ ಸರ್ವಸ್ವವೋ ನಿನ್ನ ಪದ ಕಲ್ಪಿಸಿದೆನೆಂದವೋ ಕೈ ಮುಗಿದೋ. ಸುರನದಿಯ ತೋಯವಿರೆ ನೀರಡಸಿ ಹಿಮಜಲಕಿ ಪರಿಬಂದೆ ನಿನ್ನ ದರ್ಶನವಿದು ಶ್ರೀಹರಿ. ಆ ಸ್ವಾಮಿ, ಮಯೂರಧ್ವಜ, ಅಶ್ವಮೇಧಕ್ಕೆ 3 ಉದ್ದೇಶ ಉಂಟಂತೆ. 3 ಕಾರಣದಿಂದ ಮಾಡಬಹುದು. ಹೌದು. ಪಾಪ ನಿವೃತ್ತಿಗಾಗಿ ಒಂದು, ಹೌದು. ಸ್ವರ್ಗಾದಿ ದಿವ್ಯಲೋಕ ಪ್ರಾಪ್ತಿಗಾಗಿ ಇನ್ನೊಂದು, ಹೌದು. ಮುಮುಕ್ಷುಗಳಾದವರು ಮೋಕ್ಷ ಪ್ರಾಪ್ತಿಗಾಗಿ. ಹೌದು. ಮೋಕ್ಷವನ್ನೇ ಹಂಬಲಿಸಿ ಮಾಡಿದವನು, ಬಿಡುಗಡೆಯನ್ನು ಹಂಬಲಿಸಿದವನು, ದೇವರೇ ಪ್ರತ್ಯಕ್ಷನಾಗಿ ಮೋಕ್ಷ ಕೊಡಬಲ್ಲವನು ಎದುರಿಗಿರುವಾಗ ನಿನಗೆ ಇದರಿಂದ ಸ್ವರ್ಗ ಬೇಕು ಅಂತ ಕೇಳಿದರೆ ಕೇಳಿಯಾನೋ? ಹೊಂದುವುದಾದರೆ ಅತ್ಯುಚ್ಚವಾದದ್ದನ್ನೇ ಹೊಂದಬೇಕು, ಕೆಳಗಿದ್ದದನ್ನು ಯಾಕೆ ಹೊಂದಬೇಕು? ಹೌದು. ಕೆಲವರಿಗೆ ಭ್ರಮೆ ಉಂಟು, ಗಂಗಾಪಾನ ಮಾಡಬೇಕು, ಗಂಗಾ ತೀರ್ಥದಲ್ಲಿ ಮುಳುಗಬೇಕು ಅಂತಾದರೆ ಅದು ಹಿಮಜಲವೇ ಆಗಬೇಕು, ಹಿಮವತ್ ಪ್ರಾಂತ್ಯದಿಂದಲೇ ಇಳಿಯಬೇಕು. ಯಾಕೆಂದ್ರೆ ಯಾರೋ ಹೇಳಿದ್ದಾರೆ ಗಂಗೆ ಹುಟ್ಟುವುದು ಹಿಮವತ್ ಪ್ರಾಂತ್ಯದಲ್ಲಿ. ಹೌದು. ಮನೆಯಂಗಳದಲ್ಲೇ ಭೂಗರ್ಭವನ್ನು ಒಡೆದು
ಪಾತಾಳ ಗಂಗೆಯ ಮೇಲೆದ್ದು ಬಂದು ಇದೋ ನಮ್ಮನ್ನೆಲ್ಲ ತೋಯಿಸಿ ಜೀವಜಲವನ್ನು ಕರುಣಿಸಿದ್ರು. ಇಲ್ಲ ಇಲ್ಲ, ಇದು ಗಂಗೆ ಅಲ್ಲ, ನನಗೆ ಅಲ್ಲಿ ಸಿಕ್ಕಿದ್ರೆ ಮಾತ್ರ ಗಂಗೆ ಅಂತ ಮೂಢನಾದವನು ಮಾತ್ರ ಹೇಳಿಯಾನು. ಭಾವದಲ್ಲಿ ಶುದ್ಧತೆ ಇಲ್ಲದೆ ಇದ್ದವನು ಯಾವ ತೋಯದಲ್ಲಿ ಮಿಂದರೂ ಕೂಡ ಅವನ ಪಾಪ ಎನ್ನುವುದು ನಾಶ ಆಗುವುದೇ. ಆದ್ದರಿಂದಲೇ ಕೂಪವಾರಿಯನ್ನೇ ಮುಂದಿರಿಸಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಆಡುವುದು. ಗಂಗಾ ನದಿಯಲ್ಲಿ 1000 ಸಂಖ್ಯೆಯಲ್ಲಿ ಮೀನುಗಳುಂಟು, ಅದಕ್ಕೆಲ್ಲ ಸಮುದ್ರ ಸ್ನಾನದ ಪುಣ್ಯ ಉಂಟು. ಆದ್ದರಿಂದಲೇ ಭಾವದಿಂದಲೇ ಪೂರ್ಣತೆ ಸಿದ್ಧಿಸುವುದಾದರೆ ಕಂಡದ್ದರಲ್ಲೇ ಸರ್ವವನ್ನು ಅರಸಬಲ್ಲೆ ನಾನು. ನಿನ್ನನ್ನು ಕಂಡ ಮೇಲೆ ನಾನಿನ್ನು ಸ್ವರ್ಗಾದಿ ಪ್ರಾಪ್ತಿಗೆ ಬೇಕಾದ ಯಾಗದಲ್ಲಿ ಮುನ್ನಡೆದ್ರೆ ಹೇಗಾಗುತ್ತದೆ ಗೊತ್ತೋ? ಕೈಲಾಸನಾಥನನ್ನು ಕಾಣುವುದಕ್ಕೆ ಕೈಲಾಸದ ಎತ್ತರವನ್ನು ಏರುವುದಕ್ಕೆ ಹೊರಟವನು ಅಲ್ಲೇ ಇರುವ ಮಾನಸ ಸರೋವರದಲ್ಲಿ ಮುಳುಗೆದ್ದಾಗ ಇಲ್ಲಿನ ಶೀತಲ ಅನುಭವಕ್ಕೆ ಬೆರಗುಬಟ್ಟು ಶಿವನತ್ತಲೇ ಇರ್ಲಿ ನಾನು ಇಲ್ಲೇ ಮುಳುಗಿರ್ತೇನೆ ಅಂತ ಇದ್ದರೆ ಇವ ಕೆಳಗೆ ಉಳಿದು ಹೋಗುತ್ತಾನೆ. ಹೌದು, ಅಲ್ಲಿ ಮುಳುಗಬೇಕಾದದ್ದು ಅಲ್ಲಿ ಸೇರುವುದಕ್ಕೆ. ಹೌದು, ಇಲ್ಲಿ ಮುಳುಗಿದ ಅನುಭವದಲ್ಲೇ ಕಳೆದು ಹೋಗುವುದಾದ್ರೆ ಮತ್ತೆ ಶಿವನ ಮಹತ್ವ ಅವನಿಗೆ ಏನು ಗೊತ್ತುಂಟು ಅಂತಾಯ್ತು, ಕೂಪ ಮಂಡೂಕವಾಗುತ್ತೆ. ಆದ್ದರಿಂದಲೇ ನಿನ್ನನ್ನು ಕಂಡ ಮೇಲೆ ನನಗೆ ಯಾವುದು ಬೇಡ. ಯಾವುದು ಅಂದ್ರೆ ಯಾವುದು ಬೇಡ. ಯಜ್ಞವೂ ಬೇಡ, ಯಜ್ಞಾಂಗವೂ ಬೇಡ, ಯಜ್ಞೋಪಕರಣಗಳು ಬೇಡ, ಯಜ್ಞಾಶ್ವಗಳು ಬೇಡ. ಉಭಯಾಶ್ವಗಳ ಸಹಿತವಾಗಿ ಇದೋ ಈ ನರ್ಮದಾ ತೀರದಲ್ಲಿರುವ ಯಾಗಶಾಲೆಯಲ್ಲಿದ್ದ ಪ್ರತಿಯೊಂದು ವಸ್ತು ವಿಷಯವನ್ನು ಅಷ್ಟೇಕೆ ನನ್ನ ರಾಜ್ಯವನ್ನು, ಸಿಂಹಾಸನವನ್ನು, ಕೋಶವನ್ನು, ಧ್ವಜವನ್ನು, ಚತುರಂಗ ಬಲೋಪೇತವಾದಂತಹ ಅಮಾತ್ಯ ವರ್ಗದಿಂದೊಡಗೂಡಿದ ಸರ್ವ ಸೇನಾನಿವಹವನ್ನು, ಸತಿಯನ್ನು, ಸುತರನ್ನು, ಬಂಧುಗಳನ್ನು, ಬಾಂಧವರನ್ನು ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾ ಇದ್ದೇನೆ. ಯಾಕೆ ಅಂದರೆ ಮಮ ಭವತು ಕೃಷ್ಣೋಕ್ಷಿ ವಿಷಯ. ನನ್ನ ಬದುಕಿನ ಸಂಕಲ್ಪ ಇದ್ದದ್ದೇನೆಂದರೆ ನನ್ನ ಕಂಗಳಿಗೆ ಕೃಷ್ಣನು ವಿಷಯವಾಗಬೇಕು ಅಂತ, ಮತ್ಯಾವುದು ಅಲ್ಲ. ಅದೊಂದು ಕಣ್ಣಿಗೆ ಕಾಣ್ತಾ ಇದ್ದರೆ ಮತ್ತೆ ಉಳಿದದ್ದರತ್ತ ಕಡೆಗಣ್ಣಿನಿಂದಲೂ ಕಾಣದ ನಾನು ಅದೆಲ್ಲವನ್ನು ನಿನ್ನ ಪಾದಮೂಲದಲ್ಲಿ ಇಟ್ಟಿದ್ದೇನೆ. ಸದಾ ನಿನ್ನನ್ನು ನೋಡ್ತಾ ಇರುವಂತೆ, ನಿನ್ನ ಅನುಗ್ರಹ ಬೀರ್ತಾ ಇರುವಂತೆ ಒಂದು ಅನುಗ್ರಹ ಮಾಡು ಸ್ವಾಮಿ, ನನಗದೇ ಅರ್ಥ ಆಯಿತು. ನಿಶುಸೀದ ಗಣಪತೆ ಗಣೇಶು ತ್ವಮಾಹು ಉರ್ವಿಹಿ ಪ್ರಥಮಂ ನಾಋತೆ ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಉಪಾಸಕನಾದವನು ತನ್ನ ಉಪಾಸ್ಯ ದೇವತೆಯನ್ನು ಉಪಾಸಿಸುವ ಕಾಲದಲ್ಲಿ ಉಪಾಸಕನಾಗಿ ತಾನು ಇರಬೇಕಾದ ಭಾವ ಏನು ಅಂತ ಕೇಳಿದರೆ, ನನ್ನ ಕೈಯಲ್ಲಿ ಕವಳಿಗೆ ಉಂಟು, ನನ್ನ ಕೈಯಲ್ಲಿ ಉದ್ಧರಣೆ ಉಂಟು, ನಾನು ಪೂಜೆ ಮಾಡ್ತೇನೆ ಅಂತಲ್ಲ. ಕವಳಿಗೆ ಹೇಗೆ ಒಂದು ಉಪಕರಣವ, ಉದ್ಧರಣೆ ಎನ್ನುವುದು ಹೇಗೆ ಒಂದು ಉಪಕರಣವ, ನನ್ನ ದೇಹವೂ ಒಂದು ಉಪಕರಣ ಎನ್ನುವ ಭಾವ ಇರಬೇಕು. ಸತ್ಯವೇ. ಹಾಗಿದ್ದಾಗ ಮಾತ್ರ ನಾವು ಕೈಗೊಂಡ ಪೂಜೆ ಎನ್ನುವುದು ಭಗವದಾರ್ಪಣ ಅಂತ ಆಗುತ್ತದೆ. ಸತ್ಯ. ಹಾಗಾದ್ರೆ ಸರ್ವಸ್ವವೂ ನಿನ್ನದೇ, ನಾನು ಎನ್ನುವುದೇನಿಲ್ಲ. ನಾನು ನನ್ನದು ಎಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಹಾಗಾದರೆ ಸರ್ವವನ್ನು ಭಗವದಾರ್ಪಣ ಅಂತ ಹೇಳುವಂತಹ ಭಾವದಿಂದ ನೀನು ಕೈಗೊಂಡಂತಹ ಈ ಯಜ್ಞ ಎನ್ನುವುದು ಈ ಕಾಲಕ್ಕಾಗುವಾಗ ಪರಿಸಮಾಪ್ತಿಯಾಗಲಿ, ಅದನ್ನು ಜೊತೆ ಸೇರಿಸಿಕೊಂಡು ಪವಿತ್ರವಾದಂತಹ ಯಜ್ಞವು ಈ ಕಾಲಕ್ಕಾಗುವಾಗ ಹಸ್ತಿನಾವತಿಯಲ್ಲಿಯೇ ಪೂರ್ಣಾಹುತಿ ಆಗಬೇಕು ಎನ್ನುವಂತಹ ಉದ್ದೇಶ ನಿನ್ನದ್ದು ಹೌದು ಅಂತ ಆದರೆ ಭಾವಗಮ್ಯನಾದಂತಹ ಭಗವಂತನಾಗಿ ನಾನು ಅದಕ್ಕೆ ಅಂಗೀಕೃತವಾದಂತಹ ಮುದ್ರೆಯನ್ನು ಒತ್ತುತ್ತೇನೆ. ಒಂದು ಸಮಾಧಾನ ಆಯಿತು ಸ್ವಾಮಿ. ಹೇಗೆ? ಕೃಷ್ಣ ನವಿಲುಗರಿ ತೊಟ್ಟು ಬಂದು ನಿಂತ. ಹೌದು. ಯಾಕೆ ನವಿಲುಗರಿ ಎಂಬುದಕ್ಕೆ ಕೃಷ್ಣನ ಬದುಕು ಮುನ್ನಡೆದಿಷ್ಟು ಕಾಲ ಆದ ಮೇಲೆ, ಈಗ ಹುಟ್ಟಿ ನೀನು 100 ವರ್ಷದ ಹತ್ರ ಆಗ್ತಾ ಬರಲಿಲ್ವೋ, ಈಗ ಉತ್ತರ ಸಿಕ್ಕಿತು. ದೈವವನ್ನು ಕಂಡ್ರೆ, ದೇವರನ್ನು ಕಂಡ್ರೆ ಗರಿಬಿಚ್ಚಿ ನರ್ತಿಸುವ ಮಯೂರ ಧ್ವಜರು ಇದ್ದರೆ ಅವರ ಆ ಮಯೂರಗಳ ಗರಿಯನ್ನು ಆಯ್ದು ಧರಿಸುವುದಕ್ಕೆ ಕೃಷ್ಣ ಕಾತರನಾಗಿರ್ತಾನೆ. ಕೃಷ್ಣ ಧರಿಸುವ ನವಿರುಗರಿ ನಾವಾಗಬೇಕೆಂಬ ಸಂಕಲ್ಪ ಲೋಕದಲ್ಲಿ ಜಾಗೃತವಾಗಲಿ. ಅದನ್ನು ಧರಿಸಿದ ನಿನ್ನ ಮಹಿಮೆ ಲೋಕವನ್ನು ಕಾಪಾಡಿ. ಮುಂಗಾರ ಮೋಡವನ್ನು ಕಂಡ ನವಿಲಿನ ಹಾಗೆ ಎಲ್ಲರೂ ಕೂಡ ಹರ್ಷಾನಂದದಿಂದ ಪ್ರಕರಣಕ್ಕೆ ಮಂಗಳ ಹಾಡೋಣವೇ. ಅದೇ ನಮಸ್ತೆ ಶರಣ್ಯೇ ಶಿವೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ, ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ, ತ್ರಾಹಿ ದುರ್ಗೆ. ಧರೆಯೋಳು ಪಿತರಾಂತ ವರ ಕಟೀಲ ಕ್ಷೇತ್ರದಿ ತೋದು
ಸ್ಥಿರವಾಗಿ ನೆಲೆಯಾದ ಭ್ರಮರಾಂಬಿಗೆ ಅಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ಬಿಂಬನುತೆ ಗಿರಿವರ ವಿನೋದಿ